ಪ್ರಧಾನಿ ಮೋದಿಯವರು ಬಂದಿದ್ದರು. ಈ ಮೋದಿಯವರ ಆಗಮನದಿಂದ ನಮ್ಮ ದಕ್ಷಿಣ ಕನ್ನಡದ ಜನರು ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಕೊನೆಯ ಪಕ್ಷಕ್ಕನ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಅಚ್ಚೇ ದಿನ ನೋಡ್ಬೋದು ಅಂದ್ಬಿಟ್ಟು ನಿರೀಕ್ಷೆಯಲ್ಲಿದ್ದರು. ಆದರೆ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವುದೇ ಒಂದು ಭರವಸೆ ಕೂಡ ಈಡೇರಲಿಲ್ಲ. ಇವತ್ತು ಜನರಲ್ಲಿ ನಿರೀಕ್ಷೆ ಏನಿತ್ತು ಮತ್ತು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ವಿಶೇಷವಾಗಿ ನಿರೀಕ್ಷೆ ಏನಿತ್ತು ಅಂದರೆ, ಇದು ದಕ್ಷಿಣ ಕನ್ನಡ ಕರಾವಳಿ ಭಾಗ ಏನಿದೆ ಇದು ಅವರ ಸಿದ್ಧಾಂತದ ಒಂದು ಪ್ರಯೋಗಾಲಯ ಆಗಿದೆ. ಇಟ್ಸ್ ಅ ಲ್ಯಾಬ್ರೇಟ್ರಿ. ಅದಕ್ಕೆ ಹೆಚ್ಚು ರೀತಿಯಲ್ಲಿ ನಮಗೆ ಸಹಕಾರ ನೀಡ್ಬೋದು, ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ಬೋದು, ನಮ್ಮ ಭರವಸೆಗಳೆಲ್ಲನೂ ಈ ಡಬಲ್ ಇಂಜಿನ್ ಸರ್ಕಾರ ಈಡೇರಿಸ್ಬೋದು ಅಂದ್ಬಿಟ್ಟು ಅವರಿದ್ದರು. ಆದರೆ ಮೋದಿಯವರು ಬಂದು ಭಾಷಣ ಹೊಡೆದು ಹೋದ್ಮೇಲೆ ಜನರಿಗೆ ಅರಿವಾಗ್ಬಿಟ್ಟಿದೆ, ಬಿ ಜೆ ಪಿ ಕಾರ್ಯಕರ್ತರಿಗೆ ವಿಶೇಷವಾಗಿ ಅರಿವಾಗ್ಬಿಟ್ಟಿದೆ, ಈ ಡಬಲ್ ಇಂಜಿನ್ ಸರ್ಕಾರದಿಂದ ಬರೀ ಡಬಲ್ ಧೋಕಾ ಆಗ್ತಾ ಇದೆ ವಿನಃ ಜನರ ಅಭಿವೃದ್ಧಿ, ಈ ಪ್ರದೇಶದ ಅಭಿವೃದ್ಧಿ ಇವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು. ಈ ಮೊದಲೇ ಬೇಡಿಕೆ ಬಹಳಷ್ಟು ಜನರ ನಿರೀಕ್ಷೆ. ನಾನು ಯಾಕಂದರೆ ಸಂವಹನ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾನು ಅಧ್ಯಕ್ಷನಾಗಿರೋದ್ರಿಂದ ನನ್ನ ಈ ಸೋಷಿಯಲ್ ಮೀಡಿಯಾನಲ್ಲಿ ಕೆಲವು ಜನ ಭಾಳಷ್ಟು ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಭಾಳಷ್ಟು ಜನರ ಬೇಡಿಕೆ ಏನಿತ್ತು ಅಂದರೆ ತುಳು ಭಾಷೆ ಎಂಟನೇ ಪರಿಚಿತ ಸೇರ್ಪಡೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಟಿದ್ರು. ಅವರು ತುಳುನಲ್ಲೂ ಮಾತಾಡ್ತಾರಂತ ಭಾಳಷ್ಟು ಜನ ಅಂದ್ಕೊಂಡ್ರು. ಯಾಕಂದರೆ ಎಲ್ಲ ಕಡೆ ಹೋದಾಗೆಲ್ಲ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾರಂತ. ಇಲ್ಲಿ ಕನ್ನಡನೂ ಬಿಡಿ ತುಳುನೂ ಮಾತಾಡಿಲ್ಲ ಇವರು. ಸೊ ಪಾಪ ಭಾಳಷ್ಟು ಜನ ನಿರಾಸೆ ಆಗಿದ್ರು ಅದನ್ನು. ಮತ್ತು ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಈ ಭಾಗದಲ್ಲಿ ಬಂದು ಸಿ ಎಮ್ ಅವರು ಅಲ್ಲೇ ಇದ್ದರು, ಮೋದಿಯವರು ಅಲ್ಲೇ ಇದ್ದರು. ಅವರು ಮನಸ್ಸು ಮಾಡಿದರೆ ಅಲ್ಲೇ ಶ್ರೀ ಗುರುನಾರಾಯಣ ಅವರ ಪೀಠ ಒಂದು ಮತ್ತು ಏನೋ ನಿಮ್ಮ ನಿಗಮ ಏನು ಬೇಡಿಕೆ ಇತ್ತು, ಬಹಳ ವರ್ಷದ ಬೇಡಿಕೆ ಇದೆ, ಅದನ್ನು ಕೂಡ ಸ್ಥಾಪನೆ ಮಾಡ್ಬೋದು ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಪ್ರಧಾನಮಂತ್ರಿ ಎದುರುಗಡೆನೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಆದರೆ ನನಗೆ ಅನೌನ್ಸ್ ಮಾಡಿಲ್ಲ, ಆಶ್ಚರ್ಯನೇ ಇಲ್ಲ, ಜನರ ನಿರೀಕ್ಷೆ ಇತ್ತು. ಇದು ಯಾಕೆ ನನಗೆ ಆಶ್ಚರ್ಯ ಇಲ್ಲ ಅಂದರೆ, ಶ್ರೀ ನಾರಾಯಣ ಗುರುಗೆ ಇವರು ಪದೇ ಪದೇ ಅವಮಾನ ಮಾಡಿದ್ದಾರೆ ಬಿ ಜೆ ಪಿಯವರು. ಈ ಸರಿ ಅಂತಲ್ಲ, ಯಾವಾಗ ರಿಪಬ್ಲಿಕ್ ಡೇ ಟ್ಯಾಬ್ಲೂ ಆಗಬೇಕಾಯ್ತು, ಸ್ತಬ್ಧ ಚಿತ್ರದ ವಾಹನ ಮಾಡಬೇಕಾಗಿತ್ತು, ಆವಾಗ ಒಂದು ಸರಿ ಅಲ್ಲ 2 ಸರಿ ತಿರಸ್ಕಾರ ಮಾಡಿದ್ದಾರೆ. ಆಗ ಕೂಡ ಇಲ್ಲಿ ಒಬ್ಬ ಬಿ ಜೆ ಪಿ ಲೀಡ್ರು ಬಾಯಿ ತೆಗೆಯೋಕ್ಕೆ ತಯಾರಿರಲಿಲ್ಲ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿನಲ್ಲಿ ಶ್ರೀ ಗುರುನಾರಾಯಣ ಅವ್ರದ್ದು ಚಾಪ್ಟರೇ ಬಿಟ್ಬಿಟ್ಟಿದ್ದಾರೆ. ಅವಾಗ ಕೂಡ ಒಬ್ಬ ಬಿ ಜೆ ಪಿ ಲೀಡರ್ ಮಾತಾಡಿದ್ರು. ಕಾಟಾಚಾರಕ್ಕೆ ಯಾವಾಗ ಸಮುದಾಯದ ಜನರು ತಿರುಗಿಬಿದ್ರು ಆವಾಗ ಸುನೀಲ್ ಕುಮಾರ್ ಅವರು ಲೆಟರ್ ಬರೀತಾರೆ. ಎಷ್ಟು 1.5 ತಿಂಗಳು ಆದಮೇಲೆ. ಆಶ್ಚರ್ಯ ಆಗುತ್ತೆ, ಯಾಕೆ ಇಡೀ ಬಿ ಜೆ ಪಿ ಇನ್ಕ್ಲೂಡಿಂಗ್ ಸಿ ಎಮ್ ಯಾರ ಅವ್ರ ಹೆಸರೇನು ರೋಹಿತ್ ಚಕ್ರತೀರ್ಥ ಅಂತ, ಅವ ಯಾವ PhD ಮಾಡಿದ್ದಾನೆ, ಎಲ್ಲಿನವನು, ಎಲ್ಲರಿಗೂ ಅವಮಾನ ಮಾಡಿಬಿಟ್ಟಿದ್ದಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಗಾಂಧೀಜಿಯವ್ರಿಗೆ ಬಿಟ್ಟಿಲ್ಲ, ಗುರುನಾರಾಯಣ ಅವ್ರಿಗೆ ಬಿಟ್ಟಿಲ್ಲ, ಬಸವಣ್ಣನವ್ರಿಗೆ ಬಿಟ್ಟಿಲ್ಲ, ಶಂಕರಾಚಾರ್ಯ ಅವ್ರಿಗೆ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ವೈಜ್ಞಾನಿಕ ಮನೋಭಾವನೆ ಅಂತಾನೆ ಕೊಂದುಬಿಟ್ಟಿದ್ದಾರೆ ಈ ಬಿ ಜೆ ಪಿ ಸರ್ಕಾರ. ಇವರು ನಾರಾಯಣ ಗುರು ಅವರ ಹೆಸರಲ್ಲಿ ಇವರು ಓಟ್ ತಗೋತಾರೆ, ಬಟ್ ಅವ್ರಿಗೆ ಅನ್ಯಾಯ ಆದಾಗ ಇವರು ಬಾಯಿಗೆ ಬೀಗ ಬೀಳುತ್ತೆ ಬಿ ಜೆ ಪಿ MLAಗಳಿಗೆ. ನಾವು ಆಪೋಸಿಷನ್ನಲ್ಲಿ ಇದ್ದು ನಾವು ಅಹೋರಾತ್ರಿ ಧರಣಿ ಮಾಡಿದ್ವಿ, ಅವಾಗ ಸಿ ಎಮ್ ಅವರು ನೋಡ್ತೀವಿ ಮಾಡ್ತೀವಿ ಅಂತ. ಇಡೀ ಸರ್ಕಾರನೇ ಯಾರೋ ಒಬ್ಬ ರೋಹಿತ್ ಚಕ್ರ ತೀರ್ಥ ಅನ್ನೋ ವ್ಯಕ್ತಿಗೆ ಹೋಗಿ ಮಂಡಿ ಊರಿದ್ರಲ್ರಿ. ಇಸ್ ದಿಸ್ ದ ಗೌರ್ಮೆಂಟ್ ಯು ಆರ್ ಗಿವಿಂಗ್? ಭಾಳಷ್ಟು ಜನ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಕೋಲಿ ಸಮಾಜ, ಕಬ್ಲಿಗರ ಸಮಾಜದವ್ರು ಭಾಳ ಇದ್ದಾರೆ. ಇಲ್ಲಿ ಮೀನುಗಾರರು, ಮಗುವೀರಗಳು, ಬೆಸ್ತ ಸಮಾಜದವ್ರು ಇರ್ತಾರೆ. ಸೇಮ್ ಪರ್ಯಾಯ ಪದಗಳಲ್ಲ. ST ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮುಖ್ಯಮಂತ್ರಿಯವರಿದ್ರು, ಪ್ರಧಾನಮಂತ್ರಿಯವರಿದ್ರು, ಇಲ್ಲಿಂದ ಸರ್ಕಾರದಿಂದ ಹೋಗಿದೆ ಅಲ್ಲ. ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾನೇ ಆ ಪ್ರಪೋಸಲ್ ಅನ್ನ ಕಳಿಸ್ಕೊಟ್ಟಿರೋದು. BJP ಏನೇ ಹೇಳಿದ್ರು ಕೂಡ, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಆ ಡಾಕ್ಯುಮೆಂಟಲ್ಲಿ ಕೊನೆಯ ಸಿಗ್ನೇಚರ್ ಇರೋದೇ ನಂದು, ನಾನೇ ಕಳಿಸಿರೋದು. ಈ ಡಬಲ್ ಇಂಜಿನ್ ಸರ್ಕಾರ 3 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದೆ.
ಅವ್ರ ಹೆಸರಲ್ಲಿ ಓಟ್ ತಗೋತೀರಾ, ಅವ್ರ ಹೆಸರಲ್ಲಿ ರಾಜಕೀಯ ಮಾಡ್ತೀರಾ, ನಿಮ್ಮ ಸಿದ್ಧಾಂತದ ಪರವಾಗಿ ಸಾಯಕ್ಕೆ ಬಿಡ್ತೀರಾ. ಆದರೆ ಅವರಿಗೆ ಅಭಿವೃದ್ಧಿ ಆಗಬೇಕು, ಅವ್ರಿಗೆ ಏನಾದರೂ ಅನುಕೂಲ ಆಗಬೇಕು, ಸಮಾಜದಲ್ಲಿ ಸಮಾನತೆ ಸಿಗಬೇಕು, ಆರ್ಥಿಕ ಸಮಾನತೆ ಸಿಗಬೇಕು ಅಂದರೆ ನೀವು ಸುಮ್ಮನೆ ಕೂತ್ಕೋತೀರಾ? ಏನು ಅಷ್ಟೆದ್ರಿಕೆನಾ ನೀವು ಹೋಗಿ ಕೇಳಲಿಕ್ಕೆ ನಿಮ್ಮ ಪ್ರಧಾನಮಂತ್ರಿಗೆ ಸರ್ ಇದು ಯಾಕೆ ಆಗ್ತಾ ಇಲ್ಲ ಅಂತ? ಏನು ಅಷ್ಟೇನು ಹೆದರಿಕೆ ರೀ? ನೀವೇನು ಆಸ್ತಿ ಪಾಲ ಕೇಳಕ್ಕೆ ಹೋಗ್ತಾ ಇರೋದು? ಜನರ ಪರವಾಗಿ ಮಾತಾಡ್ತಾ ಇರೋದಲ್ವಾ? ಈ ದೊಡ್ಡ ದೊಡ್ಡ ಕೆಲಸ ಬಿಟ್ಬಿಡಿ. ಯಾವುದೋ ಒಂದು ಈ ವಿಮಾನ ನಿಲ್ದಾಣನ ಖಾಸಗೀಕರಣ ಮಾಡಿಬಿಟ್ಟು ಅದಾನಿ ಏರ್ಪೋರ್ಟ್ ಅಂತ ಇಟ್ಟಿದ್ದೀರಲ್ರಿ. ಕಾಂಗ್ರೆಸ್ನವ್ರು 75 ವರ್ಷ ಏನೂ ಮಾಡಿಲ್ಲ ಅಂತ ನೀವು ಬಂದಾಗಿಂದ 8 ವರ್ಷದಿಂದ ಬರೀ ನಮ್ಮ ಆಸ್ತಿ, ನಾವು ಕಟ್ಟಿರುವಂಥ ಆಸ್ತಿಗಳೇ ಮಾರಾಟ ಮಾಡ್ತಾ ಇದ್ದೀರಲ್ಲ. ಜನರ ಬೇಡಿಕೆ ಏನಿತ್ತು? ವಿಮಾನ ನಿಲ್ದಾಣ ಕೋಟಿ ಚೆನ್ನಯ್ಯ ಯುಗ ಪುರುಷರ ಹೆಸರಲ್ಲಿ ಮಾಡಬೇಕು ಅಂತಿತ್ತು. ನೀವು ಅದಾನಿ ಹೆಸರಲ್ಲಿ ಮಾಡಕ್ಕೆ ತಯಾರಿದ್ದೀರಾ? ಒಬ್ಬ ತತ್ವಜ್ಞಾನಿಯರ ಹೆಸರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ ನಿಮಗೆ? ಇತಿಹಾಸವನ್ನು ಸೃಷ್ಟಿ ಮಾಡಿದವರ ಹೆಸರಲ್ಲಿ ಮಾಡೋಕ್ಕಾಗೋದಿಲ್ವಾ ನಿಮಗೆ? ಏನು ಸಣ್ಣ ಕೆಲಸ ಇದು? ಮನಸ್ಸು ಮಾಡಿದ್ರೆ ಮೋದಿಯವರು ಚುಟ್ಕಿನಲ್ಲಿ ಮಾಡ್ಬೋದು ಎಲ್ಲ ಅಂತ ಹೇಳ್ತಿರಲ್ಲ. ವೆರ್ ಇಸ್ ಇಟ್? ಏನಾಯಿತು ಕರ್ನಾಟಕದಲ್ಲಿ? ಇವತ್ತು ಧಾರಾಕಾರ ಮಳೆಯಿಂದ, ಅತಿವೃಷ್ಟಿಯಿಂದ ನಿಮ್ಮ ಮಲೆನಾಡಿರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನಾವು ನೋಡ್ತೀವಿ ದಿನ ನಿಮ್ಮ ಶಿರ್ಡಿ ಘಾಟ್ ರಸ್ತೆ ಬಗ್ಗೆ ಇರ್ಬೋದು, ಬೆಟ್ಟ ಕುಸಿತದ ಬಗ್ಗೆ ಇರ್ಬೋದು, ದಿನ ಟಿ ವಿನಲ್ಲಿ ನೋಡ್ತೀವಿ ನಾವು. ಏನು ಕೊಟ್ಟಿದ್ದಾರಪ್ಪ? ಕಳೆದ 3 ವರ್ಷದಿಂದ ಅತಿವೃಷ್ಟಿ ಆಗ್ತಾನೆ ಇದೆ. ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಇವರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಬೇಕು ಅಂತ ಒಂದು ಮನವಿ ಕೊಟ್ರ? ಅಮಿತ್ ಶಾ ಅವ್ರು ಬಂದಿದ್ರಲ್ಲ ಬೆಂಗಳೂರಿಗೆ. ಅಮಿತ್ ಶಾ ಇಸ್ ದ ಹೆಡ್ ಆಫ್ NDRF. ಅವ್ರ ಮುಖಾಂತರನೇ ಇದಕ್ಕೆಲ್ಲ ದುಡ್ಡು ಬರೋದು. ಒಬ್ಬರನ್ನ ಮಂತ್ರಿ ಮಂಡಲದಲ್ಲಿ ಪಟ್ಟಿ ಮಾಡಿ ಎಷ್ಟು ನುಕ್ಸಾನ್ ಆಗಿದೆ, ಎಷ್ಟು ನಷ್ಟ ಆಗಿದೆ, ಬೆಳೆ ಹಾನಿ ಎಷ್ಟಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟಾಗಿದೆ, ರೋಡ್ಸ್ ಎಷ್ಟಾಗಿದೆ, ಅಣೆಕಟ್ಟು ಎಷ್ಟು ಹೊಡೆದಿವೆ, ಒಂದು ಲಿಸ್ಟ್ ಮಾಡೋಣ ಕೇಳಿದ್ರ ಅಲ್ಲಿ? ಈಗ ಹೇಳ್ತಾ ಇದ್ರೆ 7,500 ಕೋಟಿ ರೂಪಾಯಿ ಆಸ್ ಪರ್ NDRF. ನಿಜವಾಗ್ಲೂ ನೋಡಿದ್ರೆ 30-40 ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ಪ್ರತಿ ವರ್ಷ. 3 ವರ್ಷದಿಂದ ನಮ್ಗೆ ಸಿಗ್ತಾ ಇರೋದೇನು? ಬಿಡಿ ಕಾಸು 1,000 ಕೋಟಿ ರೂಪಾಯಿ, 2,000 ಕೋಟಿ ರೂಪಾಯಿ. ಅದನ್ನಾನೇ ಇವರೇನು ದೊಡ್ಡದಾಗಿ BJP ಅವರು ಹೇಳ್ತಾರೆ ನಾವು ಕೊಟ್ಟಿದ್ವಿ ಮಾಡಿದ್ವಿ ಅಂತ. GST ರಿಯಂಬರ್ಸ್ಮೆಂಟ್ ಕೊಡೋಕ್ಕಾಗಿಲ್ಲ, ಯೋಗ್ಯತೆ ಇಲ್ಲ ಈ ಸರ್ಕಾರಗಳಿಗೆ. ಆರ್ಥಿಕವಾಗಿ ಪ್ರಗತಿಪರ ಇರುವಂಥ ಕರ್ನಾಟಕಕ್ಕೆ ಇವರು ಸಾಲಗಾರರು ಮಾಡಿಬಿಟ್ಟಿದ್ದಾರೆ. ವಿ ಆರ್ ದಿ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಇನ್ ದ ಕಂಟ್ರಿ, ಒನ್ ಆಫ್ ದಿ ಟಾಪ್ 3 GST ಪೇಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಅವ್ರಿಗೆ ಸಾಲದಲ್ಲಿ ಮುಳುಗಿಸ್ಬಿಟ್ಟಿದ್ರಲ್ರಿ ಕನ್ನಡಿಗರನ್ನ. ಯಾಕಂದರೆ ನೀವು ಹೋಗಿ ಮೋದಿ ಹತ್ರ ಬಾಯಿ ಬಿಚ್ಚಲಿಕ್ಕೆ ತಯಾರಿಲ್ಲ. ನಿಮಗೆ ಅದೇ ಮುಖ್ಯ ಆಯ್ತಾ? ಕನ್ನಡಿಗರು ಹೆಂಗನ ಸಾಯಲಿ? ಯು ಆರ್ ಮೇಕಿಂಗ್ ದೆಮ್ ಅಂಡರ್ ಡೆಟ್, ಅ ಪ್ರಾಸ್ಪರಸ್ ಸ್ಟೇಟ್. ಯು ಆರ್ ಕ್ರಶಿಂಗ್ ಅಸ್ ಇವರ ಆರ್ಥಿಕ ನೀತಿಗಳಿಂದ. ಇವರಿಗೆ ಯಾವುದೇ ರೀತಿಯಲ್ಲಿ ಜನರ ಪರವಾಗಿ ಇಲ್ಲ ಈ ಸರ್ಕಾರ. ಬರೇ ಅವರಿಗೆ ಒಂದರಲ್ಲೇ ಇಂಟ್ರೆಸ್ಟ್ ಏನಪ್ಪ ಅಂದರೆ ಕಮಿಷನ್. ಇದು ಕಾಂಗ್ರೆಸ್ ಆರೋಪ ಅಲ್ಲ. ಈ ಆರೋಪ ಮಾಡ್ತಾ ಇರೋದು BJPದವರೇ. ಯೋಗೇಶ್ವರ್ ಅವ್ರು ಹೇಳಿಲ್ವಾ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ? ವಿಶ್ವನಾಥ್ ಅವ್ರು ಹೇಳಿಲ್ವಾ ಕಾರ್ಯಕರ್ತರು ಈ ಸರ್ಕಾರದಲ್ಲಿ ಸಂತುಷ್ಟರಿಲ್ಲ, ಸಮಾಧಾನ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ವಿಶ್ವನಾಥ್ ಅವ್ರು ಹೇಳ್ತಾರೆ. ಯತ್ನಾಳ್ ಅವ್ರು ಹೇಳ್ತಾರೆ 2,500 ಕೋಟಿ ರೂಪಾಯಿ ಕೊಟ್ಟರೆ ಮುಖ್ಯಮಂತ್ರಿ ಕುರ್ಚಿ ನಂದು ಆಗ್ತಾ ಇತ್ತು ಅಂತ ಹೇಳ್ತಾರೆ. ಇದು ನಾವು ಹೇಳ್ತಾ ಇರೋದ? ರೇಣುಕಾಚಾರ್ಯ ಅವ್ರು ಏನು ಹೇಳ್ತಾರೆ? ಪೊಲಿಟಿಕಲ್ ಸೆಕ್ರೆಟರಿ ಟು ದ CM. ಅವ್ರು ಹೇಳ್ತಾರೆ ಸರ್ಕಾರದ ಏನು ನಡೀತಾ ಇಲ್ಲ, ನನ್ನ ಕೆಲಸ ಆಗ್ತಾ ಇಲ್ಲ. ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮಿನಿಸ್ಟರ್ಸ್ ಇನ್ ದ ಕ್ಯಾಬಿನೆಟ್ ಮಾಧುಸ್ವಾಮಿ ಅವ್ರು ಏನು ಹೇಳ್ತಾರೆ? ಈ ಸರ್ಕಾರ ನಡೀತಾ ಇಲ್ಲಪ್ಪ, ಸುಮ್ಮನೆ ತಳ್ಕೊಂಡು ಹೋಗ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ. ಏನು ನಡೀತಾ ಇದೆ ಇದರಲ್ಲಿ? ಇದು ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು. ಏನಾದ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ, ಏನು ಹೇಳ್ತಾರೆ? BJPದವ್ರು ಹೇಳ್ತಾ ಇರೋದಲ್ಲ ಇದು. KS ಈಶ್ವರಪ್ಪ ಅವರು ಯಾವತ್ತಾನ ನೀವು ನೋಡಿದ್ದೀರಾ? ಒಬ್ಬ ಸಂಪುಟ ಸಚಿವ ಗವರ್ನರಿಗೆ ಬರೆಯೋದು ನೋಡಿದ್ದೀರಾ? ಅಗೇನ್ಸ್ಟ್ ಇಸ್ ಓನ್ ಗೌರ್ಮೆಂಟ್. ಈಶ್ವರಪ್ಪ ಅವ್ರು ಬರ್ದಿಲ್ವಾ? ಏನಂತ ಬರೆದ್ರು? ನನ್ನ ಇಲಾಖೆಯಲ್ಲಿ ನಂಗೆ ಗೊತ್ತಿರಲಾರ್ದೆ ಅನುದಾನ ಬಿಡುಗಡೆ ಆಗ್ತಾ ಇದೆ, ಹಸ್ತಕ್ಷೇಪ ನಡೀತಾ ಇದೆ. ಇದು ಸರ್ಕಾರದಲ್ವಾ? ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? ಮತ್ತೆ ಈ ಗಂಡ ಹೆಂಡತಿ ಜಗಳಲ್ಲಿ BJP ವರ್ಸಸ್ BJP ಇರೋದಿಲ್ಲಿ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಾಯ್ತು ಅಂತ ನಮ್ಮ ಕಡೆ ಹೇಳ್ತಾರೆ. ಅದೇ ಆಗ್ತಾ ಇರೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ. ಇವತ್ತು ಏನಾಗಿದೆ? ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನೀವೇ ನೋಡಿದ್ರಿ ಇಲ್ಲಿನ ಪರಿಸ್ಥಿತಿ ನೋಡಿ, ಮಲೆನಾಡು ಪರಿಸ್ಥಿತಿ ನೋಡಿ. 2-3 ಮಂತ್ರಿಗಳಿಗೆ ನಿಮ್ಮ BJP ರಾಜ್ಯ ಅಧ್ಯಕ್ಷರಿಗೆ ಮಂತ್ರಿಗಳಿಗೆಲ್ಲ ದಿಗ್ಬಂಧನ ಹಾಕಿದ್ದು ಎಲ್ಲಿ ಸ್ವಾಮಿ?
ಇಲ್ಲೇ ತಾನೇ, ಈ ಭಾಗದಲ್ಲಿ ತಾನೇ. ಯಾಕೆ ದಿಗ್ಬಂಧನ ಹಾಕಿದ್ರು ನಿಮಗೆ? ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತೆ. ಯಾರ್ರೀ ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಇಲ್ಲಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ABVP ಅವರು ನಿಮ್ಮ ಪಕ್ಷದವರೇ, ನಿಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದವರು ಹೋಗ್ಬಿಟ್ಟು ಹೋಮ್ ಮಿನಿಸ್ಟರ್ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಇದಾ ನಿಮ್ದು ಕಾನೂನು ಸುವ್ಯವಸ್ಥೆ? ಗುಂಡಗಳು ಬೆಳೆಸ್ತಾ ಇದ್ದೀರಾ ನೀವು? ವೆರ್ ಇಸ್ ಇಟ್? ನಾವೇನಾದರೂ ಅರ್ಗ ಜ್ಞಾನೇಂದ್ರ ಅವ್ರಿಗೆ ಕೇಳಿದ್ರೆ ಇಲ್ಲಪ್ಪ ಕಾಂಗ್ರೆಸ್ನವರೇ ನಮ್ಗೆ ರೇಪ್ ಮಾಡ್ತಾ ಇದ್ದಾರೆ. ಇದು ಭಾಷೆ ಅವರು. ಅಯ್ಯೋ ಅನ್ಸುತ್ತೆ ಕಟೀಲ್ ಅವ್ರಿಗೆ ನೋಡ್ಬಿಟ್ಟು. ಈ ಭಾಗದಲ್ಲಿ ಅವರು ಭಾಳ ಪವರ್ಫುಲ್ ಲೀಡರ್ ಅಂದ್ಕೊಂಡಿದ್ದೆ ಸರ್. ಕೌಡೆ ಕಾಸು ಕೀಮತ್ತಿಲ್ಲ ಅವ್ರ ಮಾತಿಗೆ. ಅವ್ರ ಕಾರ್ಯಕರ್ತರೇ ಕೊಡ್ತಾ ಇಲ್ಲ ಬೆಲೆ ಅವರಿಗೆ. BJP ಯಡಿಯೂರಪ್ಪ ಅವ್ರು ಹೇಳ್ತಾರೆ ಅವ್ರು ಚೇಂಜ್ ಆಗ್ಬೋದು ಅಂತ. ಅವ್ರ ಕಟೀಲ್ ಅವ್ರು ಹೇಳ್ತಾರೆ ನನ್ಗೆ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರ ಜಗಳ ನಮ್ದಲ್ಲ ಇದು. ಏನು ಕಟೀಲ್ ಅವರು ಏನು ಹೇಳ್ತಾರಪ್ಪ ಅವರು? ಪಾಪ ಮೊನ್ನೆ ಮೋದಿ ಅವ್ರು ಬಂದಿದ್ರು. ಹಿ ಈಸ್ ದ ಸ್ಟೇಟ್ ಪ್ರೆಸಿಡೆಂಟ್, ಫರ್ಗೆಟ್ ದ್ಯಾಟ್. ಹಿ ಈಸ್ ಆಲ್ಸೋ ದ MP ಆಫ್ ದಿಸ್ ರೀಜನ್. ಅವ್ರ ಹೆಸರನ್ನ ಹೇಳಿದ್ರೇನ್ರಿ ಅವರು ಮೋದಿ ಅವರು ಕಟೀಲ್ ಅವ್ರದಾಗೆ? ಯಾಕೆ? ನಾನು ಎಂದೂ ಇದು ಕೇಳೇ ಇಲ್ಲ. ಇವ್ರು ಎಷ್ಟು ವೀಕ್ ಇದ್ದಾರೆ ಅಂದರೆ ಯತ್ನಾಳ್ ಅವರೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೇರೆ ಶಾಸಕರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ನೋಟಿಸ್ ಕೊಟ್ಟಿದ್ದಾರೆ ಇವರು. ಮತ್ತು ನಮ್ಮ ಪಕ್ಷದ ಶಿಸ್ತು ಬಗ್ಗೆ ಮಾತಾಡ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ತಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ಕೆ ಹೋಗಿದ್ರಂತೆ. ಏನಕ್ಕೆ? ವಾಟ್ ಈಸ್ ದ ಥಿಂಗ್? ಯಾಕೆ ಬಿಟ್ಕಾಯಿನ್ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲಿ ಪತ್ರಕರ್ತರ ಮಿತ್ರರು ಇದ್ದೀರಿ, ದಯವಿಟ್ಟು ನನ್ನ ವತಿಯಿಂದ ನೀವು ಒಂದು ಪ್ರಶ್ನೆ ಕೇಳ್ಬಿಡಿ. ಬಿಟ್ಕಾಯಿನ್ ಏನಿದೆ ಸರ್ ನಿಮ್ಮದು? ಯಾಕೆ ಪ್ರಿಯಾಂಕ್ ಪದೇ ಪದೇ ಕೇಳ್ತಾ ಇದ್ದಾನೆ, ನೀವು ಯಾಕೆ ಉತ್ತರ ಕೊಡ್ತಾ ಇಲ್ಲ ಬಿಟ್ಕಾಯಿನ್ ಬಗ್ಗೆ? ಮಿಕ್ಕಿದೆಲ್ಲ ಮಾತಾಡಕ್ತಾ ಇದ್ದಾರೆ. ಬಿಟ್ಕಾಯಿನ್ ಅಂದ ತಕ್ಷಣ ಯಾಕೋ ಬಾಯಿಗೆ ಬೀಗ ಹಾಕ್ಬಿಡ್ತಾರೆ. ವೈ? ಯಾರಾದರೂ ನಾನು ಅಲ್ಪ ರಾಜಕೀಯ ಅನುಭವದಲ್ಲಿ ಯಾವತ್ತೂ ಕೂಡ ಜನರು ಸಾಮಾಜಿಕ ಜಾಲತಾಣದಲ್ಲಿ ನಮಗೆ MP ಬೇಡ, ಮೋದಿ ಬರೋದಕ್ಕಿಂತ ಪ್ರಧಾನಮಂತ್ರಿ ಬರೋದಕ್ಕಿಂತ ಮುಂಚೆನೇ ಈ MP ಬದಲಾವಣೆ ಆಗಬೇಕು ಅಂತ ಅಭಿಯಾನ ನಡೆಸ್ತಾರೆ. ಏನು ದಿಸ್ ಈಸ್ ದ ಸ್ಟೇಟ್ ಆಫ್ BJP ಅವರಿಗೆ ಏನಾಗ್ಬಿಟ್ಟಿದೆ? ಅವರಿಗೆ ಒಂದೇ ಒಂದು ಸೊಲ್ಯೂಷನ್ ಟು ಆಲ್ ಪ್ರಾಬ್ಲಮ್ಸ್. ಏನು? ದ ಪಾಲಿಟಿಕ್ಸ್ ಆಫ್ ರಿಲಿಜನ್, ಧರ್ಮ ರಾಜಕೀಯ. ಕರಪ್ಷನ್ ಬಗ್ಗೆ ಮಾತಾಡಿ ಅಂದರೆ ಹಲಾಲ್ ಕಟ್ಟು ಜಟ್ಕಾ ಕಟ್ತಿರ್ತಾರೆ. ಅಭಿವೃದ್ಧಿಗೆ ಹಣ ನೀಡಿ ಅಂದರೆ ಕಾಶ್ಮೀರ್ ಫೈಲ್ಸ್ ನೋಡಿದ್ದೀರಾ ಅಂತ ಕೇಳ್ತಾರೆ. ಬೆಲೆ ಏರಿಕೆ, ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರ್ ಬಗ್ಗೆ ಮಾತಾಡಿದ್ರೆ ಟಿಪ್ಪು ಸುಲ್ತಾನ್ನ ತರ್ತಾರೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರಿ, ಮುಸಲ್ಮಾನರ ಹತ್ರ ನೀವು ಮಾವಿನಕಾಯಿ ತಗೊಂಡ್ರಿ. ನಿರುದ್ಯೋಗ ಬಗ್ಗೆ ಮಾತಾಡಿ ಅಂದರೆ ಯುವಕರಿಗೆ ಕೇಸರಿ ಶಾಲ್ ಹಾಕಿ ಧರ್ಮ ರಕ್ಷಣೆಗೆ ಗೋ ರಕ್ಷಣೆಗೆ ಕಳಿಸ್ತಾರೆ. GST ಯಾಕ್ರಿ ಹಾಕಿದ್ದೀರಾ ನೀವು? ಅಕ್ಕಿ ಮೇಲೆ, ಗೋಧಿ ಮೇಲೆ, ಮೊಸರು ಮೇಲೆ, ಪೆನ್ಸಿಲ್ ಮೇಲೆ, ಶಾರ್ಪ್ನರ್ ಮೇಲೆ, ಮಜ್ಜಿಗೆ ಮೇಲೆ ಅಂತ ಕೇಳಿದ್ರೆ ಅಜಾನ್ನ ನಾವು ಬ್ಯಾನ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ನಿರುದ್ಯೋಗ ಎಷ್ಟಿದೆ ಇವಾಗ? 2,40,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಬೊಮ್ಮಾಯಿ ಅವರೇ, ಕಟೀಲ್ ಸಾಹೇಬ್ರೆ, 2.4 lakh. ಎಷ್ಟು ನೋಟಿಫಿಕೇಶನ್ ಹೊಡಿಸಿದ್ದೀರಾ ಕಳೆದ 3 ವರ್ಷದಲ್ಲಿ? ಎಷ್ಟು ಎಕ್ಸಾಮ್ನ ಕರೆಕ್ಟಾಗಿ ನಡೆಸಿದ್ರೆ? ಒಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿದೆಯಾ ಇವ್ರ ಯೋಗ್ಯತೆಗೆ? 1. ಎಲ್ಲದರಲ್ಲೂ ಹಗರಣ. PSI ಹಗರಣ ಆಯಿತು. 545 ಹುದ್ದೆಗಳಿಗೆ 54,000 ಜನ ಕ್ವಾಲಿಫೈ ಆಗಿದ್ರು. ಏನು ಮಾಡಿದ್ರಿ? 80 lakhs, 1 crore ಮಾರಾಟ ಮಾಡಿದ್ರಿ. ಯಾರು ಮಾರಾಟ ಮಾಡಿದ್ರು? ನಾವು ಹೇಳಿದ್ರೆ ಕಾಂಗ್ರೆಸ್ನವರು, ಸರ್ ನೀವು ಸದನದಲ್ಲಿ ಇದ್ರಲ್ಲ, ನಿಮ್ಮ ಸದನ ಮೇಲ್ಮನೆಯಲ್ಲೇ ಅವ್ರು ಉತ್ತರ ಕೊಟ್ಟಿದ್ದು ಅರ್ಗ ಜ್ಞಾನೇಂದ್ರ ಅವರು, ಏನು ನಡೆದೇ ಅಲ್ಲ ಅಂತ. 1 ಸರಿ ಅಲ್ಲ 6 ಸರಿ ಕೊಟ್ಟಿದ್ದಾರೆ. ಮತ್ತು ಒಂದು IPS ಆಫೀಸರ್ ಅರೆಸ್ಟ್ ಯಾಕಾದ್ರು? ನಿನ್ನೆ ಒಬ್ಬ BJP ಶಾಸಕ ಬಂದು ಹೇಳ್ತಾರೆ, ಒಂದು ಯಾವುದೋ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ, 15 ಲಕ್ಷ ತಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀವಿ ಅಂದರೆ, ಹೌದು ಅದು ನಂದೇ ಧ್ವನಿ ಅಂತ ಹೇಳ್ತಾರೆ. ಮಧ್ಯಸ್ಥಿಕೆ ಅಂದರೆ ಏನು? BJP MLAs ಆರ್ ದೇ ಬ್ರೋಕರ್ಸ್ ಫಾರ್ BJP ಮಿನಿಸ್ಟರ್ಸ್? ವಿಧಾನಸೌಧ ಏನು ವ್ಯಾಪಾರ ಸೌಧ ಮಾಡಿಬಿಟ್ಟಿದ್ದೀರಾ? ಇಸ್ ದಿಸ್ ದ ವೇ ಯು ರನ್ ದ ಗೌರ್ಮೆಂಟ್? ಯುವಕರ ಭವಿಷ್ಯದ ಚೆಲ್ಲಾಟ ಆಡ್ತಾ ಇದ್ದೀರಲ್ರಿ. 54,000 ಜನ, 545 ಹುದ್ದೆಗಳು ಮಾರಿದ್ದೀರಾ. ನಾಚಿಕೆ ಬರೋಲ್ವಾ ನಿಮಗೆ? KPTCL, JEE, AE ಪೋಸ್ಟ್ಗಳಿಗೆ 3,50,000 ಯುವಕರು ಬರ್ತಿದ್ದಾರೆ, ಯುವತಿಯರು ಬರ್ತಿದ್ದಾರೆ. ಅದರಲ್ಲೂ ಹಗರಣ ಆಗಿಲ್ಲ ಅಂತಾರೆ. 20 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ. ಯಾಕೆ ಜುಡಿಷಿಯಲ್ ಪ್ರೋಬ್ ಮಾಡ್ತಾ ಇಲ್ಲ? ನಾವೇನಾದರೂ ಜುಡಿಷಿಯಲ್ ಪ್ರೋಬ್ ಕೇಳಿದ್ರೆ ಇಲ್ಲ ಕಾಂಗ್ರೆಸ್ ಅವರ ಹೆಸರು ಬರುತ್ತೆ. ಬರಲ್ರಿ.
ನಿಮ್ಗೇನು ಕಾಂಗ್ರೆಸ್ ತಾನೇ ಬರುತ್ತೆ, ಒಳಗಾಕಿ ನಿಮ್ಗೆ ತಾಕತ್ತಿದ್ರೆ. ವೈ ಆರ್ ಯು ಹೆಸಿಟೆಂಟ್? ಜುಡಿಷಿಯಲ್ ಪ್ರೋಬ್ ಮಾಡಲಿಕ್ಕೆ ಯಾಕೆ ಇವ್ರು ಹಿಂಜರುಗ್ತಾ ಇದ್ದಾರೆ? PWD JEನಲ್ಲಿ ಹಗರಣ, ಅಸಿಸ್ಟೆಂಟ್ ಪ್ರೊಫೆಸರ್ನಲ್ಲಿ ಹಗರಣ, ವೆಟನರಿನಲ್ಲಿ ಮತ್ತು ಹಾರ್ಟಿಕಲ್ಚರ್ನಲ್ಲಿ ಹಗರಣ, KPSC ಮತ್ತು KEAನಲ್ಲಿ ನನ್ನ ಪ್ರಕಾರ ಕಳೆದ 2-3 ವರ್ಷದಲ್ಲಿ ಒಂದು 8-10 ನೋಟಿಫಿಕೇಶನ್ ಆಗಿರಬೇಕು. 18ರಿಂದ 20 ಲಕ್ಷ ಯುವಕರು ಯುವತಿಯರು ಈ ಎಕ್ಸಾಮ್ಗಳು ಬರೆದಿದ್ದಾರೆ. ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗಿದೆ. ತನಿಖೆ ಮಾಡೋದು ತಾಕತ್ತಿದೆಯಾ ಈ ಸರ್ಕಾರಕ್ಕೆ? ಕಾಂಗ್ರೆಸ್ನವ್ರು ತಾನೇ ಸಿಕ್ಕಾಕೊಳ್ಳೋದು. ನಿಮ್ಗೇನು ಹೆದರಿಕೆ ಇದೆ? ನಿಮ್ಮ MLA ಹೇಳ್ತಾ ಇದ್ದೇನೆ, ಧೋನಿ ನಂದು, ನಾನು 15 ಲಕ್ಷ ತೊಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀನಿ ಅಂದ್ಬಿಟ್ಟು. ಇದಕ್ಕಿಂತ ಸಾಕ್ಷಿ ಬೇಕಾ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು 40% ಸರ್ಕಾರ ಒಂದು ಸರಿ ಅಲ್ಲ 2 ಸರಿ ಪತ್ರ ಬರೆದಿದ್ದಾರೆ ರೀ ಮುಖ್ಯಮಂತ್ರಿಗಳಿಗೆ. ರೂಪ್ಸಾ ಅಂದ್ಬಿಟ್ಟು ಏಜೆನ್ಸಿ ಅಸೋಸಿಯೇಷನ್ 13,000 ಸ್ಕೂಲ್ಗಳು ಇದರಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಏನೇ ಶಿಕ್ಷಣದ ನೀತಿ ಮಾಡಬೇಕಾದ್ರೆ ಇವ್ರಿಗೆ ಕರೆಸಿ ಕೂಡಿಸಿ ಅವರಿಗೆ ಸಲಹೆ ಪಡಿತೀರಾ, ಅವರು ನಿಮ್ಮ ವಿರುದ್ಧ ಪತ್ರ ಬರೆದ ತಕ್ಷಣ ಅದು ಅಸೋಸಿಯೇಷನ್ನೇ ಡಿಸ್ಕ್ರೆಡಿಟೆಡ್ ಮಾಡಿಬಿಡ್ತೀರಾ? ಯಾಕೆ ತನಿಖೆ ಕೂಡಿಸ? ಇವತ್ತು ರಚನೆ ಮಾಡಿದ್ದಾರೆ ಅನ್ಸುತ್ತೆ. ನೀನು ಇವತ್ತು CID ಏನೋ ಒಂದು ಸ್ಪೆಷಲ್ ತಂಡ ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಎಜುಕೇಷನ್ನಲ್ಲೂ ಹಗರಣ ಇರೋದು, ಉದ್ಯೋಗ ಕೊಡೋದ್ರಲ್ಲೂ ಹಗರಣ ಇದ್ರು. ಇವತ್ತು IPS IAS ಆಫೀಸರ್ಸ್ ಅರೆಸ್ಟ್ ಆಗ್ತಾ ಇದ್ದಾರೆ. ಕಾರಣ ಏನಿವತ್ತು? ಯುವಕರಿಗೆ ಏನಾದರೂ ನೀವು ಉದ್ಯೋಗ ಕೊಡ್ರಪ್ಪ ಅಂದರೆ ಕೇಸರಿ ಶಾಲ್ ಹಚ್ಬಿಟ್ಟು ನೀವು ಅವರಿಗೆ ಗೋರಕ್ಷಣೆ ಧರ್ಮರಕ್ಷಣೆ ಪಾಠ ಹೇಳ್ಕೊಡ್ತೀರಾ? ನಿಮ್ಮ ಮಕ್ಳಿಗೆ ಯಾಕಿಲ್ಲ? ತೆಗೀರಿ. BJP ಮಂತ್ರಿಗಳು MLAಗಳು ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ತೆಗೀರಿ. ಎಲ್ಲರೂ ಅಮೆರಿಕನಲ್ಲಿ ಓದ್ತಾ ಇದ್ದಾರೆ, ಇಂಗ್ಲೆಂಡ್ನಲ್ಲಿ ಓದ್ತಾ ಇದ್ದಾರೆ, ಉದ್ಯಮಿಗಳಾಗಿದ್ದಾರೆ, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಕಟ್ತಾ ಇದ್ದಾರೆ. ಅವರಿಗೆಲ್ಲ ಧರ್ಮರಕ್ಷಣೆ ಇಲ್ಲ, ಗೋರಕ್ಷಣೆ ಇಲ್ಲ. ಎಷ್ಟು ಜನ BJP ಮಂತ್ರಿಗಳು ಶಾಸಕರ ಮಕ್ಕಳು ಗೋಶಾಲೆನಲ್ಲಿ ದುಡಿತಾರೆ ತೋರಿಸ್ಬಿಡಿ ನನಗೆ. ಎಷ್ಟು ಜನ ಈ MLAಗಳು ಗೋಮೂತ್ರ ಕುಡಿತಾರೆ ತೋರಿಸ್ಬಿಡಿ ನನಗೆ. ಎಷ್ಟು ಜನ ಈ ಯಾವುದೋ ಒಂದು ಪೋಷಣೆ ಅಂತ ಬಂದಿದೆಲ್ಲ ಯೋಜನೆ, ಎಲ್ಲಿ ನೀವು ಗೋಮಾತೆ ಅವ್ರನ್ನ ಇದು ಮಾಡೋಕ್ಕೆ, ರಕ್ಷಣೆ ಮಾಡಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಇದೇನೋ ಒಂದು ಸ್ಕೀಮ್ ತಂದಿದ್ದಾರೆ. ಎಷ್ಟು ಜನ ಅಡಾಪ್ಟ್ ಮಾಡಿದಾರಪ್ಪ MLAಗಳು? BJP MLAಗಳು ಗೋಶಾಲೆ ಅಲ್ಲ ಸರ್, ಗೋಶಾಲೆನಲ್ಲಿ ಒಂದು ಹಸುವಿಗೆ ನೀವು ಸಾಕ್ಬೋದು. ಅದಕ್ಕೆ ಒಂದೇನೋ ಒಂದು ಇದು ಇದೆ, ಪೋಷಣೆ ಅಂತ ಯೋಜನೆ ಇದೆ, ಅಡಾಪ್ಷನ್ ಸ್ಕೀಮ್ ಇದೆ. ಎಷ್ಟು ದತ್ತು ತಗೊಳ್ಳಿಕ್ಕೆ ಎಷ್ಟು ಜನ BJP ಮುಂದೆ ಬಂದಿದ್ದಾರೆ ಹೇಳಿ? ಬಡವ್ರ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರ ಮಕ್ಕಳಿಗೆ ಕೇಸರಿ ಶಾಲ್ ಹಾಕ್ಬಿಟ್ಟು ಧರ್ಮರಕ್ಷಣೆಗೆ. ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ಒಳ್ಳೊಳ್ಳೆ ಉದ್ಯಮಿಗಳಾಗಬೇಕು, ಬಡವ್ರ ಮಕ್ಕಳು ಸಾಯ್ಬೇಕಾ ಇವತ್ತು? UP ಮಾಡಲ್ ತರ್ತಾರಂತೆ. UP ಮಾಡಲ್ ಎಷ್ಟು ಜನ ದಕ್ಷಿಣ ಕನ್ನಡದವ್ರು ಹೋಗಿ UPನಲ್ಲಿ ದುಡಿತಾರ್ರಿ? ಜನ ಉದ್ಯೋಗ ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾರೆ ಹೊರತು ಇಲ್ಲಿನ ಜನ ಹೋಗಿ UP ಬಿಹಾರ್ನಲ್ಲಿ ಉದ್ಯೋಗ ಹುಡುಕ್ತಿಲ್ಲ. UP ಮಾಡಲ್ ತರ್ತಾರಂತೆ. ನಾಚಿಕೆ ಬರ್ಬೇಕು. ಇವತ್ತು UP ಏನಲ್ಲಿ ಏನಿವತ್ತು ಈ ಅವರ ವಾರಣಾಸಿ ಘಾಟ್ನಲ್ಲಿ ಬೇರೆ ಘಾಟ್ಗಳಲ್ಲೆಲ್ಲ ಲೇಸರ್ ಶೋ ಹೊಡಿತಾ ಇರ್ತಾರಲ್ಲ ರಾಮ ಮಂದಿರದ ಇದರಲ್ಲಿ, ಆ ಲೇಸರ್ ಶೋ ದುಡ್ಡೆಲ್ಲ ನಾವು ಕನ್ನಡಿಗರು ಕಟ್ತಾ ಇರೋದು ನೆನಪಿರಲಿ. 15 ಫೈನಾನ್ಸ್ ಕಮಿಷನ್ನಲ್ಲಿ ನಮ್ಗೆ ಆಗ್ತಾ ಇರೋ ಅನ್ಯಾಯದಿಂದ ನಾವು ಏನಾದರೂ 100 ರೂಪಾಯಿ ಕಟ್ತಾ ಇದ್ರೆ ನಮ್ಗೆ ವಾಪಸ್ ಬರ್ತಾ ಇರೋದು 17 ರೂಪಾಯಿ ಅಷ್ಟೇ. ಮಿಕ್ಕಿದ ದುಡ್ಡು ಈ UP ಬಿಹಾರಿಗೆ ಹೋಗ್ತಾ ಇದೆ. ಅವ್ರ ಅಭಿವೃದ್ಧಿ ಆಗಲಿ ಕೊಡೋಣ ಫೆಡರಲ್ ಸ್ಟ್ರಕ್ಚರ್ನಲ್ಲಿ. ಅವರು ನಮ್ಮ ಅಣ್ಣ ಕಟ್ಲಿ, ಏನಾದರೂ ಅಣೆಕಟ್ಟನ್ನು ಕಟ್ಲಿ, ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿ. ಅಲ್ಲಿ ಲೇಸರ್ ಶೋ ಮಾಡ್ತಾರಲ್ಲ UP ಯೋಗಿ ಆದಿತ್ಯನಾಥ್ ಅವರು, ಎಲ್ಲ ಕನ್ನಡಿಗರ ದುಡ್ಡ್ರಿ. ಆ UP ಮಾಡಲ್ ತರಬೇಕಂತ ಇದ್ದೀರಾ ಇಲ್ಲಿ? ಕುವೆಂಪು ಅವರ ನಾಡಿದು, ಶಾಂತಿಯ ತೋಟದ ನಾಡಿದು, ಶ್ರೀ ಗುರುನಾರಾಯಣ ಅವರ ನಾಡಿದು. ಕುವೆಂಪುನು ಬಿಟ್ಟು ಯಾರಿಗೂ ಬಿಟ್ಟಿಲ್ಲ ಸರ್. ಈಗ ಬಸವಣ್ಣನೇ ಬಿಟ್ಟಿಲ್ಲ ಅಂದರೆ ಕುವೆಂಪುಗೆ ಹೆಂಗೆ ಬಿಡ್ತಾರೆ? ಶಂಕರಾಚಾರ್ಯಗೆ ಬಿಟ್ಟಿಲ್ಲ ಅಂದರೆ ಕುವೆಂಪು ಹೆಂಗೆ ಬಿಡ್ತಾರೆ? ಆದ್ದರಿಂದ ದಯವಿಟ್ಟು ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ ದಕ್ಷಿಣ ಕನ್ನಡ ಜನತೆಗೆ, ಎಸ್ಪೆಷಲಿ ಯುವಕರಿಗೆ, ಈ BJP ಅವರ ಮತ್ತು RSS ಅವರ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ, ಈ ಅವರ ಬಲೆಗೆ ಬೀಳಕ್ಕೆ ಹೋಗಬೇಡಿ. ಮೊನ್ನೆ ಶಿವಮೊಗ್ಗದಲ್ಲಿ ಬಂದಾಗಿತ್ತಲ್ಲ ಕೋಮಗಲಭೆಗಳಿಂದ, ಒಂದು ವರದಿ ಕೊಟ್ಟರು ಸರ್ಕಾರಕ್ಕೆ. 2 ದಿನ ಬಂದಾಗಿದ್ದಕ್ಕೆ 300 ಕೋಟಿ ನಷ್ಟ ಆಯ್ತಂತೆ. ಅದಾನಿ ಅಂಬಾನಿದಲ್ಲ ಅದು ಆಗಿರೋದು ನಷ್ಟ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ಅಂಗಡಿದವರು ಏನಿತ್ತು 300 crores. ಶಿವಮೊಗ್ಗ ಅಂತ ಒಂದು ನಗರದಲ್ಲಿ, ಇಡೀ ರಾಜ್ಯ, ಈ ಮಂಗಳೂರು 4-5 ದಿನ ಬಂದಾದರೆ ಎಷ್ಟು ನಷ್ಟ ಆಗ್ಬೋದು ನೀವೇ ಯೋಚನೆ ಮಾಡಿ. ಎಷ್ಟು ಜನರ ಜೀವನೋಪಾಯ ಹೋಗ್ಬೋದು ನೀವೇ ಯೋಚನೆ ಮಾಡಿ.
ಮೊನ್ನೆ ಬೆಂಗಳೂರಿನಲ್ಲಾದಂಥ ಅವಾಂತರದಿಂದ ಪತ್ರ ಬರೆದಿದ್ದಾರಲ್ಲ ಎಲ್ಲ IT ಕಂಪನಿಗಳು, ಒಂದೇ ದಿನಕ್ಕೆ 225 ಕೋಟಿ ರೂಪಾಯಿ ನಷ್ಟ ಆಗಿದೆ. ಬರೀ ಇಷ್ಟು ಕಂಪನಿ, ಒಂದು 40 ಕಂಪನಿಗೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಎಷ್ಟಾಗಿರುತ್ತೋ ಏನೋ ಆಗುತ್ತೆ. ಆದ್ದರಿಂದ ನಮ್ಮ ಕಡೆ ಎಲ್ಲ ನಾವು ಕಲ್ಯಾಣ ಕರ್ನಾಟಕ ಭಾಗದಿಂದ ಬರ್ತೀವಿ. ನಮ್ಮ ಕಡೆ ಎಲ್ಲ ನಮ್ಮ ಮಕ್ಕಳೆಲ್ಲ ಇಲ್ಲಿ ಬಂದು ಓದ್ತಾರೆ. ಇಲ್ಲಿ ನಿಮ್ಮ ಮಣಿಪಾಲ್ ಇರ್ಬೋದು, ಉಡುಪಿ ಇರ್ಬೋದು. ಯಾಕಂದರೆ ಇಲ್ಲಿ ಪ್ರಬುದ್ಧತೆ ಜಾಸ್ತಿ ಇದೆ ಅಂತ ನಮ್ಮ ಕಡೆ ಜನ ಅಂದ್ಕೊಂಡು ಇಲ್ಲಿ ಕಳಿಸ್ತಾ ಇದ್ದಾರೆ. ಆದರೆ ನಿಮ್ಮದು 100% ಲಿಟ್ರಸಿ ಇರುವಂಥ ಜಾಗದಲ್ಲಿ ಇಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ರಿ. ಮತ್ತು ನಮ್ಮ ಬಸವಣ್ಣನವರ ತತ್ವನೇ ಇಲ್ಲಿ ಸಾರಿಸ್ಬೇಕು, ಗುರುನಾರಾಯಣವ್ರ ತತ್ವನೇ ಇಲ್ಲಿ ಸಾರಿಸ್ಬೇಕಾಗಿದೆ. 100% ಲಿಟ್ರಸಿ ಇರುವಂಥ ನಾಡಿನಲ್ಲಿ ಇಂಥವ್ರಿಗೆ ಯಾಕೆ ಬೆಳೀಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ತುಲನೆ ಮಾಡಿ, ತುಲಾಭಾರ ಮಾಡಿ, ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ, ಯಾರು ಸಮಾಜಕ್ಕೆ ದುಡಿತಾ ಇದ್ದಾರೆ. ಎಸ್ಪೆಷಲಿ ಯುವಕರಿಗೆ ನಾನು ಕೇಳ್ಕೊತಾ ಇರೋದು, ಇದು ಎಜುಕೇಷನ್ ಹಬ್ ಇದೆ, ಇದು ಟೆಕ್ ಹಬ್ ಆಗಲಿಕ್ಕೆ ಸಂಪೂರ್ಣವಾದಂಥ ಏನು ಲಕ್ಷಣಗಳಿವೆ. ನಾನು IT-BT ಮಿನಿಸ್ಟರ್ ಇದ್ದಾಗ ಇಲ್ಲಿ ಆ್ಯನಿಮೇಷನ್ ಹಬ್ ಮಾಡಲಿಕ್ಕೆ ಸಂಪೂರ್ಣವಾದಂಥ ಸಹಕಾರ ನೀಡಿದ್ದೀವಿ. ಇಲ್ಲಿ ಸ್ಟಾರ್ಟಪ್ ಹಬ್ ಅಂತ ಮಾಡಲಿಕ್ಕೆ ಇಲ್ಲಿ ಸಾಕಷ್ಟು ಇದು ಉತ್ತೇಜನವನ್ನು ನೀಡಿದ್ವಿ. ಇಟ್ ಈಸ್ ಎಕ್ಸ್ಟ್ರೀಮ್ ಗ್ರೇಟ್ ಪೊಟೆನ್ಷಿಯಲ್. ಆದರೆ ಅನ್ಫಾರ್ಚುನೇಟ್ಲಿ ದ ಯಂಗ್ಸ್ಟರ್ಸ್ ಆರ್ ಬೀಯಿಂಗ್ ಎಂಬ್ರಾಯ್ಲ್ಡ್ ಇನ್ ನೀಡ್ಲೆಸ್ ರಿಲಿಜಿಯಸ್ ನರೇಟಿವ್ಸ್. ಅವಶ್ಯಕತೆಯೇ ಇಲ್ಲ. ಜೀವನೋಪಾಯ ಮಾಡೋದು ಬಿಟ್ಟು, ಸಂವಿಧಾನ ಇದೆ ನಮಗೆ ರಕ್ಷಣೆ ಮಾಡೋಕ್ಕೆ, ಆ ಸಂವಿಧಾನ ಬಿಟ್ಟು ಯಾರೂ ಇಲ್ಲ. ಆದರೆ ಇವರು ಹೊಸ ಸಂವಿಧಾನವನ್ನೇ ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಆದ್ದರಿಂದ ನಿಮ್ಮ ಮುಖಾಂತರ ನಾನು ನಮ್ಮ ದಕ್ಷಿಣ ಕನ್ನಡದ ಯುವಕರಿಗೆ, ಯುವತಿಯರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಇವರ ಟ್ರ್ಯಾಪಿಗೆ ಬೀಳಲಿಕ್ಕೆ ಹೋಗಬೇಡಿ. ಭಾಳ ಪ್ರಗತಿಪರವಾದಂಥ ನಾಡಿದು, ಪ್ರಗತಿಪರವಾದಂಥ ಸಮಾಜ ಇದು, ಪ್ರಬುದ್ಧ ಸಮಾಜ ಇದು. ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರ್ತದೆ ಆ ಸಮಾಜದ ಮಾತ್ರ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ. ನೀವು ಎಲ್ಲರಿಗೂ ಮಾದರಿ ನಮ್ಮ ಕಡೆ. ಆದರೆ ಹೀಗೆ ನಡ್ಕೋದು ಹೋದರೆ ಅಲ್ಲಿನ ಜನನೇ ಬಂದು ಇಲ್ಲಿ ಸೌಹಾರ್ದತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಆಗಬೇಕಾಗ್ತದೆ. ಆದ್ದರಿಂದ ತಮ್ಮ ಮುಖಾಂತರ ನಾನು ನಮ್ಮ ಯುವ ಸಮುದಾಯಗಳಿಗೆ ಮನವಿ ಮಾಡ್ಕೊಳೋದು ಇಷ್ಟೇ, ದಯವಿಟ್ಟು ನಮ್ಮ ಇತಿಹಾಸವನ್ನು ತಿರ್ಚಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲರೂ ಮುಂದೆ ಬನ್ನಿ ಅಂತ ಕೇಳ್ಕೊತಾ ನಂದು 2 ಮಾತು ಮುಗಿಸ್ತೀನಿ. ತಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಅವರು ನೋಡಿ ಮೊನ್ನೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಸರ್, BJP ಅವರು. ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂಥ ಎಲ್ಲ ಹಗರಣ ತೆಗಿತಾರಂತೆ. ತೆಗಿಲಿ, ನಾವು ಹೇಗೆ ಯಾವಾಗ ಸಿದ್ದರಾಮಯ್ಯ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದಾದ್ರೂ ನೀವು ತನಿಖೆ ಮಾಡಿ ಒಳಪಡಿಸಿ, ನಾವು ರೆಡಿ ಇದ್ದೀವಿ. ಈ ಸರ್ಕಾರ ಹೆಂಗೆ ನಡೀತಾ ಇದೆ ಅಂದರೆ ಯಾರು ಜಾಸ್ತಿ ಮಾತಾಡ್ತಾರೆ ಅವ್ರ ವಿರುದ್ಧ ನೋಟಿಸ್ ಕೊಡ್ತಾರೆ. PSI ಹಗರಣದಲ್ಲಿ ನಾನು ಬಯಲು ಮಾಡಿದ್ದಕ್ಕೆ ನನಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಈಗ BJP ಶಾಸಕನ ಹೇಳಿದನಲ್ಲ ದುಡ್ಡು ತೊಗೊಂಡಿದ್ದಂತ, ಅವ್ರಿಗೆ ನೋಟಿಸ್ ಕೊಡ್ತೀರಾ, ಡೈರೆಕ್ಟ್ ಜೈಲಿಗೆ ಕಳಿಸ್ತೀರಾ? ವಿ ಆರ್ ಓಪನ್ ಟು ಎನಿ ಇನ್ವೆಸ್ಟಿಗೇಷನ್. ಬಟ್ ಇವಾಗ ಸದ್ಯ ಪ್ರಸ್ತುತವಾಗಿ ವೈ ಆರ್ ದೇ ನಾಟ್ ರೆಡಿ ಫಾರ್ ಜುಡಿಷಿಯಲ್ ಎನ್ಕ್ವೈರಿ ಅಷ್ಟೇ ಕೇಳ್ಬಿಡಿ ಅವರಿಗೆ. ಯಾವ ಜನರಿಗೆ ನಿಮ್ಗೆ ಲಾಭ ಆಯ್ತಾ ತೋರಿಸ್ಬಿಡಿ. PSUಗೆ ಅದೇನೋ ಆಗ್ತಾ ಇದೆ, ಇಲ್ಲ ಅದು ಒಪ್ತೀನಿ ನಾನು. ಸಾರ್ವಜನಿಕರಿಗೆ ಇವಾಗ ದಯವಿಟ್ಟು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಮೋದಿಯವರು ಕಳೆದ 3 ವರ್ಷ ಅಲ್ಲ, ಕಳೆದ 8 ವರ್ಷದಿಂದ ಏನು ಮಾಡಿಲ್ಲ. ಯಾರು ಸಣ್ಣ ಪುಟ್ಟ ರೈತರ ಖುಷಿಯಾಗಿದ್ದಾರಾ? ಟ್ರೇಡರ್ಸ್ ಖುಷಿಯಾಗಿದ್ದಾರಾ? ಬಿಸ್ನೆಸ್ ಮ್ಯಾನ್ ಖುಷಿಯಾಗಿದ್ದಾರಾ? ಸಾರ್ವಜನಿಕರು ಖುಷಿಯಾಗಿದ್ದಾರಾ? ಬೆಲೆ ಏರಿಕೆ ಎಷ್ಟಾಗಿದೆ ಈಗ? ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರು, ಯಾರು ಖುಷಿಯಾಗಿದ್ದಾರೆ? ಎಲ್ಲದಕ್ಕೂ ಟ್ಯಾಕ್ಸು, ಸತ್ರೂ ಟ್ಯಾಕ್ಸ್ ಸರ್. ಈಗ ಆ ಶವಗ್ರಹಕ್ಕೂ ಈಗ 18% ಟ್ಯಾಕ್ಸ್ ಆಗಿದೆ, ಸತ್ರೂ ನಮ್ಗೆ ನೆಮ್ಮದಿ ಇಲ್ಲ. ಇಲ್ಲ, ನಾನು ಕೇಳಿದ್ಮೇಲೆ ಚಾರ್ಜ್ ಶೀಟ್ ಎಲ್ಲ ಆಗಿದೆ. ನಂದು ಒಂದೇ ಮನವಿ ಅಂದರೆ, ಕಟೀಲ್ ಸಾಹೇಬರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕವಾಗೂ ಟೀಕೆ ಮಾಡ್ತಾರೆ. ಈ ಬಿಟ್ಕಾಯಿನ್ ಬಂದಾಗ ಯಾಕೆ ಸೈಲೆಂಟ್ ಆಗ್ತಾರೆ ಅಂತ ಅಷ್ಟೇ ನನ್ನ. ಇಲ್ಲ, ನನಗೆ ಅವ್ರ ಹತ್ರ ಮಾಹಿತಿ ಇದೆಯಾ ಅಂತ ಕೇಳೋಕ್ಕಷ್ಟೇ. ನೀವು ಕೇಳಬೇಕು, ನಾನು ಕೇಳಿ ಸಾಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ತಗೋತಾ ಇದ್ದೀನಿ ನಾನು. ರಾಜ್ಯಾಧ್ಯಕ್ಷರಲ್ವಾ? ನಾನು ಹೇಳಿದ್ದೀನಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಡೇ 1 ಏನು ಹೇಳ್ತಾ ಇದ್ದೀನಿ ಸರ್, ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಈ ಬಿಟ್ಕಾಯಿನ್ ವಿಷಯ
ಸರಿಯಾಗಿ ತನಿಖೆ ಆಗಲಿ, ಪಾರದರ್ಶಕವಾಗಿ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಈ ಸರ್ಕಾರ ಬೀಳುತ್ತೆ. ಯಾಕೆ ಮಾಡ್ತಾ ಇಲ್ಲ ಹೇಳಿ? PSI ಹಗರಣ ಮಾಡಿದ್ರು ಸರ್ಕಾರ ಬೀಳುತ್ತೆ. ಉತ್ತರ ಕರ್ನಾಟಕ ಇಲ್ಲ, ಹಾಗೇನೆ ಇಲ್ಲ, ಬೆಂಗಳೂರದವರು ಇದ್ದಾರೆ. ಇಲ್ಲ, ಸೆಂಟರ್ಸ್ ವೈಸ್ ತನಿಖೆ ನಡೀತಾ ಇದೆ. ಇಲ್ಲ, ಅದು ಯಾಕಂತ ಹೇಳ್ತೀನಿ ಕೇಳಿ. ಇವರು ತನಿಖೆ ಮಾಡ್ತಾ ಇರೋದು ಬರೇ ಆ ಭಾಗದ ಸೆಂಟರ್ಸಿಗೆ ಅಷ್ಟೇ. ಬೆಂಗಳೂರಿನಲ್ಲಿ ಇಲ್ಲ, ಬೆಂಗಳೂರಿನಲ್ಲೂ ನಡೆದಿದೆ. ಬೆಂಗಳೂರು ಸೆಂಟರ್ನಲ್ಲಿ ಇದು ಮಾಡಿದಾಗ ಒಂದು 30 ಜನ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಸೆಂಟರ್ನಲ್ಲೂ ಅರೆಸ್ಟ್ ಆಗಿದ್ದಾರೆ. ಅವ್ರೇನು ಮಾಡ್ಬೇಕಂತಿದ್ರು, ಬರೇ ಒಂದೆರಡು ಸೆಂಟರ್ನ ತೋರಿಕೆಗೋಸ್ಕರ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಆಗಿಲ್ಲ. ಯಾಕಂದರೆ ನಮ್ಮ ಪಕ್ಷದ ವತಿಯಿಂದ ಕಾನ್ಸ್ಟೆಂಟಾಗಿ ಇದರಿಗೆ ನಾವು ಪ್ರೆಷರ್ ಹಾಕ್ತಾ ಇದ್ದೀವಿ. ಅದಕ್ಕೆ ಇವತ್ತು ಬೇರೆ ಬೇರೆ ಸೆಂಟರ್ ಬೆಳಗಾಂನಲ್ಲಾಗಿದೆ, ಹುಬ್ಳಿನಲ್ಲಾಗಿದೆ, ಬೆಂಗಳೂರಿನಲ್ಲಾಗಿದೆ, ಮೈಸೂರು ನಡೀತಾ ಇದೆ, ಗುಲ್ಬರ್ಗಾದ ನಡೀತಾ ಇದೆ. ಹೈಯೆಸ್ಟ್ ಅರೆಸ್ಟ್ ಆಗಿರೋದು ಬೆಂಗಳೂರಿನಲ್ಲೇ. ಮತ್ತು ನೀವು KPTCಯಲ್ಲಿ ಹೇಳಿದ್ದು ಅದು ಬೆಳಗಾವಿನಲ್ಲಿ, ಗದಗ್ನಲ್ಲಿ ಆಗಿದೆ. ಬೆಳಗಾವಿನಲ್ಲಿ ಒಂದು 5-6 ಜನ ಆಗಿದ್ದಾರೆ, ನಿಮ್ಮ ಗದಗ್ನಲ್ಲಾಗಿದ್ದಾರೆ, ಬೆಂಗಳೂರಿನಲ್ಲಿ ಕೂಡ ಆಗಿದ್ದಾರೆ. ಬಟ್ ಇದನ್ನ ಯಾರಿಗೆ ಹೋಗ್ತಾ ಇತ್ತು ಸರ್? ಇವರೆಲ್ಲ ಮಧ್ಯವರ್ತಿಗಳಲ್ಲ, ಇವರೆಲ್ಲ ಮಿಡಲ್ ಮ್ಯಾನ್ನು. ಯಾರಿಗೆ ಕೊಡ್ತಾ ಇದ್ರು ದುಡ್ಡು? ಎಕ್ಸಾಮ್ ಸೆಂಟರ್ ಯಾರು ಫಿಕ್ಸ್ ಮಾಡ್ತಾರೆ? ಅಭ್ಯರ್ಥಿಗಳು ಯಾವ ಅಭ್ಯರ್ಥಿ ಯಾವ ಎಕ್ಸಾಮ್ ಸೆಂಟ್ರಿಗೆ ಕೊಡ್ಬೇಕಂತ ಯಾರು ಫಿಕ್ಸ್ ಮಾಡ್ತಾರೆ? ಸರ್ಕಾರದ ವಿವೇಚನೆ ಇಲ್ಲ ಅಂತ ಆಗುತ್ತಾ ಇದು? ಸೊ ದಟ್ಸ್ ವೈ ವಿ ಆರ್ ಆಸ್ಕಿಂಗ್ ಫಾರ್ ಅ ಕ್ಲೀನ್ ಇನ್ವೆಸ್ಟಿಗೇಷನ್. ಒಂದು ಯಾವುದೋ ಸ್ಪೆಷಲ್ ತಂಡ ರಚನೆ ಮಾಡಿ ಲೆಟ್ ಇಟ್ ಬಿ ಮಾನಿಟರ್ಡ್ ಬೈ ಅ ಸಿಟ್ಟಿಂಗ್ ಆರ್ ಅ ರಿಟೈರ್ಡ್ ಜಡ್ಜ್. ಸಿಟ್ಟಿಂಗ್ ಜಡ್ಜ್ ಇಸ್ ಬೆಸ್ಟ್. ಇಲ್ಲ, ನಾನೇ ಹೇಳಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ. ಆ್ಯಸ್ ಅ ಒನ್ ಸೆಕೆಂಡ್ ಸರ್, ಇಫ್ ಐ ಮೇ ಕಂಪ್ಲೀಟ್. ಆ್ಯಸ್ ಅ ಚೇರ್ಪರ್ಸನ್ ಆಫ್ ದ ಮೀಡಿಯಾ ನಾನೇ ಹೇಳಿದ್ದೆ ಅವಾಗ, ಸೇಯಿಂಗ್ ದಟ್ ಏನೇ ಇದ್ರೂ ಕೂಡ ಆರೋಪಗಳು ಗಂಭೀರವಾಗಿರೋದು, ನ್ಯಾಯಯುತವಾಗಿ ತನಿಖೆ ಆಗಲಿ, ಸಂವಿಧಾನಿಕವಾಗಿ ನ್ಯಾಯ ಕೊಡಿಸಿ ಅಂತ ನಾವೇ ಹೇಳಿರೋದು. ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ. ಸ್ಪಷ್ಟವಾದಂಥ ನಿಲುವು ಅಂದರೆ ಇದಕ್ಕಿಂತ ಸ್ಪಷ್ಟವಾಗಿರೋದು. ಹೆಚ್ಚಾಗಿ ವಿರೋಧಿಗಳು ಬರ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಸ್ಪಷ್ಟವಾಗಿ ನೀವು ಯಾಕಂದ್ರೆ ಬಾಲಕಿಯರ ಪರ ನಿಂತ್ಕೋತಾ ಇಲ್ಲ. ಇಲ್ಲ, ಸಿ ವಿ ಆರ್ ವೆರಿ ಕ್ಲಿಯರ್. ಚಾರ್ಜಸ್ ಆರ್ ದೇರ್. ಅದು ಕಾನೂನು ಪ್ರಕಾರ ಏನೇನು ಆಗಬೇಕು ಅದು ಯಾರೇ ಇರ್ಬೋದು, ಯಾರಿಗೂ ಕೂಡ ಅದಕ್ಕೆ ಬಿಡುವಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಂದ್ಬಿಟ್ಟು ಡೇ 1 ಇಂದ ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಬೆಳಗಾವಿಯಲ್ಲಿ ಒಂದು ಅದೇ ಥರದ ಯಾವುದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ಬರು. ನಾನು ಇವತ್ತು ಬೆಳಿಗ್ಗೆ ಓದಿದೆ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಪದೇ ಪದೇ ಹೇಳ್ತೀರಿ ಇವರು BJP ಅವರು ಸಂಘ ಪರಿವಾರದವರು ಧರ್ಮ ರಾಜಕೀಯ ಮಾಡ್ತೇವೆ ಅಂತ. ಅದನ್ನು ತಡೆಯೋ ಪ್ರಯತ್ನ ಧರ್ಮ ತಪ್ಪು ಅಂತಾದ್ರೆ, ಧರ್ಮ ರಾಜಕಾರಣ ತಪ್ಪು ಅಂತಾದ್ರೆ ನಿಮ್ಮ ಕಡೆಯಿಂದ ಸಾರಿ ಧರ್ಮ ರಾಜಕಾರಣ ತಪ್ಪು ಅಂತಾದ್ರೆ ತಡೆಯೋ ಪ್ರಯತ್ನ ಒಂದು ಕಡೆ ನೋಡಿ. ನಾವು ಸಂವಿಧಾನದ ಪರವಾಗಿದ್ದೀವಿ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮವಾದಂಥ ಅವಕಾಶ ಇದೆ. ಬಸವಣ್ಣ ತತ್ವದ ಮೇಲೆ ನಮ್ಮ ಸಂವಿಧಾನ ಆಧಾರ, ಸಮಬಾಳು ಸಮಪಾಲು. ಆದರೆ ಇವರ ಸಿದ್ಧಾಂತದ ನಮಗೆ ವಿರುದ್ಧ ಏನಂದರೆ, ಇವ್ರ ಸಿದ್ಧಾಂತದಲ್ಲಿ ಬರೇ ಒಂದೇ ಒಂದು ಧರ್ಮಕ್ಕೆ ಮಾತ್ರ ಆದ್ಯತೆ ಇದೆ, ಬೇರೆಯವ್ರು ಯಾರೂ ಕೂಡ ಇದರಲ್ಲಿ ಅವಕಾಶ ಇಲ್ಲ. ಎವ್ರಿಬಡಿ ಎಲ್ಸ್ ಈಸ್ ಅ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್. ಅದು ಸಂವಿಧಾನದ ವಿರುದ್ಧವಾದಂಥ ತತ್ವ ಸಿದ್ಧಾಂತ, ಅದ್ರ ವಿರುದ್ಧವಾಗಿದೆ. ಸೊ ನಮ್ಮ ಹೋರಾಟ ಏನಿದೆ, ಸಂವಿಧಾನವಾದ ಮೌಲ್ಯಗಳನ್ನು ಉಳಿಸುವ ಹೋರಾಟ ಇದೆ. ಇಲ್ಲ, ಖಂಡಿತ. ಅದು ರಾಹುಲ್ ಗಾಂಧಿ ಅವರ ಆಶಯ ಕೂಡ ಅದೇ ಇರೋದು. ರೀತಿಯಲ್ಲಿ ಯುವಕರು ರಾಜಕೀಯಕ್ಕೆ ಬರಬೇಕು. ಅವರ ಒಂದು ಇರುತ್ತೆ, ಯಾಕೆ ಇರೋದಿಲ್ಲ, ಮಾಡ್ತಾರಲ್ಲ. ಇಲ್ಲೇ ಉದಾಹರಣೆ ಇದಾರಲ್ಲ, ಅಭಯ್ ಸಾಹೇಬ್ರು ಅಭಯಾರಣ್ಯನೇ ಮಾಡಿದ್ರಲ್ಲ ತ್ಯಾಗ. ಯಾರು ನೋಡಿ, ನಮ್ಮ ಪಕ್ಷ ಇರೋದು 130-140 ವರ್ಷದ್ರಿ. ಎಷ್ಟೊಂದು ಜನ ಬಂದಿದ್ದಾರೆ, ಹೋಗಿದ್ದಾರೆ. ಯಾರು ಕೂಡ ಲಾಭ ತಗೊಳ್ಳಾರ್ದೆ ಬಿಟ್ಟಿಲ್ಲ, ಅನ್ಯಾಯ ಆಗಿದೆ ಅಂತ ಬಿಟ್ಟಿಲ್ಲ, ಸ್ವಾರ್ಥಕ್ಕೆ ಬಿಟ್ಟಿರ್ಬೋದು. ಯಾವ ಕಾರಣ ಏನು ಹೇಳಿ ಬಿಡೋಕ್ಕೆ? ಯಾರು ನೀವು ಗುಲಾಮ್ ನಬಿ ಸಾಹೇಬ್ರು ಹೇಳ್ತಾ ಇದ್ದೀರಾ, ಲಕ್ಷ್ಮೀನಾರಾಯಣದವ್ರು ಹೇಳ್ತಾ ಇದ್ದೀರಾ, ಎಲ್ಲದೂ ಇದ್ದೇ ಇರ್ತದೆ ಸಹಜವಾಗಿ. ಗುಲಾಮ್ ನಬಿ ಸಾಹೇಬ್ರಿಗೆ ನಾವು ಏನೂ ಮಾಡೇ ಅಲ್ವಾ?
ಈಗ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಇಲ್ಲ ಕೇಳಿ, ಈಗ ಫಂಡಮೆಂಟಲ್ ಇಶ್ಯೂಸೇ ನಾನು ಹೇಳ್ತೀನಿ ಕೇಳಿ. ಅವರಿಗೆ ಮುಖ್ಯಮಂತ್ರಿ ಮಾಡಿದ ತಪ್ಪ, ಅವ್ರು ಸೋತಾದ್ಮೇಲೆ ಮಹಾರಾಷ್ಟ್ರದಿಂದ MP ಮಾಡಿದ ತಪ್ಪ, ಅದಾದ್ಮೇಲೆ ರಾಜ್ಯಸಭಾ ಮಾಡಿದ ಪನಿಷ್ಮೆಂಟ್ ಆಯ್ತಾ, ರಾಜ್ಯಸಭಾ ಆದ್ಮೇಲೆ ಆಪೋಸಿಷನ್ ಲೀಡರ್ ಮಾಡಿದ ತಪ್ಪಾಯ್ತಾ, UPA ನಲ್ಲಿ 2 ಸರಿ ಮಂತ್ರಿ ಮಾಡಿದ ಪನಿಷ್ಮೆಂಟ್ ಅವರಿಗೆ ಎಲ್ಲಾನು ಎಲ್ಲ ಯಾವುದು ಕಾಂಗ್ರೆಸ್ ಆ ರೀತಿ ಮಾಡೋದೇ ತಪ್ಪು ಅಂತ ಅನಿಸ್ತಾ ಇಲ್ವಾ? ಅದು ನೀವು ಆ ರೀತಿ ಅಧಿಕಾರ ಅವಾಗ ದುಡ್ದಿದ್ದಾರೆ ಪಕ್ಷಕ್ಕೆ ಮಾಡ್ತಾ ಇದ್ದೀರಿ ಅಂತ ಅನ್ಸಲ್ವಾ ನಿಮಗೆ? ನೋಡಿ, ಪಕ್ಷಕ್ಕೆ ದುಡ್ದಿದ್ದಾರೆ ಅವರು, ಯೂತ್ ಕಾಂಗ್ರೆಸ್ ಇಂದ ಬಂದಿರೋದು ಏನೋ ಅನುಭವಿಸಿದ್ರೆ ಈಗೇನೋ ಮನಸ್ಥಿತಿ ಬದಲಾಗಿರ್ಬೋದು. ಈಗ ಅವ್ರು ಹೋಗಿ ಅವ್ರ ಸ್ವಂತ ಪಕ್ಷ ಕಟ್ಟಿದ್ರು. ನಾವು ಜಮ್ಮು ಕಾಶ್ಮೀರ ಕಾಂಗ್ರೆಸ್ಸೇ ಕಟ್ಟಿ ಅಂತ ಹೇಳಿದ್ವಿ, ಅವರಿಗೆ PCC ಅಧ್ಯಕ್ಷರು ಮಾಡಕ್ಕೆ ರೆಡಿ ಇದ್ರು, ಅವರೇ ತಿರಸ್ಕಾರ ಮಾಡಿದ್ದು. ನಾವು ಅದನ್ನೇ ಕೇಳೋದು. ಈಗ ಕೊಟ್ಟವರಿಗೆ ನೀವು ಅಧಿಕಾರ ಕೊಡ್ತೀರಿ, ಅವರ ಮಕ್ಕಳೇ ಬೆಳಿತಾರೆ, ಇದಕ್ಕೆ ಇತ್ತೀಚೆಗೆ ಹಾಕ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ತಗೊಳುತ್ತಾ? ಈಗ ಒಂದು ಕಾಲದಲ್ಲಿ ಇವರು ಯುವಕರೇ ಇದ್ರಲ್ಲ, ಅವಾಗ ಗುಲಾಂ ನಬಿ ಆಜಾದ್ ಅವರು ಯುವಕರೇ ಇದ್ರಲ್ರಿ. ಅದಾದ್ಮೇಲೆ ಯಾರು ಬೆಳೆಸೇ ಅಲ್ವಾ ನಾವು? ಜ್ಯೋತಿರಾದಿತ್ಯ ಸಿಂಧಾನು ಇಲ್ಲೇ ಬೆಳೆದೋದ್ರು, ಪೈಲಟ್ ಅವರು ಇಲ್ಲೇ ಬೆಳೆದ್ರೆ, ನಮ್ಮಂಥವ್ರು ಇದ್ದಾರೆ, ಇಲ್ಲಿ ಮಿಥುನ್ ರಾಯ್ ಅಂತವರು ಇದ್ದಾರೆ, ಎಲ್ಲರಿಗೂ ಅವಕಾಶ ಇದೆ. ನಾವು ಅದನ್ನೇ ಕೇಳಿದ್ದು, ಬೆಳೆಸಿದವರನ್ನೇ ಬೆಳೆಸ್ತದೆ ಕಾಂಗ್ರೆಸ್, ಹೊಸ ಪೀಳಿಗೆ ಅವಕಾಶ ಇಲ್ಲ. ನೀವು ನಿಮ್ದು ನಿಮ್ಮ ಯೂತ್ ABVP ತರ ನಿಮ್ಮಲ್ಲೂ ಇದೆ, ಎಷ್ಟು ಜನರಿಗೆ ಅದರಿಂದ ಬಂದು ಅವಕಾಶ ಆಗತ್ತೆ? ಈಗ ನಿಮ್ಮ ಇಲ್ಲೇ ಕಾರ್ಪೊರೇಟರ್ಸ್ ತಗೊಳ್ಳಿ, ಅಲ್ಲ ಅದರಲ್ಲಿ ಅಧ್ಯಕ್ಷರಾಗೋರು ಇಲ್ಲಿ 13 ಜನ ಕಾರ್ಪೊರೇಟರ್, 7 ಜನ ಯೂತ್ ಕಾಂಗ್ರೆಸ್ ಅವರೇ ಇದಾರಲ್ಲ. ಯಾವ ಅಧ್ಯಕ್ಷರು? ABVP ತರವೇ ಯಾವುದೇ ರಾಜಕೀಯ ಹಿನ್ನೆಲೆ ಈಗ ಎಲೆಕ್ಷನ್ ಇದೆ ಅಲ್ಲ, ಅವರಲ್ಲಿ ಎಲೆಕ್ಷನ್ ಇದೆ, ಯೂತ್ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್. ನಾನು ಸೋತಿಲ್ವಾ ಎಲೆಕ್ಷನ್? ನಾನು ವೈಸ್ ಪ್ರೆಸಿಡೆಂಟ್ ಸರ್, ರಿಜ್ವಾನ್ ಗೆದ್ದಿದ್ದ. ಇದಕ್ಕಿಂತ ಏನು ಉದಾಹರಣೆ ಬೇಕು? ಇಲ್ಲ, ನೀವು ನನಗೆ ಪ್ರಶ್ನೆ ಕೇಳ್ತಾ ಇದೀರಲ್ಲ, ನಾನು ಕುತ್ಕೊಂಡು ನಾನು ಉತ್ತರನ ಕೊಡ್ತಾ ಇದ್ದೀನಿ. BJP ಅವ್ರಿಗೆ ಕೇಳಿ. ಈಗ ಹೆಚ್ಚು ಕುಟುಂಬ ರಾಜಕೀಯ ಇರೋದು BJPನೆಲ್ಲ ಕಾಂಗ್ರೆಸ್ನೆಲ್ಲ. ಒಂದ್ಸರಿ ತಾವು ಮೇಲ್ಮನೆ ಮತ್ತು ಕೆಳಗೆ ಮನೆ ನೋಡ್ಬಿಡಿ, ಪಾರ್ಲಿಮೆಂಟಲ್ಲಿ ನೋಡ್ಬಿಡಿ. ಅವಾಗ ನಾನು ನೀವು ಹೇಳಿದೆಲ್ಲ ಒಪ್ತೀನಿ ನಾನು. ಶೆಟ್ಟರ್ ಅವ್ರದ್ದು ಬ್ರದರ್ಸ್ ಇಲ್ವಾ? ಎಲ್ಲರೂ ಇದ್ದಾರೆ. ಶಿವಮೊಗ್ಗದಲ್ಲಿ CM ಸೂಪರ್ CM ಯಾರಿದ್ರಿ? ಈ GST ಹೊಡ್ತಾ ಅಂದ್ರೆ ಇನ್ನೊಂದು VST ಹೊಡ್ತಾ ಇತ್ತಲ್ಲ ಇಲ್ಲಿ ಸರ್. ಇಲ್ಲ, ನಾನು ಅದೇ ಹೇಳ್ತಾ ಇರೋದು, ಹಾಗಿಲ್ಲ. ನೀವು ದಯವಿಟ್ಟು ನೀವು ನೋಡಿ. ಈಗ ನೀವು ಕೇಳಿದ್ರಿ, ಈಗ ಯೂತ್ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್ ಆಯ್ತು, ಐ ಲಾಸ್ಟ್ ಎಲೆಕ್ಷನ್, ವೈಸ್ ಪ್ರೆಸಿಡೆಂಟ್ ಆಗಿದೆ ನಾನು ಅದರಲ್ಲಿ. ಪ್ರೆಸಿಡೆಂಟ್ ಮಾಡಿದಾರಲ್ಲ ಸ್ವಲ್ಪ ದಿವಸ ಒಬ್ರು ಯಾವ್ದು ಅದಕ್ಕೆ ಎಲೆಕ್ಷನ್ ಕಮಿಷನ್ ಇದೆ, ಅವ್ರ ನಿರ್ಧಾರ ತಗೊಂಡಿದ್ದು ನಾವಲ್ಲ. ದೇರ್ ಇಸ್ ಅ ಎಲೆಕ್ಷನ್ ಕಮಿಷನ್ ಫಾರ್ ದಟ್ ಸರ್. ರಿಟೈರ್ಡ್ ಎಲೆಕ್ಷನ್ ಕಮಿಷನರೇ ಇರೋದು ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಕೆಲವು ದಿನಗಳ ಹಿಂದೆ ದಕ್ಷಿಣ ಕನ್ನಡಕ್ಕೆ ಪ್ರಧಾನಿ ಮೋದಿಯವರು ಬಂದಿದ್ದರು. ಈ ಮೋದಿಯವರ ಆಗಮನದಿಂದ ನಮ್ಮ ದಕ್ಷಿಣ ಕನ್ನಡದ ಜನರು ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಕೊನೆಯ ಪಕ್ಷಕ್ಕನ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಅಚ್ಚೇ ದಿನ ನೋಡ್ಬೋದು ಅಂದ್ಬಿಟ್ಟು ನಿರೀಕ್ಷೆನಲ್ಲಿದ್ದರು. ಆದರೆ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವುದೇ ಒಂದು ಭರವಸೆ ಕೂಡ ಈಡೇರಲಿಲ್ಲ. ಇವತ್ತು ಜನರಲ್ಲಿ ನಿರೀಕ್ಷೆ ಏನಿತ್ತು, ಮತ್ತು BJP ಕಾರ್ಯಕರ್ತರಲ್ಲಿ ವಿಶೇಷವಾಗಿ ನಿರೀಕ್ಷೆ ಏನಿತ್ತು ಅಂದರೆ, ಇದು ದಕ್ಷಿಣ ಕನ್ನಡ ಕರಾವಳಿ ಭಾಗ ಏನಿದೆ, ಇದು ಅವರ ಸಿದ್ಧಾಂತದ ಒಂದು ಪ್ರಯೋಗಾಲಯ ಆಗಿದೆ. ಇಟ್ಸ್ ಅ ಲ್ಯಾಬ್ರೇಟ್ರಿ. ಅದಕ್ಕೆ ಹೆಚ್ಚು ರೀತಿಯಲ್ಲಿ ನಮಗೆ ಸಹಕಾರ ನೀಡಬಹುದು, ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ಬೋದು, ನಮ್ಮ ಭರವಸೆಗಳೆಲ್ಲನೂ ಈ ಡಬಲ್ ಇಂಜಿನ್ ಸರ್ಕಾರ ಈಡೇರಿಸ್ಬೋದು ಅಂದ್ಬಿಟ್ಟು ಅವರಿದ್ದರು. ಆದರೆ ಮೋದಿಯವರು ಬಂದು ಭಾಷಣ ಹೊಡೆದು ಹೋದ್ಮೇಲೆ ಜನರಿಗೆ ಅರಿವಾಗ್ಬಿಟ್ಟಿದೆ, BJP ಕಾರ್ಯಕರ್ತರಿಗೆ ವಿಶೇಷವಾಗಿ ಅರಿವಾಗ್ಬಿಟ್ಟಿದೆ, ಈ ಡಬಲ್ ಇಂಜಿನ್ ಸರ್ಕಾರದಿಂದ ಬರೀ ಡಬಲ್ ಧೋಕಾ ಆಗ್ತಾ ಇದೆ ವಿನಃ ಜನರ ಅಭಿವೃದ್ಧಿ, ಈ ಪ್ರದೇಶದ ಅಭಿವೃದ್ಧಿ ಇವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು. ಈ ಮೊದಲೇ ಬೇಡಿಕೆ ಬಹಳಷ್ಟು ಜನರ ನಿರೀಕ್ಷೆ. ನಾನು ಯಾಕಂದರೆ ಸಂವಹನ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾನು ಅಧ್ಯಕ್ಷನಾಗಿರೋದ್ರಿಂದ ನನ್ನ ಈ ಸೋಷಿಯಲ್ ಮೀಡಿಯಾನಲ್ಲಿ ಕೆಲವು ಜನ ಭಾಳಷ್ಟು ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಭಾಳಷ್ಟು ಜನರ ಬೇಡಿಕೆ ಏನಿತ್ತು ಅಂದರೆ, ತುಳು ಭಾಷೆ 8ನೇ
8ನೇ ಪರಿಚಿತ ಸೇರ್ಪಡೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಟಿದ್ರು. ಅವರು ತುಳುನಲ್ಲೂ ಮಾತಾಡ್ತಾರಂತ ಭಾಳ ಜನ ಅನ್ಕೊಂಡ್ರು. ಯಾಕಂದರೆ ಎಲ್ಲ ಕಡೆ ಹೋದಾಗೆಲ್ಲ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾರಂತ. ಇಲ್ಲಿ ಕನ್ನಡನೂ ಬಿಡಿ ತುಳುನೂ ಮಾತಾಡಿಲ್ಲ ಇವರು. ಸೊ ಪಾಪ ಭಾಳಷ್ಟು ಜನ ನಿರಾಸೆ ಆಗಿದ್ರು ಅದನ್ನು. ಮತ್ತು ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಈ ಭಾಗದಲ್ಲಿ ಬಂದು CM ಅವರು ಅಲ್ಲೇ ಇದ್ದರು, ಮೋದಿಯವರು ಅಲ್ಲೇ ಇದ್ದರು. ಅವರು ಮನಸ್ಸು ಮಾಡಿದರೆ ಅಲ್ಲೇ ಶ್ರೀ ಗುರುನಾರಾಯಣ ಅವರ ಪೀಠ ಒಂದು ಮತ್ತು ಏನೋ ನಿಮ್ಮ ನಿಗಮ ಏನು ಬೇಡಿಕೆ ಇತ್ತು, ಭಾಳ ವರ್ಷದ ಬೇಡಿಕೆ ಇದೆ, ಅದನ್ನು ಕೂಡ ಸ್ಥಾಪನೆ ಮಾಡ್ಬೋದು ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಪ್ರಧಾನಮಂತ್ರಿ ಎದುರುಗಡೆನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಆದರೆ ನನಗೆ ಅನೌನ್ಸ್ ಮಾಡಿಲ್ಲ, ಆಶ್ಚರ್ಯನೇ ಇಲ್ಲ, ಜನರ ನಿರೀಕ್ಷೆ ಇತ್ತು. ಇದು ಯಾಕೆ ನನಗೆ ಆಶ್ಚರ್ಯ ಇಲ್ಲ ಅಂದರೆ, ಶ್ರೀ ನಾರಾಯಣ್ ಗುರುಗೆ ಇವರು ಪದೇ ಪದೇ ಅವಮಾನ ಮಾಡಿದ್ದಾರೆ BJP ಅವರು. ಈ ಸರಿ ಅಂತಲ್ಲ, ಯಾವಾಗ ರಿಪಬ್ಲಿಕ್ ಡೇ ಟ್ಯಾಬ್ಲೋ ಆಗಬೇಕಾಯ್ತು, ಸ್ತಬ್ಧ ಚಿತ್ರಧ್ವಜ ಮಾಡಬೇಕಾಗಿತ್ತು, ಅವಾಗ ಒಂದು ಸರಿ ಅಲ್ಲ 2 ಸರಿ ತಿರಸ್ಕಾರ ಮಾಡಿದ್ದಾರೆ. ಆಗ ಕೂಡ ಇಲ್ಲಿ ಒಬ್ಬ BJP ಲೀಡರು ಬಾಯಿ ತೆಗೆಯೋಕ್ಕೆ ತಯಾರಿರಲಿಲ್ಲ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿನಲ್ಲಿ ಶ್ರೀ ಗುರುನಾರಾಯಣ ಅವ್ರದ್ದು ಚಾಪ್ಟರೇ ಬಿಟ್ಬಿಟ್ಟಿದ್ದಾರೆ. ಅವಾಗ ಕೂಡ ಒಬ್ಬ BJP ಲೀಡರ್ ಮಾತಾಡಿದ್ರು. ಕಾಟಾಚಾರಕ್ಕೆ ಯಾವಾಗ ಸಮುದಾಯದ ಜನರು ತಿರುಗಿ ಬಿದ್ರು ಆವಾಗ ಸುನೀಲ್ ಕುಮಾರ್ ಅವರು ಲೆಟರ್ ಬರೀತಾರೆ. ಎಷ್ಟು 1.5 ತಿಂಗಳು ಆದಮೇಲೆ. ಆಶ್ಚರ್ಯ ಆಗುತ್ತೆ, ಯಾಕೆ ಇಡೀ BJP ಇನ್ಕ್ಲೂಡಿಂಗ್ CM ಯಾರ ಅವನ ಹೆಸರೇನು ರೋಹಿತ್ ಚಕ್ರತೀರ್ಥ ಅಂತ, ಅವ ಯಾವ PhD ಮಾಡಿದ್ದಾನೆ, ಎಲ್ಲಿನವನು, ಎಲ್ಲರಿಗೂ ಅವಮಾನ ಮಾಡಿಬಿಟ್ಟಿದ್ದಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಗಾಂಧೀಜಿ ಅವ್ರಿಗೆ ಬಿಟ್ಟಿಲ್ಲ, ಗುರುನಾರಾಯಣ ಅವ್ರಿಗೆ ಬಿಟ್ಟಿಲ್ಲ, ಬಸವಣ್ಣನವ್ರಿಗೆ ಬಿಟ್ಟಿಲ್ಲ, ಶಂಕರಾಚಾರ್ಯ ಅವ್ರಿಗೆ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ವೈಜ್ಞಾನಿಕ ಮನೋಭಾವನೆ ಅಂತಾನೆ ಕೊಂದುಬಿಟ್ಟಿದ್ದಾರೆ ಈ BJP ಸರ್ಕಾರ. ಇವ್ರು ಯಾರು? ಇವರು ನಾರಾಯಣ್ ಗುರು ಅವರ ಹೆಸರಲ್ಲಿ ಇವರು ಓಟ್ ತಗೋತಾರೆ, ಬಟ್ ಅವ್ರಿಗೆ ಅನ್ಯಾಯ ಆದಾಗ ಇವರು ಬಾಯಿಗೆ ಬೀಗ ಬೀಳುತ್ತೆ BJP MLAಗಳಿಗೆ. ನಾವು ಆಪೋಸಿಷನ್ನಲ್ಲಿ ಇದ್ದು ನಾವು ಅಹೋರಾತ್ರಿ ಧರಣಿ ಮಾಡಿದ್ವಿ, ಅವಾಗ CM ಅವರು ನೋಡ್ತೀವಿ ಮಾಡ್ತೀವಿ ಅಂತ. ಇಡೀ ಸರ್ಕಾರನೇ ಯಾರೋ ಒಬ್ಬ ರೋಹಿತ್ ಚಕ್ರ ತೀರ್ಥ ಅನ್ನೋ ವ್ಯಕ್ತಿಗೆ ಹೋಗಿ ಮಂಡಿ ಊರ್ದ್ರಲ್ರಿ. ಇಸ್ ದಿಸ್ ದ ಗೌರ್ಮೆಂಟ್ ಯು ಆರ್ ಗಿವಿಂಗ್? ಭಾಳಷ್ಟು ಜನ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಕೋಲಿ ಸಮಾಜ, ಕಬ್ಲಿಗರ ಸಮಾಜದವ್ರು ಭಾಳ ಇದ್ದಾರೆ. ಇಲ್ಲಿ ಮೀನುಗಾರರು, ಮಗುವೀರಗಳು ಬೆಸ್ತ ಸಮಾಜದವ್ರು ಇರ್ತಾರೆ. ಸೇಮ್ ಪರ್ಯಾಯ ಪದಗಳಲ್ಲ. ST ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮುಖ್ಯಮಂತ್ರಿಯವರಿದ್ರು, ಪ್ರಧಾನಮಂತ್ರಿಯವರಿದ್ರು, ಇಲ್ಲಿಂದ ಸರ್ಕಾರದಿಂದ ಹೋಗಿದೆ ಅಲ್ಲ. ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾನೇ ಆ ಪ್ರಪೋಸಲನ್ನು ಕಳಿಸ್ಕೊಟ್ಟಿರೋದು. BJP ಅವ್ರು ಏನೇ ಹೇಳಿದ್ರು ಕೂಡ, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಆ ಡಾಕ್ಯುಮೆಂಟಲ್ಲಿ ಕೊನೆಯ ಸಿಗ್ನೇಚರ್ ಇರೋದೇ ನಂದು, ನಾನೇ ಕಳಿಸಿರೋದು. ಈ ಡಬಲ್ ಇಂಜಿನ್ ಸರ್ಕಾರ 3 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದೆ? ಅವ್ರ ಹೆಸರಲ್ಲಿ ಓಟ್ ತಗೋತೀರಾ, ಅವ್ರ ಹೆಸರಲ್ಲಿ ರಾಜಕೀಯ ಮಾಡ್ತೀರಾ, ನಿಮ್ಮ ಸಿದ್ಧಾಂತದ ಪರವಾಗಿ ಸಾಯಕ್ಕೆ ಬಿಡ್ತೀರಾ. ಆದರೆ ಅವರಿಗೆ ಅಭಿವೃದ್ಧಿ ಆಗಬೇಕು, ಅವ್ರಿಗೆ ಏನಾದರೂ ಅನುಕೂಲ ಆಗಬೇಕು, ಸಮಾಜದಲ್ಲಿ ಸಮಾನತೆ ಸಿಗಬೇಕು, ಆರ್ಥಿಕ ಸಮಾನತೆ ಸಿಗಬೇಕು ಅಂದರೆ ನೀವು ಸುಮ್ಮನೆ ಕೂತ್ಕೋತೀರಾ? ಏನು ಅಷ್ಟೆದ್ರಿಕೆನಾ ನೀವು ಹೋಗಿ ಕೇಳಲಿಕ್ಕೆ ನಿಮ್ಮ ಪ್ರಧಾನಮಂತ್ರಿಗೆ, ಸರ್ ಇದು ಯಾಕೆ ಆಗ್ತಾ ಇಲ್ಲ ಅಂತ? ಏನು ಅಷ್ಟೇನು ಹೆದರಿಕೆ ರೀ? ನೀವೇನು ಆಸ್ತಿ ಪಾಲ ಕೇಳಕ್ಕೆ ಹೋಗ್ತಾ ಇರೋದು? ಜನರ ಪರವಾಗಿ ಮಾತಾಡ್ತಾ ಇರೋದಲ್ವಾ? ಈ ದೊಡ್ಡ ದೊಡ್ಡ ಕೆಲಸ ಬಿಟ್ಬಿಡಿ. ಯಾವುದೋ ಒಂದು ಈ ವಿಮಾನ ನಿಲ್ದಾಣನ ಖಾಸಗೀಕರಣ ಮಾಡಿಬಿಟ್ಟು ಅದಾನಿ ಏರ್ಪೋರ್ಟ್ ಅಂತ ಇಟ್ಟಿದ್ದೀರಲ್ರಿ. ಕಾಂಗ್ರೆಸ್ನವ್ರು 75 ವರ್ಷ ಏನೂ ಮಾಡಿಲ್ಲ ಅಂತ ನೀವು ಬಂದಾಗಿಂದ 8 ವರ್ಷದಿಂದ ಬರೀ ನಮ್ಮ ಆಸ್ತಿ, ನಾವು ಕಟ್ಟಿರೋಂಥ ಆಸ್ತಿಗಳೇ ಮಾರಾಟ ಮಾಡ್ತಾ ಇದ್ದೀರಲ್ಲ. ಜನರ ಬೇಡಿಕೆ ಏನಿತ್ತು? ವಿಮಾನ ನಿಲ್ದಾಣ ಕೋಟಿ ಚೆನ್ನಯ್ಯ ಯುಗ ಪುರುಷರ ಹೆಸರಲ್ಲಿ ಮಾಡಬೇಕು ಅಂತಿತ್ತು. ನೀವು ಅದಾನಿ ಹೆಸರಲ್ಲಿ ಮಾಡಕ್ಕೆ ತಯಾರಿದ್ದೀರಾ? ಒಬ್ಬ ತತ್ವಜ್ಞಾನಿಯರ ಹೆಸರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ ನಿಮಗೆ? ಇತಿಹಾಸವನ್ನು ಸೃಷ್ಟಿ ಮಾಡಿದವರ ಹೆಸರಲ್ಲಿ ಮಾಡೋಕ್ಕಾಗೋದಿಲ್ವಾ ನಿಮಗೆ? ಏನು ಸಣ್ಣ ಕೆಲಸ ಇದು? ಮನಸ್ಸು ಮಾಡಿದ್ರೆ ಮೋದಿಯವರು ಚುಟ್ಕಿನಲ್ಲಿ ಮಾಡ್ಬೋದು ಎಲ್ಲ ಅಂತ ಹೇಳ್ತಿರಲ್ಲ. ವೆರ್ ಇಸ್ ಇಟ್? ಏನಾಯಿತು ಕರ್ನಾಟಕದಲ್ಲಿ? ಇವತ್ತು ಧಾರಾಕಾರ ಮಳೆಯಿಂದ, ಅತಿವೃಷ್ಟಿಯಿಂದ ನಿಮ್ಮ ಮಲೆನಾಡಿರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನಾವು ನೋಡ್ತೀವಿ ದಿನ ನಿಮ್ಮ ಶಿರ್ಡಿ ಘಾಟ್ ರಸ್ತೆ ಬಗ್ಗೆ ಇರ್ಬೋದು, ಬೆಟ್ಟ ಕುಸಿತದ ಬಗ್ಗೆ ಇರ್ಬೋದು, ದಿನ TV ನಲ್ಲಿ ನೋಡ್ತೀವಿ ನಾವು.
ಏನು ಕೊಟ್ಟಿದ್ದಾರಪ್ಪ? ಕಳೆದ 3 ವರ್ಷದಿಂದ ಅತಿವೃಷ್ಟಿ ಆಗ್ತಾನೆ ಇದೆ. ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಇವರಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ಏನು ಬೇಕು ಅಂತ ಒಂದು ಮನವಿ ಕೊಟ್ರ? ಅಮಿತ್ ಶಾ ಅವ್ರು ಬಂದಿದ್ರಲ್ಲ ಬೆಂಗಳೂರಿಗೆ. ಅಮಿತ್ ಶಾ ಇಸ್ ದ ಹೆಡ್ ಆಫ್ NDRF. ಅವ್ರ ಮುಖಾಂತರನೇ ಇದಕ್ಕೆಲ್ಲ ದುಡ್ಡು ಬರೋದು. ಒಬ್ಬರನ್ನ ಮಂತ್ರಿ ಮಂಡಲದಲ್ಲಿ ಪಟ್ಟಿ ಮಾಡಿ ಎಷ್ಟು ನುಕ್ಸಾನ್ ಆಗಿದೆ, ಎಷ್ಟು ನಷ್ಟ ಆಗಿದೆ, ಬೆಳೆ ಹಾನಿ ಎಷ್ಟಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟಾಗಿದೆ, ರೋಡ್ಸ್ ಎಷ್ಟಾಗಿದೆ, ಅಣೆಕಟ್ಟು ಎಷ್ಟು ಹೊಡೆದಿವೆ, ಒಂದು ಲಿಸ್ಟ್ ಮಾಡೋಣ ಕೇಳಿದ್ರ ಅಲ್ಲಿ? ಈಗ ಹೇಳ್ತಾ ಇದ್ರೆ 7,500 ಕೋಟಿ ರೂಪಾಯಿ ಆಸ್ ಪರ್ NDRF. ನಿಜವಾಗ್ಲೂ ನೋಡಿದ್ರೆ 30-40 ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ಪ್ರತಿ ವರ್ಷ. 3 ವರ್ಷದಿಂದ ನಮ್ಗೆ ಸಿಗ್ತಾ ಇರೋದೇನು? ಬಿಡಿಕ 1,000 ಕೋಟಿ ರೂಪಾಯಿ, 2,000 ಕೋಟಿ ರೂಪಾಯಿ. ಅದನ್ನಾನೇ ಇವರೇನು ದೊಡ್ಡದಾಗಿ BJP ಅವರು ಹೇಳ್ತಾರೆ ನಾವು ಕೊಟ್ಟಿದ್ವಿ ಮಾಡಿದ್ವಿ ಅಂತ. GST ರಿಯಂಬರ್ಸ್ಮೆಂಟ್ ಕೊಡೋಕ್ಕಾಗಿಲ್ಲ, ಯೋಗ್ಯತೆ ಇಲ್ಲ ಈ ಸರ್ಕಾರಗಳಿಗೆ. ಆರ್ಥಿಕವಾಗಿ ಪ್ರಗತಿಪರ ಇರುವಂಥ ಕರ್ನಾಟಕಕ್ಕೆ ಇವ್ರು ಸಾಲಗಾರರು ಮಾಡಿಬಿಟ್ಟಿದ್ದಾರೆ. ವಿ ಆರ್ ದಿ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಇನ್ ದ ಕಂಟ್ರಿ, ಒನ್ ಆಫ್ ದಿ ಟಾಪ್ 3 GST ಪೇಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಅವ್ರಿಗೆ ಸಾಲದಲ್ಲಿ ಮುಳುಗಿಸ್ಬಿಟ್ಟಿದ್ರಲ್ರಿ ಕನ್ನಡಿಗರನ್ನ. ಯಾಕಂದರೆ ನೀವು ಹೋಗಿ ಮೋದಿ ಹತ್ರ ಬಾಯಿ ಬಿಚ್ಚಲಿಕ್ಕೆ ತಯಾರಿಲ್ಲ. ನಿಮಗೆ ಅದೇ ಮುಖ್ಯ ಆಯ್ತಾ? ಕನ್ನಡಿಗರು ಹೆಂಗನ ಸಾಯಿಲಿ? ಯು ಆರ್ ಮೇಕಿಂಗ್ ದೆಮ್ ಅಂಡರ್ ಡೆಟ್, ಅ ಪ್ರಾಸ್ಪರಸ್ ಸ್ಟೇಟ್. ಯು ಆರ್ ಕ್ರಶಿಂಗ್ ಅಸ್ ಇವ್ರ ಆರ್ಥಿಕ ನೀತಿಗಳಿಂದ. ಇವರಿಗೆ ಯಾವುದೇ ರೀತಿಯಲ್ಲಿ ಜನರ ಪರವಾಗಿ ಇಲ್ಲ ಈ ಸರ್ಕಾರ. ಬರೇ ಅವರಿಗೆ ಒಂದರಲ್ಲೇ ಇಂಟ್ರೆಸ್ಟ್ ಏನಪ್ಪ ಅಂದರೆ ಕಮಿಷನ್. ಇದು ಕಾಂಗ್ರೆಸ್ ಆರೋಪ ಅಲ್ಲ. ಈ ಆರೋಪ ಮಾಡ್ತಾ ಇರೋದು BJPದವರೇ. ಯೋಗೇಶ್ವರ್ ಅವ್ರು ಹೇಳಿಲ್ವಾ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ? ವಿಶ್ವನಾಥ್ ಅವ್ರು ಹೇಳಿಲ್ವಾ ಕಾರ್ಯಕರ್ತರು ಈ ಸರ್ಕಾರದಲ್ಲಿ ಸಂತುಷ್ಟರಿಲ್ಲ, ಸಮಾಧಾನ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ವಿಶ್ವನಾಥ್ ಅವ್ರು ಹೇಳ್ತಾರೆ. ಯತ್ನಾಳ್ ಅವ್ರು ಹೇಳ್ತಾರೆ 2,500 ಕೋಟಿ ರೂಪಾಯಿ ಕೊಟ್ಟರೆ ಮುಖ್ಯಮಂತ್ರಿ ಕುರ್ಚಿ ನಂದು ಆಗ್ತಾ ಇತ್ತು ಅಂತ ಹೇಳ್ತಾರೆ. ಇದು ನಾವು ಹೇಳ್ತಾ ಇರೋದ? ರೇಣುಕಾಚಾರ್ಯ ಅವ್ರು ಏನು ಹೇಳ್ತಾರೆ? ಪೊಲಿಟಿಕಲ್ ಸೆಕ್ರೆಟರಿ ಟು ದ CM. ಅವ್ರು ಹೇಳ್ತಾರೆ ಸರ್ಕಾರದ ಏನೂ ನಡೀತಾ ಇಲ್ಲ, ನನ್ನ ಕೆಲಸ ಆಗ್ತಾ ಇಲ್ಲ. ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮಿನಿಸ್ಟರ್ಸ್ ಇನ್ ದ ಕ್ಯಾಬಿನೆಟ್ ಮಾಧುಸ್ವಾಮಿ ಅವ್ರು ಏನು ಹೇಳ್ತಾರೆ? ಈ ಸರ್ಕಾರ ನಡೀತಾ ಇಲ್ಲಪ್ಪ, ಸುಮ್ಮನೆ ತಳ್ಕೊಂಡು ಹೋಗ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ. ಏನು ನಡೀತಾ ಇದೆ ಇದರಲ್ಲಿ? ಇದು ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು. ಏನಾದ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ, ಏನೋ ಹೇಳ್ತಾರೆ. BJPದವ್ರು ಹೇಳ್ತಾ ಇರೋದಲ್ಲ ಇದು. KS ಈಶ್ವರಪ್ಪ ಅವರು ಯಾವತ್ತಾನ ನೀವು ನೋಡಿದ್ದೀರಾ? ಒಬ್ಬ ಸಂಪುಟ ಸಚಿವ ಗವರ್ನರಿಗೆ ಬರೆಯೋದು ನೋಡಿದ್ದೀರಾ? ಅಗೇನ್ಸ್ಟ್ ಇಸ್ ಓನ್ ಗೌರ್ಮೆಂಟ್. ಈಶ್ವರಪ್ಪ ಅವ್ರು ಬರ್ದಿಲ್ವಾ? ಏನಂತ ಬರೆದ್ರು? ನನ್ನ ಇಲಾಖೆಯಲ್ಲಿ ನಂಗೆ ಗೊತ್ತಿರಲಾರ್ದೆ ಅನುದಾನ ಬಿಡುಗಡೆ ಆಗ್ತಾ ಇದೆ, ಹಸ್ತಕ್ಷೇಪ ನಡೀತಾ ಇದೆ. ಇದು ಸರ್ಕಾರದಲ್ವಾ? ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? ಮತ್ತೆ ಈ ಗಂಡ ಹೆಂಡತಿ ಜಗಳದಲ್ಲಿ BJP ವರ್ಸಸ್ BJP ಇರೋದಿಲ್ಲಿ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಾಯ್ತು ಅಂತ ನಮ್ಮ ಕಡೆ ಹೇಳ್ತಾರೆ. ಅದೇ ಆಗ್ತಾ ಇರೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ. ಇವತ್ತು ಏನಾಗಿದೆ? ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನೀವೇ ನೋಡಿದ್ರಿ ಇಲ್ಲಿನ ಪರಿಸ್ಥಿತಿ ನೋಡಿ, ಮಲೆನಾಡು ಪರಿಸ್ಥಿತಿ ನೋಡಿ. 2-3 ಮಂತ್ರಿಗಳಿಗೆ ನಿಮ್ಮ BJP ರಾಜ್ಯ ಅಧ್ಯಕ್ಷರಿಗೆ ಮಂತ್ರಿಗಳಿಗೆಲ್ಲ ದಿಗ್ಬಂಧನ ಹಾಕಿದ್ದು ಎಲ್ಲಿ ಸ್ವಾಮಿ? ಇಲ್ಲೇ ತಾನೆ, ಈ ಭಾಗದಲ್ಲಿ ತಾನೆ. ಯಾಕೆ ದಿಗ್ಬಂಧನ ಹಾಕಿದ್ರು? ನಿಮಗೆ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತೆ. ಯಾರ್ರೀ ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದಿಲ್ಲಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ABVP ಅವರು ನಿಮ್ಮ ಪಕ್ಷದವರೇ. ನಿಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದವರು ಹೋಗ್ಬಿಟ್ಟು ಹೋಮ್ ಮಿನಿಸ್ಟರ್ ಆಫೀಸ್ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಇದಾ ನಿಮ್ದು ಕಾನೂನು ಸುವ್ಯವಸ್ಥೆ? ಗುಂಡಾಗಳು ಬೆಳೆಸ್ತಾ ಇದ್ದೀರಾ ನೀವು? ವೆರ್ ಇಸ್ ಇಟ್? ನಾವೇನಾದರೂ ಅರ್ಗ ಜ್ಞಾನೇಂದ್ರ ಅವ್ರಿಗೆ ಕೇಳಿದ್ರೆ ಇಲ್ಲಪ್ಪ ಕಾಂಗ್ರೆಸ್ನವರೇ ನಮ್ಗೆ ರೇಪ್ ಮಾಡ್ತಾ ಇದ್ದಾರೆ. ಇದು ಭಾಷೆ ಅವರು. ಅಯ್ಯೋ ಅನ್ಸುತ್ತೆ ಕಟೀಲ್ ಅವ್ರಿಗೆ ನೋಡ್ಬಿಟ್ಟು. ಈ ಭಾಗದಲ್ಲಿ ಅವರು ಭಾಳ ಪವರ್ಫುಲ್ ಲೀಡರ್ ಅಂದ್ಕೊಂಡಿದ್ದೆ ಸರ್. ಕೌಡೆ ಕಾಸು ಕೀಮತ್ತಿಲ್ಲ ಅವ್ರ ಮಾತಿಗೆ. ಅವ್ರ ಕಾರ್ಯಕರ್ತರೇ ಕೊಡ್ತಾ ಇಲ್ಲ ಬೆಲೆ ಅವರಿಗೆ. BJP ಯಡಿಯೂರಪ್ಪ ಅವ್ರು ಹೇಳ್ತಾರೆ ಅವ್ರು ಚೇಂಜ್ ಆಗ್ಬೋದು ಅಂತ. ಅವ್ರ ಕಟೀಲ್ ಅವ್ರು ಹೇಳ್ತಾರೆ ನನಗೆ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರ ಜಗಳ ನಮ್ದಲ್ಲ ಇದು. ಏನು ಕಟೀಲ್ ಅವರು ಏನು ಹೇಳ್ತಾರಪ್ಪ ಅವರು? ಪಾಪ ಮೊನ್ನೆ ಮೋದಿ ಅವ್ರು ಬಂದಿದ್ರು. ಹಿ ಈಸ್ ದ ಸ್ಟೇಟ್ ಪ್ರೆಸಿಡೆಂಟ್. ಫರ್ಗೆಟ್ ದ್ಯಾಟ್. ಹಿ ಈಸ್ ಆಲ್ಸೋ ದ MP ಆಫ್ ದಿಸ್ ರೀಜನ್. ಅವ್ರ ಹೆಸರನ್ನ ಹೇಳಿದ್ರೇನ್ರಿ ಅವರು? ಮೋದಿಯವರು ಕಟೀಲ್ ಅವ್ರದಾಗೆ ಯಾಕೆ? ನಾನು ಎಂದೂ ಇದು ಕೇಳೇ ಇಲ್ಲ. ಇವ್ರು ಎಷ್ಟು ವೀಕ್ ಇದ್ದಾರೆ ಅಂದರೆ ಯತ್ನಾಳ್ ಅವರೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೇರೆ ಶಾಸಕರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ನೋಟಿಸ್ ಕೊಟ್ಟಿದ್ದಾರೆ ಇವರು, ಮತ್ತು ನಮ್ಮ ಪಕ್ಷದ ಶಿಸ್ತು ಬಗ್ಗೆ ಮಾತಾಡ್ತಾರೆ.
DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ತಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ಕೆ ಹೋಗಿದ್ರಂತೆ. ಏನಕ್ಕೆ? ವಾಟ್ ಇಸ್ ದ ಥಿಂಗ್? ಯಾಕೆ ಬಿಟ್ ಕಾಯಿನ್ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲಿ ಪತ್ರಕರ್ತರ ಮಿತ್ರರಿದ್ದೀರಿ, ದಯವಿಟ್ಟು ನನ್ನ ವತಿಯಿಂದ ನೀವು ಒಂದು ಪ್ರಶ್ನೆ ಕೇಳ್ಬಿಡಿ. ಬಿಟ್ ಕಾಯಿನ್ ಏನಿದೆ ಸರ್ ನಿಮ್ಮದು? ಯಾಕೆ ಪ್ರಿಯಾಂಕ್ ಪದೇ ಪದೇ ಕೇಳ್ತಾ ಇದ್ದಾನೆ, ನೀವು ಯಾಕೆ ಉತ್ತರ ಕೊಡ್ತಾ ಇಲ್ಲ ಬಿಟ್ ಕಾಯಿನ್ ಬಗ್ಗೆ? ಮಿಕ್ಕಿದೆಲ್ಲ ಮಾತಾಡ್ತಾ ಇದ್ದಾರೆ, ಬಿಟ್ ಕಾಯಿನ್ ಅಂದ ತಕ್ಷಣ ಯಾಕೋ ಬಾಯಿಗೆ ಬೀಗ ಹಾಕ್ಬಿಡ್ತಾರೆ. ವೈ? ಯಾರಾದರೂ ನಾನು ಅಲ್ಪ ರಾಜಕೀಯ ಅನುಭವದಲ್ಲಿ ಯಾವತ್ತೂ ಕೂಡ ಜನರು ಸಾಮಾಜಿಕ ಜಾಲತಾಣದಲ್ಲಿ ನಮಗೆ MP ಬೇಡ, ಮೋದಿ ಬರೋದಕ್ಕಿಂತ, ಪ್ರಧಾನಮಂತ್ರಿ ಬರೋದಕ್ಕಿಂತ ಮುಂಚೆನೇ ಈ MP ಬದಲಾವಣೆ ಆಗಬೇಕು ಅಂತ ಅಭಿಯಾನ ನಡೆಸ್ತಾರೆ. ಏನು ದಿಸ್ ಈಸ್ ದ ಸ್ಟೇಟ್ ಆಫ್ ಬಿ ಜೆ ಪಿ ಅವರಿಗೆ ಏನಾಗ್ಬಿಟ್ಟಿದೆ, ಅವರಿಗೆ ಒಂದೇ ಒಂದು ಸೊಲ್ಯೂಷನ್ ಟು ಆಲ್ ಪ್ರಾಬ್ಲಮ್ಸ್. ಏನು? ದ ಪಾಲಿಟಿಕ್ಸ್ ಆಫ್ ರಿಲಿಜನ್, ಧರ್ಮ ರಾಜಕೀಯ. ಕರಪ್ಷನ್ ಬಗ್ಗೆ ಮಾತಾಡಿ ಅಂದರೆ ಹಲಾಲ್ ಕಟ್ಟು ಜಟ್ಕಾ ಕಟ್ತಿರ್ತಾರೆ. ಅಭಿವೃದ್ಧಿಗೆ ಹಣ ನೀಡಿ ಅಂದರೆ ಕಾಶ್ಮೀರ್ ಫೈಲ್ಸ್ ನೋಡಿದ್ದೀರಾ ಅಂತ ಕೇಳ್ತಾರೆ. ಬೆಲೆ ಏರಿಕೆ, ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರ್ ಬಗ್ಗೆ ಮಾತಾಡಿದ್ರೆ ಟಿಪ್ಪು ಸುಲ್ತಾನ್ನ ತರ್ತಾರೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರಿ, ಮುಸಲ್ಮಾನರ ಹತ್ರ ನೀವು ಮಾವಿನಕಾಯಿ ತಗೊಂಡ್ರಿ. ನಿರುದ್ಯೋಗ ಬಗ್ಗೆ ಮಾತಾಡಿ ಅಂದರೆ ಯುವಕರಿಗೆ ಕೇಸರಿ ಶಾಲ್ ಹಾಕಿ ಧರ್ಮ ರಕ್ಷಣೆಗೆ, ಗೋ ರಕ್ಷಣೆಗೆ ಕಳಿಸ್ತಾರೆ. GST ಯಾಕ್ರಿ ಹಾಕಿದ್ದೀರಾ ನೀವು? ಅಕ್ಕಿ ಮೇಲೆ, ಗೋಧಿ ಮೇಲೆ, ಮೊಸರು ಮೇಲೆ, ಪೆನ್ಸಿಲ್ ಮೇಲೆ, ಶಾರ್ಪ್ನರ್ ಮೇಲೆ, ಮಜ್ಜಿಗೆ ಮೇಲೆ ಅಂತ ಕೇಳಿದ್ರೆ ಅಜಾನ್ನ ನಾವು ಬ್ಯಾನ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ನಿರುದ್ಯೋಗ ಎಷ್ಟಿದೆ ಇವತ್ತು? 2,40,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಬೊಮ್ಮಾಯಿ ಅವರೇ, ಕಟೀಲ್ ಸಾಹೇಬ್ರೆ, 2.4 lakh. ಎಷ್ಟು ನೋಟಿಫಿಕೇಶನ್ ಹೊಡಿಸಿದ್ದೀರಾ ಕಳೆದ 3 ವರ್ಷದಲ್ಲಿ? ಎಷ್ಟು ಎಕ್ಸಾಮ್ನ ಕರೆಕ್ಟಾಗಿ ನಡೆಸಿದ್ರೆ? ಒಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿದೆಯಾ ಇವ್ರ ಯೋಗ್ಯತೆಗೆ? 1. ಎಲ್ಲದರಲ್ಲೂ ಹಗರಣ. PSI ಹಗರಣ ಆಯಿತು. 545 ಹುದ್ದೆಗಳಿಗೆ 54,000 ಜನ ಕ್ವಾಲಿಫೈ ಆಗಿದ್ರು. ಏನು ಮಾಡಿದ್ರಿ? 80 lakhs, 1 crore ಮಾರಾಟ ಮಾಡಿದ್ರಿ. ಯಾರು ಮಾರಾಟ ಮಾಡಿದ್ರು? ನಾವು ಹೇಳಿದ್ರೆ ಕಾಂಗ್ರೆಸ್ನವರು, ಸರ್ ನೀವು ಸದನದಲ್ಲಿ ಇದ್ರಲ್ಲ, ನಿಮ್ಮ ಸದನ ಮೇಲ್ಮನೆಯಲ್ಲೇ ಅವ್ರು ಉತ್ತರ ಕೊಟ್ಟಿದ್ದು ಅರ್ಗ ಜ್ಞಾನೇಂದ್ರ ಅವರು, ಏನು ನಡೆದೇ ಅಲ್ಲ ಅಂತ. 1 ಸರಿ ಅಲ್ಲ 6 ಸರಿ ಕೊಟ್ಟಿದ್ದಾರೆ. ಮತ್ತು ಒಂದು IPS ಆಫೀಸರ್ ಅರೆಸ್ಟ್ ಯಾಕಾದ್ರು? ನಿನ್ನೆ ಒಬ್ಬ BJP ಶಾಸಕ ಬಂದು ಹೇಳ್ತಾರೆ, ಒಂದು ಯಾವುದೋ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ, 15 ಲಕ್ಷ ತಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀವಿ ಅಂದರೆ, ಹೌದು ಅದು ನಂದೇ ಧ್ವನಿ ಅಂತ ಹೇಳ್ತಾರೆ. ಮಧ್ಯಸ್ಥಿಕೆ ಅಂದರೆ ಏನು? BJP MLAs ಆರ್ ದೇ ಬ್ರೋಕರ್ಸ್ ಫಾರ್ BJP ಮಿನಿಸ್ಟರ್ಸ್? ವಿಧಾನಸೌಧ ಏನು ವ್ಯಾಪಾರ ಸೌಧ ಮಾಡಿಬಿಟ್ಟಿದ್ದೀರಾ? ಇಸ್ ದಿಸ್ ದ ವೇ ಯು ರನ್ ದ ಗೌರ್ಮೆಂಟ್? ಯುವಕರ ಭವಿಷ್ಯದ ಚೆಲ್ಲಾಟ ಆಡ್ತಾ ಇದ್ದೀರಲ್ರಿ. 54,000 ಜನ, 545 ಹುದ್ದೆಗಳು ಮಾರಿದ್ದೀರಾ. ನಾಚಿಕೆ ಬರೋಲ್ವಾ ನಿಮಗೆ? KPTCL, JEE, AE ಪೋಸ್ಟ್ಗಳಿಗೆ 3,50,000 ಯುವಕರು ಬರ್ತಿದ್ದಾರೆ, ಯುವತಿಯರು ಬರ್ತಿದ್ದಾರೆ. ಅದರಲ್ಲೂ ಹಗರಣ ಆಗಿಲ್ಲ ಅಂತಾರೆ. 20 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ. ಯಾಕೆ ಜುಡಿಷಿಯಲ್ ಪ್ರೋಬ್ ಮಾಡ್ತಾ ಇಲ್ಲ? ನಾವೇನಾದರೂ ಜುಡಿಷಿಯಲ್ ಪ್ರೋಬ್ ಕೇಳಿದ್ರೆ ಇಲ್ಲ ಕಾಂಗ್ರೆಸ್ ಅವರ ಹೆಸರು ಬರುತ್ತೆ. ಅರೆ ಬರಲ್ರಿ, ನಿಮ್ಗೇನು ಕಾಂಗ್ರೆಸ್ ತಾನೇ ಬರುತ್ತೆ, ಒಳಗಾಕಿ ನಿಮಗೆ ತಾಕತ್ತಿದ್ರೆ. ವೈ ಆರ್ ಯು ಹೆಸಿಟೆಂಟ್? ಜುಡಿಷಿಯಲ್ ಪ್ರೋಬ್ ಮಾಡಲಿಕ್ಕೆ ಯಾಕೆ ಇವ್ರು ಹಿಂಜರುಗ್ತಾ ಇದ್ದಾರೆ? PWD, AE, JEನಲ್ಲಿ ಹಗರಣ, ಅಸಿಸ್ಟೆಂಟ್ ಪ್ರೊಫೆಸರ್ನಲ್ಲಿ ಹಗರಣ, ವೆಟನರಿನಲ್ಲಿ ಮತ್ತು ಹಾರ್ಟಿಕಲ್ಚರ್ನಲ್ಲಿ ಹಗರಣ, KPSC ಮತ್ತು KEAನಲ್ಲಿ ನನ್ನ ಪ್ರಕಾರ ಕಳೆದ 2-3 ವರ್ಷದಲ್ಲಿ ಒಂದು 8-10 ನೋಟಿಫಿಕೇಶನ್ ಆಗಿರಬೇಕು. 18ರಿಂದ 20 ಲಕ್ಷ ಯುವಕರು ಯುವತಿಯರು ಈ ಎಕ್ಸಾಮ್ಗಳು ಬರೆದಿದ್ದಾರೆ. ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗಿದೆ. ತನಿಖೆ ಮಾಡೋದು ತಾಕತ್ತಿದೆಯಾ ಈ ಸರ್ಕಾರಕ್ಕೆ? ಕಾಂಗ್ರೆಸ್ನವ್ರು ತಾನೇ ಸಿಕ್ಕಾಕೊಳ್ಳೋದು. ನಿಮ್ಗೇನು ಹೆದರಿಕೆ ಇದೆ? ನಿಮ್ಮ MLAನೇ ಹೇಳ್ತಾ ಇದ್ದೇನೆ, ಧ್ವನಿ ನಂದು, ನಾನು 15 ಲಕ್ಷ ತೊಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀನಿ ಅಂದ್ಬಿಟ್ಟು. ಇದಕ್ಕಿಂತ ಸಾಕ್ಷಿ ಬೇಕಾ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು 40% ಸರ್ಕಾರ 1 ಸರಿ ಅಲ್ಲ 2 ಸರಿ ಪತ್ರ ಬರೆದಿದ್ದಾರೆ ರೀ ಮುಖ್ಯಮಂತ್ರಿಗಳಿಗೆ. ರೂಪ್ಸಾ ಅಂದ್ಬಿಟ್ಟು ಏಜೆನ್ಸಿ ಅಸೋಸಿಯೇಷನ್ 13,000 ಸ್ಕೂಲ್ಗಳು ಇದರಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಏನೇ ಶಿಕ್ಷಣದ ನೀತಿ ಮಾಡಬೇಕಾದ್ರೆ ಇವ್ರಿಗೆ ಕರೆಸಿ ಕೂಡಿಸಿ ಅವರಿಗೆ ಸಲಹೆ ಪಡಿತೀರಾ, ಅವರು ನಿಮ್ಮ ವಿರುದ್ಧ ಪತ್ರ ಬರೆದ ತಕ್ಷಣ ಅದು ಅಸೋಸಿಯೇಷನ್ನೇ ಡಿಸ್ಕ್ರೆಡಿಟೆಡ್ ಮಾಡಿಬಿಡ್ತೀರಾ? ಯಾಕೆ ತನಿಖೆ ಕೂಡಿಸ? ಇವತ್ತು ರಚನೆ ಮಾಡಿದ್ದಾರೆ ಅನ್ಸುತ್ತೆ. ನೀನು ಇವತ್ತು CIDದು ಏನೋ ಒಂದು ಸ್ಪೆಷಲ್ ತಂಡ ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಎಜುಕೇಷನ್ನಲ್ಲೂ ಹಗರಣ ಇರೋದು, ಉದ್ಯೋಗ ಕೊಡೋದ್ರಲ್ಲೂ ಹಗರಣ ಇದ್ರು. ಇವತ್ತು IPS IAS ಆಫೀಸರ್ಸ್ ಅರೆಸ್ಟ್ ಆಗ್ತಾ ಇದ್ದಾರೆ. ಕಾರಣ ಏನಿವತ್ತು?
ಯುವಕರಿಗೆ ಏನಾದರೂ ನೀವು ಉದ್ಯೋಗ ಕೊಡ್ರಪ್ಪ ಅಂದರೆ ಕೇಸರಿ ಶಾಲ್ ಹಚ್ಬಿಟ್ಟು ನೀವು ಅವರಿಗೆ ಗೋರಕ್ಷಣೆ ಧರ್ಮರಕ್ಷಣೆ ಪಾಠ ಹೇಳ್ಕೊಡ್ತೀರಾ? ನಿಮ್ಮ ಮಕ್ಳಿಗೆ ಯಾಕಿಲ್ಲ? ತೆಗೀರಿ. BJP ಮಂತ್ರಿಗಳು MLAಗಳು ಮಕ್ಳು ಏನೇನು ಮಾಡ್ತಾ ಇದ್ದಾರೆ ತೆಗೀರಿ. ಎಲ್ಲರೂ ಅಮೆರಿಕನಲ್ಲಿ ಓದ್ತಾ ಇದ್ದಾರೆ, ಇಂಗ್ಲೆಂಡ್ನಲ್ಲಿ ಓದ್ತಾ ಇದ್ದಾರೆ, ಉದ್ಯಮಿಗಳಾಗಿದ್ದಾರೆ, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಕಟ್ತಾ ಇದ್ದಾರೆ. ಅವರಿಗೆಲ್ಲ ಧರ್ಮರಕ್ಷಣೆ ಇಲ್ಲ, ಗೋರಕ್ಷಣೆ ಇಲ್ಲ. ಎಷ್ಟು ಜನ BJP ಮಂತ್ರಿಗಳು ಶಾಸಕರ ಮಕ್ಕಳು ಗೋಶಾಲೆನಲ್ಲಿ ದುಡಿತಾರೆ ತೋರಿಸ್ಬಿಡಿ ನನಗೆ. ಎಷ್ಟು ಜನ ಈ MLAಗಳು ಗೋಮೂತ್ರ ಕುಡಿತಾರೆ ತೋರಿಸ್ಬಿಡಿ ನನಗೆ. ಎಷ್ಟು ಜನ ಈ ಯಾವುದೋ ಒಂದು ಪೋಷಣೆ ಅಂತ ಬಂದಿದ್ದಲ್ಲ ಯೋಜನೆ, ಎಲ್ಲಿ ನೀವು ಏನೋ ಗೋಮಾತೆ ಅವ್ರನ್ನ ಇದು ಮಾಡೋಕ್ಕೆ, ರಕ್ಷಣೆ ಮಾಡಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಇದೇನೋ ಒಂದು ಸ್ಕೀಮ್ ತಂದಿದ್ದಾರೆ. ಎಷ್ಟು ಜನ ಅಡಾಪ್ಟ್ ಮಾಡಿದಾರಪ್ಪ MLAಗಳು, BJP MLAಗಳು? ಗೋಶಾಲೆ ಅಲ್ಲ ಸರ್, ಗೋಶಾಲೆನಲ್ಲಿ ಒಂದು ಹಸುವಿಗೆ ನೀವು ಸಾಕ್ಬೋದು. ಅದಕ್ಕೆ ಒಂದೇನೋ ಒಂದು ಇದು ಇದೆ, ಪೋಷಣೆ ಅಂತ ಯೋಜನೆ ಇದೆ, ಅಡಾಪ್ಷನ್ ಸ್ಕೀಮ್ ಇದೆ. ಎಷ್ಟು ದತ್ತು ತಗೊಳ್ಳಿಕ್ಕೆ ಎಷ್ಟು ಜನ BJP ಮುಂದೆ ಬಂದಿದ್ದಾರೆ ಹೇಳಿ? ಬಡವ್ರ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರ ಮಕ್ಕಳಿಗೆ ಕೇಸರಿ ಶಾಲ್ ಹಾಕ್ಬಿಟ್ಟು ಧರ್ಮ ರಕ್ಷಣೆಗೆ. ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ಒಳ್ಳೊಳ್ಳೆ ಉದ್ಯಮಿಗಳಾಗಬೇಕು. ಬಡವ್ರ ಮಕ್ಕಳು ಸಾಯ್ಬೇಕಾ ಇವತ್ತು? UP ಮಾಡಲ್ ತರ್ತಾರಂತೆ, UP ಮಾಡಲ್. ಎಷ್ಟು ಜನ ದಕ್ಷಿಣ ಕನ್ನಡದವ್ರು ಹೋಗಿ UPನಲ್ಲಿ ದುಡಿತಾರ್ರಿ? ಜನ ಉದ್ಯೋಗ ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾರೆ ಹೊರತು ಇಲ್ಲಿನ ಜನ ಹೋಗಿ UP ಬಿಹಾರ್ನಲ್ಲಿ ಉದ್ಯೋಗ ಹುಡುಕ್ತಿಲ್ಲ. UP ಮಾಡಲ್ ತರ್ತಾರಂತೆ. ನಾಚಿಕೆ ಬರ್ಬೇಕು. ಇವತ್ತು UPನಲ್ಲಿ ಏನು ಇವತ್ತು ಈ ಅವರ ವಾರಣಾಸಿ ಘಾಟ್ನಲ್ಲಿ ಬೇರೆ ಘಾಟ್ಗಳಲ್ಲೆಲ್ಲ ಲೇಸರ್ ಶೋ ಹೊಡಿತಾ ಇರ್ತಾರಲ್ಲ ರಾಮ ಮಂದಿರದ ಇದರಲ್ಲಿ, ಆ ಲೇಸರ್ ಶೋ ದುಡ್ಡೆಲ್ಲ ನಾವು ಕನ್ನಡಿಗರು ಕಟ್ತಾ ಇರೋದು ನೆನಪಿರಲಿ. 15 ಫೈನಾನ್ಸ್ ಕಮಿಷನ್ನಲ್ಲಿ ನಮ್ಗೆ ಆಗ್ತಾ ಇರೋ ಅನ್ಯಾಯದಿಂದ ನಾವು ಏನಾದರೂ 100 ರೂಪಾಯಿ ಕಟ್ತಾ ಇದ್ರೆ ನಮ್ಗೆ ವಾಪಸ್ ಬರ್ತಾ ಇರೋದು 17 ರೂಪಾಯಿ ಅಷ್ಟೇ. ಮಿಕ್ಕಿದ ದುಡ್ಡು ಈ UP ಬಿಹಾರಿಗೆ ಹೋಗ್ತಾ ಇದೆ. ಅವ್ರ ಅಭಿವೃದ್ಧಿ ಆಗಲಿ ಕೊಡೋಣ ಫೆಡರಲ್ ಸ್ಟ್ರಕ್ಚರ್ನಲ್ಲಿ. ಅವರು ನಮ್ಮ ಅಣ್ಣತಮ್ಮದೇ ಕಟ್ಲಿ, ಏನಾದರೂ ಅಣೆಕಟ್ಟನ್ನು ಕಟ್ಲಿ, ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿ. ಅಲ್ಲಿ ಲೇಸರ್ ಶೋ ಮಾಡ್ತಾರಲ್ಲ UP ಯೋಗಿ ಆದಿತ್ಯನಾಥ್ ಅವರು, ಎಲ್ಲ ಕನ್ನಡಿಗರ ದುಡ್ಡ್ರಿ. ಆ UP ಮಾಡಲ್ ತರಬೇಕಂತ ಇದ್ದೀರಾ ಇಲ್ಲಿ? ಕುವೆಂಪು ಅವರ ನಾಡಿದು, ಶಾಂತಿಯ ತೋಟದ ನಾಡಿದು, ಶ್ರೀ ಗುರುನಾರಾಯಣ ಅವರ ನಾಡಿದು. ಕುವೆಂಪುನು ಬಿಟ್ಟು ಯಾರಿಗೂ ಬಿಟ್ಟಿಲ್ಲ ಸರ್. ಈಗ ಬಸವಣ್ಣನೇ ಬಿಟ್ಟಿಲ್ಲ ಅಂದರೆ ಕುವೆಂಪುಗೆ ಹೆಂಗೆ ಬಿಡ್ತಾರೆ? ಶಂಕರಾಚಾರ್ಯಗೆ ಬಿಟ್ಟಿಲ್ಲ ಅಂದರೆ ಕುವೆಂಪುಗೆ ಹೆಂಗೆ ಬಿಡ್ತಾರೆ? ಆದ್ದರಿಂದ ದಯವಿಟ್ಟು ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ ದಕ್ಷಿಣ ಕನ್ನಡದ ಜನತೆಗೆ, ಎಸ್ಪೆಷಲಿ ಯುವಕರಿಗೆ, ಈ BJP ಅವರ ಮತ್ತು RSS ಅವರ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ, ಈ ಅವರ ಬಲೆಗೆ ಬೀಳಕ್ಕೆ ಹೋಗಬೇಡಿ. ಮೊನ್ನೆ ಶಿವಮೊಗ್ಗದಲ್ಲಿ ಬಂದಾಗಿತ್ತಲ್ಲ ಕೋಮಗಲಭೆಗಳಿಂದ, ಒಂದು ವರದಿ ಕೊಟ್ಟರು ಸರ್ಕಾರಕ್ಕೆ. 2 ದಿನ ಬಂದಾಗಿದ್ದಕ್ಕೆ 300 ಕೋಟಿ ನಷ್ಟ ಆಯ್ತಂತೆ. ಅದಾನಿ ಅಂಬಾನಿದಲ್ಲ ಅದು ಆಗಿರೋದು ನಷ್ಟ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ಅಂಗಡಿದವರು ಏನಿತ್ತು 300 crores. ಶಿವಮೊಗ್ಗ ಅಂತ ಒಂದು ನಗರದಲ್ಲಿ, ಇಡೀ ರಾಜ್ಯ, ಈ ಮಂಗಳೂರು 4-5 ದಿನ ಬಂದಾದರೆ ಎಷ್ಟು ನಷ್ಟ ಆಗ್ಬೋದು ನೀವೇ ಯೋಚನೆ ಮಾಡಿ. ಎಷ್ಟು ಜನರ ಜೀವನೋಪಾಯ ಹೋಗ್ಬೋದು ನೀವೇ ಯೋಚನೆ ಮಾಡಿ. ಮೊನ್ನೆ ಬೆಂಗಳೂರಿನಲ್ಲಿ ಆದಂಥ ಅವಾಂತರದಿಂದ ಪತ್ರ ಬರೆದಿದ್ದಾರಲ್ಲ ಎಲ್ಲ IT ಕಂಪನಿಗಳು, ಒಂದೇ ದಿನಕ್ಕೆ 225 ಕೋಟಿ ರೂಪಾಯಿ ನಷ್ಟ ಆಗಿದೆ. ಬರೀ ಇಷ್ಟು ಕಂಪನಿ, ಒಂದು 40 ಕಂಪನಿಗೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಎಷ್ಟಾಗಿರುತ್ತೋ ಏನೋ ಆಗುತ್ತೆ. ಆದ್ರಿಂದ ನಮ್ಮ ಕಡೆ ಎಲ್ಲ ನಾವು ಕಲ್ಯಾಣ ಕರ್ನಾಟಕ ಭಾಗದಿಂದ ಬರ್ತೀವಿ. ನಮ್ಮ ಕಡೆ ಎಲ್ಲ ನಮ್ಮ ಮಕ್ಕಳೆಲ್ಲ ಇಲ್ಲಿ ಬಂದು ಓದ್ತಾರೆ. ಇಲ್ಲಿ ನಿಮ್ಮ ಮಣಿಪಾಲ್ ಇರ್ಬೋದು, ಉಡುಪಿ ಇರ್ಬೋದು. ಯಾಕಂದರೆ ಇಲ್ಲಿ ಪ್ರಬುದ್ಧತೆ ಜಾಸ್ತಿ ಇದೆ ಅಂತ ನಮ್ಮ ಕಡೆ ಜನ ಅಂದ್ಕೊಂಡು ಇಲ್ಲಿ ಕಳಿಸ್ತಾ ಇದ್ದಾರೆ. ಆದರೆ ನಿಮ್ಮದು 100% ಲಿಟ್ರಸಿ ಇರುವಂಥ ಜಾಗದಲ್ಲಿ ಇಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ರಿ. ಮತ್ತು ನಮ್ಮ ಬಸವಣ್ಣನವರ ತತ್ವನೇ ಇಲ್ಲಿ ಸಾರಿಸ್ಬೇಕು, ಗುರುನಾರಾಯಣವ್ರ ತತ್ವನೇ ಇಲ್ಲಿ ಸಾರಿಸ್ಬೇಕಾಗಿದೆ. 100% ಲಿಟ್ರಸಿ ಇರುವಂಥ ನಾಡಿನಲ್ಲಿ ಇಂಥವ್ರಿಗೆ ಯಾಕೆ ಬೆಳೀಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ತುಲನೆ ಮಾಡಿ, ತುಲಾಭಾರ ಮಾಡಿ, ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ, ಯಾರು ಸಮಾಜಕ್ಕೆ ದುಡಿತಾ ಇದ್ದಾರೆ. ಎಸ್ಪೆಷಲಿ ಯುವಕರಿಗೆ ನಾನು ಕೇಳ್ಕೊತಾ ಇರೋದು, ಇದು ಎಜುಕೇಷನ್ ಹಬ್ ಇದೆ, ಇದು ಟೆಕ್ ಹಬ್ ಆಗಲಿಕ್ಕೆ ಸಂಪೂರ್ಣವಾದಂಥ ಏನು ಲಕ್ಷಣಗಳಿವೆ. ನಾನು IT-BT ಮಿನಿಸ್ಟರ್ ಇದ್ದಾಗ ಇಲ್ಲಿ ಆ್ಯನಿಮೇಷನ್ ಹಬ್ ಮಾಡಲಿಕ್ಕೆ ಸಂಪೂರ್ಣವಾದಂಥ ಸಹಕಾರ ನೀಡಿದ್ದೀವಿ. ಇಲ್ಲಿ ಸ್ಟಾರ್ಟಪ್ ಹಬ್ ಅಂತ ಮಾಡಲಿಕ್ಕೆ ಇಲ್ಲಿ ಸಾಕಷ್ಟು ಇದು ಉತ್ತೇಜನವನ್ನು ನೀಡಿದ್ವಿ. ಇಟ್ ಈಸ್ ಎಕ್ಸ್ಟ್ರೀಮ್ ಗ್ರೇಟ್ ಪೊಟೆನ್ಷಿಯಲ್. ಆದರೆ ಅನ್ಫಾರ್ಚುನೇಟ್ಲಿ ದ ಯಂಗ್ಸ್ಟರ್ಸ್ ಆರ್ ಬೀಯಿಂಗ್ ಎಂಬ್ರಾಯ್ಲ್ಡ್ ಇನ್ ನೀಡ್ಲೆಸ್ ರಿಲಿಜಿಯಸ್ ನರೇಟಿವ್ಸ್. ಅವಶ್ಯಕತೆನೇ ಇಲ್ಲ.
ಜೀವನೋಪಾಯನ ಮಾಡೋದು ಬಿಟ್ಟು ಸಂವಿಧಾನ ಇದೆ ನಮಗೆ ರಕ್ಷಣೆ ಮಾಡೋಕ್ಕೆ. ಆ ಸಂವಿಧಾನ ಬಿಟ್ಟು ಯಾರೂ ಇಲ್ಲ. ಆದರೆ ಇವರು ಹೊಸ ಸಂವಿಧಾನವನ್ನೇ ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಆದ್ದರಿಂದ ನಿಮ್ಮ ಮುಖಾಂತರ ನಾನು ನಮ್ಮ ದಕ್ಷಿಣ ಕನ್ನಡದ ಯುವಕರಿಗೆ ಯುವತಿಯರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಇವರ ಟ್ರ್ಯಾಪಿಗೆ ಬೀಳಲಿಕ್ಕೆ ಹೋಗಬೇಡಿ. ಭಾಳ ಪ್ರಗತಿಪರವಾದಂಥ ನಾಡಿದು, ಪ್ರಗತಿಪರವಾದಂಥ ಸಮಾಜ ಇದು, ಪ್ರಬುದ್ಧ ಸಮಾಜ ಇದು. ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರ್ತದೆ ಆ ಸಮಾಜದ ಮಾತ್ರ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ. ನೀವು ಎಲ್ಲರಿಗೂ ಮಾದರಿ ನಮ್ಮ ಕಡೆ. ಆದರೆ ಹೀಗೆ ನಡ್ಕೋದು ಹೋದರೆ ಅಲ್ಲಿನ ಜನನೇ ಬಂದು ಇಲ್ಲಿ ಸೌಹಾರ್ದತೆಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗಬೇಕಾಗ್ತದೆ. ಆದ್ದರಿಂದ ತಮ್ಮ ಮುಖಾಂತರ ನಾನು ನಮ್ಮ ಯುವ ಸಮುದಾಯಗಳಿಗೆ ಮನವಿ ಮಾಡ್ಕೊಳೋದು ಇಷ್ಟೇ, ದಯವಿಟ್ಟು ನಮ್ಮ ಇತಿಹಾಸವನ್ನು ತಿರ್ಚಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲರೂ ಮುಂದೆ ಬನ್ನಿ ಅಂತ ಕೇಳ್ಕೊತಾ ನಂದು ಎರಡು ಮಾತು ಮುಗಿಸ್ತೀನಿ. ತಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಶಿಕ್ಷಕರ ನೇಮಕಾತಿ ವಿಷಯದಲ್ಲಿ ಸಿಐಡಿಗೆ ವಹಿಸಿದೆ. ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಅವರು ನೋಡಿ ಮೊನ್ನೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಸರ್, BJP ಅವರು. ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಎಲ್ಲ ಹಗರಣ ತೆಗಿತಾರಂತೆ. ತೆಗಿಲಿ, ನಾವು ಹೇಗೆ ಯಾವಾಗ ಸಿದ್ದರಾಮಯ್ಯ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದಾದ್ರೂ ನೀವು ತನಿಖೆ ಮಾಡಿ ಒಳಪಡಿಸಿ, ನಾವು ರೆಡಿ ಇದ್ದೀವಿ. ಈ ಸರ್ಕಾರ ಹೆಂಗೆ ನಡೀತಾ ಇದೆ ಅಂದರೆ ಯಾರು ಜಾಸ್ತಿ ಮಾತಾಡ್ತಾರೆ ಅವ್ರ ವಿರುದ್ಧ ನೋಟಿಸ್ ಕೊಡ್ತಾರೆ. PSI ಹಗರಣದಲ್ಲಿ ನಾನು ಬಯಲು ಮಾಡಿದ್ದಕ್ಕೆ ನನಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಈಗ BJP ಶಾಸಕನ ಹೇಳಿದನಲ್ಲ ದುಡ್ಡು ತೊಗೊಂಡಿದ್ದಂತ, ಅವ್ರಿಗೆ ನೋಟಿಸ್ ಕೊಡ್ತೀರಾ, ಡೈರೆಕ್ಟ್ ಜೈಲಿಗೆ ಕಳಿಸ್ತೀರಾ? ವಿ ಆರ್ ಓಪನ್ ಟು ಎನಿ ಇನ್ವೆಸ್ಟಿಗೇಷನ್. ಬಟ್ ಇವಾಗ ಸದ್ಯ ಪ್ರಸ್ತುತವಾಗಿ ವೈ ಆರ್ ದೇ ನಾಟ್ ರೆಡಿ ಫಾರ್ ಜುಡಿಷಿಯಲ್ ಎನ್ಕ್ವೈರಿ ಅಷ್ಟೇ ಕೇಳ್ಬಿಡಿ ಅವರಿಗೆ. ಅದರಲ್ಲಿ ಮೋದಿ ಬಂದು ಏನು ಮಾಡಲಿಲ್ಲ ಅಂತ ಹೇಳ್ತೀವಿ. 3800 ಕೋಟಿ ರೂಪಾಯಿ ಯೋಜನೆ ನಾವು ಜನರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಯಾವ ಜನರಿಗೆ ನಿಮ್ಗೆ ಲಾಭ ಆಯ್ತಾ? ತೋರಿಸ್ಬಿಡಿ. PSUಗೆ ಅದೇನೋ ಆಗ್ತಾ ಇದೆ, ಇಲ್ಲ ಅದು ಒಪ್ತೀನಿ ನಾನು. ಸಾರ್ವಜನಿಕರಿಗೆ ಇವಾಗ ದಯವಿಟ್ಟು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಮೋದಿ ಅವರು ಕಳೆದ 3 ವರ್ಷ ಅಲ್ಲ, ಕಳೆದ 8 ವರ್ಷದಿಂದ ಏನು ಮಾಡಿಲ್ಲ. ಯಾರು ಸಣ್ಣ ಪುಟ್ಟ ರೈತರ ಖುಷಿಯಾಗಿದ್ದಾರಾ? ಟ್ರೇಡರ್ಸ್ ಖುಷಿಯಾಗಿದ್ದಾರಾ? ಬಿಸ್ನೆಸ್ ಮ್ಯಾನ್ ಖುಷಿಯಾಗಿದ್ದಾರಾ? ಸಾರ್ವಜನಿಕರು ಖುಷಿಯಾಗಿದ್ದಾರಾ? ಬೆಲೆ ಏರಿಕೆ ಎಷ್ಟಾಗಿದೆ ಈಗ? ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರು, ಯಾರು ಖುಷಿಯಾಗಿದ್ದಾರೆ? ಎಲ್ಲದಕ್ಕೂ ಟ್ಯಾಕ್ಸು, ಸತ್ರೂ ಟ್ಯಾಕ್ಸ್ ಸರ್. ಈಗ ಆ ಶವಗ್ರಹಕ್ಕೂ ಈಗ 18% ಟ್ಯಾಕ್ಸ್ ಆಗಿದೆ. ಸತ್ರೂ ನಮ್ಗೆ ನೆಮ್ಮದಿ ಇಲ್ಲ. ಇಲ್ಲ, ನಾನು ಕೇಳಿದ್ಮೇಲೆ ಚಾರ್ಜ್ ಶೀಟ್ ಎಲ್ಲ ಆಗಿದೆ. ನಂದು ಒಂದೇ ಮನವಿ ಅಂದರೆ, ಕಟೀಲ್ ಸಾಹೇಬರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕವಾಗೂ ಟೀಕೆ ಮಾಡ್ತಾರೆ. ಈ ಬಿಟ್ಕಾಯಿನ್ ಬಂದಾಗ ಯಾಕೆ ಸೈಲೆಂಟ್ ಆಗ್ತಾರೆ ಅಂತ ಅಷ್ಟೇ ನನ್ನ. ನಿರೀಕ್ಷೆ ಮಾಡ್ತಾ ಇರೋದು ಏನು ಮಾತಾಡಬೇಕು ಅಂತ. ಇಲ್ಲ, ನನಗೆ ಅವ್ರ ಹತ್ರ ಮಾಹಿತಿ ಇದೆಯಾ ಅಂತ ಕೇಳೋಕ್ಕಷ್ಟೇ. ನೀವು ಕೇಳಬೇಕು, ನಾನು ಕೇಳಿ ಸಾಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ತಗೋತಾ ಇದ್ದೀನಿ ನಾನು. ರಾಜ್ಯಾಧ್ಯಕ್ಷರಲ್ವಾ? ನಾನು ಹೇಳಿದ್ದೀನಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಡೇ 1 ಏನು ಹೇಳ್ತಾ ಇದ್ದೀನಿ ಸರ್, ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಈ ಬಿಟ್ಕಾಯಿನ್ ವಿಷಯ ಸರಿಯಾಗಿ ತನಿಖೆ ಆಗಲಿ, ಪಾರದರ್ಶಕವಾಗಿ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಈ ಸರ್ಕಾರ ಬೀಳುತ್ತೆ. ಯಾಕೆ ಮಾಡ್ತಾ ಇಲ್ಲ ಹೇಳಿ? PSI ಹಗರಣ ಮಾಡಿದ್ರು ಸರ್ಕಾರ ಬೀಳುತ್ತೆ. ನನಗೊಂದು ಕೇಳಬೇಕಿತ್ತು, PSI ಹಗರಣದಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಯಾಕೆ? ಉತ್ತರ ಕರ್ನಾಟಕ ಇಲ್ಲ, ಹಾಗೆ ಯಾರೆಲ್ಲ PSI ಅಲ್ಲಿ ಇಲ್ಲ, ಬೆಂಗಳೂರದವರು ಇದ್ದಾರೆ. ಇಲ್ಲ, ಸೆಂಟರ್ಸ್ ವೈಸ್ ತನಿಖೆ ನಡೀತಾ ಇದೆ. 90% ಎಲ್ಲ ಇದ್ದವರೆಲ್ಲ ಜಾಸ್ತಿ ಆಗಿ ಉತ್ತರ ಕರ್ನಾಟಕ ಯಾಕೆ ಅಂತಿಲ್ಲ. ಇಲ್ಲ, ಅದು ಯಾಕಂತ ಹೇಳ್ತೀನಿ ಕೇಳಿ. ಇವರು ತನಿಖೆ ಮಾಡ್ತಾ ಇರೋದು ಬರೇ ಆ ಭಾಗದ ಸೆಂಟರ್ಸಿಗೆ ಅಷ್ಟೇ. ಬೆಂಗಳೂರಿನಲ್ಲಿ ಇಲ್ಲ, ಬೆಂಗಳೂರಿನಲ್ಲೂ ನಡೆದಿದೆ. ಬೆಂಗಳೂರು ಸೆಂಟರ್ನಲ್ಲಿ ಇದು ಮಾಡಿದಾಗ ಒಂದು 30 ಜನ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಸೆಂಟರ್ನಲ್ಲೂ ಅರೆಸ್ಟ್ ಆಗಿದ್ದಾರೆ. ಅವ್ರೇನು ಮಾಡ್ಬೇಕಂದಿದ್ರು, ಬರೇ 1-2 ಸೆಂಟರ್ನ ತೋರಿಕೆಗೋಸ್ಕರ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಆಗಿಲ್ಲ. ಯಾಕಂದರೆ ನಮ್ಮ ಪಕ್ಷದ ವತಿಯಿಂದ ಕಾನ್ಸ್ಟೆಂಟ್ ಆಗಿ ಇದರಿಗೆ ನಾವು ಪ್ರೆಷರ್ ಹಾಕ್ತಾ ಇದ್ದೀವಿ. ಅದಕ್ಕೆ ಇವತ್ತು ಬೇರೆ ಬೇರೆ ಸೆಂಟರ್, ಬೆಳಗಾಂನಲ್ಲಾಗಿದೆ, ಹುಬ್ಳಿನಲ್ಲಾಗಿದೆ, ಬೆಂಗಳೂರಿನಲ್ಲಾಗಿದೆ, ಮೈಸೂರ್ದು ನಡೀತಾ ಇದೆ, ಗುಲ್ಬರ್ಗಾದ ನಡೀತಾ ಇದೆ. ಹೈಯೆಸ್ಟ್ ಅರೆಸ್ಟ್ ಆಗಿರೋದು ಬೆಂಗಳೂರಿನಲ್ಲೇ. ಮತ್ತು ನೀವು KPTCಯಲ್ಲಿ ಹೇಳಿದ್ದು ಅದು ಬೆಳಗಾವಿನಲ್ಲಿ, ಗದಗ್ನಲ್ಲಿ ಆಗಿದೆ. ಬೆಳಗಾವಿನಲ್ಲಿ ಒಂದು 5-6 ಜನ ಆಗಿದ್ದಾರೆ, ನಿಮ್ಮ ಗದಗ್ನಲ್ಲಾಗಿದ್ದಾರೆ, ಬೆಂಗಳೂರಿನಲ್ಲಿ ಕೂಡ ಆಗಿದ್ದಾರೆ. ಬಟ್ ಇದನ್ನ ಯಾರಿಗೆ ಹೋಗ್ತಾ ಇತ್ತು ಸರ್? ಇವರೆಲ್ಲ ಮಧ್ಯವರ್ತಿಗಳಲ್ಲ, ಇವರೆಲ್ಲ ಮಿಡಲ್ ಮ್ಯಾನ್ನು. ಯಾರಿಗೆ ಕೊಡ್ತಾ ಇದ್ರು ದುಡ್ಡು?
ಎಕ್ಸಾಮ್ ಸೆಂಟರ್ ಯಾರು ಫಿಕ್ಸ್ ಮಾಡ್ತಾರೆ? ಅಭ್ಯರ್ಥಿಗಳು ಯಾವ ಅಭ್ಯರ್ಥಿ ಯಾವ ಎಕ್ಸಾಮ್ ಸೆಂಟ್ರಿಗೆ ಕೊಡ್ಬೇಕಂತ ಯಾರು ಫಿಕ್ಸ್ ಮಾಡ್ತಾರೆ? ಸರ್ಕಾರದ ವಿವೇಚನೆ ಇರಲಾರ್ದೆ ಆಗುತ್ತಾ ಇದು? ಸೊ ದಟ್ಸ್ ವೈ ವಿ ಆರ್ ಆಸ್ಕಿಂಗ್ ಫಾರ್ ಅ ಕ್ಲೀನ್ ಇನ್ವೆಸ್ಟಿಗೇಷನ್. ಒಂದು ಯಾವುದೋ ಸ್ಪೆಷಲ್ ತಂಡ ರಚನೆ ಮಾಡಿ ಲೆಟ್ ಇಟ್ ಬಿ ಮಾನಿಟರ್ಡ್ ಬೈ ಅ ಸಿಟ್ಟಿಂಗ್ ಆರ್ ಅ ರಿಟೈರ್ಡ್ ಜಡ್ಜ್. ಸಿಟ್ಟಿಂಗ್ ಜಡ್ಜ್ ಇಸ್ ಬೆಸ್ಟ್. ಈಗ ಮುರುಘಾಶ್ರೀ ಅವ್ರದ್ದೊಂದು ಇಶ್ಯೂ ಆಗಿ ಕಾಂಗ್ರೆಸ್ ಸ್ಪಷ್ಟ ನಿಲುವು ಕೊಡ್ತಾ ಇದೆ. ಇಲ್ಲ, ನಾನೇ ಹೇಳಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ. ಆ್ಯಸ್ ಅ ಒನ್ ಸೆಕೆಂಡ್ ಸರ್, ಇಫ್ ಐ ಮೇ ಕಂಪ್ಲೀಟ್. ಆ್ಯಸ್ ಅ ಚೇರ್ಪರ್ಸನ್ ಆಫ್ ದ ಮೀಡಿಯಾ ನಾನೇ ಹೇಳಿದ್ದೆ ಅವಾಗ, ಸೇಯಿಂಗ್ ದಟ್ ಏನೇ ಇದ್ರೂ ಕೂಡ ಆರೋಪಗಳು ಗಂಭೀರವಾಗಿರೋದು, ನ್ಯಾಯಯುತವಾಗಿ ತನಿಖೆ ಆಗಲಿ, ಸಂವಿಧಾನಿಕವಾಗಿ ನ್ಯಾಯ ಕೊಡಿಸಿ ಅಂತ ನಾವೇ ಹೇಳಿರೋದು. ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ. ಸ್ಪಷ್ಟವಾದಂಥ ನಿಲುವು ಅಂದರೆ ಇದಕ್ಕಿಂತ ಸ್ಪಷ್ಟವಾಗಿರೋದು. ಹೆಚ್ಚಾಗಿ ವಿರೋಧಿಗಳು ಬರ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಸ್ಪಷ್ಟವಾಗಿ ನೀವು ಯಾಕಂದ್ರೆ ಬಾಲಕಿಯರ ಪರ ನಿಂತ್ಕೋತಾ ಇಲ್ಲ. ಇಲ್ಲ, ಸಿ ವಿ ಆರ್ ವೆರಿ ಕ್ಲಿಯರ್. ಚಾರ್ಜಸ್ ಆರ್ ದೇರ್. ಅದು ಕಾನೂನು ಪ್ರಕಾರ ಏನೇನು ಆಗಬೇಕು ಅದು ಯಾರೇ ಇರ್ಬೋದು, ಯಾರಿಗೂ ಕೂಡ ಅದಕ್ಕೆ ಬಿಡುವಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಂದ್ಬಿಟ್ಟು ಡೇ ಒನ್ನಿಂದ ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈಗ ಬೆಳಗಾವಿಯಲ್ಲಿ ಒಂದು ಅದೇ ಥರದ ಇಶ್ಯೂ ಬಂದಿದೆ. ಯಾವುದು? ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ಬರು ಸ್ವಾಮೀಜಿ. ನಾನು ಇವತ್ತು ಬೆಳಿಗ್ಗೆ ಓದಿದೆ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಪದೇ ಪದೇ ಹೇಳ್ತೀರಿ ಅಂದ್ರೆ ಇವರು ಬಿಜೆಪಿ ಅವರು ಸಂಘ ಪರಿವಾರದವರು ಧರ್ಮ ರಾಜಕೀಯ ಮಾಡ್ತೇವೆ ಅಂತ. ಅದನ್ನು ತಡೆಯೋ ಪ್ರಯತ್ನ ಆದ್ರೆ ಧರ್ಮ ತಪ್ಪು ಅಂತಾದ್ರೆ, ಧರ್ಮ ರಾಜಕಾರಣ ತಪ್ಪು ಅಂತಾದ್ರೆ ನಿಮ್ಮ ಕಡೆಯಿಂದ ಸಾರಿ, ಧರ್ಮ ರಾಜಕಾರಣ ತಪ್ಪು ಅಂತಾದ್ರೆ ಸೊ ತಡೆಯೋ ಪ್ರಯತ್ನ ಒಂದ್ ಕಡೆ ನೋಡಿ, ನಾವು ಸಂವಿಧಾನದ ಪರವಾಗಿದ್ದೀವಿ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮವಾದಂಥ ಅವಕಾಶ ಇದೆ. ಬಸವಣ್ಣ ತತ್ವದ ಮೇಲೆ ನಮ್ಮ ಸಂವಿಧಾನ ಆಧಾರ, ಸಮಬಾಳು ಸಮಪಾಲು. ಆದರೆ ಇವರ ಸಿದ್ಧಾಂತದ ನಮಗೆ ವಿರುದ್ಧ ಏನಂದರೆ, ಇವ್ರ ಸಿದ್ಧಾಂತದಲ್ಲಿ ಬರೇ ಒಂದೇ ಒಂದು ಧರ್ಮಕ್ಕೆ ಮಾತ್ರ ಆದ್ಯತೆ ಇದೆ, ಬೇರೆಯವ್ರು ಯಾರೂ ಕೂಡ ಇದರಲ್ಲಿ ಅವಕಾಶ ಇಲ್ಲ. ಎವ್ರಿಬಡಿ ಎಲ್ಸ್ ಇಸ್ ಅ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್. ಅದು ಸಂವಿಧಾನದ ವಿರುದ್ಧವಾದಂಥ ತತ್ವ ಸಿದ್ಧಾಂತ, ಅದ್ರ ವಿರುದ್ಧವಾಗಿದೆ. ಸೊ ನಮ್ಮ ಹೋರಾಟ ಏನಿದೆ, ಸಂವಿಧಾನವಾದ ಮೌಲ್ಯಗಳನ್ನು ಉಳಿಸುವ ಹೋರಾಟ ಇದೆ. ಇಲ್ಲ, ಖಂಡಿತ ಅದು ರಾಹುಲ್ ಗಾಂಧಿ ಅವರ ಆಶಯ ಕೂಡ ಅದೇ ಇರೋದು. ಹೆಚ್ಚು ರೀತಿಯಲ್ಲಿ ಯುವಕರು ರಾಜಕೀಯಕ್ಕೆ ಬರಬೇಕು. ಅವರ ಒಂದು ಇರುತ್ತೆ, ಯಾಕೆ ಇರೋದಿಲ್ಲ, ಮಾಡ್ತಾರಲ್ಲ. ಇಲ್ಲೇ ಉದಾಹರಣೆ ಇದಾರಲ್ಲ, ಎಲ್ಲರೂ ಅಭಯ್ ಸಾಹೇಬ್ರು ಅಭಯಾರಣ್ಯನೇ ಮಾಡಿದ್ರಲ್ಲ ತ್ಯಾಗ. ಯಾರು ನೋಡಿ, ನಮ್ಮ ಪಕ್ಷ ಇರೋದು 130-140 ವರ್ಷದ್ರಿ. ಎಷ್ಟೊಂದು ಜನ ಬಂದಿದ್ದಾರೆ ಹೋಗಿದ್ದಾರೆ. ಯಾರು ಕೂಡ ಲಾಭ ತಗೊಳ್ಳಾರ್ದೆ ಬಿಟ್ಟಿಲ್ಲ, ಅನ್ಯಾಯ ಆಗಿದೆ ಅಂತ ಬಿಟ್ಟಿಲ್ಲ, ಸ್ವಂತ ಸ್ವಾರ್ಥಕ್ಕೆ ಬಿಟ್ಟಿರ್ಬೋದು. ಯಾವ ಕಾರಣ ಏನು ಹೇಳಿ ಬಿಡೋಕ್ಕೆ? ಯಾರು ನೀವು ಗುಲಾಂ ನಬಿ ಸಾಹೇಬ್ರು ಹೇಳ್ತಾ ಇದ್ದೀರಾ, ಲಕ್ಷ್ಮೀನಾರಾಯಣದವ್ರದ್ದು ಹೇಳ್ತಾ ಇದ್ದೀರಾ, ಎಲ್ಲದೂ ಇದ್ದೇ ಇರ್ತದೆ ಸಹಜವಾಗಿ. ಗುಲಾಂ ನಬಿ ಸಾಹೇಬ್ರಿಗೆ ನಾವು ಏನೂ ಮಾಡೇ ಅಲ್ವಾ? ಈಗ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಇಲ್ಲ ಕೇಳಿ, ಈಗ ಫಂಡಮೆಂಟಲ್ ಇಶ್ಯೂಸೇ ನಾನು ಹೇಳ್ತೀನಿ ಕೇಳಿ. ಅವರಿಗೆ ಮುಖ್ಯಮಂತ್ರಿ ಮಾಡಿದ ತಪ್ಪ, ಅವ್ರು ಸೋತಾದ್ಮೇಲೆ ಮಹಾರಾಷ್ಟ್ರದಿಂದ MP ಮಾಡಿದ ತಪ್ಪ, ಅದಾದಮೇಲೆ ರಾಜ್ಯಸಭೆ ಮಾಡಿದ ಪನಿಷ್ಮೆಂಟ್ ಆಯ್ತಾ? ರಾಜ್ಯಸಭೆ ಆದಮೇಲೆ ಆಪೋಸಿಷನ್ ಲೀಡರ್ ಮಾಡಿದ ತಪ್ಪಾಯ್ತಾ? UPA ನಲ್ಲಿ 2 ಸರಿ ಮಂತ್ರಿ ಮಾಡಿದ ಪನಿಷ್ಮೆಂಟ್ ಅವರಿಗೆ ಎಲ್ಲಾನು ಎಲ್ಲ ಯಾವುದು? ನೀವು ಕಾಂಗ್ರೆಸ್ ಆ ರೀತಿ ಮಾಡೋದೇ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಅದು ನೀವು ಆ ರೀತಿ ಅಧಿಕಾರ ಅವಾಗ ದುಡ್ದಿದ್ದಾರೆ ಪಕ್ಷಕ್ಕೆ. ಮಾಡ್ತಾ ಇದ್ದೀರಿ ಅಂತ ಅನ್ಸಲ್ವಾ ನಿಮಗೆ? ನೋಡಿ, ಪಕ್ಷಕ್ಕೆ ದುಡ್ದಿದ್ದಾರೆ ಅವರು, ಯೂತ್ ಕಾಂಗ್ರೆಸ್ ಇಂದ ಬಂದಿರೋರು, ಏನೋ ಅನುಭವಿಸಿದ್ರೆ ಈಗೇನೋ ಮನಸ್ಥಿತಿ ಬದಲಾಗಿರ್ಬೋದು. ಈಗ ಅವ್ರು ಹೋಗಿ ಅವ್ರ ಸ್ವಂತ ಪಕ್ಷ ಕಟ್ಟಿದ್ರು. ನಾವು ಜಮ್ಮು ಕಾಶ್ಮೀರ ಕಾಂಗ್ರೆಸ್ಸೇ ಕಟ್ಟಿ ಅಂತ ಹೇಳಿದ್ವಿ. ಅವರಿಗೆ PCC ಅಧ್ಯಕ್ಷರು ಮಾಡಕ್ಕೆ ರೆಡಿ ಇದ್ರು, ಅವರೇ ತಿರಸ್ಕಾರ ಮಾಡಿದ್ದು. ನಾವು ಅದನ್ನೇ ಕೇಳೋದು. ಈಗ ಕೊಟ್ಟವರಿಗೆ ನೀವು ಅಧಿಕಾರ ಕೊಡ್ತೀರಿ, ಅವರ ಮಕ್ಕಳೇ ಬೆಳಿತಾರೆ. ಇದಕ್ಕೆ ಇತ್ತೀಚೆಗೆ ಹಾಕ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ತಗೊಳುತ್ತಾ? ಈಗ ಒಂದು ಕಾಲದಲ್ಲಿ ಇವರು ಯುವಕರೇ ಇದ್ರಲ್ಲ, ಅವಾಗ ಗುಲಾಂ ನಬಿ ಆಜಾದ್ ಅವರು ಯುವಕರೇ ಇದ್ರಲ್ರಿ. ಅದಾದ್ಮೇಲೆ ಯಾರು ಬೆಳೆಸೇ ಅಲ್ವಾ ನಾವು? ಜ್ಯೋತಿರಾದಿತ್ಯ ಸಿಂಧನು ಇಲ್ಲೇ ಬೆಳೆದೋದ್ರು, ಪೈಲಟ್ ಅವರು ಇಲ್ಲೇ ಬೆಳೆದ್ರೆ, ನಮ್ಮಂಥವ್ರು ಇದ್ದಾರೆ, ಇಲ್ಲಿ ಮಿಥುನ್ ರಾಯ್ ಅಂತವ್ರು ಇದ್ದಾರೆ, ಎಲ್ಲರಿಗೂ ಅವಕಾಶ ಇದೆ. ನಾವು ಅದನ್ನೇ ಕೇಳಿದ್ದು, ಬೆಳೆಸಿದವರನ್ನೇ ಬೆಳೆಸ್ತದೆ ಕಾಂಗ್ರೆಸ್, ಹೊಸಬ್ರಿಗೆ ಅವಕಾಶ ಇಲ್ಲ. ನಿಮ್ದು ನಿಮ್ಮ ಯೂತ್ ABVP ತರ ನಿಮ್ಮಲ್ಲೂ ಇದೆ. ಎಷ್ಟು ಜನರಿಗೆ ಅದರಿಂದ ಬಂದು ಅವಕಾಶ ಆಗತ್ತೆ?
ಈಗ ನಿಮ್ಮ ಇಲ್ಲೇ ಕಾರ್ಪೊರೇಟರ್ಸ್ ತಗೊಳ್ಳಿ. ಅಲ್ಲ, ಅದರಲ್ಲಿ ಅಧ್ಯಕ್ಷರಾಗೋರು ಯಾರು? ಇಲ್ಲಿ 13 ಜನ ಕಾರ್ಪೊರೇಟರ್, 7 ಜನ ಯೂತ್ ಕಾಂಗ್ರೆಸ್ನವರೇ ಇದಾರಲ್ಲ. ಯಾವ ಅಧ್ಯಕ್ಷರು? ಯಾವುದೇ ರಾಜಕೀಯ ಹಿನ್ನೆಲೆ ಈಗ ಎಲೆಕ್ಷನ್ ಇದೆ ಅಲ್ಲ, ಅವರಲ್ಲಿ ಎಲೆಕ್ಷನ್ ಇದೆ. ಯೂತ್ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್. ನಾನು ಸೋತಿಲ್ವಾ ಎಲೆಕ್ಷನ್? ನಾನು ವೈಸ್ ಪ್ರೆಸಿಡೆಂಟ್ ಸರ್. ರಿಜ್ವಾನ್ ಗೆದ್ದಿದ್ದ. ಇದಕ್ಕಿಂತ ಏನು ಉದಾಹರಣೆ ಬೇಕು? ಇಲ್ಲ, ನೀವು ನನಗೆ ಪ್ರಶ್ನೆ ಕೇಳ್ತಾ ಇದೀರಲ್ಲ, ನಾನು ಕುತ್ಕೊಂಡು ನಾನು ಉತ್ತರನ ಕೊಡ್ತಾ ಇದ್ದೀನಿ. ಬಿಜೆಪಿ ಅವ್ರಿಗೆ ಕೇಳಿ. ಈಗ ಹೆಚ್ಚು ಕುಟುಂಬ ರಾಜಕೀಯ ಇರೋದು ಬಿಜೆಪಿನೆಲ್ಲ ಕಾಂಗ್ರೆಸ್ನೆಲ್ಲ. ಒಂದ್ಸರಿ ತಾವು ಮೇಲ್ಮನೆ ಮತ್ತು ಕೆಳಗೆ ಮನೆ ನೋಡ್ಬಿಡಿ, ಪಾರ್ಲಿಮೆಂಟಲ್ಲಿ ನೋಡ್ಬಿಡಿ. ಅವಾಗ ನಾನು ನೀವು ಹೇಳಿದೆಲ್ಲ ಒಪ್ತೀನಿ ನಾನು. ಶೆಟ್ಟರ್ ಅವ್ರದ್ದು ಬ್ರದರ್ಸ್ ಇಲ್ವಾ? ಎಲ್ಲರೂ ಇದ್ದಾರೆ. ಶಿವಮೊಗ್ಗದಲ್ಲಿ CM ಸೂಪರ್ CM ಯಾರಿದ್ರಿ? ಈ GST ಹೊಡ್ತಾ ಅಂದ್ರೆ ಇನ್ನೊಂದು VST ಹೊಡ್ತಾ ಇತ್ತಲ್ಲ ಇಲ್ಲ ಸರ್. ಇಲ್ಲ, ನಾನು ಅದೇ ಹೇಳ್ತಾ ಇರೋದು. ಹಾಗಿಲ್ಲ, ನೀವು ದಯವಿಟ್ಟು ನೀವು ನೋಡಿ. ಈಗ ನೀವು ಕೇಳಿದ್ರಿ, ಈಗ ಯೂತ್ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್ ಆಯ್ತು. ಐ ಲಾಸ್ಟ್ ದ ಎಲೆಕ್ಷನ್. ವೈಸ್ ಪ್ರೆಸಿಡೆಂಟ್ ಆಗಿದೆ ನಾನು ಅದರಲ್ಲಿ. ಪ್ರೆಸಿಡೆಂಟ್ ಮಾಡಿದಾರಲ್ಲ ಒಬ್ಬ ಸ್ವಲ್ಪ ದಿವಸ ಒಬ್ರು ಯಾವ್ದು ಇದೆಯಲ್ಲ ಈಗ ಈ ಪ್ರೆಸೆಂಟ್ ಸಿಸ್ಟಮ್ ಈ ಪ್ರೆಸೆಂಟ್ ಅಧ್ಯಕ್ಷರು ಯಾವ್ದು? ಯೂತ್ ಕಾಂಗ್ರೆಸ್ ಹಿಂಗೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಇದೆ, ಅವ್ರ ನಿರ್ಧಾರ ತಗೊಂಡಿದ್ದು ನಾವಲ್ಲ. ದೇರ್ ಇಸ್ ಅ ಎಲೆಕ್ಷನ್ ಕಮಿಷನ್ ಫಾರ್ ದಟ್ ಸರ್. ರಿಟೈರ್ಡ್ ಎಲೆಕ್ಷನ್ ಕಮಿಷನರೇ ಇರೋದು ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಕೆಲವು ದಿನಗಳ ಹಿಂದೆ ದಕ್ಷಿಣ ಕನ್ನಡಕ್ಕೆ ಪ್ರಧಾನಿ ಮೋದಿಯವರು ಬಂದಿದ್ದರು. ಈ ಮೋದಿಯವರ ಆಗಮನದಿಂದ ನಮ್ಮ ದಕ್ಷಿಣ ಕನ್ನಡದ ಜನರು ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಕೊನೆಯ ಪಕ್ಷಕ್ಕನ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಅಚ್ಚೇ ದಿನ ನೋಡ್ಬೋದು ಅಂದ್ಬಿಟ್ಟು ನಿರೀಕ್ಷೆನಲ್ಲಿದ್ದರು. ಆದರೆ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವುದೇ ಒಂದು ಭರವಸೆ ಕೂಡ ಈಡೇರಲಿಲ್ಲ. ಇವತ್ತು ಜನರಲ್ಲಿ ನಿರೀಕ್ಷೆ ಏನಿತ್ತು, ಮತ್ತು BJP ಕಾರ್ಯಕರ್ತರಲ್ಲಿ ವಿಶೇಷವಾಗಿ ನಿರೀಕ್ಷೆ ಏನಿತ್ತು ಅಂದರೆ, ಇದು ದಕ್ಷಿಣ ಕನ್ನಡ ಕರಾವಳಿ ಭಾಗ ಏನಿದೆ, ಇದು ಅವರ ಸಿದ್ಧಾಂತದ ಒಂದು ಪ್ರಯೋಗಾಲಯ ಆಗಿದೆ. ಇಟ್ಸ್ ಅ ಲ್ಯಾಬೊರೇಟರಿ. ಅದಕ್ಕೆ ಹೆಚ್ಚು ರೀತಿಯಲ್ಲಿ ನಮಗೆ ಸಹಕಾರ ನೀಡಬಹುದು, ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ಬೋದು, ನಮ್ಮ ಭರವಸೆಗಳೆಲ್ಲನೂ ಈ ಡಬಲ್ ಇಂಜಿನ್ ಸರ್ಕಾರ ಈಡೇರಿಸ್ಬೋದು ಅಂದ್ಬಿಟ್ಟು ಅವರಿದ್ದರು. ಆದರೆ ಮೋದಿಯವರು ಬಂದು ಭಾಷಣ ಹೊಡೆದು ಹೋದ್ಮೇಲೆ ಜನರಿಗೆ ಅರಿವಾಗ್ಬಿಟ್ಟಿದೆ, BJP ಕಾರ್ಯಕರ್ತರಿಗೆ ವಿಶೇಷವಾಗಿ ಅರಿವಾಗ್ಬಿಟ್ಟಿದೆ, ಈ ಡಬಲ್ ಇಂಜಿನ್ ಸರ್ಕಾರದಿಂದ ಬರೀ ಡಬಲ್ ಧೋಕಾ ಆಗ್ತಾ ಇದೆ ವಿನಃ ಜನರ ಅಭಿವೃದ್ಧಿ, ಈ ಪ್ರದೇಶದ ಅಭಿವೃದ್ಧಿ ಇವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು. ಈ ಮೊದಲೇ ಬೇಡಿಕೆ ಬಹಳಷ್ಟು ಜನರ ನಿರೀಕ್ಷೆ. ನಾನು ಯಾಕಂದರೆ ಸಂವಹನ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾನು ಅಧ್ಯಕ್ಷನಾಗಿರೋದ್ರಿಂದ ನನ್ನ ಈ ಸೋಷಿಯಲ್ ಮೀಡಿಯಾನಲ್ಲಿ ಕೆಲವು ಜನ ಭಾಳಷ್ಟು ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಭಾಳಷ್ಟು ಜನರ ಬೇಡಿಕೆ ಏನಿತ್ತು ಅಂದರೆ, ತುಳು ಭಾಷೆ 8ನೇ ಪರಿಚಿತ ಸೇರ್ಪಡೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಟಿದ್ರು. ಅವರು ತುಳುನಲ್ಲೂ ಮಾತಾಡ್ತಾರಂತ ಭಾಳಷ್ಟು ಜನ ಅಂದ್ಕೊಂಡ್ರು. ಯಾಕಂದರೆ ಎಲ್ಲ ಕಡೆ ಹೋದಾಗೆಲ್ಲ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾರಂತ. ಇಲ್ಲಿ ಕನ್ನಡನೂ ಬಿಡಿ ತುಳುನೂ ಮಾತಾಡಿಲ್ಲ ಇವರು. ಸೊ ಪಾಪ ಭಾಳಷ್ಟು ಜನ ನಿರಾಸೆ ಆಗಿದ್ರು ಅದನ್ನು. ಮತ್ತು ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಈ ಭಾಗದಲ್ಲಿ ಬಂದು CM ಅವರು ಅಲ್ಲೇ ಇದ್ದರು, ಮೋದಿಯವರು ಅಲ್ಲೇ ಇದ್ದರು. ಅವರು ಮನಸ್ಸು ಮಾಡಿದರೆ ಅಲ್ಲೇ ಶ್ರೀ ಗುರುನಾರಾಯಣ ಅವರ ಪೀಠ ಒಂದು, ಮತ್ತು ಏನೋ ನಿಮ್ಮ ನಿಗಮ ಏನು ಬೇಡಿಕೆ ಇತ್ತು, ಭಾಳ ವರ್ಷದ ಬೇಡಿಕೆ ಇದೆ, ಅದನ್ನು ಕೂಡ ಸ್ಥಾಪನೆ ಮಾಡ್ಬೋದು ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಪ್ರಧಾನಮಂತ್ರಿ ಎದುರುಗಡೆನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಆದರೆ ನನಗೆ ಅನೌನ್ಸ್ ಮಾಡಿಲ್ಲ, ಆಶ್ಚರ್ಯನೇ ಇಲ್ಲ, ಜನರ ನಿರೀಕ್ಷೆ ಇತ್ತು. ಇದು ಯಾಕೆ ನನಗೆ ಆಶ್ಚರ್ಯ ಇಲ್ಲ ಅಂದರೆ, ಶ್ರೀ ನಾರಾಯಣ್ ಗುರುಗೆ ಇವರು ಪದೇ ಪದೇ ಅವಮಾನ ಮಾಡಿದ್ದಾರೆ BJP ಅವರು. ಈ ಸರಿ ಅಂತಲ್ಲ, ಯಾವಾಗ ರಿಪಬ್ಲಿಕ್ ಡೇ ಟ್ಯಾಬ್ಲೂ ಆಗಬೇಕಾಯ್ತು, ಸ್ತಬ್ಧ ಚಿತ್ರದ ವಾಹನ ಮಾಡಬೇಕಾಗಿತ್ತು, ಆವಾಗ ಒಂದು ಸರಿ ಅಲ್ಲ 2 ಸರಿ ತಿರಸ್ಕಾರ ಮಾಡಿದ್ದಾರೆ. ಆಗ ಕೂಡ ಇಲ್ಲಿ ಒಬ್ಬ BJP ಲೀಡರು ಬಾಯಿ ತೆಗೆಯೋಕ್ಕೆ ತಯಾರಿರಲಿಲ್ಲ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿನಲ್ಲಿ ಶ್ರೀ ಗುರುನಾರಾಯಣ ಅವ್ರದ್ದು ಚಾಪ್ಟರೇ ಬಿಟ್ಬಿಟ್ಟಿದ್ದಾರೆ. ಅವಾಗ ಕೂಡ ಒಬ್ಬ BJP ಲೀಡರ್ ಮಾತಾಡಿದ್ರು.
ಕಾಟಾಚಾರಕ್ಕೆ ಯಾವಾಗ ಸಮುದಾಯದ ಜನರು ತಿರುಗಿ ಬಿದ್ರೋ ಆವಾಗ ಸುನೀಲ್ ಕುಮಾರ್ ಅವರು ಲೆಟರ್ ಬರೀತಾರೆ. ಎಷ್ಟು 1.5 ತಿಂಗಳು ಆದಮೇಲೆ. ಆಶ್ಚರ್ಯ ಆಗುತ್ತೆ, ಯಾಕೆ ಇಡೀ BJP ಇನ್ಕ್ಲೂಡಿಂಗ್ CM ಯಾರ ಅವನ ಹೆಸರೇನು ರೋಹಿತ್ ಚಕ್ರತೀರ್ಥ ಅಂತ, ಅವ ಯಾವ PhD ಮಾಡಿದ್ದಾನೆ, ಎಲ್ಲಿನವನು, ಎಲ್ಲರಿಗೂ ಅವಮಾನ ಮಾಡಿಬಿಟ್ಟಿದ್ದಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಗಾಂಧೀಜಿ ಅವ್ರಿಗೆ ಬಿಟ್ಟಿಲ್ಲ, ಗುರು ನಾರಾಯಣ ಅವ್ರಿಗೆ ಬಿಟ್ಟಿಲ್ಲ, ಬಸವಣ್ಣನವ್ರಿಗೆ ಬಿಟ್ಟಿಲ್ಲ, ಶಂಕರಾಚಾರ್ಯ ಅವ್ರಿಗೆ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ವೈಜ್ಞಾನಿಕ ಮನೋಭಾವನೆ ಅಂತಾನೆ ಕೊಂದುಬಿಟ್ಟಿದ್ದಾರೆ ಈ BJP ಸರ್ಕಾರ. ಇವ್ರು ಯಾರು? ಇವರು ನಾರಾಯಣ್ ಗುರು ಅವರ ಹೆಸರಲ್ಲಿ ಇವರು ಓಟ್ ತಗೋತಾರೆ, ಬಟ್ ಅವ್ರಿಗೆ ಅನ್ಯಾಯ ಆದಾಗ ಇವರು ಬಾಯಿಗೆ ಬೀಗ ಬೀಳುತ್ತೆ BJP MLAಗಳಿಗೆ. ನಾವು ಆಪೋಸಿಷನ್ನಲ್ಲಿ ಇದ್ದು ನಾವು ಅಹೋರಾತ್ರಿ ಧರಣಿ ಮಾಡಿದ್ವಿ, ಅವಾಗ CM ಅವರು ನೋಡ್ತೀವಿ ಮಾಡ್ತೀವಿ ಅಂತ. ಇಡೀ ಸರ್ಕಾರನೇ ಯಾರೋ ಒಬ್ಬ ರೋಹಿತ್ ಚಕ್ರ ತೀರ್ಥ ಅನ್ನೋ ವ್ಯಕ್ತಿಗೆ ಹೋಗಿ ಮಂಡಿ ಊರಿದ್ರಲ್ರಿ. ಇಸ್ ದಿಸ್ ದ ಗೌರ್ಮೆಂಟ್ ಯು ಆರ್ ಗಿವಿಂಗ್? ಭಾಳಷ್ಟು ಜನ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಕೋಲಿ ಸಮಾಜ, ಕಬ್ಲಿಗರ ಸಮಾಜದವ್ರು ಭಾಳ ಇದ್ದಾರೆ. ಇಲ್ಲಿ ಮೀನುಗಾರರು, ಮಗುವೀರಗಳು ಬೆಸ್ತ ಸಮಾಜದವ್ರು ಇರ್ತಾರೆ. ಸೇಮ್ ಪರ್ಯಾಯ ಪದಗಳು. ST ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮುಖ್ಯಮಂತ್ರಿಯವರಿದ್ರು, ಪ್ರಧಾನಮಂತ್ರಿಯವರಿದ್ರು, ಇಲ್ಲಿಂದ ಸರ್ಕಾರದಿಂದ ಹೋಗಿದೆ ಅಲ್ಲ. ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾನೇ ಆ ಪ್ರಪೋಸಲನ್ನು ಕಳಿಸ್ಕೊಟ್ಟಿರೋದು. BJP ಅವ್ರು ಏನೇ ಹೇಳಿದ್ರು ಕೂಡ, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಆ ಡಾಕ್ಯುಮೆಂಟಲ್ಲಿ ಕೊನೆ ಸಿಗ್ನೇಚರ್ ಇರೋದೇ ನಂದು, ನಾನೇ ಕಳಿಸಿರೋದು. ಈ ಡಬಲ್ ಇಂಜಿನ್ ಸರ್ಕಾರ 3 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದೆ? ಅವ್ರ ಹೆಸರಲ್ಲಿ ಓಟ್ ತಗೋತೀರಾ, ಅವ್ರ ಹೆಸರಲ್ಲಿ ರಾಜಕೀಯ ಮಾಡ್ತೀರಾ, ನಿಮ್ಮ ಸಿದ್ಧಾಂತದ ಪರವಾಗಿ ಸಾಯಕ್ಕೆ ಬಿಡ್ತೀರಾ. ಆದರೆ ಅವರಿಗೆ ಅಭಿವೃದ್ಧಿ ಆಗಬೇಕು, ಅವ್ರಿಗೆ ಏನಾದರೂ ಅನುಕೂಲ ಆಗಬೇಕು, ಸಮಾಜದಲ್ಲಿ ಸಮಾನತೆ ಸಿಗಬೇಕು, ಆರ್ಥಿಕ ಸಮಾನತೆ ಸಿಗಬೇಕು ಅಂದರೆ ನೀವು ಸುಮ್ಮನೆ ಕೂತ್ಕೋತೀರಾ? ಏನು ಅಷ್ಟೆದ್ರಿಕೆನಾ ನೀವು ಹೋಗಿ ಕೇಳಲಿಕ್ಕೆ ನಿಮ್ಮ ಪ್ರಧಾನಮಂತ್ರಿಗೆ, ಸರ್ ಇದು ಯಾಕೆ ಆಗ್ತಾ ಇಲ್ಲ ಅಂತ? ಏನು ಅಷ್ಟೇನು ಹೆದರಿಕೆ ರೀ? ನೀವೇನು ಆಸ್ತಿ ಪಾಲ ಕೇಳಕ್ಕೆ ಹೋಗ್ತಾ ಇರೋದು? ಜನರ ಪರವಾಗಿ ಮಾತಾಡ್ತಾ ಇರೋದಲ್ವಾ? ಈ ದೊಡ್ಡ ದೊಡ್ಡ ಕೆಲಸ ಬಿಟ್ಬಿಡಿ. ಯಾವುದೋ ಒಂದು ಈ ವಿಮಾನ ನಿಲ್ದಾಣನ ಖಾಸಗೀಕರಣ ಮಾಡಿಬಿಟ್ಟು ಅದಾನಿ ಏರ್ಪೋರ್ಟ್ ಅಂತ ಇಟ್ಟಿದ್ದೀರಲ್ರಿ. ಕಾಂಗ್ರೆಸ್ನವ್ರು 75 ವರ್ಷ ಏನೂ ಮಾಡಿಲ್ಲ ಅಂತ ನೀವು ಬಂದಾಗಿಂದ 8 ವರ್ಷದಿಂದ ಬರೀ ನಮ್ಮ ಆಸ್ತಿ, ನಾವು ಕಟ್ಟಿರುವಂಥ ಆಸ್ತಿಗಳೇ ಮಾರಾಟ ಮಾಡ್ತಾ ಇದ್ದೀರಲ್ಲ. ಜನರ ಬೇಡಿಕೆ ಏನಿತ್ತು? ವಿಮಾನ ನಿಲ್ದಾಣ ಕೋಟಿ ಚೆನ್ನಯ್ಯ ಯುಗ ಪುರುಷರ ಹೆಸರಲ್ಲಿ ಮಾಡಬೇಕು ಅಂತಿತ್ತು. ನೀವು ಅದಾನಿ ಹೆಸರಲ್ಲಿ ಮಾಡಕ್ಕೆ ತಯಾರಿದ್ದೀರಾ? ಒಬ್ಬ ತತ್ವಜ್ಞಾನಿಯರ ಹೆಸರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ ನಿಮಗೆ? ಇತಿಹಾಸವನ್ನು ಸೃಷ್ಟಿ ಮಾಡಿದವರ ಹೆಸರಲ್ಲಿ ಮಾಡೋಕ್ಕಾಗೋದಿಲ್ವಾ ನಿಮಗೆ? ಏನು ಸಣ್ಣ ಕೆಲಸ ಇದು? ಮನಸ್ಸು ಮಾಡಿದ್ರೆ ಮೋದಿಯವರು ಚುಟ್ಕಿನಲ್ಲಿ ಮಾಡ್ಬೋದು ಎಲ್ಲ ಅಂತ ಹೇಳ್ತಿರಲ್ಲ. ವೆರ್ ಇಸ್ ಇಟ್? ಏನಾಯಿತು ಕರ್ನಾಟಕದಲ್ಲಿ? ಇವತ್ತು ಧಾರಾಕಾರ ಮಳೆಯಿಂದ, ಅತಿವೃಷ್ಟಿಯಿಂದ ನಿಮ್ಮ ಮಲೆನಾಡಿರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನಾವು ನೋಡ್ತೀವಿ ದಿನ ನಿಮ್ಮ ಶಿರ್ಡಿ ಘಾಟ್ ರಸ್ತೆ ಬಗ್ಗೆ ಇರ್ಬೋದು, ಬೆಟ್ಟ ಕುಸಿತದ ಬಗ್ಗೆ ಇರ್ಬೋದು, ದಿನ TV ನಲ್ಲಿ ನೋಡ್ತೀವಿ ನಾವು. ಏನು ಕೊಟ್ಟಿದ್ದಾರಪ್ಪ? ಕಳೆದ 3 ವರ್ಷದಿಂದ ಅತಿವೃಷ್ಟಿ ಆಗ್ತಾನೆ ಇದೆ. ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಇವರಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ಏನು ಬೇಕು ಅಂತ ಒಂದು ಮನವಿ ಕೊಟ್ರ? ಅಮಿತ್ ಶಾ ಅವ್ರು ಬಂದಿದ್ರಲ್ಲ ಬೆಂಗಳೂರಿಗೆ. ಅಮಿತ್ ಶಾ ಇಸ್ ದ ಹೆಡ್ ಆಫ್ NDRF. ಅವ್ರ ಮುಖಾಂತರನೇ ಇದಕ್ಕೆಲ್ಲ ದುಡ್ಡು ಬರೋದು. ಒಬ್ಬರನ್ನ ಮಂತ್ರಿ ಮಂಡಲದಲ್ಲಿ ಪಟ್ಟಿ ಮಾಡಿ ಎಷ್ಟು ನುಕ್ಸಾನ್ ಆಗಿದೆ, ಎಷ್ಟು ನಷ್ಟ ಆಗಿದೆ, ಬೆಳೆ ಹಾನಿ ಎಷ್ಟಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟಾಗಿದೆ, ರೋಡ್ಸ್ ಎಷ್ಟಾಗಿದೆ, ಅಣೆಕಟ್ಟು ಎಷ್ಟು ಹೊಡೆದಿವೆ, ಒಂದು ಲಿಸ್ಟ್ ಮಾಡೋಣ ಕೇಳಿದ್ರ ಅಲ್ಲಿ? ಈಗ ಹೇಳ್ತಾ ಇದ್ರೆ 7,500 ಕೋಟಿ ರೂಪಾಯಿ ಆಸ್ ಪರ್ NDRF. ನಿಜವಾಗ್ಲೂ ನೋಡಿದ್ರೆ 30-40 ಕೋಟಿ ರೂಪಾಯಿ ಆಗ್ತಾ ಇದೆ ಪ್ರತಿ ವರ್ಷ. 3 ವರ್ಷದಿಂದ ನಮ್ಗೆ ಸಿಗ್ತಾ ಇರೋದೇನು? ಬಿಡಿಕ 1,000 ಕೋಟಿ ರೂಪಾಯಿ, 2,000 ಕೋಟಿ ರೂಪಾಯಿ. ಅದನ್ನಾನೇ ಇವರೇನು ದೊಡ್ಡದಾಗಿ BJP ಅವರು ಹೇಳ್ತಾರೆ ನಾವು ಕೊಟ್ಟಿದ್ವಿ ಮಾಡಿದ್ವಿ ಅಂತ. GST ರಿಯಂಬರ್ಸ್ಮೆಂಟ್ ಕೊಡೋಕ್ಕಾಗಿಲ್ಲ, ಯೋಗ್ಯತೆ ಇಲ್ಲ ಈ ಸರ್ಕಾರಗಳಿಗೆ. ಆರ್ಥಿಕವಾಗಿ ಪ್ರಗತಿಪರ ಇರುವಂಥ ಕರ್ನಾಟಕಕ್ಕೆ ಇವರು ಸಾಲಗಾರರು ಮಾಡಿಬಿಟ್ಟಿದ್ದಾರೆ. ವಿ ಆರ್ ದಿ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಇನ್ ದ ಕಂಟ್ರಿ, ಒನ್ ಆಫ್ ದಿ ಟಾಪ್ 3 GST ಪೇಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಅವ್ರಿಗೆ ಸಾಲದಲ್ಲಿ ಮುಳುಗಿಸ್ಬಿಟ್ಟಿದ್ರಲ್ರಿ ಕನ್ನಡಿಗರನ್ನ. ಯಾಕಂದರೆ ನೀವು ಹೋಗಿ ಮೋದಿ ಹತ್ರ ಬಾಯಿ ಬಿಚ್ಚಲಿಕ್ಕೆ ತಯಾರಿಲ್ಲ. ನಿಮಗೆ ಅದೇ ಮುಖ್ಯ ಆಯ್ತಾ? ಕನ್ನಡಿಗರು ಹೆಂಗನ ಸಾಯಲಿ? ಯು ಆರ್ ಮೇಕಿಂಗ್ ದೆಮ್ ಅಂಡರ್ ಡೆಟ್, ಅ ಪ್ರಾಸ್ಪರಸ್ ಸ್ಟೇಟ್. ಯು ಆರ್ ಕ್ರಶಿಂಗ್ ಅಸ್ ಇವ್ರ ಆರ್ಥಿಕ ನೀತಿಗಳಿಂದ.
ಇವರಿಗೆ ಯಾವುದೇ ರೀತಿಯಲ್ಲಿ ಜನರ ಪರವಾಗಿ ಇಲ್ಲ ಈ ಸರ್ಕಾರ. ಬರೇ ಅವರಿಗೆ ಒಂದರಲ್ಲೇ ಇಂಟ್ರೆಸ್ಟ್ ಏನಪ್ಪ ಅಂದರೆ ಕಮಿಷನ್. ಇದು ಕಾಂಗ್ರೆಸ್ ಆರೋಪ ಅಲ್ಲ, ಈ ಆರೋಪ ಮಾಡ್ತಾ ಇರೋದು BJPದವರೇ. ಯೋಗೇಶ್ವರ್ ಅವ್ರು ಹೇಳಿಲ್ವಾ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ? ವಿಶ್ವನಾಥ್ ಅವ್ರು ಹೇಳಿಲ್ವಾ ಕಾರ್ಯಕರ್ತರು ಈ ಸರ್ಕಾರದಲ್ಲಿ ಸಂತುಷ್ಟರಿಲ್ಲ, ಸಮಾಧಾನ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ವಿಶ್ವನಾಥ್ ಅವ್ರು ಹೇಳ್ತಾರೆ. ಯತ್ನಾಳ್ ಅವ್ರು ಹೇಳ್ತಾರೆ 2,500 ಕೋಟಿ ರೂಪಾಯಿ ಕೊಟ್ಟರೆ ಮುಖ್ಯಮಂತ್ರಿ ಕುರ್ಚಿ ನಂದು ಆಗ್ತಾ ಇತ್ತು ಅಂತ ಹೇಳ್ತಾರೆ. ಇದು ನಾವು ಹೇಳ್ತಾ ಇರೋದ? ರೇಣುಕಾಚಾರ್ಯ ಅವ್ರು ಏನು ಹೇಳ್ತಾರೆ? ಪೊಲಿಟಿಕಲ್ ಸೆಕ್ರೆಟರಿ ಟು ದ CM. ಅವ್ರು ಹೇಳ್ತಾರೆ ಸರ್ಕಾರದ ಏನು ನಡೀತಾ ಇಲ್ಲ, ನನ್ನ ಕೆಲಸ ಆಗ್ತಾ ಇಲ್ಲ. ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮಿನಿಸ್ಟರ್ಸ್ ಇನ್ ದ ಕ್ಯಾಬಿನೆಟ್ ಮಾಧುಸ್ವಾಮಿ ಅವ್ರು ಏನು ಹೇಳ್ತಾರೆ? ಈ ಸರ್ಕಾರ ನಡೀತಾ ಇಲ್ಲಪ್ಪ, ಸುಮ್ಮನೆ ತಳ್ಕೊಂಡು ಹೋಗ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ. ಏನು ನಡೀತಾ ಇದೆ ಇದರಲ್ಲಿ? ಇದು ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು. ಏನಾದ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ, ಏನೋ ಹೇಳ್ತಾರೆ, BJPದವ್ರು ಹೇಳ್ತಾ ಇರೋದಲ್ಲ ಇದು. KS ಈಶ್ವರಪ್ಪ ಅವರು ಯಾವತ್ತಾನ ನೀವು ನೋಡಿದ್ದೀರಾ? ಒಬ್ಬ ಸಂಪುಟ ಸಚಿವ ಗವರ್ನರಿಗೆ ಬರೆಯೋದು ನೋಡಿದ್ದೀರಾ? ಅಗೇನ್ಸ್ಟ್ ಇಸ್ ಓನ್ ಗೌರ್ಮೆಂಟ್. ಈಶ್ವರಪ್ಪ ಅವ್ರು ಬರ್ದಿಲ್ವಾ? ಏನಂತ ಬರೆದ್ರು? ನನ್ನ ಇಲಾಖೆನಲ್ಲಿ ನಂಗೆ ಗೊತ್ತಿರಲಾರ್ದೆ ಅನುದಾನ ಬಿಡುಗಡೆ ಆಗ್ತಾ ಇದೆ, ಹಸ್ತಕ್ಷೇಪ ನಡೀತಾ ಇದೆ. ಇದು ಸರ್ಕಾರದಲ್ವಾ? ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? ಮತ್ತೆ ಈ ಗಂಡ ಹೆಂಡತಿ ಜಗಳದಲ್ಲಿ BJP ವರ್ಸಸ್ BJP ಇರೋದಿಲ್ಲಿ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಾಯ್ತು ಅಂತ ನಮ್ಮ ಕಡೆ ಹೇಳ್ತಾರೆ. ಅದೇ ಆಗ್ತಾ ಇರೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ. ಇವತ್ತು ಏನಾಗಿದೆ? ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನೀವೇ ನೋಡಿದ್ರಿ ಇಲ್ಲಿನ ಪರಿಸ್ಥಿತಿ ನೋಡಿ, ಮಲೆನಾಡು ಪರಿಸ್ಥಿತಿ ನೋಡಿ. 2-3 ಮಂತ್ರಿಗಳಿಗೆ ನಿಮ್ಮ BJP ರಾಜ್ಯ ಅಧ್ಯಕ್ಷರಿಗೆ ಮಂತ್ರಿಗಳಿಗೆಲ್ಲ ದಿಗ್ಬಂಧನ ಹಾಕಿದ್ದು ಎಲ್ಲಿ ಸ್ವಾಮಿ? ಇಲ್ಲೇ ತಾನೆ, ಈ ಭಾಗದಲ್ಲಿ ತಾನೆ. ಯಾಕೆ ದಿಗ್ಬಂಧನ ಹಾಕಿದ್ರು ನಿಮಗೆ? ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತೆ. ಯಾರ್ರೀ ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದಿಲ್ಲಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ABVP ಅವರು ನಿಮ್ಮ ಪಕ್ಷದವರೇ, ನಿಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದವರು ಹೋಗ್ಬಿಟ್ಟು ಹೋಮ್ ಮಿನಿಸ್ಟರ್ ಆಫೀಸ್ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಇದಾ ನಿಮ್ದು ಕಾನೂನು ಸುವ್ಯವಸ್ಥೆ? ಗುಂಡಾಗಳು ಬೆಳೆಸ್ತಾ ಇದ್ದೀರಾ ನೀವು? ವೆರ್ ಇಸ್ ಇಟ್? ನಾವೇನಾದರೂ ಅರ್ಗ ಜ್ಞಾನೇಂದ್ರ ಅವ್ರಿಗೆ ಕೇಳಿದ್ರೆ ಇಲ್ಲಪ್ಪ ಕಾಂಗ್ರೆಸ್ನವರೇ ನಮ್ಗೆ ರೇಪ್ ಮಾಡ್ತಾ ಇದ್ದಾರೆ. ಇದು ಭಾಷೆ ಅವರು. ಅಯ್ಯೋ ಅನ್ಸುತ್ತೆ ಕಟೀಲ್ ಅವ್ರಿಗೆ ನೋಡ್ಬಿಟ್ಟು. ಈ ಭಾಗದಲ್ಲಿ ಅವರು ಭಾಳ ಪವರ್ಫುಲ್ ಲೀಡರ್ ಅಂದ್ಕೊಂಡಿದ್ದೆ ಸರ್. ಕೌಡೆ ಕಾಸು ಕೀಮತ್ತಿಲ್ಲ ಅವ್ರ ಮಾತಿಗೆ. ಅವ್ರ ಕಾರ್ಯಕರ್ತರೇ ಕೊಡ್ತಾ ಇಲ್ಲ ಬೆಲೆ ಅವರಿಗೆ. BJP ಯಡಿಯೂರಪ್ಪ ಅವ್ರು ಹೇಳ್ತಾರೆ ಅವ್ರು ಚೇಂಜ್ ಆಗ್ಬೋದು ಅಂತ. ಅವ್ರ ಕಟೀಲ್ ಅವ್ರು ಹೇಳ್ತಾರೆ ನನಗೆ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರ ಜಗಳ ನಮ್ದಲ್ಲ ಇದು. ಏನು ಕಟೀಲ್ ಅವರು ಏನು ಹೇಳ್ತಾರಪ್ಪ ಅವರು? ಪಾಪ ಮೊನ್ನೆ ಮೋದಿ ಅವ್ರು ಬಂದಿದ್ರು. ಹಿ ಈಸ್ ದ ಸ್ಟೇಟ್ ಪ್ರೆಸಿಡೆಂಟ್. ಫರ್ಗೆಟ್ ದ್ಯಾಟ್. ಹಿ ಈಸ್ ಆಲ್ಸೋ ದ MP ಆಫ್ ದಿಸ್ ರೀಜನ್. ಅವ್ರ ಹೆಸರನ್ನ ಹೇಳಿದ್ರಾ? ಹೆಸರನ್ನ ಹೇಳಿದ್ರೇನ್ರಿ ಅವರು ಮೋದಿ ಅವರು ಕಟೀಲ್ ಅವ್ರದಾಗೆ? ಯಾಕೆ? ನಾನು ಎಂದೂ ಇದು ಕೇಳಲೇ ಇಲ್ಲ. ಇವ್ರು ಎಷ್ಟು ವೀಕ್ ಇದ್ದಾರೆ ಅಂದರೆ ಯತ್ನಾಳ್ ಅವರೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೇರೆ ಶಾಸಕರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ನೋಟಿಸ್ ಕೊಟ್ಟಿದ್ದಾರೆ ಇವರು. ಮತ್ತು ನಮ್ಮ ಪಕ್ಷದ ಶಿಸ್ತು ಬಗ್ಗೆ ಮಾತಾಡ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ತಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ಕೆ ಹೋಗಿದ್ರಂತೆ. ಏನಕ್ಕೆ? ವಾಟ್ ಈಸ್ ದ ಥಿಂಗ್? ಯಾಕೆ ಬಿಟ್ಕಾಯಿನ್ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲಿ ಪತ್ರಕರ್ತರ ಮಿತ್ರರಿದ್ದೀರಿ, ದಯವಿಟ್ಟು ನನ್ನ ವತಿಯಿಂದ ನೀವು ಒಂದು ಪ್ರಶ್ನೆ ಕೇಳಿಬಿಡಿ. ಬಿಟ್ಕಾಯಿನ್ ಏನಿದೆ ಸರ್ ನಿಮ್ಮದು? ಯಾಕೆ ಪ್ರಿಯಾಂಕ್ ಪದೇ ಕೇಳ್ತಾ ಇದ್ದಾನೆ, ನೀವು ಯಾಕೆ ಉತ್ತರ ಕೊಡ್ತಾ ಇಲ್ಲ ಬಿಟ್ಕಾಯಿನ್ ಬಗ್ಗೆ? ಮಿಕ್ಕಿದೆಲ್ಲ ಮಾತಾಡ್ತಾ ಇದ್ದಾರೆ. ಬಿಟ್ಕಾಯಿನ್ ಅಂದ ತಕ್ಷಣ ಯಾಕೋ ಬಾಯಿಗೆ ಬೀಗ ಹಾಕ್ಬಿಡ್ತಾರೆ. ವೈ? ಯಾರಾದರೂ ನಾನು ಅಲ್ಪ ರಾಜಕೀಯ ಅನುಭವದಲ್ಲಿ ಯಾವತ್ತೂ ಕೂಡ ಜನರು ಸಾಮಾಜಿಕ ಜಾಲತಾಣದಲ್ಲಿ ನಮಗೆ MP ಬೇಡ, ಮೋದಿ ಬರೋದಕ್ಕಿಂತ ಪ್ರಧಾನಮಂತ್ರಿ ಬರೋದಕ್ಕಿಂತ ಮುಂಚೆನೇ ಈ MP ಬದಲಾವಣೆ ಆಗಬೇಕು ಅಂತ ಅಭಿಯಾನ ನಡೆಸ್ತಾರೆ. ಏನು ದಿಸ್ ಈಸ್ ದ ಸ್ಟೇಟ್ ಆಫ್ BJP ಅವರಿಗೆ ಏನಾಗ್ಬಿಟ್ಟಿದೆ? ಅವರಿಗೆ ಒಂದೇ ಒಂದು ಸೊಲ್ಯೂಷನ್ ಟು ಆಲ್ ಪ್ರಾಬ್ಲಮ್ಸ್. ಏನು? ದ ಪಾಲಿಟಿಕ್ಸ್ ಆಫ್ ರಿಲಿಜನ್, ಧರ್ಮ ರಾಜಕೀಯ. ಕರಪ್ಷನ್ ಬಗ್ಗೆ ಮಾತಾಡಿ ಅಂದರೆ ಹಲಾಲ್ ಕಟ್ಟು ಜಟ್ಕಾ ಕಟ್ತಿರ್ತಾರೆ. ಅಭಿವೃದ್ಧಿಗೆ ಹಣ ನೀಡಿ ಅಂದರೆ ಕಾಶ್ಮೀರ್ ಫೈಲ್ಸ್ ನೋಡಿದ್ದೀರಾ ಅಂತ ಕೇಳ್ತಾರೆ. ಬೆಲೆ ಏರಿಕೆ, ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರ್ ಬಗ್ಗೆ ಮಾತಾಡಿದ್ರೆ ಟಿಪ್ಪು ಸುಲ್ತಾನ್ನ ತರ್ತಾರೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರಿ, ಮುಸಲ್ಮಾನರ ಹತ್ರ ನೀವು ಮಾವಿನಕಾಯಿ ತಗೊಂಡ್ರಿ. ನಿರುದ್ಯೋಗ ಬಗ್ಗೆ ಮಾತಾಡಿ ಅಂದರೆ ಯುವಕರಿಗೆ ಕೇಸರಿ ಶಾಲ್ ಹಾಕಿ ಧರ್ಮ ರಕ್ಷಣೆಗೆ ಗೋ ರಕ್ಷಣೆಗೆ ಕಳಿಸ್ತಾರೆ.
GST ಯಾಕ್ರಿ ಹಾಕಿದ್ದೀರಾ ನೀವು? ಅಕ್ಕಿ ಮೇಲೆ, ಗೋಧಿ ಮೇಲೆ, ಮೊಸರು ಮೇಲೆ, ಪೆನ್ಸಿಲ್ ಮೇಲೆ, ಶಾರ್ಪ್ನರ್ ಮೇಲೆ, ಮಜ್ಜಿಗೆ ಮೇಲೆ ಅಂತ ಕೇಳಿದ್ರೆ ಅಜಾನ್ನ ನಾವು ಬ್ಯಾನ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ. ನಿರುದ್ಯೋಗ ಎಷ್ಟಿದೆ ಇವತ್ತು? 2,40,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಬೊಮ್ಮಾಯಿ ಅವರೇ, ಕಟೀಲ್ ಸಾಹೇಬ್ರೆ, 2.4 lakh. ಎಷ್ಟು ನೋಟಿಫಿಕೇಶನ್ ಹೊಡಿಸಿದ್ದೀರಾ ಕಳೆದ 3 ವರ್ಷದಲ್ಲಿ? ಎಷ್ಟು ಎಕ್ಸಾಮ್ನ ಕರೆಕ್ಟಾಗಿ ನಡೆಸಿದ್ರ? ಒಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿದೆಯಾ ಇವ್ರ ಯೋಗ್ಯತೆಗೆ? 1. ಎಲ್ಲದರಲ್ಲೂ ಹಗರಣ. PSI ಹಗರಣ ಆಯಿತು. 545 ಹುದ್ದೆಗಳಿಗೆ 54,000 ಜನ ಕ್ವಾಲಿಫೈ ಆಗಿದ್ರು. ಏನು ಮಾಡಿದ್ರಿ? 80 lakhs, 1 crore ಮಾರಾಟ ಮಾಡಿದ್ರಿ. ಯಾರು ಮಾರಾಟ ಮಾಡಿದ್ರು? ನಾವು ಹೇಳಿದ್ರೆ ಕಾಂಗ್ರೆಸ್ನವರು, ಸರ್ ನೀವು ಸದನದಲ್ಲಿ ಇದ್ರಲ್ಲ, ನಿಮ್ಮ ಸದನ ಮೇಲ್ಮನೆಯಲ್ಲೇ ಅವ್ರು ಉತ್ತರ ಕೊಟ್ಟಿದ್ದು ಅರ್ಗ ಜ್ಞಾನೇಂದ್ರ ಅವರು, ಏನು ನಡೆದೇ ಅಲ್ಲ ಅಂತ. 1 ಸರಿ ಅಲ್ಲ 6 ಸರಿ ಕೊಟ್ಟಿದ್ದಾರೆ. ಮತ್ತು ಒಂದು IPS ಆಫೀಸರ್ ಅರೆಸ್ಟ್ ಯಾಕಾದ್ರು? ನಿನ್ನೆ ಒಬ್ಬ BJP ಶಾಸಕ ಬಂದು ಹೇಳ್ತಾರೆ, ಒಂದು ಯಾವುದೋ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ, 15 ಲಕ್ಷ ತಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀವಿ ಅಂದರೆ, ಹೌದು ಅದು ನಂದೇ ಧ್ವನಿ ಅಂತ ಹೇಳ್ತಾರೆ. ಮಧ್ಯಸ್ಥಿಕೆ ಅಂದರೆ ಏನು? BJP MLAs ಆರ್ ದೇ ಬ್ರೋಕರ್ಸ್ ಫಾರ್ BJP ಮಿನಿಸ್ಟರ್ಸ್? ವಿಧಾನಸೌಧ ಏನು ವ್ಯಾಪಾರ ಸೌಧ ಮಾಡಿಬಿಟ್ಟಿದ್ದೀರಾ? ಇಸ್ ದಿಸ್ ದ ವೇ ಯು ರನ್ ದ ಗೌರ್ಮೆಂಟ್? ಯುವಕರ ಭವಿಷ್ಯದ ಚೆಲ್ಲಾಟ ಆಡ್ತಾ ಇದ್ದೀರಲ್ರಿ. 54,000 ಜನ, 545 ಹುದ್ದೆಗಳು ಮಾರಿದ್ದೀರಾ. ನಾಚಿಕೆ ಬರಲ್ವಾ ನಿಮಗೆ? KPTCL, JEE, AE ಪೋಸ್ಟ್ಗಳಿಗೆ 3,50,000 ಯುವಕರು ಬರ್ತಿದ್ದಾರೆ, ಯುವತಿಯರು ಬರ್ತಿದ್ದಾರೆ. ಅದರಲ್ಲೂ ಹಗರಣ ಆಗಿಲ್ಲ ಅಂತಾರೆ. 20 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ. ಯಾಕೆ ಜುಡಿಷಿಯಲ್ ಪ್ರೋಬ್ ಮಾಡ್ತಾ ಇಲ್ಲ? ನಾವೇನಾದ್ರೂ ಜುಡಿಷಿಯಲ್ ಪ್ರೋಬ್ ಕೇಳಿದ್ರೆ ಇಲ್ಲ ಕಾಂಗ್ರೆಸ್ ಅವರ ಹೆಸರು ಬರುತ್ತೆ. ಅರೆ ಬರಲ್ರಿ, ನಿಮ್ಗೇನು ಕಾಂಗ್ರೆಸ್ ತಾನೇ ಬರುತ್ತೆ, ಒಳಗಾಕಿ ನಿಮ್ಗೆ ತಾಕತ್ತಿದ್ರೆ. ವೈ ಆರ್ ಯು ಹೆಸಿಟೆಂಟ್? ಜುಡಿಷಿಯಲ್ ಪ್ರೋಬ್ ಮಾಡಲಿಕ್ಕೆ ಯಾಕೆ ಇವ್ರು ಹಿಂಜರುಗ್ತಾ ಇದ್ದಾರೆ? PWD, AE, JE ನಲ್ಲಿ ಹಗರಣ, ಅಸಿಸ್ಟೆಂಟ್ ಪ್ರೊಫೆಸರ್ನಲ್ಲಿ ಹಗರಣ, ವೆಟನರಿನಲ್ಲಿ ಮತ್ತು ಹಾರ್ಟಿಕಲ್ಚರ್ನಲ್ಲಿ ಹಗರಣ, KPSC ಮತ್ತು KEA ನಲ್ಲಿ ನನ್ನ ಪ್ರಕಾರ ಕಳೆದ 2-3 ವರ್ಷದಲ್ಲಿ ಒಂದು 8-10 ನೋಟಿಫಿಕೇಶನ್ ಆಗಿರಬೇಕು. 18ರಿಂದ 20 ಲಕ್ಷ ಯುವಕರು ಯುವತಿಯರು ಈ ಎಕ್ಸಾಮ್ಗಳು ಬರೆದಿದ್ದಾರೆ. ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗಿದೆ. ತನಿಖೆ ಮಾಡೋದು ತಾಕತ್ತಿದೆಯಾ ಈ ಸರ್ಕಾರಕ್ಕೆ? ಕಾಂಗ್ರೆಸ್ನವ್ರು ತಾನೇ ಸಿಕ್ಕಾಕೊಳ್ಳೋದು. ನಿಮ್ಗೇನು ಹೆದರಿಕೆ ಇದೆ? ನಿಮ್ಮ MLAನೇ ಹೇಳ್ತಾ ಇದ್ದೇನೆ, ಧ್ವನಿ ನಂದು, ನಾನು 15 ಲಕ್ಷ ತಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀನಿ ಅಂದ್ಬಿಟ್ಟು. ಇದಕ್ಕಿಂತ ಸಾಕ್ಷಿ ಬೇಕಾ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು 40% ಸರ್ಕಾರ 1 ಸರಿ ಅಲ್ಲ 2 ಸರಿ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ರೂಪ್ಸಾ ಅಂದ್ಬಿಟ್ಟು ಏಜೆನ್ಸಿ ಅಸೋಸಿಯೇಷನ್ 13,000 ಸ್ಕೂಲ್ಗಳು ಇದರಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಏನೇ ಶಿಕ್ಷಣದ ನೀತಿ ಮಾಡಬೇಕಾದ್ರೆ ಇವ್ರಿಗೆ ಕರೆಸಿ ಕೂಡಿಸಿ ಅವರಿಗೆ ಸಲಹೆ ಪಡಿತೀರಾ, ಅವರು ನಿಮ್ಮ ವಿರುದ್ಧ ಪತ್ರ ಬರೆದ ತಕ್ಷಣ ಅದು ಅಸೋಸಿಯೇಷನ್ನೇ ಡಿಸ್ಕ್ರೆಡಿಟೆಡ್ ಮಾಡಿಬಿಡ್ತೀರಾ? ಯಾಕೆ ತನಿಖೆ ಕೂಡಿಸ? ಇವತ್ತು ರಚನೆ ಮಾಡಿದ್ದಾರೆ ಅನ್ಸುತ್ತೆ. ನೀನು ಇವತ್ತು CID ಏನೋ ಒಂದು ಸ್ಪೆಷಲ್ ತಂಡ ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಎಜುಕೇಷನ್ನಲ್ಲೂ ಹಗರಣ ಇರೋದು, ಉದ್ಯೋಗ ಕೊಡೋದ್ರಲ್ಲೂ ಹಗರಣ ಇದ್ರು. ಇವತ್ತು IPS IAS ಆಫೀಸರ್ಸ್ ಅರೆಸ್ಟ್ ಆಗ್ತಾ ಇದ್ದಾರೆ. ಕಾರಣ ಏನಿವತ್ತು? ಯುವಕರಿಗೆ ಏನಾದರೂ ನೀವು ಉದ್ಯೋಗ ಕೊಡ್ರಪ್ಪ ಅಂದರೆ ಕೇಸರಿ ಶಾಲ್ ಹಚ್ಬಿಟ್ಟು ನೀವು ಅವರಿಗೆ ಗೋರಕ್ಷಣೆ ಧರ್ಮರಕ್ಷಣೆ ಪಾಠ ಹೇಳ್ಕೊಡ್ತೀರಾ? ನಿಮ್ಮ ಮಕ್ಕಳಿಗೆ ಯಾಕಿಲ್ಲ? ತೆಗೀರಿ. BJP ಮಂತ್ರಿಗಳು MLAಗಳು ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ತೆಗೀರಿ. ಎಲ್ಲರೂ ಅಮೆರಿಕನಲ್ಲಿ ಓದ್ತಾ ಇದ್ದಾರೆ, ಇಂಗ್ಲೆಂಡ್ನಲ್ಲಿ ಓದ್ತಾ ಇದ್ದಾರೆ, ಉದ್ಯಮಿಗಳಾಗಿದ್ದಾರೆ, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಕಟ್ತಾ ಇದ್ದಾರೆ. ಅವರಿಗೆಲ್ಲ ಧರ್ಮರಕ್ಷಣೆ ಇಲ್ಲ, ಗೋರಕ್ಷಣೆ ಇಲ್ಲ. ಎಷ್ಟು ಜನ BJP ಮಂತ್ರಿಗಳು ಶಾಸಕರ ಮಕ್ಕಳು ಗೋಶಾಲೆನಲ್ಲಿ ದುಡಿತಾರೆ ತೋರಿಸ್ಬಿಡಿ ನನಗೆ. ಎಷ್ಟು ಜನ ಈ MLAಗಳು ಗೋಮೂತ್ರ ಕುಡಿತಾರೆ ತೋರಿಸ್ಬಿಡಿ ನನಗೆ. ಎಷ್ಟು ಜನ ಈ ಯಾವುದೋ ಒಂದು ಪೋಷಣೆ ಅಂತ ಬಂದಿದೆಲ್ಲ ಯೋಜನೆ, ಎಲ್ಲಿ ನೀವು ಗೋಮಾತೆ ಅವ್ರನ್ನ ಇದು ಮಾಡೋಕ್ಕೆ, ರಕ್ಷಣೆ ಮಾಡಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಇದೇನೋ ಒಂದು ಸ್ಕೀಮ್ ತಂದಿದ್ದಾರೆ. ಎಷ್ಟು ಜನ ಅಡಾಪ್ಟ್ ಮಾಡಿದಾರಪ್ಪ MLAಗಳು? BJP MLAಗಳು ಗೋಶಾಲೆ ಅಲ್ಲ ಸರ್, ಗೋಶಾಲೆನಲ್ಲಿ ಒಂದು ಹಸುವಿಗೆ ನೀವು ಸಾಕ್ಬೋದು. ಅದಕ್ಕೆ ಒಂದೇನೋ ಒಂದು ಇದು ಇದೆ, ಪೋಷಣೆ ಅಂತ ಯೋಜನೆ ಇದೆ, ಅಡಾಪ್ಷನ್ ಸ್ಕೀಮ್ ಇದೆ. ಎಷ್ಟು ದತ್ತು ತಗೊಳ್ಳಿಕ್ಕೆ ಎಷ್ಟು ಜನ BJP ಮುಂದೆ ಬಂದಿದ್ದಾರೆ ಹೇಳಿ? ಬಡವ್ರ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರ ಮಕ್ಕಳಿಗೆ ಕೇಸರಿ ಶಾಲ್ ಹಾಕ್ಬಿಟ್ಟು ಧರ್ಮರಕ್ಷಣೆಗೆ. ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ಒಳ್ಳೊಳ್ಳೆ ಉದ್ಯಮಿಗಳಾಗಬೇಕು. ಬಡವ್ರ ಮಕ್ಕಳು ಸಾಯ್ಬೇಕಾ ಇವತ್ತು? UP ಮಾಡಲ್ ತರ್ತಾರಂತೆ. UP ಮಾಡಲ್ ಎಷ್ಟು ಜನ ದಕ್ಷಿಣ ಕನ್ನಡದವ್ರು ಹೋಗಿ UPನಲ್ಲಿ ದುಡಿತಾರ್ರಿ? ಜನ ಉದ್ಯೋಗ ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾರೆ ಹೊರತು ಇಲ್ಲಿನ ಜನ ಹೋಗಿ UP ಬಿಹಾರ್ನಲ್ಲಿ ಉದ್ಯೋಗ ಹುಡುಕ್ತಿಲ್ಲ.
UP ಮಾಡಲ್ ತರ್ತಾರಂತೆ. ನಾಚಿಕೆ ಬರ್ಬೇಕು. ಇವತ್ತು UP ಏನಲ್ಲಿ ಏನು ಇವತ್ತು ಈ ಅವರ ವಾರಣಾಸಿ ಘಾಟ್ನಲ್ಲಿ ಬೇರೆ ಘಾಟ್ಗಳಲ್ಲೆಲ್ಲ ಲೇಸರ್ ಶೋ ಹೊಡಿತಾ ಇರ್ತಾರಲ್ಲ ರಾಮ ಮಂದಿರದ ಇದರಲ್ಲಿ, ಆ ಲೇಸರ್ ಶೋ ದುಡ್ಡೆಲ್ಲ ನಾವು ಕನ್ನಡಿಗರು ಕಟ್ತಾ ಇರೋದು ನೆನಪಿರಲಿ. 15th ಫೈನಾನ್ಸ್ ಕಮಿಷನ್ನಲ್ಲಿ ನಮ್ಗೆ ಆಗ್ತಾ ಇರೋ ಅನ್ಯಾಯದಿಂದ ನಾವು ಏನಾದರೂ 100 ರೂಪಾಯಿ ಕಟ್ತಾ ಇದ್ರೆ ನಮ್ಗೆ ವಾಪಸ್ ಬರ್ತಾ ಇರೋದು 17 ರೂಪಾಯಿ ಅಷ್ಟೇ. ಮಿಕ್ಕಿದ ದುಡ್ಡು ಈ UP ಬಿಹಾರಿಗೆ ಹೋಗ್ತಾ ಇದೆ. ಅವ್ರ ಅಭಿವೃದ್ಧಿ ಆಗಲಿ ಕೊಡೋಣ ಫೆಡರಲ್ ಸ್ಟ್ರಕ್ಚರ್ನಲ್ಲಿ. ಅವರು ನಮ್ಮ ಅಣ್ಣತಮ್ಮದೇ ಕಟ್ಲಿ, ಏನಾದರೂ ಅಣೆಕಟ್ಟನ್ನು ಕಟ್ಲಿ, ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿ. ಅಲ್ಲಿ ಲೇಸರ್ ಶೋ ಮಾಡ್ತಾರಲ್ಲ UP ಯೋಗಿ ಆದಿತ್ಯನಾಥ್ ಅವರು, ಎಲ್ಲ ಕನ್ನಡಿಗರ ದುಡ್ಡ್ರಿ. ಆ UP ಮಾಡಲ್ ತರಬೇಕಂತ ಇದ್ದೀರಾ ಇಲ್ಲಿ? ಕುವೆಂಪು ಅವರ ನಾಡಿದು, ಶಾಂತಿಯ ತೋಟದ ನಾಡಿದು, ಶ್ರೀ ಗುರುನಾರಾಯಣ ಅವರ ನಾಡಿದು. ಕುವೆಂಪುನು ಬಿಟ್ಟು ಯಾರಿಗೂ ಬಿಟ್ಟಿಲ್ಲ ಸರ್. ಈಗ ಬಸವಣ್ಣನೇ ಬಿಟ್ಟಿಲ್ಲ ಅಂದ್ರೆ ಕುವೆಂಪುಗೆ ಹೆಂಗೆ ಬಿಡ್ತಾರೆ? ಶಂಕರಾಚಾರ್ಯಗೆ ಬಿಟ್ಟಿಲ್ಲ ಅಂದ್ರೆ ಕುವೆಂಪುಗೆ ಹೆಂಗೆ ಬಿಡ್ತಾರೆ? ಆದ್ರಿಂದ ದಯವಿಟ್ಟು ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ ದಕ್ಷಿಣ ಕನ್ನಡದ ಜನತೆಗೆ, ಎಸ್ಪೆಷಲಿ ಯುವಕರಿಗೆ, ಈ BJP ಅವರ ಮತ್ತು RSS ಅವರ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ, ಈ ಅವರ ಬಲೆಗೆ ಬೀಳಕ್ಕೆ ಹೋಗಬೇಡಿ. ಮೊನ್ನೆ ಶಿವಮೊಗ್ಗದಲ್ಲಿ ಬಂದಾಗಿತ್ತಲ್ಲ ಕೋಮಗಲಭೆಗಳಿಂದ, ಒಂದು ವರದಿ ಕೊಟ್ಟರು ಸರ್ಕಾರಕ್ಕೆ. 2 ದಿನ ಬಂದಾಗಿದ್ದಕ್ಕೆ 300 ಕೋಟಿ ನಷ್ಟ ಆಯ್ತಂತೆ. ಅದಾನಿ ಅಂಬಾನಿದಲ್ಲ ಅದು ಆಗಿರೋದು ನಷ್ಟ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ಅಂಗಡಿದವರು ಏನಿತ್ತು 300 crores. ಶಿವಮೊಗ್ಗ ಅಂತ ಒಂದು ನಗರದಲ್ಲಿ, ಇಡೀ ರಾಜ್ಯ, ಈ ಮಂಗಳೂರು 4-5 ದಿನ ಬಂದಾದರೆ ಎಷ್ಟು ನಷ್ಟ ಆಗ್ಬೋದು ನೀವೇ ಯೋಚನೆ ಮಾಡಿ. ಎಷ್ಟು ಜನರ ಜೀವನೋಪಾಯ ಹೋಗ್ಬೋದು ನೀವೇ ಯೋಚನೆ ಮಾಡಿ. ಮೊನ್ನೆ ಬೆಂಗಳೂರಿನಲ್ಲಿ ಆದಂಥ ಅವಾಂತರದಿಂದ ಪತ್ರ ಬರೆದಿದ್ದಾರಲ್ಲ ಎಲ್ಲ IT ಕಂಪನಿಗಳು, ಒಂದೇ ದಿನಕ್ಕೆ 225 ಕೋಟಿ ರೂಪಾಯಿ ನಷ್ಟ ಆಗಿದೆ. ಬರೀ ಇಷ್ಟು ಕಂಪನಿ, ಒಂದು 40 ಕಂಪನಿಗೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಎಷ್ಟಾಗಿರುತ್ತೋ ಏನೋ ಆಗುತ್ತೆ. ಆದ್ರಿಂದ ನಮ್ಮ ಕಡೆ ಎಲ್ಲ ನಾವು ಕಲ್ಯಾಣ ಕರ್ನಾಟಕ ಭಾಗದಿಂದ ಬರ್ತೇವೆ. ನಮ್ಮ ಕಡೆ ಎಲ್ಲ ನಮ್ಮ ಮಕ್ಕಳೆಲ್ಲ ಇಲ್ಲಿ ಬಂದು ಓದ್ತಾರೆ. ಇಲ್ಲಿ ನಿಮ್ಮ ಮಣಿಪಾಲ್ ಇರ್ಬೋದು, ಉಡುಪಿ ಇರ್ಬೋದು. ಯಾಕಂದರೆ ಇಲ್ಲಿ ಪ್ರಬುದ್ಧತೆ ಜಾಸ್ತಿ ಇದೆ ಅಂತ ನಮ್ಮ ಕಡೆ ಜನ ಅಂದ್ಕೊಂಡು ಇಲ್ಲಿ ಕಳಿಸ್ತಾ ಇದ್ದಾರೆ. ಆದರೆ ನಿಮ್ಮದು 100% ಲಿಟ್ರಸಿ ಇರುವಂಥ ಜಾಗದಲ್ಲಿ ಇಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ರಿ. ಮತ್ತು ನಮ್ಮ ಬಸವಣ್ಣನವರ ತತ್ವನೇ ಇಲ್ಲಿ ಸಾರಿಸ್ಬೇಕು, ಗುರುನಾರಾಯಣವ್ರ ತತ್ವನೇ ಇಲ್ಲಿ ಸಾರಿಸ್ಬೇಕಾಗಿದೆ. 100% ಲಿಟ್ರಸಿ ಇರುವಂಥ ನಾಡಿನಲ್ಲಿ ಇಂಥವ್ರಿಗೆ ಯಾಕೆ ಬೆಳೀಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ತುಲನೆ ಮಾಡಿ, ತುಲಾಭಾರ ಮಾಡಿ, ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ, ಯಾರು ಸಮಾಜಕ್ಕೆ ದುಡಿತಾ ಇದ್ದಾರೆ. ಎಸ್ಪೆಷಲಿ ಯುವಕರಿಗೆ ನಾನು ಕೇಳ್ಕೊತಾ ಇರೋದು, ಇದು ಎಜುಕೇಷನ್ ಹಬ್ ಇದೆ, ಇದು ಟೆಕ್ ಹಬ್ ಆಗಲಿಕ್ಕೆ ಸಂಪೂರ್ಣವಾದಂಥ ಏನು ಲಕ್ಷಣಗಳಿವೆ. ನಾನು IT-BT ಮಿನಿಸ್ಟರ್ ಇದ್ದಾಗ ಇಲ್ಲಿ ಆ್ಯನಿಮೇಷನ್ ಹಬ್ ಮಾಡಲಿಕ್ಕೆ ಸಂಪೂರ್ಣವಾದಂಥ ಸಹಕಾರ ನೀಡಿದ್ದೀವಿ. ಇಲ್ಲಿ ಸ್ಟಾರ್ಟಪ್ ಹಬ್ ಅಂತ ಮಾಡಲಿಕ್ಕೆ ಇಲ್ಲಿ ಸಾಕಷ್ಟು ಇದು ಉತ್ತೇಜನವನ್ನು ನೀಡಿದ್ವಿ. ಇಟ್ ಈಸ್ ಎಕ್ಸ್ಟ್ರೀಮ್ ಗ್ರೇಟ್ ಪೊಟೆನ್ಷಿಯಲ್. ಆದರೆ ಅನ್ಫಾರ್ಚುನೇಟ್ಲಿ ದ ಯಂಗ್ಸ್ಟರ್ಸ್ ಆರ್ ಬೀಯಿಂಗ್ ಎಂಬ್ರಾಯ್ಲ್ಡ್ ಇನ್ ನೀಡ್ಲೆಸ್ ರಿಲಿಜಿಯಸ್ ನರೇಟಿವ್ಸ್. ಅವಶ್ಯಕತೆನೇ ಇಲ್ಲ. ಜೀವನೋಪಾಯ ಮಾಡೋದು ಬಿಟ್ಟು, ಸಂವಿಧಾನ ಇದೆ ನಮಗೆ ರಕ್ಷಣೆ ಮಾಡೋಕ್ಕೆ, ಆ ಸಂವಿಧಾನ ಬಿಟ್ಟು ಯಾರೂ ಇಲ್ಲ. ಆದರೆ ಇವರು ಹೊಸ ಸಂವಿಧಾನವನ್ನೇ ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಆದ್ದರಿಂದ ನಿಮ್ಮ ಮುಖಾಂತರ ನಾನು ನಮ್ಮ ದಕ್ಷಿಣ ಕನ್ನಡದ ಯುವಕರಿಗೆ, ಯುವತಿಯರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಇವರ ಟ್ರ್ಯಾಪಿಗೆ ಬೀಳಲಿಕ್ಕೆ ಹೋಗಬೇಡಿ. ಭಾಳ ಪ್ರಗತಿಪರವಾದಂಥ ನಾಡಿದು, ಪ್ರಗತಿಪರವಾದಂಥ ಸಮಾಜ ಇದು, ಪ್ರಬುದ್ಧ ಸಮಾಜ ಇದು. ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರ್ತದೆ ಆ ಸಮಾಜದ ಮಾತ್ರ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ. ನೀವು ಎಲ್ಲರಿಗೂ ಮಾದರಿ ನಮ್ಮ ಕಡೆ. ಆದರೆ ಹೀಗೆ ನಡ್ಕೋದು ಹೋದರೆ ಅಲ್ಲಿನ ಜನನೇ ಬಂದು ಇಲ್ಲಿ ಸೌಹಾರ್ದತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಆಗಬೇಕಾಗ್ತದೆ. ಆದ್ದರಿಂದ ತಮ್ಮ ಮುಖಾಂತರ ನಾನು ನಮ್ಮ ಯುವ ಸಮುದಾಯಗಳಿಗೆ ಮನವಿ ಮಾಡ್ಕೊಳೋದು ಇಷ್ಟೇ, ದಯವಿಟ್ಟು ನಮ್ಮ ಇತಿಹಾಸವನ್ನು ತಿರ್ಚಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲರೂ ಮುಂದೆ ಬನ್ನಿ ಅಂತ ಕೇಳ್ಕೊತಾ ನಂದು 2 ಮಾತು ಮುಗಿಸ್ತೀನಿ. ತಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಶಿಕ್ಷಕರ ನೇಮಕಾತಿ ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಅವರು ನೋಡಿ ಮೊನ್ನೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಸರ್ BJP ಅವರು. ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಎಲ್ಲ ಹಗರಣ ತೆಗಿತಾರಂತೆ. ತೆಗಿಲಿ, ನಾವು ಹೇಗೆ ಯಾವಾಗ ಸಿದ್ದರಾಮಯ್ಯ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದಾದ್ರೂ ನೀವು ತನಿಖೆ ಮಾಡಿ ಒಳಪಡಿಸಿ, ನಾವು ರೆಡಿ ಇದ್ದೀವಿ. ಈ ಸರ್ಕಾರ ಹೆಂಗೆ ನಡೀತಾ ಇದೆ ಅಂದರೆ ಯಾರು ಜಾಸ್ತಿ ಮಾತಾಡ್ತಾರೆ ಅವ್ರ ವಿರುದ್ಧ ನೋಟಿಸ್ ಕೊಡ್ತಾರೆ. PSI ಹಗರಣದಲ್ಲಿ ನಾನು ಬಯಲು ಮಾಡಿದ್ದಕ್ಕೆ ನನಗೆ ನೋಟಿಸ್ ಕೊಡ್ತಾ ಇದ್ದಾರೆ.
ಈಗ BJP ಶಾಸಕನ ಹೇಳಿದಾನಲ್ಲ ದುಡ್ಡು ತೊಗೊಂಡಿದ್ದಂತ, ಅವ್ರಿಗೆ ನೋಟಿಸ್ ಕೊಡ್ತೀರಾ, ಡೈರೆಕ್ಟ್ ಜೈಲಿಗೆ ಕಳಿಸ್ತೀರಾ? ವಿ ಆರ್ ಓಪನ್ ಟು ಎನಿ ಇನ್ವೆಸ್ಟಿಗೇಷನ್. ಬಟ್ ಇವಾಗ ಸದ್ಯ ಪ್ರಸ್ತುತವಾಗಿ ವೈ ಆರ್ ದೇ ನಾಟ್ ರೆಡಿ ಫಾರ್ ಜುಡಿಷಿಯಲ್ ಎನ್ಕ್ವೈರಿ ಅಷ್ಟೇ ಕೇಳ್ಬಿಡಿ ಅವರಿಗೆ. ಸರ್, ಇಲ್ಲಿ ಮೋದಿ ಬಂದು ಏನು ಮಾಡಲಿಲ್ಲ ಅಂತ ಹೇಳ್ತೀವಿ. 3,800 ಕೋಟಿ ರೂಪಾಯಿ ಯೋಜನೆ ನಾವು ಜನರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಯಾವ ಜನರಿಗೆ ನಿಮ್ಗೆ ಲಾಭ ಆಯ್ತಾ? ತೋರಿಸ್ಬಿಡಿ. PSUಗೆ ಅದೇನೋ ಆಗ್ತಾ ಇದೆ, ಇಲ್ಲ ಅದು ಒಪ್ತೀನಿ ನಾನು. ಸಾರ್ವಜನಿಕರಿಗೆ ಇವಾಗ ದಯವಿಟ್ಟು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಮೋದಿ ಅವರು ಕಳೆದ 3 ವರ್ಷ ಅಲ್ಲ, ಕಳೆದ 8 ವರ್ಷದಿಂದ ಏನು ಮಾಡಿಲ್ಲ. ಯಾರು ಸಣ್ಣ ಪುಟ್ಟ ರೈತರ ಖುಷಿಯಾಗಿದ್ದಾರಾ? ಟ್ರೇಡರ್ಸ್ ಖುಷಿಯಾಗಿದ್ದಾರಾ? ಬಿಸ್ನೆಸ್ ಮ್ಯಾನ್ ಖುಷಿಯಾಗಿದ್ದಾರಾ? ಸಾರ್ವಜನಿಕರು ಖುಷಿದಾರಾ? ಬೆಲೆ ಏರಿಕೆ ಎಷ್ಟಾಗಿದೆ ಈಗ? ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರು, ಯಾರು ಖುಷಿಯಾಗಿದ್ದಾರೆ? ಎಲ್ಲದಕ್ಕೂ ಟ್ಯಾಕ್ಸು, ಸತ್ರೂ ಟ್ಯಾಕ್ಸ್ ಸರ್. ಈಗ ಆ ಶವಗ್ರಹಕ್ಕೂ ಈಗ 18% ಟ್ಯಾಕ್ಸ್ ಆಗಿದೆ, ಸತ್ರೂ ನಮ್ಗೆ ನೆಮ್ಮದಿ ಇಲ್ಲ. ಸರ್, ನೀವು ಬಿಟ್ಕಾಯಿನ್ ಅಂದ್ರೆ ನೀವು ಏನು ಕೇಳಲಿಕ್ಕೆ ಬಯಸ್ತೀರಿ ಬಿಜೆಪಿಯಿಂದ? ಇಲ್ಲ, ನಾನು ಕೇಳಿದ್ಮೇಲೆ ಚಾರ್ಜ್ ಶೀಟ್ ಎಲ್ಲ ಆಗಿದೆ. ನಂದು ಒಂದೇ ಮನವಿ ಅಂದರೆ, ಕಟೀಲ್ ಸಾಹೇಬರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕವಾಗೂ ಟೀಕೆ ಮಾಡ್ತಾರೆ. ಈ ಬಿಟ್ಕಾಯಿನ್ ಬಂದಾಗ ಯಾಕೆ ಸೈಲೆಂಟ್ ಆಗ್ತಾರೆ ಅಂತ ಅಷ್ಟೇ ನನ್ನ. ಅಲ್ಲ, ಏನು ನೀವು ನಿರೀಕ್ಷೆ ಮಾಡ್ತಾ ಇರೋದು? ಏನು ಮಾತಾಡಬೇಕು ಅಂತ? ಇಲ್ಲ, ನನಗೆ ಅವ್ರ ಹತ್ರ ಮಾಹಿತಿ ಇದೆಯಾ ಅಂತ ಕೇಳೋಕ್ಕಷ್ಟೇ. ನೀವು ಕೇಳಬೇಕು, ನಾನು ಕೇಳಿ ಸಾಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ತಗೋತಾ ಇದ್ದೀನಿ ನಾನು. ಅಲ್ಲ, ನಿಮ್ಮ ಹತ್ರ ಮಾಹಿತಿ ಅಂದ್ರೆ ಅವರೇ ಯಾಕೆ ಮಾತಾಡಬೇಕು ಅಂತ? ರಾಜ್ಯಾಧ್ಯಕ್ಷರಲ್ವಾ? ಅಲ್ಲ, ನೀವು ಹೇಳ್ಬೋದಲ್ಲ? ನಾನು ಹೇಳಿದ್ದೀನಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಡೇ 1 ಏನು ಹೇಳ್ತಾ ಇದ್ದೀನಿ ಸರ್, ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಈ ಬಿಟ್ಕಾಯಿನ್ ವಿಷಯ ಸರಿಯಾಗಿ ತನಿಖೆ ಆಗಲಿ, ಪಾರದರ್ಶಕವಾಗಿ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಈ ಸರ್ಕಾರ ಬೀಳುತ್ತೆ. ಯಾಕೆ ಮಾಡ್ತಾ ಇಲ್ಲ ಹೇಳಿ? PSI ಹಗರಣ ಮಾಡಿದ್ರೂ ಸರ್ಕಾರ ಬೀಳುತ್ತೆ. ಈಗ ನನಗೊಂದು ಕೇಳಬೇಕಿತ್ತು, PSI ಹಗರಣದಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಯಾಕೆ? ಉತ್ತರ ಕರ್ನಾಟಕ ಇಲ್ಲ, ಹಾಗೆ ಈಗ ಯಾರೆಲ್ಲ PSI ಅಲ್ಲಿ ಇಲ್ಲ, ಬೆಂಗಳೂರದವರು ಇದ್ದಾರೆ. ಇಲ್ಲ, ಸೆಂಟರ್ಸ್ ವೈಸ್ ತನಿಖೆ ನಡೀತಾ ಇದೆ. 90% ಎಲ್ಲ ಇದ್ದವರೆಲ್ಲ ಜಾಸ್ತಿ ಆಗಿ ಉತ್ತರ ಕರ್ನಾಟಕ ಯಾಕೆ ಅಂತೀವಿ? ಇಲ್ಲ, ಅದು ಯಾಕಂತ ಹೇಳ್ತೀನಿ ಕೇಳಿ. ಇವರು ತನಿಖೆ ಮಾಡ್ತಾ ಇರೋದು ಬರೇ ಆ ಭಾಗದ ಸೆಂಟರ್ಸಿಗೆ ಅಷ್ಟೇ. ಅಲ್ಲ, ಅಲ್ಲಿ ಬೆಂಗಳೂರಿನಲ್ಲಿ ಇಲ್ಲ, ಬೆಂಗಳೂರಿನಲ್ಲೂ ನಡೆದಿದೆ. ಬೆಂಗಳೂರು ಸೆಂಟರ್ನಲ್ಲಿ ಇದು ಮಾಡಿದಾಗ ಒಂದು 30 ಜನ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಸೆಂಟರ್ನಲ್ಲೂ ಅರೆಸ್ಟ್ ಆಗಿದ್ದಾರೆ. ಅವ್ರೇನು ಮಾಡ್ಬೇಕಂತಿದ್ರು, ಬರೇ 1-2 ಸೆಂಟರ್ನ ತೋರಿಕೆಗೋಸ್ಕರ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಆಗಿಲ್ಲ. ಯಾಕಂದರೆ ನಮ್ಮ ಪಕ್ಷದ ವತಿಯಿಂದ ಕಾನ್ಸ್ಟೆಂಟ್ ಆಗಿ ಇದರಿಗೆ ನಾವು ಪ್ರೆಷರ್ ಹಾಕ್ತಾ ಇದ್ದೀವಿ. ಅದಕ್ಕೆ ಇವತ್ತು ಬೇರೆ ಬೇರೆ ಸೆಂಟರ್, ಬೆಳಗಾಂನಲ್ಲಾಗಿದೆ, ಹುಬ್ಳಿನಲ್ಲಾಗಿದೆ, ಬೆಂಗಳೂರಿನಲ್ಲಾಗಿದೆ, ಮೈಸೂರ್ದು ನಡೀತಾ ಇದೆ, ಗುಲ್ಬರ್ಗಾದ ನಡೀತಾ ಇದೆ. ಹೈಯೆಸ್ಟ್ ಅರೆಸ್ಟ್ ಆಗಿರೋದು ಬೆಂಗಳೂರಿನಲ್ಲೇ. ಮತ್ತು ನೀವು KPTCಯಲ್ಲಿ ಹೇಳಿದ್ದು ಅದು ಬೆಳಗಾವಿನಲ್ಲಿ, ಗದಗ್ನಲ್ಲಿ ಆಗಿದೆ. ಬೆಳಗಾವಿನಲ್ಲಿ ಒಂದು 5-6 ಜನ ಆಗಿದ್ದಾರೆ, ನಿಮ್ಮ ಗದಗ್ನಲ್ಲಾಗಿದ್ದಾರೆ, ಬೆಂಗಳೂರಿನಲ್ಲಿ ಕೂಡ ಆಗಿದ್ದಾರೆ. ಬಟ್ ಇದನ್ನ ಯಾರಿಗೆ ಹೋಗ್ತಾ ಇತ್ತು ಸರ್? ಇವರೆಲ್ಲ ಮಧ್ಯವರ್ತಿಗಳಲ್ಲ, ಇವರೆಲ್ಲ ಮಿಡಲ್ ಮ್ಯಾನ್ನು. ಯಾರಿಗೆ ಕೊಡ್ತಾ ಇದ್ರು ದುಡ್ಡು? ಎಕ್ಸಾಮ್ ಸೆಂಟರ್ ಯಾರು ಫಿಕ್ಸ್ ಮಾಡ್ತಾರೆ? ಅಭ್ಯರ್ಥಿಗಳು ಯಾವ ಅಭ್ಯರ್ಥಿ ಯಾವ ಎಕ್ಸಾಮ್ ಸೆಂಟ್ರಿಗೆ ಕೊಡ್ಬೇಕಂತ ಯಾರು ಫಿಕ್ಸ್ ಮಾಡ್ತಾರೆ? ಸರ್ಕಾರದ ವಿವೇಚನೆ ಇರಲಾರ್ದೆ ಆಗುತ್ತಾ ಇದು? ಸೊ ದಟ್ಸ್ ವೈ ವಿ ಆರ್ ಆಸ್ಕಿಂಗ್ ಫಾರ್ ಅ ಕ್ಲೀನ್ ಇನ್ವೆಸ್ಟಿಗೇಷನ್. ಒಂದು ಯಾವುದೋ ಸ್ಪೆಷಲ್ ತಂಡ ರಚನೆ ಮಾಡಿ, ಲೆಟ್ ಇಟ್ ಬಿ ಮಾನಿಟರ್ಡ್ ಬೈ ಅ ಸಿಟ್ಟಿಂಗ್ ಆರ್ ಅ ರಿಟೈರ್ಡ್ ಜಡ್ಜ್. ಸಿಟ್ಟಿಂಗ್ ಜಡ್ಜ್ ಇಸ್ ಬೆಸ್ಟ್. ಈಗ ಮುರುಘಾಶ್ರೀ ಅವ್ರದ್ದೊಂದು ಇಶ್ಯೂ ಆಗಿ ಕಾಂಗ್ರೆಸ್ ಸ್ಪಷ್ಟ ನಿಲುವು ಕೊಡ್ತಾ ಇದೆ. ಇಲ್ಲ, ನಾನೇ ಹೇಳಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ. ಆಸ್ ಅ 1 ಸೆಕೆಂಡ್ ಸರ್, ಇಫ್ ಐ ಮೇ ಕಂಪ್ಲೀಟ್. ಆ್ಯಸ್ ಅ ಚೇರ್ಪರ್ಸನ್ ಆಫ್ ದ ಮೀಡಿಯಾ ನಾನೇ ಹೇಳಿದ್ದೆ ಅವಾಗ, ಸೇಯಿಂಗ್ ದಟ್ ಏನೇ ಇದ್ರೂ ಕೂಡ ಆರೋಪಗಳು ಗಂಭೀರವಾಗಿರೋದು, ನ್ಯಾಯಯುತವಾಗಿ ತನಿಖೆ ಆಗಲಿ, ಸಂವಿಧಾನಿಕವಾಗಿ ನ್ಯಾಯ ಕೊಡಿಸಿ ಅಂತ ನಾವೇ ಹೇಳಿರೋದು. ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ. ಸ್ಪಷ್ಟವಾದಂಥ ನಿಲುವು ಅಂದರೆ ಇದಕ್ಕಿಂತ ಸ್ಪಷ್ಟವಾಗಿರೋದು. ಹೆಚ್ಚಾಗಿ ವಿರೋಧಿಗಳು ಬರ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಸ್ಪಷ್ಟವಾಗಿ ನೀವು ಯಾಕಂದ್ರೆ ಬಾಲಕಿಯರ ಪರ ನಿಂತ್ಕೋತಾ ಇಲ್ಲ. ಇಲ್ಲ, ಸಿ ವಿ ಆರ್ ವೆರಿ ಕ್ಲಿಯರ್. ಚಾರ್ಜಸ್ ಆರ್ ದೇರ್. ಅದು ಕಾನೂನು ಪ್ರಕಾರ ಏನೇನು ಆಗಬೇಕು ಅದು ಯಾರೇ ಇರ್ಬೋದು, ಯಾರಿಗೂ ಕೂಡ ಅದಕ್ಕೆ ಬಿಡುವಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಂದ್ಬಿಟ್ಟು ಡೇ 1 ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈಗ ಬೆಳಗಾವಿಯಲ್ಲಿ ಒಂದು ಅದೇ ಥರದ ಇಶ್ಯೂ ಬಂದಿದೆ, ಯಾವುದು? ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ಬರು ಸ್ವಾಮೀಜಿ. ನಾನು ಇವತ್ತು ಬೆಳಿಗ್ಗೆ ಓದಿದೆ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಪದೇ ಪದೇ ಹೇಳ್ತೀರಿ, ಇವರು
ಬಿಜೆಪಿಯವರು ಸಂಘ ಪರಿವಾರದವರು ಧರ್ಮ ರಾಜಕೀಯ ಮಾಡ್ತೇವೆ ಅಂತ ಅದನ್ನು ತಡೆಯುವ ಪ್ರಯತ್ನ ಆದ್ರೆ ಧರ್ಮ ತಪ್ಪು ಅಂತಾದ್ರೆ ಧರ್ಮ ರಾಜಕಾರಣ ತಪ್ಪು ಅಂತಾದ್ರೆ ನಿಮ್ಮ ಕಡೆಯಿಂದ ಸಾರಿ ಧರ್ಮ ರಾಜಕಾರಣ ತಪ್ಪು ಅಂತಾದ್ರೆ ಸೊ ತಡೆಯುವ ಪ್ರಯತ್ನ ಒಂದ್ ಕಡೆ ನೋಡಿ, ನಾವು ಸಂವಿಧಾನದ ಪರವಾಗಿದ್ದೀವಿ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮವಾದಂಥ ಅವಕಾಶ ಇದೆ. ಬಸವಣ್ಣ ತತ್ವದ ಮೇಲೆ ನಮ್ಮ ಸಂವಿಧಾನ ಆಧಾರ, ಸಮಬಾಳು ಸಮಪಾಲು. ಆದರೆ ಇವರ ಸಿದ್ಧಾಂತದ ನಮಗೆ ವಿರುದ್ಧ ಏನಂದರೆ, ಇವ್ರ ಸಿದ್ಧಾಂತದಲ್ಲಿ ಬರೇ ಒಂದೇ ಒಂದು ಧರ್ಮಕ್ಕೆ ಮಾತ್ರ ಆದ್ಯತೆ ಇದೆ. ಬೇರೆಯವ್ರು ಯಾರೂ ಕೂಡ ಇದರಲ್ಲಿ ಅವಕಾಶ ಇಲ್ಲ. ಎವ್ರಿಬಡಿ ಎಲ್ಸ್ ಇಸ್ ಅ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್. ಅದು ಸಂವಿಧಾನದ ವಿರುದ್ಧವಾದಂಥ ತತ್ವ ಸಿದ್ಧಾಂತ, ಅದ್ರ ವಿರುದ್ಧವಾಗಿದೆ. ಸೊ ನಮ್ಮ ಹೋರಾಟ ಏನಿದೆ, ಸಂವಿಧಾನವಾದ ಮೌಲ್ಯಗಳನ್ನು ಉಳಿಸುವ ಹೋರಾಟ ಇದೆ. ಈಗ ನೆಕ್ಸ್ಟ್ ಇಲೆಕ್ಷನ್ಗೆ ಈ ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಪಟ್ಟಾಗಿ ಈ ಯುವಕರಿಗೆ ಅರ್ಧದಷ್ಟು ಯುವಕರಿಗೆ ಅವಕಾಶ ಕೊಡ್ತಾರೆ ಇಲ್ಲ, ಖಂಡಿತ ಅದು ರಾಹುಲ್ ಗಾಂಧಿ ಅವರ ಆಶಯ ಕೂಡ ಅದೇ ಇರೋದು. ಹೆಚ್ಚು ರೀತಿಯಲ್ಲಿ ಯುವಕರು ರಾಜಕೀಯಕ್ಕೆ ಬರಬೇಕು. ಅವರ ಒಂದು ಅದಕ್ಕೆ ಹಿರಿಯರೆಲ್ಲ ಒಪ್ಪಿಗೆ ಇರುತ್ತೆ, ಯಾಕೆ ಇರೋದಿಲ್ಲ, ಹಿರಿಯರೆಲ್ಲ ಬಿಟ್ಟು ಹೋಗ್ತಾರೆ. ಮಾಡ್ತಾರಲ್ಲ. ಇಲ್ಲೇ ಉದಾಹರಣೆ ಇದಾರಲ್ಲ, ಎಲ್ಲರೂ ಹೋಗ್ತಾ ಇದಾರಲ್ಲ ಅಭಯ್ ಸಾಹೇಬ್ರು ಅಭಯಣ್ಣನೇ ಮಾಡಿದ್ರಲ್ಲ ತ್ಯಾಗ. ಅಲ್ಲ ನಿಮ್ಮನ್ನ ಹಿರಿಯರೇ ಬಿಟ್ಟು ಹೋಗ್ತಾ ಇದಾರಲ್ಲ, ಯಾರು ಒಬ್ಬೊಬ್ಬರೊಬ್ಬರು ಬಿಟ್ಟು ಹೋಗ್ತಾ ಇದಾರಲ್ಲ. ನೋಡಿ, ನಮ್ಮ ಪಕ್ಷ ಇರೋದು 130-140 ವರ್ಷದ್ರಿ. ಎಷ್ಟೊಂದು ಜನ ಬಂದಿದ್ದಾರೆ, ಹೋಗಿದ್ದಾರೆ. ಯಾರು ಕೂಡ ಲಾಭ ತಗೊಳ್ಳಾರ್ದೆ ಬಿಟ್ಟಿಲ್ಲ. ಅನ್ಯಾಯ ಆಗಿದೆ ಅಂತ ಬಿಟ್ಟಿಲ್ಲ, ಸ್ವಂತ ಸ್ವಾರ್ಥಕ್ಕೆ ಬಿಟ್ಟಿರ್ಬೋದು. ಯಾವ ಕಾರಣ ಏನು ಹೇಳಿ ಬಿಡೋಕ್ಕೆ? ಯಾರು ನೀವು ಗುಲಾಂ ನಬಿ ಸಾಹೇಬ್ರು ಹೇಳ್ತಾ ಇದ್ದೀರಾ, ಲಕ್ಷ್ಮೀನಾರಾಯಣದವ್ರದ್ದು ಹೇಳ್ತಾ ಇದ್ದೀರಾ, ಎಲ್ಲದೂ ಇದ್ದೇ ಇರ್ತದೆ ಸಹಜವಾಗಿ. ಗುಲಾಂ ನಬಿ ಸಾಹೇಬ್ರಿಗೆ ನಾವು ಏನೂ ಮಾಡೇ ಅಲ್ವಾ? ಈಗ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಇಲ್ಲ ಕೇಳಿ, ಈಗ ಫಂಡಮೆಂಟಲ್ ಇಶ್ಯೂಸೇ ನಾನು ಹೇಳ್ತೀನಿ ಕೇಳಿ. ಅವರಿಗೆ ಮುಖ್ಯಮಂತ್ರಿ ಮಾಡಿದ ತಪ್ಪ, ಅವ್ರು ಸೋತಾದ್ಮೇಲೆ ಮಹಾರಾಷ್ಟ್ರದಿಂದ MP ಮಾಡಿದ ತಪ್ಪ, ಅದಾದ್ಮೇಲೆ ರಾಜ್ಯಸಭಾ ಮಾಡಿದ ಪನಿಷ್ಮೆಂಟ್ ಆಯ್ತಾ? ರಾಜ್ಯಸಭಾ ಆದ್ಮೇಲೆ ಆಪೋಸಿಷನ್ ಲೀಡರ್ ಮಾಡಿದ ತಪ್ಪಾಯ್ತಾ? UPA ನಲ್ಲಿ 2 ಸರಿ ಮಂತ್ರಿ ಮಾಡಿದ ಪನಿಷ್ಮೆಂಟ್ ಅವರಿಗೆ. ಎಲ್ಲಾನು ಎಲ್ಲ ನಿಮ್ಗೆ ಅನ್ನಿಸ್ತಾ ಇಲ್ವಾ ಈಗ? ಯಾವುದು? ನೀವು ಕಾಂಗ್ರೆಸ್ ಆ ರೀತಿ ಮಾಡೋದೇ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಅದು ನೀವು ಆ ರೀತಿ ಅಧಿಕಾರ ಅವಾಗ ದುಡ್ದಿದ್ದಾರೆ, ಪಕ್ಷಕ್ಕೆ ಮಾಡ್ತಾ ಇದ್ದೀರಿ ಅಂತ ಅನ್ಸಲ್ವಾ ನಿಮಗೆ? ನೋಡಿ, ಪಕ್ಷಕ್ಕೆ ದುಡ್ದಿದ್ದಾರೆ ಅವರು. ಯೂತ್ ಕಾಂಗ್ರೆಸ್ ಇಂದ ಬಂದಿರೋದು ಎಲ್ಲ ಅನುಭವಿಸಿದ್ರೆ ಈಗೇನೋ ಮನಸ್ಥಿತಿ ಬದಲಾಗಿರ್ಬೋದು. ಈಗ ಅವ್ರು ಹೋಗಿ ಅವ್ರ ಸ್ವಂತ ಪಕ್ಷ ಕಟ್ಟಿದ್ರು. ನಾವು ಜಮ್ಮು ಕಾಶ್ಮೀರ ಕಾಂಗ್ರೆಸ್ಸೇ ಕಟ್ಟಿ ಅಂತ ಹೇಳಿದ್ವಿ. ಅವರಿಗೆ PCC ಅಧ್ಯಕ್ಷರು ಮಾಡಕ್ಕೆ ರೆಡಿ ಇದ್ರು, ಅವರೇ ತಿರಸ್ಕಾರ ಮಾಡಿದ್ದು. ನಾವು ಅದನ್ನೇ ಕೇಳೋದು. ಈಗ ಕೊಟ್ಟವರಿಗೆ ನೀವು ಅಧಿಕಾರ ಕೊಡ್ತೀರಿ, ಅವರ ಮಕ್ಕಳೇ ಬೆಳಿತಾರೆ. ಇದಕ್ಕೆ ಇತಿಶ್ರೀ ಹಾಕ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ತಗೊಳುತ್ತಾ? ಈಗ ಒಂದು ಕಾಲದಲ್ಲಿ ಇವರು ಯುವಕರೇ ಇದ್ರಲ್ಲ, ಅವಾಗ ಗುಲಾಂ ನಬಿ ಆಜಾದ್ ಅವರು ಯುವಕರೇ ಇದ್ರಲ್ರಿ. ಅದಾದ್ಮೇಲೆ ಯಾರು ಬೆಳೆಸೇ ಅಲ್ವಾ ನಾವು? ಜ್ಯೋತಿರಾದಿತ್ಯ ಸಿಂಧನು ಇಲ್ಲೇ ಬೆಳೆದೋದ್ರು, ಪೈಲಟ್ ಅವರು ಇಲ್ಲೇ ಬೆಳೆದ್ರೆ, ನಮ್ಮಂಥವ್ರು ಇದ್ದಾರೆ, ಇಲ್ಲಿ ಮಿಥುನ್ ರಾಯ್ ಅಂತವ್ರು ಇದ್ದಾರೆ. ಎಲ್ಲರಿಗೂ ಅವಕಾಶ ಇದೆ. ನಾವು ಅದನ್ನೇ ಕೇಳಿದ್ದು, ಬೆಳೆಸಿದವರನ್ನೇ ಬೆಳೆಸ್ತದೆ ಕಾಂಗ್ರೆಸ್, ಹೊಸಬ್ರಿಗೆ ಅವಕಾಶ ಇಲ್ಲ. ನಿಮ್ದು ನಿಮ್ಮ ಯೂತ್ ABVP ತರ ನಿಮ್ಮಲ್ಲೂ ಇದೆ. ಎಷ್ಟು ಜನರಿಗೆ ಅದರಿಂದ ಬಂದು ಅವಕಾಶ ಆಗತ್ತೆ? ಈಗ ನಿಮ್ಮ ಇಲ್ಲೇ ಕಾರ್ಪೊರೇಟರ್ಸ್ ತಗೊಳ್ಳಿ. ಅಲ್ಲ, ಅದರಲ್ಲಿ ಅಧ್ಯಕ್ಷರಾಗೋರು ಇಲ್ಲಿ 13 ಜನ ಕಾರ್ಪೊರೇಟರ್, 7 ಜನ ಯೂತ್ ಕಾಂಗ್ರೆಸ್ ಅವರೇ ಇದಾರಲ್ಲ. ಯಾವ ಅಧ್ಯಕ್ಷರು? ಯಾವುದೇ ರಾಜಕೀಯ ಹಿನ್ನೆಲೆ ಈಗ ಎಲೆಕ್ಷನ್ ಇದೆ ಅಲ್ಲ, ಅವರಲ್ಲಿ ಎಲೆಕ್ಷನ್ ಇದೆ. ಯೂತ್ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್. ನಾನು ಸೋತಿಲ್ವಾ ಎಲೆಕ್ಷನ್? ನಾನು ವೈಸ್ ಪ್ರೆಸಿಡೆಂಟ್ ಸರ್. ರಿಜ್ವಾನ್ ಗೆದ್ದಿದ್ದ. ಇದಕ್ಕಿಂತ ಏನು ಉದಾಹರಣೆ ಬೇಕು? ಇಲ್ಲ, ನೀವು ನನಗೆ ಪ್ರಶ್ನೆ ಕೇಳ್ತಾ ಇದೀರಲ್ಲ, ನಾನು ಕುತ್ಕೊಂಡು ಉತ್ತರನ ಕೊಡ್ತಾ ಇದ್ದೀನಿ. BJP ಅವ್ರಿಗೆ ಕೇಳಿ. ಈಗ ಹೆಚ್ಚು ಕುಟುಂಬ ರಾಜಕೀಯ ಇರೋದು BJPನೆಲ್ಲ, ಕಾಂಗ್ರೆಸ್ ಎಲ್ಲ. ಒಂದ್ಸರಿ ತಾವು ಮೇಲ್ಮನೆ ಮತ್ತು ಕೆಳಗೆ ಮನೆ ನೋಡ್ಬಿಡಿ, ಪಾರ್ಲಿಮೆಂಟಲ್ಲಿ ನೋಡ್ಬಿಡಿ. ಅವಾಗ ನಾನು ನೀವು ಹೇಳಿದೆಲ್ಲ ಒಪ್ತೀನಿ ನಾನು. ಶೆಟ್ಟರ್ ಅವ್ರದ್ದು ಬ್ರದರ್ಸ್ ಇಲ್ವಾ? ಎಲ್ಲರೂ ಇದ್ದಾರೆ. ಶಿವಮೊಗ್ಗದಲ್ಲಿ CM ಸೂಪರ್ CM ಯಾರಿದ್ರಿ? ಈ GST ಹೊಡ್ತಾ ಅಂದ್ರೆ ಇನ್ನೊಂದು VST ಹೊಡ್ತಾ ಇತ್ತಲ್ಲ ಈಗ ಸರ್. ಇಲ್ಲ, ನಾನು ಅದೇ ಹೇಳ್ತಾ ಇರೋದು, ಹಾಗಿಲ್ಲ. ನೀವು ದಯವಿಟ್ಟು ನೀವು ನೋಡಿ. ಈಗ ನೀವು ಕೇಳಿದ್ರಿ, ಈಗ ಯೂತ್ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್ ಆಯ್ತು. ಐ ಲಾಸ್ಟ್ ದ ಎಲೆಕ್ಷನ್. ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಅದರಲ್ಲಿ. ಪ್ರೆಸಿಡೆಂಟ್ ಮಾಡಿದಾರಲ್ಲ ಸ್ವಲ್ಪ ದಿವಸ ಒಬ್ರು ಯಾವ್ದ್ರಲ್ಲಿ? ಇದೆಯಲ್ಲ ಈಗ ಈ ಪ್ರೆಸೆಂಟ್ ಸಿಸ್ಟಮ್, ಈ ಪ್ರೆಸೆಂಟ್ ಅಧ್ಯಕ್ಷರು ಯಾವ್ದು? ಯೂತ್ ಕಾಂಗ್ರೆಸ್ ಅದಕ್ಕೆ ಎಲೆಕ್ಷನ್ ಕಮಿಷನ್ ಇದೆ, ಅವ್ರ ನಿರ್ಧಾರ ತಗೊಂಡಿದ್ದು ನಾವಲ್ಲ. ದೇರ್ ಇಸ್ ಎ ಎಲೆಕ್ಷನ್ ಕಮಿಷನ್ ಫಾರ್ ದಟ್ ಸರ್.
ರಿಟೈರ್ಡ್ ಎಲೆಕ್ಷನ್ ಕಮಿಷನರೇ ಇರೋದು ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಕೆಲವು ದಿನಗಳ ಹಿಂದೆ ದಕ್ಷಿಣ ಕನ್ನಡಕ್ಕೆ ಪ್ರಧಾನಿ ಮೋದಿಯವರು ಬಂದಿದ್ದರು. ಈ ಮೋದಿಯವರ ಆಗಮನದಿಂದ ನಮ್ಮ ದಕ್ಷಿಣ ಕನ್ನಡದ ಜನರು ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಕೊನೆಯ ಪಕ್ಷಕ್ಕನ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಅಚ್ಚೇ ದಿನ ನೋಡ್ಬೋದು ಅಂದ್ಬಿಟ್ಟು ನಿರೀಕ್ಷೆನಲ್ಲಿದ್ದರು. ಆದರೆ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವುದೇ ಒಂದು ಭರವಸೆ ಕೂಡ ಈಡೇರಲಿಲ್ಲ. ಇವತ್ತು ಜನರಲ್ಲಿ ನಿರೀಕ್ಷೆ ಏನಿತ್ತು ಮತ್ತು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ವಿಶೇಷವಾಗಿ ನಿರೀಕ್ಷೆ ಏನಿತ್ತು ಅಂದರೆ, ಇದು ದಕ್ಷಿಣ ಕನ್ನಡ ಕರಾವಳಿ ಭಾಗ ಏನಿದೆ ಇದು ಅವರ ಸಿದ್ಧಾಂತದ ಒಂದು ಪ್ರಯೋಗಾಲಯ ಆಗಿದೆ. ಇಟ್ಸ್ ಅ ಲ್ಯಾಬ್ರೇಟ್ರಿ. ಅದಕ್ಕೆ ಹೆಚ್ಚು ರೀತಿಯಲ್ಲಿ ನಮಗೆ ಸಹಕಾರ ನೀಡ್ಬೋದು, ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ಬೋದು, ನಮ್ಮ ಭರವಸೆಗಳೆಲ್ಲನೂ ಈ ಡಬಲ್ ಇಂಜಿನ್ ಸರ್ಕಾರ ಈಡೇರಿಸ್ಬೋದು ಅಂದ್ಬಿಟ್ಟು ಅವರಿದ್ದರು. ಆದರೆ ಮೋದಿಯವರು ಬಂದು ಭಾಷಣ ಹೊಡೆದು ಹೋದ್ಮೇಲೆ ಜನರಿಗೆ ಅರಿವಾಗ್ಬಿಟ್ಟಿದೆ, ಬಿ ಜೆ ಪಿ ಕಾರ್ಯಕರ್ತರಿಗೆ ವಿಶೇಷವಾಗಿ ಅರಿವಾಗ್ಬಿಟ್ಟಿದೆ, ಈ ಡಬಲ್ ಇಂಜಿನ್ ಸರ್ಕಾರದಿಂದ ಬರೀ ಡಬಲ್ ಧೋಕಾ ಆಗ್ತಾ ಇದೆ ವಿನಃ ಜನರ ಅಭಿವೃದ್ಧಿ, ಈ ಪ್ರದೇಶದ ಅಭಿವೃದ್ಧಿ ಇವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು. ಈ ಮೊದಲೇ ಬೇಡಿಕೆ ಬಹಳಷ್ಟು ಜನರ ನಿರೀಕ್ಷೆ. ನಾನು ಯಾಕಂದರೆ ಸಂವಹನ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾನು ಅಧ್ಯಕ್ಷನಾಗಿರೋದ್ರಿಂದ ನನ್ನ ಈ ಸೋಷಿಯಲ್ ಮೀಡಿಯಾನಲ್ಲಿ ಕೆಲವು ಜನ ಭಾಳಷ್ಟು ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಭಾಳಷ್ಟು ಜನರ ಬೇಡಿಕೆ ಏನಿತ್ತು ಅಂದರೆ ತುಳು ಭಾಷೆ ಎಂಟನೇ ಪರಿಚಿತ ಸೇರ್ಪಡೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಟಿದ್ರು. ಅವರು ತುಳುನಲ್ಲೂ ಮಾತಾಡ್ತಾರಂತ ಭಾಳಷ್ಟು ಜನ ಅಂದ್ಕೊಂಡ್ರು. ಯಾಕಂದರೆ ಎಲ್ಲ ಕಡೆ ಹೋದಾಗೆಲ್ಲ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾರಂತ. ಇಲ್ಲಿ ಕನ್ನಡನೂ ಬಿಡಿ ತುಳುನೂ ಮಾತಾಡಿಲ್ಲ ಇವರು. ಸೊ ಪಾಪ ಭಾಳಷ್ಟು ಜನ ನಿರಾಸೆ ಆಗಿದ್ರು ಅದನ್ನು. ಮತ್ತು ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಈ ಭಾಗದಲ್ಲಿ ಬಂದು ಸಿ ಎಮ್ ಅವರು ಅಲ್ಲೇ ಇದ್ದರು, ಮೋದಿಯವರು ಅಲ್ಲೇ ಇದ್ದರು. ಅವರು ಮನಸ್ಸು ಮಾಡಿದರೆ ಅಲ್ಲೇ ಶ್ರೀ ಗುರುನಾರಾಯಣ ಅವರ ಪೀಠ ಒಂದು ಮತ್ತು ಏನೋ ನಿಮ್ಮ ನಿಗಮ ಏನು ಬೇಡಿಕೆ ಇತ್ತು, ಭಾಳ ವರ್ಷದ ಬೇಡಿಕೆ ಇದೆ, ಅದನ್ನು ಕೂಡ ಸ್ಥಾಪನೆ ಮಾಡ್ಬೋದು ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಪ್ರಧಾನಮಂತ್ರಿ ಎದುರುಗಡೆನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಆದರೆ ನನಗೆ ಅನೌನ್ಸ್ ಮಾಡಿಲ್ಲ, ಆಶ್ಚರ್ಯನೇ ಇಲ್ಲ, ಜನರ ನಿರೀಕ್ಷೆ ಇತ್ತು. ಇದು ಯಾಕೆ ನನಗೆ ಆಶ್ಚರ್ಯ ಇಲ್ಲ ಅಂದರೆ, ಶ್ರೀ ನಾರಾಯಣ್ ಗುರುಗೆ ಇವರು ಪದೇ ಪದೇ ಅವಮಾನ ಮಾಡಿದ್ದಾರೆ ಬಿ ಜೆ ಪಿಯವರು. ಈ ಸರಿ ಅಂತಲ್ಲ, ಯಾವಾಗ ರಿಪಬ್ಲಿಕ್ ಡೇ ಟ್ಯಾಬ್ಲೋ ಆಗಬೇಕಾಯ್ತು, ಸ್ತಬ್ಧ ಚಿತ್ರಧ್ವಜ ಮಾಡಬೇಕಾಗಿತ್ತು, ಅವಾಗ ಒಂದು ಸರಿ ಅಲ್ಲ 2 ಸರಿ ತಿರಸ್ಕಾರ ಮಾಡಿದ್ದಾರೆ. ಆಗ ಕೂಡ ಇಲ್ಲಿ ಒಬ್ಬ ಬಿ ಜೆ ಪಿ ಲೀಡ್ರು ಬಾಯಿ ತೆಗೆಯೋಕ್ಕೆ ತಯಾರಿರಲಿಲ್ಲ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿನಲ್ಲಿ ಶ್ರೀ ಗುರುನಾರಾಯಣ ಅವ್ರದ್ದು ಚಾಪ್ಟರೇ ಬಿಟ್ಬಿಟ್ಟಿದ್ದಾರೆ. ಅವಾಗ ಕೂಡ ಒಬ್ಬ ಬಿ ಜೆ ಪಿ ಲೀಡರ್ ಮಾತಾಡಿದ್ರು. ಕಾಟಾಚಾರಕ್ಕೆ ಯಾವಾಗ ಸಮುದಾಯದ ಜನರು ತಿರುಗಿ ಬಿದ್ರೋ ಅವಾಗ ಸುನೀಲ್ ಕುಮಾರ್ ಅವರು ಲೆಟರ್ ಬರೀತಾರೆ. ಎಷ್ಟು 1.5 ತಿಂಗಳು ಆದಮೇಲೆ. ಆಶ್ಚರ್ಯ ಆಗುತ್ತೆ, ಯಾಕೆ ಇಡೀ ಬಿ ಜೆ ಪಿ ಇನ್ಕ್ಲೂಡಿಂಗ್ ಸಿ ಎಮ್ ಯಾರ ಅವ್ರ ಹೆಸರೇನು ರೋಹಿತ್ ಚಕ್ರತೀರ್ಥ ಅಂತ, ಅವ ಯಾವ PhD ಮಾಡಿದ್ದಾನೆ, ಎಲ್ಲಿನವನು, ಎಲ್ಲರಿಗೂ ಅವಮಾನ ಮಾಡಿಬಿಟ್ಟಿದ್ದಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಗಾಂಧೀಜಿ ಅವ್ರಿಗೆ ಬಿಟ್ಟಿಲ್ಲ, ಗುರುನಾರಾಯಣ ಅವ್ರಿಗೆ ಬಿಟ್ಟಿಲ್ಲ, ಬಸವಣ್ಣನವ್ರಿಗೆ ಬಿಟ್ಟಿಲ್ಲ, ಶಂಕರಾಚಾರ್ಯ ಅವ್ರಿಗೆ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ವೈಜ್ಞಾನಿಕ ಮನೋಭಾವನೆ ಅಂತಾನೆ ಕೊಂದುಬಿಟ್ಟಿದ್ದಾರೆ ಈ ಬಿ ಜೆ ಪಿ ಸರ್ಕಾರ. ಇವ್ರು ಯಾರು? ಇವರು ನಾರಾಯಣ್ ಗುರು ಅವರ ಹೆಸರಲ್ಲಿ ಇವರು ಓಟ್ ತಗೋತಾರೆ, ಬಟ್ ಅವ್ರಿಗೆ ಅನ್ಯಾಯ ಆದಾಗ ಇವರು ಬಾಯಿಗೆ ಬೀಗ ಬೀಳುತ್ತೆ ಬಿ ಜೆ ಪಿ MLAಗಳಿಗೆ. ನಾವು ಆಪೋಸಿಷನ್ನಲ್ಲಿ ಇದ್ದು ನಾವು ಅಹೋರಾತ್ರಿ ಧರಣಿ ಮಾಡಿದ್ವಿ, ಅವಾಗ ಸಿ ಎಮ್ ಅವರು ನೋಡ್ತೀವಿ ಮಾಡ್ತೀವಿ ಅಂತ. ಇಡೀ ಸರ್ಕಾರನೇ ಯಾರೋ ಒಬ್ಬ ರೋಹಿತ್ ಚಕ್ರ ತೀರ್ಥ ಅನ್ನೋ ವ್ಯಕ್ತಿಗೆ ಹೋಗಿ ಮಂಡಿ ಊರಿದ್ರಲ್ರಿ. ಇಸ್ ದಿಸ್ ದ ಗೌರ್ಮೆಂಟ್ ಯು ಆರ್ ಗಿವಿಂಗ್? ಭಾಳಷ್ಟು ಜನ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಕೋಲಿ ಸಮಾಜ, ಕಬ್ಲಿಗರ ಸಮಾಜದವ್ರು ಭಾಳ ಇದ್ದಾರೆ. ಇಲ್ಲಿ ಮೀನುಗಾರರು, ಮಗುವೀರಗಳು ಬೆಸ್ಟ್ ಸಮಾಜದವ್ರು ಇರ್ತಾರೆ. ಸೇಮ್ ಪರ್ಯಾಯ ಪದಗಳಲ್ಲ. ST ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮುಖ್ಯಮಂತ್ರಿಯವರಿದ್ರು, ಪ್ರಧಾನಮಂತ್ರಿಯವರಿದ್ರು, ಇಲ್ಲಿಂದ ಸರ್ಕಾರದಿಂದ ಹೋಗಿದೆ ಅಲ್ಲ. ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾನೇ ಆ ಪ್ರಪೋಸಲನ್ನು ಕಳಿಸ್ಕೊಟ್ಟಿರೋದು. BJP ಅವ್ರು ಏನೇ ಹೇಳಿದ್ರು ಕೂಡ, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ
ಆ ಡಾಕ್ಯುಮೆಂಟಲ್ಲಿ ಕೊನೆಯ ಸಿಗ್ನೇಚರ್ ಇರೋದೇ ನಂದು, ನಾನೇ ಕಳಿಸಿರೋದು. ಈ ಡಬಲ್ ಇಂಜಿನ್ ಸರ್ಕಾರ 3 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದೆ? ಅವ್ರ ಹೆಸರಲ್ಲಿ ಓಟ್ ತಗೋತೀರಾ? ಅವ್ರ ಹೆಸರಲ್ಲಿ ರಾಜಕೀಯ ಮಾಡ್ತೀರಾ? ನಿಮ್ಮ ಸಿದ್ಧಾಂತದ ಪರವಾಗಿ ಸಾಯಕ್ಕೆ ಬಿಡ್ತೀರಾ? ಆದರೆ ಅವರಿಗೆ ಅಭಿವೃದ್ಧಿ ಆಗಬೇಕು, ಅವ್ರಿಗೆ ಏನಾದರೂ ಅನುಕೂಲ ಆಗಬೇಕು, ಸಮಾಜದಲ್ಲಿ ಸಮಾನತೆ ಸಿಗಬೇಕು, ಆರ್ಥಿಕ ಸಮಾನತೆ ಸಿಗಬೇಕು ಅಂದರೆ ನೀವು ಸುಮ್ಮನೆ ಕೂತ್ಕೋತೀರಾ? ಏನು ಅಷ್ಟೆದ್ರಿಕೆನಾ ನೀವು ಹೋಗಿ ಕೇಳಲಿಕ್ಕೆ ನಿಮ್ಮ ಪ್ರಧಾನಮಂತ್ರಿಗೆ, ಸರ್ ಇದು ಯಾಕೆ ಆಗ್ತಾ ಇಲ್ಲ ಅಂತ? ಏನು ಅಷ್ಟೇನು ಹೆದರಿಕೆ ರೀ? ನೀವೇನು ಆಸ್ತಿ ಪಾಲ ಕೇಳಕ್ಕೆ ಹೋಗ್ತಾ ಇರೋದು? ಜನರ ಪರವಾಗಿ ಮಾತಾಡ್ತಾ ಇರೋದಲ್ವಾ? ಈ ದೊಡ್ಡ ದೊಡ್ಡ ಕೆಲಸ ಬಿಟ್ಬಿಡಿ. ಯಾವುದೋ ಒಂದು ಈ ವಿಮಾನ ನಿಲ್ದಾಣನ ಖಾಸಗೀಕರಣ ಮಾಡಿಬಿಟ್ಟು ಅದಾನಿ ಏರ್ಪೋರ್ಟ್ ಅಂತ ಇಟ್ಟಿದ್ದೀರಲ್ರಿ. ಕಾಂಗ್ರೆಸ್ನವ್ರು 75 ವರ್ಷ ಏನೂ ಮಾಡಿಲ್ಲ ಅಂತ ನೀವು ಬಂದಾಗಿಂದ 8 ವರ್ಷದಿಂದ ಬರೀ ನಮ್ಮ ಆಸ್ತಿ, ನಾವು ಕಟ್ಟಿರುವಂಥ ಆಸ್ತಿಗಳೇ ಮಾರಾಟ ಮಾಡ್ತಾ ಇದ್ದೀರಲ್ಲ. ಜನರ ಬೇಡಿಕೆ ಏನಿತ್ತು? ವಿಮಾನ ನಿಲ್ದಾಣ ಕೋಟಿ ಚೆನ್ನಯ್ಯ ಯುಗ ಪುರುಷರ ಹೆಸರಲ್ಲಿ ಮಾಡಬೇಕು ಅಂತಿತ್ತು. ನೀವು ಅದಾನಿ ಹೆಸರಲ್ಲಿ ಮಾಡಕ್ಕೆ ತಯಾರಿದ್ದೀರಾ? ಒಬ್ಬ ತತ್ವಜ್ಞಾನಿಯರ ಹೆಸರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ ನಿಮಗೆ? ಇತಿಹಾಸವನ್ನು ಸೃಷ್ಟಿ ಮಾಡಿದವರ ಹೆಸರಲ್ಲಿ ಮಾಡೋಕ್ಕಾಗೋದಿಲ್ವಾ ನಿಮಗೆ? ಏನು ಸಣ್ಣ ಕೆಲಸ ಇದು? ಮನಸ್ಸು ಮಾಡಿದ್ರೆ ಮೋದಿಯವರು ಚುಟ್ಕಿನಲ್ಲಿ ಮಾಡ್ಬೋದು ಎಲ್ಲ ಅಂತ ಹೇಳ್ತಿರಲ್ಲ. ವೆರ್ ಇಸ್ ಇಟ್? ಏನಾಯ್ತು ಕರ್ನಾಟಕಕ್ಕೆ? ಇವತ್ತು ಧಾರಾಕಾರ ಮಳೆಯಿಂದ, ಅತಿವೃಷ್ಟಿಯಿಂದ ನಿಮ್ಮ ಮಲೆನಾಡಿರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನಾವು ನೋಡ್ತೀವಿ ದಿನ ನಿಮ್ಮ ಶಿರ್ಡಿ ಘಾಟ್ ರಸ್ತೆ ಬಗ್ಗೆ ಇರ್ಬೋದು, ಬೆಟ್ಟ ಕುಸಿತದ ಬಗ್ಗೆ ಇರ್ಬೋದು, ದಿನ ಟಿ ವಿನಲ್ಲಿ ನೋಡ್ತೀವಿ ನಾವು. ಏನು ಕೊಟ್ಟಿದ್ದಾರಪ್ಪ? ಕಳೆದ 3 ವರ್ಷದಿಂದ ಅತಿವೃಷ್ಟಿ ಆಗ್ತಾನೆ ಇದೆ. ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಇವರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಬೇಕು ಅಂತ ಒಂದು ಮನವಿ ಕೊಟ್ರ? ಅಮಿತ್ ಶಾ ಅವ್ರು ಬಂದಿದ್ರಲ್ಲ ಬೆಂಗಳೂರಿಗೆ. ಅಮಿತ್ ಶಾ ಇಸ್ ದ ಹೆಡ್ ಆಫ್ NDRF. ಅವ್ರ ಮುಖಾಂತರನೇ ಇದಕ್ಕೆಲ್ಲ ದುಡ್ಡು ಬರೋದು. ಒಬ್ಬರನ್ನ ಮಂತ್ರಿ ಮಂಡಲದಲ್ಲಿ ಪಟ್ಟಿ ಮಾಡಿ ಎಷ್ಟು ನುಕ್ಸಾನ ಆಗಿದೆ, ಎಷ್ಟು ನಷ್ಟ ಆಗಿದೆ, ಬೆಳೆ ಹಾನಿ ಎಷ್ಟಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟಾಗಿದೆ, ರೋಡ್ಸ್ ಎಷ್ಟಾಗಿದೆ, ಅಣೆಕಟ್ಟು ಎಷ್ಟು ಹೊಡೆದಿವೆ, ಒಂದು ಲಿಸ್ಟ್ ಮಾಡೋಣ ಕೇಳಿದ್ರ ಅಲ್ಲಿ? ಈಗ ಹೇಳ್ತಾ ಇದ್ರೆ 7,500 ಕೋಟಿ ರೂಪಾಯಿ ಆಸ್ ಪರ್ NDRF. ನಿಜವಾಗ್ಲೂ ನೋಡಿದ್ರೆ 30-40 ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ಪ್ರತಿ ವರ್ಷ. 3 ವರ್ಷದಿಂದ ನಮ್ಗೆ ಸಿಗ್ತಾ ಇರೋದೇನು? ಬಿಡಿಕ 1,000 ಕೋಟಿ ರೂಪಾಯಿ, 2,000 ಕೋಟಿ ರೂಪಾಯಿ. ಅದನ್ನಾನೇ ಇವರೇನು ದೊಡ್ಡದಾಗಿ BJP ಅವರು ಹೇಳ್ತಾರೆ ನಾವು ಕೊಟ್ಟಿದ್ವಿ ಮಾಡಿದ್ವಿ ಅಂತ. GST ರಿಯಂಬರ್ಸ್ಮೆಂಟ್ ಕೊಡೋಕ್ಕಾಗಿಲ್ಲ, ಯೋಗ್ಯತೆ ಇಲ್ಲ ಈ ಸರ್ಕಾರಗಳಿಗೆ. ಆರ್ಥಿಕವಾಗಿ ಪ್ರಗತಿಪರ ಇರುವಂಥ ಕರ್ನಾಟಕಕ್ಕೆ ಇವರು ಸಾಲಗಾರರು ಮಾಡಿಬಿಟ್ಟಿದ್ದಾರೆ. ವಿ ಆರ್ ದಿ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಇನ್ ದ ಕಂಟ್ರಿ, ಒನ್ ಆಫ್ ದಿ ಟಾಪ್ 3 GST ಪೇಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಅವ್ರಿಗೆ ಸಾಲದಲ್ಲಿ ಮುಳುಗಿಸ್ಬಿಟ್ಟಿದ್ದೀರಲ್ರಿ ಕನ್ನಡಿಗರನ್ನ. ಯಾಕಂದರೆ ನೀವು ಹೋಗಿ ಮೋದಿ ಹತ್ರ ಬಾಯಿ ಬಿಚ್ಚಲಿಕ್ಕೆ ತಯಾರಿಲ್ಲ. ನಿಮಗೆ ಅದೇ ಮುಖ್ಯ ಆಯ್ತಾ? ಕನ್ನಡಿಗರು ಹೆಂಗನ ಸಾಯಲಿ? ಯು ಆರ್ ಮೇಕಿಂಗ್ ದೆಮ್ ಅಂಡರ್ ಡೆಟ್, ಅ ಪ್ರಾಸ್ಪರಸ್ ಸ್ಟೇಟ್. ಯು ಆರ್ ಕ್ರಶಿಂಗ್ ಅಸ್ ಇವ್ರ ಆರ್ಥಿಕ ನೀತಿಗಳಿಂದ. ಇವರಿಗೆ ಯಾವುದೇ ರೀತಿಯಾಗಿ ಜನರ ಪರವಾಗಿ ಇಲ್ಲ ಈ ಸರ್ಕಾರ. ಬರೇ ಅವರಿಗೆ ಒಂದರಲ್ಲೇ ಇಂಟ್ರೆಸ್ಟ್ ಏನಪ್ಪ ಅಂದರೆ ಕಮಿಷನ್. ಇದು ಕಾಂಗ್ರೆಸ್ ಆರೋಪ ಅಲ್ಲ. ಈ ಆರೋಪ ಮಾಡ್ತಾ ಇರೋದು BJPದವರೇ. ಯೋಗೇಶ್ವರ್ ಅವ್ರು ಹೇಳಿಲ್ವಾ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ? ವಿಶ್ವನಾಥ್ ಅವ್ರು ಹೇಳಿಲ್ವಾ ಕಾರ್ಯಕರ್ತರು ಈ ಸರ್ಕಾರದಲ್ಲಿ ಸಂತುಷ್ಟರಿಲ್ಲ, ಸಮಾಧಾನ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ವಿಶ್ವನಾಥ್ ಅವ್ರು ಹೇಳ್ತಾರೆ. ಯತ್ನಾಳ್ ಅವ್ರು ಹೇಳ್ತಾರೆ 2,500 ಕೋಟಿ ರೂಪಾಯಿ ಕೊಟ್ಟರೆ ಮುಖ್ಯಮಂತ್ರಿ ಕುರ್ಚಿ ನಂದು ಆಗ್ತಾ ಇತ್ತು ಅಂತ ಹೇಳ್ತಾರೆ. ಇದು ನಾವು ಹೇಳ್ತಾ ಇರೋದ? ರೇಣುಕಾಚಾರ್ಯ ಅವ್ರು ಏನು ಹೇಳ್ತಾರೆ? ಪೊಲಿಟಿಕಲ್ ಸೆಕ್ರೆಟರಿ ಟು ದ CM. ಅವ್ರು ಹೇಳ್ತಾರೆ ಸರ್ಕಾರದ ಏನೂ ನಡೀತಾ ಇಲ್ಲ, ನನ್ನ ಕೆಲಸ ಆಗ್ತಾ ಇಲ್ಲ. ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮಿನಿಸ್ಟರ್ಸ್ ಇನ್ ದ ಕ್ಯಾಬಿನೆಟ್ ಮಾಧುಸ್ವಾಮಿ ಅವ್ರು ಏನು ಹೇಳ್ತಾರೆ? ಈ ಸರ್ಕಾರ ನಡೀತಾ ಇಲ್ಲಪ್ಪ, ಸುಮ್ಮನೆ ತಳ್ಕೊಂಡು ಹೋಗ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ. ಏನು ನಡೀತಾ ಇದೆ ಇದರಲ್ಲಿ? ಇದು ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು. ಏನಾದ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ, ಏನೋ ಹೇಳ್ತಾರೆ. BJPದವ್ರು ಹೇಳ್ತಾ ಇರೋದಲ್ಲ ಇದು. KS ಈಶ್ವರಪ್ಪ ಅವರು ಯಾವತ್ತಾನ ನೀವು ನೋಡಿದ್ದೀರಾ? ಒಬ್ಬ ಸಂಪುಟ ಸಚಿವ ಗವರ್ನರಿಗೆ ಬರೆಯೋದು ನೋಡಿದ್ದೀರಾ? ಅಗೇನ್ಸ್ಟ್ ಇಸ್ ಓನ್ ಗೌರ್ಮೆಂಟ್. ಈಶ್ವರಪ್ಪ ಅವ್ರು ಬರ್ದಿಲ್ವಾ? ಏನಂತ ಬರೆದ್ರು? ನನ್ನ ಇಲಾಖೆಯಲ್ಲಿ ನಂಗೆ ಗೊತ್ತಿರಲಾರ್ದೆ ಅನುದಾನ ಬಿಡುಗಡೆ ಆಗ್ತಾ ಇದೆ, ಹಸ್ತಾಕ್ಷೇಪ ನಡೀತಾ ಇದೆ. ಇದು ಸರ್ಕಾರದಲ್ವಾ? ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? ಮತ್ತೆ ಈ ಗಂಡ ಹೆಂಡತಿ ಜಗಳದಲ್ಲಿ BJP ವರ್ಸಸ್ BJP ಇರೋದಿಲ್ಲಿ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಾಯ್ತು ಅಂತ ನಮ್ಮ ಕಡೆ ಹೇಳ್ತಾರೆ. ಅದೇ ಆಗ್ತಾ ಇರೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ. ಇವತ್ತು ಏನಾಗಿದೆ? ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನೀವೇ ನೋಡಿದ್ರಿ ಇಲ್ಲಿನ ಪರಿಸ್ಥಿತಿ ನೋಡಿ, ಮಲೆನಾಡು ಪರಿಸ್ಥಿತಿ ನೋಡಿ. 2-3 ಮಂತ್ರಿಗಳಿಗೆ
ನಿಮ್ಮ BJP ರಾಜ್ಯ ಅಧ್ಯಕ್ಷರಿಗೆ ಮಂತ್ರಿಗಳಿಗೆಲ್ಲ ದಿಗ್ಬಂಧನ ಹಾಕಿದ್ದು ಎಲ್ಲಿ ಸ್ವಾಮಿ? ಇಲ್ಲೇ ತಾನೇ, ಈ ಭಾಗದಲ್ಲಿ ತಾನೇ. ಯಾಕೆ ದಿಗ್ಬಂಧನ ಹಾಕಿದ್ರು ನಿಮಗೆ? ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತೆ. ಯಾರ್ರೀ ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಇಲ್ಲಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ABVP ಅವರು ನಿಮ್ಮ ಪಕ್ಷದವರೇ, ನಿಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದವರು ಹೋಗ್ಬಿಟ್ಟು ಹೋಮ್ ಮಿನಿಸ್ಟರ್ ಆಫೀಸ್ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಇದಾ ನಿಮ್ದು ಕಾನೂನು ಸುವ್ಯವಸ್ಥೆ? ಗುಂಡಾಗಳು ಬೆಳೆಸ್ತಾ ಇದ್ದೀರಾ ನೀವು? ವೆರ್ ಇಸ್ ಇಟ್? ನಾವೇನಾದರೂ ಅರ್ಗ ಜ್ಞಾನೇಂದ್ರ ಅವ್ರಿಗೆ ಕೇಳಿದ್ರೆ ಇಲ್ಲಪ್ಪ ಕಾಂಗ್ರೆಸ್ನವರೇ ನಮ್ಗೆ ರೇಪ್ ಮಾಡ್ತಾ ಇದ್ದಾರೆ. ಇದು ಭಾಷೆ ಅವ್ರದ್ದು. ಅಯ್ಯೋ ಅನ್ಸುತ್ತೆ ಕಟೀಲ್ ಅವ್ರಿಗೆ ನೋಡ್ಬಿಟ್ಟು. ಈ ಭಾಗದಲ್ಲಿ ಅವರು ಭಾಳ ಪವರ್ಫುಲ್ ಲೀಡರ್ ಅನ್ಕೊಂಡಿದ್ದೆ ಸರ್. ಕೌಡೆ ಕಾಸು ಕೀಮತ್ತಿಲ್ಲ ಅವ್ರ ಮಾತಿಗೆ. ಅವ್ರ ಕಾರ್ಯಕರ್ತರೇ ಕೊಡ್ತಾ ಇಲ್ಲ ಬೆಲೆ ಅವರಿಗೆ. BJP ಯಡಿಯೂರಪ್ಪ ಅವ್ರು ಹೇಳ್ತಾರೆ ಅವ್ರು ಚೇಂಜ್ ಆಗ್ಬೋದು ಅಂತ, ಅವ್ರ ಕಟೀಲ್ ಅವ್ರು ಹೇಳ್ತಾರೆ ನನ್ಗೆ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರ ಜಗಳ, ನಮ್ದಲ್ಲ ಇದು. ಏನು ಕಟೀಲ್ ಅವರು ಏನು ಹೇಳ್ತಾರಪ್ಪ ಅವರು? ಪಾಪ ಮೊನ್ನೆ ಮೋದಿ ಅವ್ರು ಬಂದಿದ್ರು. ಹಿ ಈಸ್ ದ ಸ್ಟೇಟ್ ಪ್ರೆಸಿಡೆಂಟ್, ಫರ್ಗೆಟ್ ದಟ್. ಹಿ ಈಸ್ ಆಲ್ಸೋ ದ MP ಆಫ್ ದಿಸ್ ರೀಜನ್. ಅವ್ರ ಹೆಸರನ್ನ ಹೇಳಿದ್ರೇನ್ರಿ ಅವರು ಮೋದಿ ಅವರು ಕಟೀಲ್ ಅವ್ರದಾಗೆ? ಯಾಕೆ? ನಾನು ಎಂದೂ ಇದು ಕೇಳಲೇ ಇಲ್ಲ. ಇವ್ರು ಎಷ್ಟು ವೀಕ್ ಇದ್ದಾರೆ ಅಂದರೆ ಯತ್ನಾಳ್ ಅವರೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೇರೆ ಶಾಸಕರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ನೋಟಿಸ್ ಕೊಟ್ಟಿದ್ದಾರೆ ಇವರು. ಮತ್ತು ನಮ್ಮ ಪಕ್ಷದ ಶಿಸ್ತು ಬಗ್ಗೆ ಮಾತಾಡ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ತಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ಕೆ ಹೋಗಿದ್ರಂತೆ. ಏನಕ್ಕೆ? ವಾಟ್ ಇಸ್ ದ ಥಿಂಗ್? ಯಾಕೆ ಬಿಟ್ ಕಾಯಿನ್ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲಿ ಪತ್ರಕರ್ತರ ಮಿತ್ರರಿದ್ದೀರಿ, ದಯವಿಟ್ಟು ನನ್ನ ವತಿಯಿಂದ ನೀವು ಒಂದು ಪ್ರಶ್ನೆ ಕೇಳ್ಬಿಡಿ. ಬಿಟ್ ಕಾಯಿನ್ ಏನಿದೆ ಸರ್ ನಿಮ್ಮದು? ಯಾಕೆ ಪ್ರಿಯಾಂಕ್ ಪದೇ ಕೇಳ್ತಾ ಇದ್ದಾನೆ, ನೀವು ಯಾಕೆ ಉತ್ತರ ಕೊಡ್ತಾ ಇಲ್ಲ ಬಿಟ್ ಕಾಯಿನ್ ಬಗ್ಗೆ? ಮಿಕ್ಕಿದೆಲ್ಲ ಮಾತಾಡಕ್ತಾ ಇದ್ದಾರೆ. ಬಿಟ್ ಕಾಯಿನ್ ಅಂದ ತಕ್ಷಣ ಯಾಕೋ ಬಾಯಿಗೆ ಬೀಗ ಹಾಕ್ಬಿಡ್ತಾರೆ. ವೈ? ಯಾರಾದರೂ ನಾನು ಅಲ್ಪ ರಾಜಕೀಯ ಅನುಭವದಲ್ಲಿ ಯಾವತ್ತೂ ಕೂಡ ಜನರು ಸಾಮಾಜಿಕ ಜಾಲತಾಣದಲ್ಲಿ ನಮಗೆ MP ಬೇಡ, ಮೋದಿ ಬರೋದಕ್ಕಿಂತ, ಪ್ರಧಾನಮಂತ್ರಿ ಬರೋದಕ್ಕಿಂತ ಮುಂಚೆನೇ ಈ MP ಬದಲಾವಣೆ ಆಗಬೇಕು ಅಂತ ಅಭಿಯಾನ ನಡೆಸ್ತಾರೆ. ಏನು ದಿಸ್ ಈಸ್ ದ ಸ್ಟೇಟ್ ಆಫ್ BJP ಅವರಿಗೆ ಏನಾಗ್ಬಿಟ್ಟಿದೆ? ಅವರಿಗೆ ಒಂದೇ ಒಂದು ಸೊಲ್ಯೂಷನ್ ಟು ಆಲ್ ಪ್ರಾಬ್ಲಮ್ಸ್. ಏನು? ದ ಪಾಲಿಟಿಕ್ಸ್ ಆಫ್ ರಿಲಿಜನ್, ಧರ್ಮ ರಾಜಕೀಯ. ಕರಪ್ಷನ್ ಬಗ್ಗೆ ಮಾತಾಡಿ ಅಂದರೆ ಹಲಾಲ್ ಕಟ್ಟು ಜಟ್ಕಾ ಕಟ್ತಿರ್ತಾರೆ. ಅಭಿವೃದ್ಧಿಗೆ ಹಣ ನೀಡಿ ಅಂದರೆ ಕಾಶ್ಮೀರ್ ಫೈಲ್ಸ್ ನೋಡಿದ್ದೀರಾ ಅಂತ ಕೇಳ್ತಾರೆ. ಬೆಲೆ ಏರಿಕೆ, ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರ್ ಬಗ್ಗೆ ಮಾತಾಡಿದ್ರೆ ಟಿಪ್ಪು ಸುಲ್ತಾನ್ನ ತರ್ತಾರೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ ಮುಸಲ್ಮಾನರ ಹತ್ರ ನೀವು ಮಾವಿನಕಾಯಿ ತಗೊಂಡ್ರಿ. ನಿರುದ್ಯೋಗ ಬಗ್ಗೆ ಮಾತಾಡಿ ಅಂದ್ರೆ ಯುವಕರಿಗೆ ಕೇಸರಿ ಶಾಲ್ ಹಾಕಿ ಧರ್ಮ ರಕ್ಷಣೆಗೆ, ಗೋ ರಕ್ಷಣೆಗೆ ಕಳಿಸ್ತಾರೆ. GST ಯಾಕ್ರಿ ಹಾಕಿದ್ದೀರಾ ನೀವು? ಅಕ್ಕಿ ಮೇಲೆ, ಗೋಧಿ ಮೇಲೆ, ಮೊಸರು ಮೇಲೆ, ಪೆನ್ಸಿಲ್ ಮೇಲೆ, ಶಾರ್ಪ್ನರ್ ಮೇಲೆ, ಮಜ್ಜಿಗೆ ಮೇಲೆ ಅಂತ ಕೇಳಿದ್ರೆ ಅಜಾನ್ನ ನಾವು ಬ್ಯಾನ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ನಿರುದ್ಯೋಗ ಎಷ್ಟಿದೆ ಇವತ್ತು? 2,40,40,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಬೊಮ್ಮಾಯಿ ಅವರೇ, ಕಟೀಲ್ ಸಾಹೇಬ್ರೆ, 2.4 lakh. ಎಷ್ಟು ನೋಟಿಫಿಕೇಶನ್ ಹೊಡಿಸಿದ್ದೀರಾ ಕಳೆದ 3 ವರ್ಷದಲ್ಲಿ? ಎಷ್ಟು ಎಕ್ಸಾಮ್ನ ಕರೆಕ್ಟಾಗಿ ನಡೆಸಿದ್ರೆ? ಒಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿದೆಯಾ ಇವ್ರ ಯೋಗ್ಯತೆಗೆ? 1. ಎಲ್ಲದರಲ್ಲೂ ಹಗರಣ. PSI ಹಗರಣ ಆಯಿತು. 545 ಹುದ್ದೆಗಳಿಗೆ 54,000 ಜನ ಕ್ವಾಲಿಫೈ ಆಗಿದ್ರು. ಏನು ಮಾಡಿದ್ರಿ? 80 lakhs, 1 crore ಮಾರಾಟ ಮಾಡಿದ್ರಿ. ಯಾರು ಮಾರಾಟ ಮಾಡಿದ್ರು? ನಾವು ಹೇಳಿದ್ರೆ ಕಾಂಗ್ರೆಸ್ನವರು, ಸರ್ ನೀವು ಸದನದಲ್ಲಿ ಇದ್ರಲ್ಲ, ನಿಮ್ಮ ಸದನ ಮೇಲ್ಮನೆಯಲ್ಲೇ ಅವ್ರು ಉತ್ತರ ಕೊಟ್ಟಿದ್ದು ಅರ್ಗ ಜ್ಞಾನೇಂದ್ರ ಅವರು, ಏನು ನಡೆದೇ ಇಲ್ಲ ಅಂತ. 1 ಸರಿ ಅಲ್ಲ, 6 ಸರಿ ಕೊಟ್ಟಿದ್ದಾರೆ. ಮತ್ತು ಒಂದು IPS ಆಫೀಸರ್ ಅರೆಸ್ಟ್ ಯಾಕಾದ್ರು? ನಿನ್ನೆ ಒಬ್ಬ BJP ಶಾಸಕ ಬಂದು ಹೇಳ್ತಾರೆ, ಒಂದು ಯಾವುದೋ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ, 15 ಲಕ್ಷ ತಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀವಿ ಅಂದರೆ, ಹೌದು ಅದು ನಂದೇ ಧ್ವನಿ ಅಂತ ಹೇಳ್ತಾರೆ. ಮಧ್ಯಸ್ಥಿಕೆ ಅಂದರೆ ಏನು? BJP MLAs ಆರ್ ದೇ ಬ್ರೋಕರ್ಸ್ ಫಾರ್ BJP ಮಿನಿಸ್ಟರ್ಸ್? ವಿಧಾನಸೌಧ ಏನು ವ್ಯಾಪಾರ ಸೌಧ ಮಾಡಿಬಿಟ್ಟಿದ್ದೀರಾ? ಇಸ್ ದಿಸ್ ದ ವೇ ಯು ರನ್ ದ ಗೌರ್ಮೆಂಟ್? ಯುವಕರ ಭವಿಷ್ಯದ ಚೆಲ್ಲಾಟ ಆಡ್ತಾ ಇದ್ದೀರಲ್ರಿ. 54,000 ಜನ, 545 ಹುದ್ದೆಗಳು ಮಾರಿದ್ದೀರಾ. ನಾಚಿಕೆ ಬರೋಲ್ವಾ ನಿಮಗೆ? KPTCL, JEE, AE ಪೋಸ್ಟ್ಗಳಿಗೆ 3,50,000 ಯುವಕರು ಬರ್ತಿದ್ದಾರೆ, ಯುವತಿಯರು ಬರ್ತಿದ್ದಾರೆ. ಅದರಲ್ಲೂ ಹಗರಣ ಆಗಿಲ್ಲ ಅಂತಾರೆ. 20 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ. ಯಾಕೆ ಜುಡಿಷಿಯಲ್ ಪ್ರೋಬ್ ಮಾಡ್ತಾ ಇಲ್ಲ?
ನಾವೇನಾದರೂ ಜುಡಿಷಿಯಲ್ ಪ್ರೋಬ್ ಕೇಳಿದ್ರೆ ಇಲ್ಲ ಕಾಂಗ್ರೆಸ್ ಅವ್ರ ಹೆಸರು ಬರುತ್ತೆ. ಅರೆ ಬರಲ್ರಿ, ನಿಮಗೇನು ಕಾಂಗ್ರೆಸ್ ತಾನೇ ಬರುತ್ತೆ, ಒಳಗಾಕಿ ನಿಮಗೆ ತಾಕತ್ತಿದ್ರೆ. ವೈ ಆರ್ ಯು ಹೆಸಿಟೆಂಟ್? ಜುಡಿಷಿಯಲ್ ಪ್ರೋಬ್ ಮಾಡಲಿಕ್ಕೆ ಯಾಕೆ ಇವ್ರು ಹಿಂಜರುಗ್ತಾ ಇದ್ದಾರೆ? PWD JEನಲ್ಲಿ ಹಗರಣ, ಅಸಿಸ್ಟೆಂಟ್ ಪ್ರೊಫೆಸರ್ನಲ್ಲಿ ಹಗರಣ, ವೆಟನರಿನಲ್ಲಿ ಮತ್ತು ಹಾರ್ಟಿಕಲ್ಚರ್ನಲ್ಲಿ ಹಗರಣ, KPSC ಮತ್ತು KEAನಲ್ಲಿ ನನ್ನ ಪ್ರಕಾರ ಕಳೆದ 2-3 ವರ್ಷದಲ್ಲಿ ಒಂದು 8-10 ನೋಟಿಫಿಕೇಶನ್ ಆಗಿರಬೇಕು. 18ರಿಂದ 20 ಲಕ್ಷ ಯುವಕರು ಯುವತಿಯರು ಈ ಎಕ್ಸಾಮ್ಗಳು ಬರೆದಿದ್ದಾರೆ. ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗಿದೆ. ತನಿಖೆ ಮಾಡೋದು ತಾಕತ್ತಿದೆಯಾ ಈ ಸರ್ಕಾರಕ್ಕೆ? ಕಾಂಗ್ರೆಸ್ನವ್ರು ತಾನೇ ಸಿಕ್ಕಾಕೊಳ್ಳೋದು. ನಿಮ್ಗೇನು ಹೆದರಿಕೆ ಇದೆ? ನಿಮ್ಮ MLAನೇ ಹೇಳ್ತಾ ಇದ್ದೇನೆ, ಧ್ವನಿ ನಂದು, ನಾನು 15 ಲಕ್ಷ ತೊಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀನಿ ಅಂದ್ಬಿಟ್ಟು. ಇದಕ್ಕಿಂತ ಸಾಕ್ಷಿ ಬೇಕಾ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು 40% ಸರ್ಕಾರ ಒಂದ್ಸರಿ ಅಲ್ಲ 2 ಸರಿ ಪತ್ರ ಬರೆದಿದ್ದಾರೆ ರೀ ಮುಖ್ಯಮಂತ್ರಿಗಳಿಗೆ. ರೂಪ್ಸಾ ಅಂದ್ಬಿಟ್ಟು ಏಜೆನ್ಸಿ ಅಸೋಸಿಯೇಷನ್ 13,000 ಸ್ಕೂಲ್ಗಳು ಇದರಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಏನೇ ಶಿಕ್ಷಣದ ನೀತಿ ಮಾಡಬೇಕಾದ್ರೆ ಇವ್ರಿಗೆ ಕರೆಸಿ ಕೂಡಿಸಿ ಅವರಿಗೆ ಸಲಹೆ ಪಡಿತೀರಾ, ಅವರು ನಿಮ್ಮ ವಿರುದ್ಧ ಪತ್ರ ಬರೆದ ತಕ್ಷಣ ಅದು ಅಸೋಸಿಯೇಷನ್ನೇ ಡಿಸ್ಕ್ರೆಡಿಟೆಡ್ ಮಾಡಿಬಿಡ್ತೀರಾ? ಯಾಕೆ ತನಿಖೆ ಕೂಡಿಸ? ಇವತ್ತು ರಚನೆ ಮಾಡಿದ್ದಾರೆ ಅನ್ಸುತ್ತೆ. ನೀನು ಇವತ್ತು CIDದು ಏನೋ ಒಂದು ಸ್ಪೆಷಲ್ ತಂಡ ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಎಜುಕೇಷನ್ನಲ್ಲೂ ಹಗರಣ ಇರೋದು, ಉದ್ಯೋಗ ಕೊಡೋದ್ರಲ್ಲೂ ಹಗರಣ ಇದ್ರು. ಇವತ್ತು IPS IAS ಆಫೀಸರ್ಸ್ ಅರೆಸ್ಟ್ ಆಗ್ತಾ ಇದ್ದಾರೆ. ಕಾರಣ ಏನಿವತ್ತು? ಯುವಕರಿಗೆ ಏನಾದರೂ ನೀವು ಉದ್ಯೋಗ ಕೊಡ್ರಪ್ಪ ಅಂದರೆ ಕೇಸರಿ ಶಾಲ್ ಹಚ್ಬಿಟ್ಟು ನೀವು ಅವರಿಗೆ ಗೋರಕ್ಷಣೆ ಧರ್ಮರಕ್ಷಣೆ ಪಾಠ ಹೇಳ್ಕೊಡ್ತೀರಾ? ನಿಮ್ಮ ಮಕ್ಕಳಿಗೆ ಯಾಕಿಲ್ಲ? ತೆಗೀರಿ. BJP ಮಂತ್ರಿಗಳು MLAಗಳು ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ತೆಗೀರಿ. ಎಲ್ಲರೂ ಅಮೆರಿಕನಲ್ಲಿ ಓದ್ತಾ ಇದ್ದಾರೆ, ಇಂಗ್ಲೆಂಡ್ನಲ್ಲಿ ಓದ್ತಾ ಇದ್ದಾರೆ, ಉದ್ಯಮಿಗಳಾಗಿದ್ದಾರೆ, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಕಟ್ತಾ ಇದ್ದಾರೆ. ಅವರಿಗೆಲ್ಲ ಧರ್ಮರಕ್ಷಣೆ ಇಲ್ಲ, ಗೋರಕ್ಷಣೆ ಇಲ್ಲ. ಎಷ್ಟು ಜನ BJP ಮಂತ್ರಿಗಳು ಶಾಸಕರ ಮಕ್ಕಳು ಗೋಶಾಲೆನಲ್ಲಿ ದುಡಿತಾರೆ ತೋರಿಸ್ಬಿಡಿ ನನಗೆ. ಎಷ್ಟು ಜನ ಈ MLAಗಳು ಗೋಮೂತ್ರ ಕುಡಿತಾರೆ ತೋರಿಸ್ಬಿಡಿ ನನಗೆ. ಎಷ್ಟು ಜನ ಈ ಯಾವುದೋ ಒಂದು ಪೋಷಣೆ ಅಂತ ಬಂದಿದ್ದಲ್ಲ ಯೋಜನೆ, ಎಲ್ಲಿ ನೀವು ಗೋಮಾತೆ ಅವ್ರನ್ನ ಇದು ಮಾಡೋಕ್ಕೆ, ರಕ್ಷಣೆ ಮಾಡಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಇದೇನೋ ಒಂದು ಸ್ಕೀಮ್ ತಂದಿದ್ದಾರೆ. ಎಷ್ಟು ಜನ ಅಡಾಪ್ಟ್ ಮಾಡಿದಾರಪ್ಪ MLAಗಳು? BJP MLAಗಳು. ಗೋಶಾಲೆ ಅಲ್ಲ ಸರ್, ಗೋಶಾಲೆನಲ್ಲಿ ಒಂದು ಹಸುವಿಗೆ ನೀವು ಸಾಕ್ಬೋದು. ಅದಕ್ಕೆ ಒಂದೇನೋ ಒಂದು ಇದು ಇದೆ, ಪೋಷಣೆ ಅಂತ ಯೋಜನೆ ಇದೆ, ಅಡಾಪ್ಷನ್ ಸ್ಕೀಮ್ ಇದೆ. ಎಷ್ಟು ದತ್ತು ತಗೊಳ್ಳಿಕ್ಕೆ ಎಷ್ಟು ಜನ BJP ಮುಂದೆ ಬಂದಿದ್ದಾರೆ ಹೇಳಿ? ಬಡವ್ರ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರ ಮಕ್ಕಳಿಗೆ ಕೇಸರಿ ಶಾಲ್ ಹಾಕ್ಬಿಟ್ಟು ಧರ್ಮರಕ್ಷಣೆಗೆ. ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ಒಳ್ಳೊಳ್ಳೆ ಉದ್ಯಮಿಗಳಾಗಬೇಕು. ಬಡವ್ರ ಮಕ್ಕಳು ಸಾಯ್ಬೇಕಾ ಇವತ್ತು? UP ಮಾಡಲ್ ತರ್ತಾರಂತೆ. UP ಮಾಡಲ್ ಎಷ್ಟು ಜನ ದಕ್ಷಿಣ ಕನ್ನಡದವ್ರು ಹೋಗಿ UPನಲ್ಲಿ ದುಡಿತಾರ್ರಿ? ಜನ ಉದ್ಯೋಗ ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾರೆ ಹೊರತು ಇಲ್ಲಿನ ಜನ ಹೋಗಿ UP ಬಿಹಾರ್ನಲ್ಲಿ ಉದ್ಯೋಗ ಹುಡುಕ್ತಿಲ್ಲ. UP ಮಾಡಲ್ ತರ್ತಾರಂತೆ. ನಾಚಿಕೆ ಬರ್ಬೇಕು. ಇವತ್ತು UPನಲ್ಲಿ ಏನು ಇವತ್ತು ಈ ಅವರ ವಾರಣಾಸಿ ಘಾಟ್ನಲ್ಲಿ ಬೇರೆ ಘಾಟ್ಗಳಲ್ಲೆಲ್ಲ ಲೇಸರ್ ಶೋ ಹೊಡಿತಾ ಇರ್ತಾರಲ್ಲ ರಾಮ ಮಂದಿರ ಇದರಲ್ಲಿ. ಆ ಲೇಸರ್ ಶೋ ದುಡ್ಡೆಲ್ಲ ನಾವು ಕನ್ನಡಿಗರು ಕಟ್ತಾ ಇರೋದು ನೆನಪಿರಲಿ. 15 ಫೈನಾನ್ಸ್ ಕಮಿಷನ್ನಲ್ಲಿ ನಮ್ಗೆ ಆಗ್ತಾ ಇರೋ ಅನ್ಯಾಯದಿಂದ ನಾವು ಏನಾದರೂ 100 ರೂಪಾಯಿ ಕಟ್ತಾ ಇದ್ರೆ ನಮ್ಗೆ ವಾಪಸ್ ಬರ್ತಾ ಇರೋದು 17 ರೂಪಾಯಿ ಅಷ್ಟೇ. ಮಿಕ್ಕಿದ ದುಡ್ಡು ಈ UP ಬಿಹಾರಿಗೆ ಹೋಗ್ತಾ ಇದೆ. ಅವ್ರ ಅಭಿವೃದ್ಧಿ ಆಗಲಿ ಕೊಡೋಣ ಫೆಡರಲ್ ಸ್ಟ್ರಕ್ಚರ್ನಲ್ಲಿ. ಅವರು ನಮ್ಮ ಅಣ್ಣತಮ್ಮದೇ ಕಟ್ಲಿ, ಏನಾದರೂ ಅಣೆಕಟ್ಟನ್ನು ಕಟ್ಲಿ, ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿ. ಅಲ್ಲಿ ಲೇಸರ್ ಶೋ ಮಾಡ್ತಾರಲ್ಲ UP ಯೋಗಿ ಆದಿತ್ಯನಾಥ್ ಅವರು, ಎಲ್ಲ ಕನ್ನಡಿಗರು ದುಡ್ಡ್ರಿ. ಆ UP ಮಾಡಲ್ ತರಬೇಕಂತ ಇದ್ದೀರಾ ಇಲ್ಲಿ? ಕುವೆಂಪು ಅವರ ನಾಡಿದು, ಶಾಂತಿಯ ತೋಟದ ನಾಡಿದು, ಶ್ರೀ ಗುರುನಾರಾಯಣ ಅವರ ನಾಡಿದು. ಕುವೆಂಪುನೂ ಬಿಟ್ಟು ಯಾರಿಗೂ ಬಿಟ್ಟಿಲ್ಲ ಸರ್. ಈಗ ಬಸವಣ್ಣನೇ ಬಿಟ್ಟಿಲ್ಲ ಅಂದರೆ ಕುವೆಂಪುಗೆ ಹೆಂಗೆ ಬಿಡ್ತಾರೆ? ಶಂಕರಾಚಾರ್ಯಗೆ ಬಿಟ್ಟಿಲ್ಲ ಅಂದರೆ ಕುವೆಂಪುಗೆ ಹೆಂಗೆ ಬಿಡ್ತಾರೆ? ಆದ್ದರಿಂದ ದಯವಿಟ್ಟು ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ ದಕ್ಷಿಣ ಕನ್ನಡದ ಜನತೆಗೆ, ಎಸ್ಪೆಷಲಿ ಯುವಕರಿಗೆ, ಈ BJP ಅವರ ಮತ್ತು RSS ಅವರ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ, ಈ ಅವರ ಬಲೆಗೆ ಬೀಳಕ್ಕೆ ಹೋಗಬೇಡಿ. ಮೊನ್ನೆ ಶಿವಮೊಗ್ಗದಲ್ಲಿ ಬಂದಾಗಿತ್ತಲ್ಲ ಕೋಮಗಲಭೆಗಳಿಂದ, ಒಂದು ವರದಿ ಕೊಟ್ಟರು ಸರ್ಕಾರಕ್ಕೆ. 2 ದಿನ ಬಂದಾಗಿದ್ದಕ್ಕೆ 300 ಕೋಟಿ ನಷ್ಟ ಆಯ್ತಂತೆ. ಅದಾನಿ ಅಂಬಾನಿದಲ್ಲ ಅದು ಆಗಿರೋದು ನಷ್ಟ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ಅಂಗಡಿದವರು ಏನಿತ್ತು 300 crores ಶಿವಮೊಗ್ಗ ಅಂತ ಒಂದು ನಗರದಲ್ಲಿ.
ಇಡೀ ರಾಜ್ಯ ಈ ಮಂಗಳೂರು 4-5 ದಿನ ಬಂದಾದರೆ ಎಷ್ಟು ನಷ್ಟ ಆಗ್ಬೋದು ನೀವೇ ಯೋಚನೆ ಮಾಡಿ. ಎಷ್ಟು ಜನಕ್ಕೆ ಎಷ್ಟು ಜನರ ಜೀವನೋಪಾಯ ಹೋಗ್ಬೋದು ನೀವೇ ಯೋಚನೆ ಮಾಡಿ. ಮೊನ್ನೆ ಬೆಂಗಳೂರಿನಲ್ಲಿ ಆದಂಥ ಅವಾಂತರದಿಂದ ಪತ್ರ ಬರೆದಿದ್ರಲ್ಲ ಎಲ್ಲ IT ಕಂಪನಿಗಳು, ಒಂದೇ ದಿನಕ್ಕೆ 225 ಕೋಟಿ ರೂಪಾಯಿ ನಷ್ಟ ಆಗಿದೆ. ಬರೀ ಇಷ್ಟು ಕಂಪನಿ, ಒಂದು 40 ಕಂಪನಿಗೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಎಷ್ಟಾಗಿರುತ್ತೋ ಏನೋ ಆಗುತ್ತೆ. ಆದ್ದರಿಂದ ನಮ್ಮ ಕಡೆ ಎಲ್ಲ ನಾವು ಕಲ್ಯಾಣ ಕರ್ನಾಟಕ ಭಾಗದಿಂದ ಬರ್ತೀವಿ. ನಮ್ಮ ಕಡೆ ಎಲ್ಲ ನಮ್ಮ ಮಕ್ಕಳೆಲ್ಲ ಇಲ್ಲಿ ಬಂದು ಓದ್ತಾರೆ. ಇಲ್ಲಿ ನಿಮ್ಮ ಮಣಿಪಾಲ್ ಇರ್ಬೋದು, ಉಡುಪಿ ಇರ್ಬೋದು. ಯಾಕಂದರೆ ಇಲ್ಲಿ ಪ್ರಬುದ್ಧತೆ ಜಾಸ್ತಿ ಇದೆ ಅಂತ ನಮ್ಮ ಕಡೆ ಜನ ಅಂದ್ಕೊಂಡು ಇಲ್ಲಿ ಕಳಿಸ್ತಾ ಇದ್ದಾರೆ. ಆದರೆ ನಿಮ್ಮದು 100% ಲಿಟ್ರಸಿ ಇರುವಂಥ ಜಾಗದಲ್ಲಿ ಇಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ರಿ. ಮತ್ತು ನಮ್ಮ ಬಸವಣ್ಣನವರ ತತ್ವನೇ ಇಲ್ಲಿ ಸಾರಿಸ್ಬೇಕು, ಗುರುನಾರಾಯಣವ್ರ ತತ್ವನೇ ಇಲ್ಲಿ ಸಾರಿಸ್ಬೇಕಾಗಿದೆ. 100% ಲಿಟ್ರಸಿ ಇರುವಂಥ ನಾಡಿನಲ್ಲಿ ಇಂಥವ್ರಿಗೆ ಯಾಕೆ ಬೆಳೀಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ತುಲನೆ ಮಾಡಿ, ತುಲಾಭಾರ ಮಾಡಿ, ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ, ಯಾರು ಸಮಾಜಕ್ಕೆ ದುಡಿತಾ ಇದ್ದಾರೆ. ಎಸ್ಪೆಷಲಿ ಯುವಕರಿಗೆ ನಾನು ಕೇಳ್ಕೊತಾ ಇರೋದು, ಇದು ಎಜುಕೇಷನ್ ಹಬ್ ಇದೆ, ಇದು ಟೆಕ್ ಹಬ್ ಆಗಲಿಕ್ಕೆ ಸಂಪೂರ್ಣವಾದಂಥ ಏನು ಲಕ್ಷಣಗಳಿವೆ. ನಾನು IT BT ಮಿನಿಸ್ಟರ್ ಇದ್ದಾಗ ಇಲ್ಲಿ ಆ್ಯನಿಮೇಷನ್ ಹಬ್ ಮಾಡಲಿಕ್ಕೆ ಸಂಪೂರ್ಣವಾದಂಥ ಸಹಕಾರ ನೀಡಿದ್ದೀವಿ. ಇಲ್ಲಿ ಸ್ಟಾರ್ಟಪ್ ಹಬ್ ಅಂತ ಮಾಡಲಿಕ್ಕೆ ಇಲ್ಲಿ ಸಾಕಷ್ಟು ಇದು ಉತ್ತೇಜನವನ್ನು ನೀಡಿದ್ವಿ. ಇಟ್ ಈಸ್ ಎಕ್ಸ್ಟ್ರೀಮ್ ಗ್ರೇಟ್ ಪೊಟೆನ್ಷಿಯಲ್. ಆದರೆ ಅನ್ಫಾರ್ಚುನೇಟ್ಲಿ ದ ಯಂಗ್ಸ್ಟರ್ಸ್ ಆರ್ ಬೀಯಿಂಗ್ ಎಂಬ್ರಾಯ್ಲ್ಡ್ ಇನ್ ನೀಡ್ಲೆಸ್ ರಿಲಿಜಿಯಸ್ ನರೇಟಿವ್ಸ್. ಅವಶ್ಯಕತೆನೇ ಇಲ್ಲ. ಜೀವನೋಪಾಯ ಮಾಡೋದು ಬಿಟ್ಟು, ಸಂವಿಧಾನ ಇದೆ ನಮಗೆ ರಕ್ಷಣೆ ಮಾಡೋಕ್ಕೆ, ಆ ಸಂವಿಧಾನ ಬಿಟ್ಟು ಯಾರೂ ಇಲ್ಲ. ಆದರೆ ಇವರು ಹೊಸ ಸಂವಿಧಾನವನ್ನೇ ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಆದ್ದರಿಂದ ನಿಮ್ಮ ಮುಖಾಂತರ ನಾನು ನಮ್ಮ ದಕ್ಷಿಣ ಕನ್ನಡದ ಯುವಕರಿಗೆ ಯುವತಿಯರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಇವರ ಟ್ರ್ಯಾಪಿಗೆ ಬೀಳಲಿಕ್ಕೆ ಹೋಗಬೇಡಿ. ಭಾಳ ಪ್ರಗತಿಪರವಾದಂಥ ನಾಡಿದು, ಪ್ರಗತಿಪರವಾದಂಥ ಸಮಾಜ ಇದು, ಪ್ರಬುದ್ಧ ಸಮಾಜ ಇದು. ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರ್ತದೆ ಆ ಸಮಾಜದ ಮಾತ್ರ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ. ನೀವು ಎಲ್ಲರಿಗೂ ಮಾದರಿ ನಮ್ಮ ಕಡೆ. ಆದರೆ ಹೀಗೆ ನಡ್ಕೋದು ಹೋದರೆ ಅಲ್ಲಿನ ಜನನೇ ಬಂದು ಇಲ್ಲಿ ಸೌಹಾರ್ದತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಆಗಬೇಕಾಗ್ತದೆ. ಆದ್ದರಿಂದ ತಮ್ಮ ಮುಖಾಂತರ ನಾನು ನಮ್ಮ ಯುವ ಸಮುದಾಯಗಳಿಗೆ ಮನವಿ ಮಾಡ್ಕೊಳೋದು ಇಷ್ಟೇ, ದಯವಿಟ್ಟು ನಮ್ಮ ಇತಿಹಾಸವನ್ನು ತಿರ್ಚಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲರೂ ಮುಂದೆ ಬನ್ನಿ ಅಂತ ಕೇಳ್ಕೊತಾ ನಂದು 2 ಮಾತು ಮುಗಿಸ್ತೀನಿ. ತಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಶಿಕ್ಷಕರ ನೇಮಕಾತಿ ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಅವರು ನೋಡಿ ಮೊನ್ನೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಸರ್, BJP ಅವರು. ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂಥ ಎಲ್ಲ ಹಗರಣ ತೆಗಿತಾರಂತೆ. ತೆಗಿಲಿ, ನಾವು ಹೇಳಿ. ಯಾವಾಗ ಸಿದ್ದರಾಮಯ್ಯ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದಾದ್ರೂ ನೀವು ತನಿಖೆ ಮಾಡಿ ಒಳಪಡಿಸಿ, ನಾವು ರೆಡಿ ಇದ್ದೀವಿ. ಈ ಸರ್ಕಾರ ಹೆಂಗೆ ನಡೀತಾ ಇದೆ ಅಂದರೆ ಯಾರು ಜಾಸ್ತಿ ಮಾತಾಡ್ತಾರೆ ಅವ್ರ ವಿರುದ್ಧ ನೋಟಿಸ್ ಕೊಡ್ತಾರೆ. PSI ಹಗರಣದಲ್ಲಿ ನಾನು ಬಯಲು ಮಾಡಿದ್ದಕ್ಕೆ ನನಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಈಗ BJP ಶಾಸಕನ ಹೇಳಿದನಲ್ಲ ದುಡ್ಡು ತೊಗೊಂಡಿದ್ದಂತ, ಅವ್ರಿಗೆ ನೋಟಿಸ್ ಕೊಡ್ತೀರಾ, ಡೈರೆಕ್ಟ್ ಜೈಲಿಗೆ ಕಳಿಸ್ತೀರಾ? ವಿ ಆರ್ ಓಪನ್ ಟು ಎನಿ ಇನ್ವೆಸ್ಟಿಗೇಷನ್. ಬಟ್ ಇವಾಗ ಸದ್ಯ ಪ್ರಸ್ತುತವಾಗಿ ವೈ ಆರ್ ದೇ ನಾಟ್ ರೆಡಿ ಫಾರ್ ಜುಡಿಷಿಯಲ್ ಎನ್ಕ್ವೈರಿ ಅಷ್ಟೇ ಕೇಳ್ಬಿಡಿ ಅವರಿಗೆ. ಇಲ್ಲಿ ಮೋದಿ ಬಂದು ಏನು ಮಾಡಲಿಲ್ಲ ಅಂತ ಹೇಳ್ತೀವಿ. 3800 ಕೋಟಿ ರೂಪಾಯಿ ಯೋಜನೆ ನಾವು ಜನರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಯಾವ ಜನರಿಗೆ ನಿಮ್ಗೆ ಲಾಭ ಆಯ್ತಾ? ತೋರಿಸ್ಬಿಡಿ. PSUಗೆ ಅದೇನೋ ಆಗ್ತಾ ಇದೆ, ಇಲ್ಲ ಅದು ಒಪ್ತೀನಿ ನಾನು. ಸಾರ್ವಜನಿಕರಿಗೆ ಇವಾಗ ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಮೋದಿಯವರು ಕಳೆದ 3 ವರ್ಷ ಅಲ್ಲ, ಕಳೆದ 8 ವರ್ಷದಿಂದ ಏನು ಮಾಡಿಲ್ಲ. ಯಾರು ಸಣ್ಣ ರೈತರ ಖುಷಿಯಾಗಿದ್ದಾರಾ? ಟ್ರೇಡರ್ಸ್ ಖುಷಿಯಾಗಿದ್ದಾರಾ? ಬಿಸ್ನೆಸ್ ಮ್ಯಾನ್ ಖುಷಿಯಾಗಿದ್ದಾರಾ? ಸಾರ್ವಜನಿಕರು ಖುಷಿದಾರಾ? ಬೆಲೆ ಏರಿಕೆ ಎಷ್ಟಾಗಿದೆ ಈಗ? ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರು, ಯಾರು ಖುಷಿಯಾಗಿದ್ದಾರೆ? ಎಲ್ಲದಕ್ಕೂ ಟ್ಯಾಕ್ಸು, ಸತ್ರೂ ಟ್ಯಾಕ್ಸ್ ಸರ್. ಈಗ ಆ ಶವಗ್ರಹಕ್ಕೂ ಈಗ 18% ಟ್ಯಾಕ್ಸ್ ಆಗಿದೆ. ಸತ್ರೂ ನಮ್ಗೆ ನೆಮ್ಮದಿ ಇಲ್ಲ. ಇಲ್ಲ, ನಾನು ಕೇಳಿದ್ಮೇಲೆ ಚಾರ್ಜ್ ಶೀಟ್ ಎಲ್ಲ ಆಗಿದೆ. ನಂದು ಒಂದೇ ಮನವಿ ಅಂದರೆ, ಕಟೀಲ್ ಸಾಹೇಬರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕವಾಗೂ ಟೀಕೆ ಮಾಡ್ತಾರೆ. ಈ ಬಿಟ್ಕಾಯಿನ್ ಬಂದಾಗ ಯಾಕೆ ಸೈಲೆಂಟ್ ಆಗ್ತಾರೆ ಅಂತ ಅಷ್ಟೇ ನನ್ನ. ಇಲ್ಲ, ನನ್ಗೆ ಅವ್ರ ಹತ್ರ ಮಾಹಿತಿ ಇದೆಯಾ ಅಂತ ಕೇಳೋಕ್ಕಷ್ಟೇ. ನೀವು ಕೇಳಬೇಕು, ನಾನು ಕೇಳಿ ಸಾಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ತಗೋತಾ ಇದ್ದೀನಿ ನಾನು. ರಾಜ್ಯಾಧ್ಯಕ್ಷರಲ್ವಾ? ನಾನು ಹೇಳಿದ್ದೀನಿ,
ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಡೇ ಒನ್ನಿಂದ ಏನು ಹೇಳ್ತಾ ಇದ್ದೀನಿ ಸರ್, ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಈ ಬಿಟ್ಕಾಯಿನ್ ವಿಷಯ ಸರಿಯಾಗಿ ತನಿಖೆ ಆಗಲಿ, ಪಾರದರ್ಶಕವಾಗಿ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಈ ಸರ್ಕಾರ ಬೀಳುತ್ತೆ. ಯಾಕೆ ಮಾಡ್ತಾ ಇಲ್ಲ ಹೇಳಿ? PSI ಹಗರಣ ಮಾಡಿದ್ರು ಸರ್ಕಾರ ಬೀಳುತ್ತೆ. ಈಗ ನನಗೊಂದು ಕೇಳಬೇಕಿತ್ತು, PSI ಹಗರಣದಲ್ಲಿ ಮತ್ತು ಈಗ KPTCL ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಯಾಕೆ? ಉತ್ತರ ಕರ್ನಾಟಕ ಇಲ್ಲ, ಹಾಗೇನೆ ಹೌದು. ಈಗ ಯಾರೆಲ್ಲ PSI ಅಲ್ಲಿ ಇಲ್ಲ ಬೆಂಗಳೂರದವರು ಇದ್ದಾರೆ. ಇಲ್ಲ, ಸೆಂಟರ್ಸ್ ವೈಸ್ ತನಿಖೆ ನಡೀತಾ ಇದೆ. 90% ಎಲ್ಲ ಇದ್ದವರೆಲ್ಲ ಜಾಸ್ತಿ ಆಗಿ ಉತ್ತರ ಕರ್ನಾಟಕ ಯಾಕೆ ಅಂತ ಇಲ್ಲ, ಅದು ಯಾಕಂತ ಹೇಳ್ತೀನಿ ಕೇಳಿ. ಇವರು ತನಿಖೆ ಮಾಡ್ತಾ ಇರೋದು ಬರೇ ಆ ಭಾಗದ ಸೆಂಟರ್ಸಿಗಷ್ಟೇ. ಅಲ್ಲ ಅಲ್ಲಿ ಬೆಂಗಳೂರಿನಲ್ಲಿ ಇಲ್ಲ ಬೆಂಗಳೂರಿನಲ್ಲೂ ನಡೆದಿದೆ. ಬೆಂಗಳೂರು ಸೆಂಟರ್ನಲ್ಲಿ ಇದು ಮಾಡಿದಾಗ ಒಂದು 30 ಜನ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಸೆಂಟರ್ನಲ್ಲೂ ಅರೆಸ್ಟ್ ಆಗಿದ್ದಾರೆ. ಅವ್ರೇನು ಮಾಡ್ಬೇಕಂದಿದ್ರು, ಬರೇ ಒಂದೆರಡು ಸೆಂಟರ್ನ ತೋರಿಕೆಗೋಸ್ಕರ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಆಗಿಲ್ಲ. ಯಾಕಂದರೆ ನಮ್ಮ ಪಕ್ಷದ ವತಿಯಿಂದ ಕಾನ್ಸ್ಟೆಂಟ್ ಆಗಿ ಇದರಿಗೆ ನಾವು ಪ್ರೆಷರ್ ಹಾಕ್ತಾ ಇದ್ದೀವಿ. ಅದಕ್ಕೆ ಇವತ್ತು ಬೇರೆ ಬೇರೆ ಸೆಂಟರ್ ಬೆಳಗಾಂನಲ್ಲಾಗಿದೆ, ಹುಬ್ಳಿನಲ್ಲಾಗಿದೆ, ಬೆಂಗಳೂರಿನಲ್ಲಾಗಿದೆ, ಮೈಸೂರ್ದು ನಡೀತಾ ಇದೆ, ಗುಲ್ಬರ್ಗಾದ ನಡೀತಾ ಇದೆ. ಹೈಯೆಸ್ಟ್ ಅರೆಸ್ಟ್ ಆಗಿರೋದು ಬೆಂಗಳೂರಿನಲ್ಲೇ. ಮತ್ತು ನೀವು KPTCL ಹೇಳಿದ್ದು ಅದು ಬೆಳಗಾವಿನಲ್ಲಿ, ಗದಗ್ನಲ್ಲಿ ಆಗಿದೆ. ಬೆಳಗಾವಿನಲ್ಲಿ ಒಂದು 5-6 ಜನ ಆಗಿದ್ದಾರೆ, ನಿಮ್ಮ ಗದಗ್ನಲ್ಲಾಗಿದ್ದಾರೆ, ಬೆಂಗಳೂರಿನಲ್ಲಿ ಕೂಡ ಆಗಿದ್ದಾರೆ. ಬಟ್ ಇದನ್ನ ಯಾರಿಗೆ ಹೋಗ್ತಾ ಇತ್ತು ಸರ್? ಇವರೆಲ್ಲ ಮಧ್ಯವರ್ತಿಗಳಲ್ಲ, ಇವರೆಲ್ಲ ಮಿಡಲ್ ಮ್ಯಾನ್ನು. ಯಾರಿಗೆ ಕೊಡ್ತಾ ಇದ್ರು ದುಡ್ಡು? ಎಕ್ಸಾಮ್ ಸೆಂಟರ್ ಯಾರು ಫಿಕ್ಸ್ ಮಾಡ್ತಾರೆ? ಯಾವ ಅಭ್ಯರ್ಥಿ ಯಾವ ಎಕ್ಸಾಮ್ ಸೆಂಟ್ರಿಗೆ ಕೊಡ್ಬೇಕಂತ ಯಾರು ಫಿಕ್ಸ್ ಮಾಡ್ತಾರೆ? ಸರ್ಕಾರದ ವಿವೇಚನೆ ಇಲ್ಲ ಅಂದರೆ ಆಗುತ್ತಾ ಇದು? ಸೊ ದಟ್ಸ್ ವೈ ವಿ ಆರ್ ಆಸ್ಕಿಂಗ್ ಫಾರ್ ಅ ಕ್ಲೀನ್ ಇನ್ವೆಸ್ಟಿಗೇಷನ್. ಒಂದು ಯಾವುದೋ ಸ್ಪೆಷಲ್ ತಂಡ ರಚನೆ ಮಾಡಿ, ಲೆಟ್ ಇಟ್ ಬಿ ಮಾನಿಟರ್ಡ್ ಬೈ ಅ ಸಿಟ್ಟಿಂಗ್ ಆರ್ ಅ ರಿಟೈರ್ಡ್ ಜಡ್ಜ್. ಸಿಟ್ಟಿಂಗ್ ಜಡ್ಜ್ ಇಸ್ ಬೆಸ್ಟ್. ಈಗ ಮುರುಘಾಶ್ರೀ ಅವ್ರದ್ದೊಂದು ಇಶ್ಯೂ ಆಗಿ ಕಾಂಗ್ರೆಸ್ ಸ್ಪಷ್ಟ ನಿಲುವು ಕೊಡ್ತಾ ಇದೆ. ಇಲ್ಲ, ನಾನೇ ಹೇಳಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ. ಆ್ಯಸ್ ಅ 1 ಸೆಕೆಂಡ್ ಸರ್, ಇಫ್ ಐ ಮೇ ಕಂಪ್ಲೀಟ್. ಆ್ಯಸ್ ಅ ಚೇರ್ಪರ್ಸನ್ ಆಫ್ ದ ಮೀಡಿಯಾ ನಾನೇ ಹೇಳಿದ್ದೆ ಅವಾಗ, ಸೇಯಿಂಗ್ ದಟ್ ಏನೇ ಇದ್ರೂ ಕೂಡ ಆರೋಪಗಳು ಗಂಭೀರವಾಗಿರೋದು, ನ್ಯಾಯಯುತವಾಗಿ ತನಿಖೆ ಆಗಲಿ, ಸಂವಿಧಾನಿಕವಾಗಿ ನ್ಯಾಯ ಕೊಡಿಸಿ ಅಂತ ನಾವೇ ಹೇಳಿರೋದು. ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ. ಸ್ಪಷ್ಟವಾದಂಥ ನಿಲುವು ಅಂದರೆ ಇದಕ್ಕಿಂತ ಸ್ಪಷ್ಟವಾಗಿರೋದು. ಹೆಚ್ಚಾಗಿ ವಿರೋಧಿಗಳು ಬರ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಸ್ಪಷ್ಟವಾಗಿ ನೀವು ಯಾಕಂದ್ರೆ ಬಾಲಕಿಯರ ಪರ ನಿಂತ್ಕೋತಾ ಇಲ್ಲ. ಇಲ್ಲ, ಸಿ ವಿ ಆರ್ ವೆರಿ ಕ್ಲಿಯರ್. ಚಾರ್ಜಸ್ ಆರ್ ದೇರ್. ಅದು ಕಾನೂನು ಪ್ರಕಾರ ಏನೇನು ಆಗಬೇಕು ಅದು ಯಾರೇ ಇರ್ಬೋದು, ಯಾರಿಗೂ ಕೂಡ ಅದಕ್ಕೆ ಬಿಡುವಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಂದ್ಬಿಟ್ಟು ಡೇ ಒನ್ನಿಂದ ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈಗ ಬೆಳಗಾವಲ್ಲಿ ಒಂದು ಅದೇ ಥರದ ಇಶ್ಯೂ ಬಂದಿದೆ, ಯಾವುದು? ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ರು ಸ್ವಾಮಿ. ನಾನು ಇವತ್ತು ಬೆಳಿಗ್ಗೆ ಓದಿದೆ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಪದೇ ಪದೇ ಹೇಳ್ತೀರಿ ಅಂದ್ರೆ ಇವರು BJP ಅವರು ಸಂಘ ಪರಿವಾರದವರು ಧರ್ಮ ರಾಜಕೀಯ ಮಾಡ್ತೇವೆ ಅಂತ. ಅದನ್ನು ತಡೆಯೋ ಪ್ರಯತ್ನ ಆದ್ರೆ ಧರ್ಮ ತಪ್ಪು ಅಂತಾದ್ರೆ, ಧರ್ಮ ರಾಜಕಾರಣ ತಪ್ಪು ಅಂತಾದ್ರೆ ನಿಮ್ಮ ಕಡೆಯಿಂದ ಸಾರಿ, ಧರ್ಮ ರಾಜಕಾರಣ ತಪ್ಪು ಅಂತಾದ್ರೆ ತಡೆಯೋ ಪ್ರಯತ್ನ ಒಂದು ಕಡೆಯಿಂದ ನೋಡಿ, ನಾವು ಸಂವಿಧಾನದ ಪರವಾಗಿದ್ದೀವಿ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮವಾದಂಥ ಅವಕಾಶ ಇದೆ. ಬಸವಣ್ಣ ತತ್ವದ ಮೇಲೆ ನಮ್ಮ ಸಂವಿಧಾನ ಆಧಾರ, ಸಮಬಾಳು ಸಮಪಾಲು. ಆದರೆ ಇವರ ಸಿದ್ಧಾಂತದ ನಮಗೆ ವಿರುದ್ಧ ಏನಂದರೆ, ಇವ್ರ ಸಿದ್ಧಾಂತದಲ್ಲಿ ಬರೇ ಒಂದೇ ಒಂದು ಧರ್ಮಕ್ಕೆ ಮಾತ್ರ ಆದ್ಯತೆ ಇದೆ. ಬೇರೆಯವ್ರು ಯಾರೂ ಕೂಡ ಇದರಲ್ಲಿ ಅವಕಾಶ ಇಲ್ಲ. ಎವ್ರಿಬಡಿ ಎಲ್ಸ್ ಇಸ್ ಅ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್. ಅದು ಸಂವಿಧಾನದ ವಿರುದ್ಧವಾದಂಥ ತತ್ವ ಸಿದ್ಧಾಂತ, ಅದ್ರ ವಿರುದ್ಧವಾಗಿದೆ. ಸೊ ನಮ್ಮ ಹೋರಾಟ ಏನಿದೆ, ಸಂವಿಧಾನವಾದ ಮೌಲ್ಯಗಳನ್ನು ಉಳಿಸುವ ಹೋರಾಟ ಇದೆ. ಈಗ ನೆಕ್ಸ್ಟ್ ಇಲೆಕ್ಷನ್ಗೆ ಈ ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಪಟ್ಟಾಗಿ ಈ ಯುವಕರಿಗೆ ಅರ್ಧದಷ್ಟು ಯುವಕರಿಗೆ ಅವಕಾಶ ಕೊಡ್ತಾರೆ. ಇಲ್ಲ, ಖಂಡಿತ. ಅದು ರಾಹುಲ್ ಗಾಂಧಿ ಅವರ ಆಶಯ ಕೂಡ ಅದೇ ಇರೋದು. ಹೆಚ್ಚು ರೀತಿಯಲ್ಲಿ ಯುವಕರು ರಾಜಕೀಯಕ್ಕೆ ಬರಬೇಕು. ಅವರ ಒಂದು ಅದಕ್ಕೆ ಹಿರಿಯರೆಲ್ಲ ಒಪ್ಪಿಗೆ ಇರುತ್ತೆ, ಯಾಕೆ ಇರೋದಿಲ್ಲ? ಹಿರಿಯರೆಲ್ಲ ಬಿಟ್ಟು ಹೋಗ್ತಾರೆ. ಮಾಡ್ತಾರಲ್ಲ. ಇಲ್ಲೇ ಉದಾಹರಣೆ ಇದಾರಲ್ಲ, ಹೋಗ್ತಾ ಇದಾರಲ್ಲ. ಅಭಯ್ ಸಾಹೇಬ್ರು ಅಭಯಣ್ಣನೇ ಮಾಡಿದ್ರಲ್ಲ ತ್ಯಾಗ. ಅಲ್ಲ, ನಿಮ್ಮನ್ನ ಹಿರಿಯರೇ ಬಿಟ್ಟು ಹೋಗ್ತಾ ಇದಾರಲ್ಲ. ಯಾರು ಒಬ್ಬೊಬ್ಬರೊಬ್ಬರು ಬಿಟ್ಟು ಹೋಗ್ತಾ ಇದಾರಲ್ಲ. ನೋಡಿ, ನಮ್ಮ ಪಕ್ಷ ಇರೋದು 130-140 ವರ್ಷದ್ರಿ. ಎಷ್ಟೊಂದು ಜನ ಬಂದಿದ್ದಾರೆ, ಹೋಗಿದ್ದಾರೆ. ಯಾರು ಕೂಡ ಲಾಭ ತಗೊಳ್ಳಾರ್ದೆ ಬಿಟ್ಟಿಲ್ಲ. ಅನ್ಯಾಯ ಆಗಿದೆ ಅಂತ ಬಿಟ್ಟಿಲ್ಲ, ಸ್ವಂತ ಸ್ವಾರ್ಥಕ್ಕೆ ಬಿಟ್ಟಿರ್ಬೋದು. ಯಾವ ಕಾರಣ ಏನು ಹೇಳಿ ಬಿಡೋಕ್ಕೆ?
ಯಾರು ನೀವು ಗುಲಾಂ ನಬಿ ಸಾಹೇಬ್ರು ಹೇಳ್ತಾ ಇದ್ದೀರಾ, ಲಕ್ಷ್ಮೀನಾರಾಯಣದವ್ರದ್ದು ಹೇಳ್ತಾ ಇದ್ದೀರಾ, ಎಲ್ಲದೂ ಇದ್ದೇ ಇರ್ತದೆ ಸಹಜವಾಗಿ. ಗುಲಾಂ ನಬಿ ಸಾಹೇಬ್ರಿಗೆ ನಾವು ಏನೂ ಮಾಡೇ ಅಲ್ವಾ? ಈಗ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಇಲ್ಲ ಕೇಳಿ, ಈಗ ಫಂಡಮೆಂಟಲ್ ಇಶ್ಯೂಸೇ ನಾನು ಹೇಳ್ತೀನಿ ಕೇಳಿ. ಅವರಿಗೆ ಮುಖ್ಯಮಂತ್ರಿ ಮಾಡಿದ ತಪ್ಪ, ಅವ್ರು ಸೋತಾದ್ಮೇಲೆ ಮಹಾರಾಷ್ಟ್ರದಿಂದ MP ಮಾಡಿದ ತಪ್ಪ, ಅದಾದ್ಮೇಲೆ ರಾಜ್ಯಸಭಾ ಮಾಡಿದ ಪನಿಷ್ಮೆಂಟ್ ಆಯ್ತಾ? ರಾಜ್ಯಸಭಾ ಆದ್ಮೇಲೆ ಅಪೋಸಿಷನ್ ಲೀಡರ್ ಮಾಡಿದ ತಪ್ಪಾಯ್ತಾ? UPA ನಲ್ಲಿ 2 ಸರಿ ಮಂತ್ರಿ ಮಾಡಿದ ಪನಿಷ್ಮೆಂಟ್ ಅವರಿಗೆ ಎಲ್ಲಾನು ಎಲ್ಲ ನಿಮ್ಗೆ ಅನ್ನಿಸ್ತಾ ಇಲ್ವಾ ಈಗ? ಯಾವುದು ನೀವು ಕಾಂಗ್ರೆಸ್ ಆ ರೀತಿ ಮಾಡೋದೇ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಅದು ನೀವು ಆ ರೀತಿ ಅಧಿಕಾರ ಅವಾಗ ದುಡ್ದಿದ್ದಾರೆ ಪಕ್ಷಕ್ಕೆ ಮಾಡ್ತಾ ಇದ್ದೀರಿ ಅಂತ ಅನ್ಸಲ್ವಾ ನಿಮಗೆ? ನೋಡಿ, ಪಕ್ಷಕ್ಕೆ ದುಡ್ದಿದ್ದಾರೆ ಅವರು, ಯೂತ್ ಕಾಂಗ್ರೆಸ್ ಇಂದ ಬಂದಿರೋದು, ಏನೋ ಅನುಭವಿಸಿದ್ರೆ ಈಗೇನೋ ಮನಸ್ಥಿತಿ ಬದಲಾಗಿರ್ಬೋದು. ಈಗ ಅವ್ರು ಹೋಗಿ ಅವ್ರ ಸ್ವಂತ ಪಕ್ಷ ಕಟ್ಟಿದ್ರು. ನಾವು ಜಮ್ಮು ಕಾಶ್ಮೀರ ಕಾಂಗ್ರೆಸ್ಸೇ ಕಟ್ಟಿ ಅಂತ ಹೇಳಿದ್ವಿ, ಅವರಿಗೆ PCC ಅಧ್ಯಕ್ಷರು ಮಾಡಕ್ಕೆ ರೆಡಿ ಇದ್ರು, ಅವರೇ ತಿರಸ್ಕಾರ ಮಾಡಿದ್ದು. ನಾವು ಅದನ್ನೇ ಕೇಳೋದು, ಈಗ ಕೊಟ್ಟವರಿಗೆ ನೀವು ಅಧಿಕಾರ ಕೊಡ್ತೀರಿ, ಅವರ ಮಕ್ಕಳೇ ಬೆಳಿತಾರೆ, ಇದಕ್ಕೆ ಇತ್ತೀಚೆಗೆ ಹಾಕ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ತಗೊಳುತ್ತಾ? ಈಗ ಒಂದು ಕಾಲದಲ್ಲಿ ಇವರು ಯುವಕರೇ ಇದ್ರಲ್ಲ, ಅವಾಗ ಗುಲಾಂ ನಬಿ ಆಜಾದ್ ಅವರು ಯುವಕರೇ ಇದ್ರಲ್ರಿ. ಅದಾದ್ಮೇಲೆ ಯಾರು ಬೆಳೆಸೇ ಅಲ್ವಾ ನಾವು? ಜ್ಯೋತಿರಾದಿತ್ಯ ಸಿಂಧಾನು ಇಲ್ಲೇ ಬೆಳೆದು ಹೋದ್ರು, ಪೈಲಟ್ ಅವರು ಇಲ್ಲೇ ಬೆಳೆದ್ರೆ, ನಮ್ಮಂಥವ್ರು ಇದ್ದಾರೆ, ಇಲ್ಲಿ ಮಿಥುನ್ ರಾಯ್ ಅಂತವ್ರು ಇದ್ದಾರೆ, ಎಲ್ಲರಿಗೂ ಅವಕಾಶ ಇದೆ. ನಾವು ಅದನ್ನೇ ಕೇಳಿದ್ದು, ಬೆಳೆಸಿದವರನ್ನೇ ಬೆಳೆಸ್ತದೆ ಕಾಂಗ್ರೆಸ್, ಹೊಸ ಪೀಳಿಗೆ ಅವಕಾಶ ಇಲ್ಲ. ನಿಮ್ದು ನಿಮ್ಮ ಯೂತ್ ABVP ತರ ನಿಮ್ಮಲ್ಲೂ ಇದೆ, ಎಷ್ಟು ಜನರಿಗೆ ಅದರಿಂದ ಬಂದು ಅವಕಾಶ ಆಗತ್ತೆ? ಈಗ ನಿಮ್ಮ ಇಲ್ಲೇ ಕಾರ್ಪೊರೇಟರ್ಸ್ ತಗೊಳ್ಳಿ, ಅಲ್ಲ ಅದರಲ್ಲಿ ಅಧ್ಯಕ್ಷರಾಗೋರು ಇಲ್ಲಿ 13 ಜನ ಕಾರ್ಪೊರೇಟರ್, 7 ಜನ ಯೂತ್ ಕಾಂಗ್ರೆಸ್ ಅವರು ಇದಾರಲ್ಲ. ಯಾವ ಅಧ್ಯಕ್ಷರು? ABVP ತರವೇ ಯಾವುದೇ ರಾಜಕೀಯ ಹಿನ್ನೆಲೆ. ಈಗ ಎಲೆಕ್ಷನ್ ಇದೆ ಅಲ್ಲ, ಅವರಲ್ಲಿ ಎಲೆಕ್ಷನ್ ಇದೆ, ಯೂತ್ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್. ನಾನು ಸೋತಿಲ್ವಾ ಎಲೆಕ್ಷನ್? ನಾನು ವೈಸ್ ಪ್ರೆಸಿಡೆಂಟ್ ಸರ್, ರಿಜ್ವಾನ್ ಗೆದ್ದಿದ್ದ. ಇದಕ್ಕಿಂತ ಏನು ಉದಾಹರಣೆ ಬೇಕು? ಇಲ್ಲ, ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನಾನು ಕುತ್ಕೊಂಡು ನಾನು ಉತ್ತರನ ಕೊಡ್ತಾ ಇದ್ದೀನಿ. BJP ಅವ್ರಿಗೆ ಕೇಳಿ. ಈಗ ಹೆಚ್ಚು ಕುಟುಂಬ ರಾಜಕೀಯ ಇರೋದು BJPನೆಲ್ಲ ಕಾಂಗ್ರೆಸ್ನೆಲ್ಲ. ಒಂದ್ಸರಿ ತಾವು ಮೇಲ್ಮನೆ ಮತ್ತು ಕೆಳಗೆ ಮನೆ ನೋಡ್ಬಿಡಿ, ಪಾರ್ಲಿಮೆಂಟಲ್ಲಿ ನೋಡ್ಬಿಡಿ. ಅವಾಗ ನಾನು ನೀವು ಹೇಳಿದೆಲ್ಲ ಒಪ್ತೀನಿ ನಾನು. ಶೆಟ್ಟರ್ ಅವ್ರದ್ದು ಬ್ರದರ್ಸ್ ಇಲ್ವಾ? ಎಲ್ಲರೂ ಇದ್ದಾರೆ. ಶಿವಮೊಗ್ಗದಲ್ಲಿ CM ಸೂಪರ್ CM ಯಾರಿದ್ರಿ? ಈ GST ಹೊಡ್ತಾ ಅಂದ್ರೆ ಇನ್ನೊಂದು VST ಹೊಡ್ತಾ ಇತ್ತಲ್ಲ ಇಲ್ಲಿ ಸರ್. ಇಲ್ಲ, ನಾನು ಅದೇ ಹೇಳ್ತಾ ಇರೋದು, ಹಾಗಿಲ್ಲ. ನೀವು ದಯವಿಟ್ಟು ನೀವು ನೋಡಿ, ಈಗ ನೀವು ಕೇಳಿದ್ರಿ, ಈಗ ಯೂತ್ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್ ಆಯ್ತು, ಐ ಲಾಸ್ಟ್ ದ ಎಲೆಕ್ಷನ್, ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಅದರಲ್ಲಿ. ಪ್ರೆಸಿಡೆಂಟ್ ಮಾಡಿದಾರಲ್ಲ ಒಬ್ಬ ಸ್ವಲ್ಪ ದಿವಸ ಒಬ್ರು ಯಾವ್ದ್ರಲ್ಲಿ ಇದೆಯಲ್ಲ, ಈಗ ಈ ಪ್ರೆಸೆಂಟ್ ಸಿಸ್ಟಮ್, ಈ ಪ್ರೆಸೆಂಟ್ ಅಧ್ಯಕ್ಷರು ಯಾವ್ದು? ಯೂತ್ ಕಾಂಗ್ರೆಸ್ ಅದಕ್ಕೆ ಎಲೆಕ್ಷನ್ ಕಮಿಷನ್ ಇದೆ, ಅವ್ರ ನಿರ್ಧಾರ ತಗೊಂಡಿದ್ದು ನಾವಲ್ಲ. ದೇರ್ ಇಸ್ ಎ ಎಲೆಕ್ಷನ್ ಕಮಿಷನ್ ಫಾರ್ ದಟ್ ಸರ್. ರಿಟೈರ್ಡ್ ಎಲೆಕ್ಷನ್ ಕಮಿಷನರೇ ಇರೋದು ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಕೆಲವು ದಿನಗಳ ಹಿಂದೆ ದಕ್ಷಿಣ ಕನ್ನಡಕ್ಕೆ ಪ್ರಧಾನಿ ಮೋದಿಯವರು ಬಂದಿದ್ದರು. ಈ ಮೋದಿಯವರ ಆಗಮನದಿಂದ ನಮ್ಮ ದಕ್ಷಿಣ ಕನ್ನಡದ ಜನರು ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಕೊನೆಯ ಪಕ್ಷಕ್ಕನ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಅಚ್ಚೇ ದಿನ ನೋಡ್ಬೋದು ಅಂದ್ಬಿಟ್ಟು ನಿರೀಕ್ಷೆನಲ್ಲಿದ್ದರು. ಆದರೆ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವುದೇ ಒಂದು ಭರವಸೆ ಕೂಡ ಈಡೇರಲಿಲ್ಲ. ಇವತ್ತು ಜನರಲ್ಲಿ ನಿರೀಕ್ಷೆ ಏನಿತ್ತು, ಮತ್ತು BJP ಕಾರ್ಯಕರ್ತರಲ್ಲಿ ವಿಶೇಷವಾಗಿ ನಿರೀಕ್ಷೆ ಏನಿತ್ತು ಅಂದರೆ, ಇದು ದಕ್ಷಿಣ ಕನ್ನಡ ಕರಾವಳಿ ಭಾಗ ಏನಿದೆ, ಇದು ಅವರ ಸಿದ್ಧಾಂತದ ಒಂದು ಪ್ರಯೋಗಾಲಯ ಆಗಿದೆ. ಇಟ್ಸ್ ಅ ಲ್ಯಾಬೊರೇಟರಿ. ಅದಕ್ಕೆ ಹೆಚ್ಚು ರೀತಿಯಲ್ಲಿ ನಮಗೆ ಸಹಕಾರ ನೀಡಬಹುದು, ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ಬೋದು, ನಮ್ಮ ಭರವಸೆಗಳೆಲ್ಲನೂ ಈ ಡಬಲ್ ಇಂಜಿನ್ ಸರ್ಕಾರ ಈಡೇರಿಸ್ಬೋದು ಅಂದ್ಬಿಟ್ಟು ಅವರಿದ್ದರು. ಆದರೆ ಮೋದಿಯವರು ಬಂದು ಭಾಷಣ ಹೊಡೆದು ಹೋದ್ಮೇಲೆ ಜನರಿಗೆ ಅರಿವಾಗ್ಬಿಟ್ಟಿದೆ, BJP ಕಾರ್ಯಕರ್ತರಿಗೆ ವಿಶೇಷವಾಗಿ ಅರಿವಾಗ್ಬಿಟ್ಟಿದೆ, ಈ ಡಬಲ್ ಇಂಜಿನ್ ಸರ್ಕಾರದಿಂದ ಬರೀ ಡಬಲ್ ಧೋಕಾ ಆಗ್ತಾ ಇದೆ ವಿನಃ ಜನರ ಅಭಿವೃದ್ಧಿ, ಈ ಪ್ರದೇಶದ ಅಭಿವೃದ್ಧಿ ಇವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು. ಈ ಮೊದಲೇ ಬೇಡಿಕೆ ಬಹಳಷ್ಟು ಜನರ ನಿರೀಕ್ಷೆ. ನಾನು ಯಾಕಂದರೆ ಸಂವಹನ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾನು ಅಧ್ಯಕ್ಷನಾಗಿರೋದ್ರಿಂದ ನನ್ನ
ಈ ಸೋಷಿಯಲ್ ಮೀಡಿಯಾನಲ್ಲಿ ಕೆಲವು ಜನ ಭಾಳಷ್ಟು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಭಾಳಷ್ಟು ಜನರ ಬೇಡಿಕೆ ಏನಿತ್ತು ಅಂದರೆ ತುಳು ಭಾಷೆ ಎಂಟನೇ ಪರಿಚಿತ ಸೇರ್ಪಡೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಟಿದ್ರು. ಅವರು ತುಳುನಲ್ಲೂ ಮಾತಾಡ್ತಾರಂತ ಭಾಳಷ್ಟು ಜನ ಅಂದ್ಕೊಂಡ್ರು. ಯಾಕಂದರೆ ಎಲ್ಲ ಕಡೆ ಹೋದಾಗೆಲ್ಲ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾರಂತ. ಇಲ್ಲಿ ಕನ್ನಡನೂ ಬಿಡಿ ತುಳುನೂ ಮಾತಾಡಿಲ್ಲ ಇವರು. ಸೊ ಪಾಪ ಭಾಳಷ್ಟು ಜನ ನಿರಾಸೆ ಆಗಿದ್ರು ಅದನ್ನು. ಮತ್ತು ನನಗೆ ಆಶ್ಚರ್ಯ ಏನಪ್ಪ ಅಂದರೆ ಈ ಭಾಗದಲ್ಲಿ ಬಂದು CM ಅವರು ಅಲ್ಲೇ ಇದ್ದರು, ಮೋದಿಯವರು ಅಲ್ಲೇ ಇದ್ದರು. ಅವರು ಮನಸ್ಸು ಮಾಡಿದರೆ ಅಲ್ಲೇ ಶ್ರೀ ಗುರುನಾರಾಯಣ ಅವರ ಪೀಠ ಒಂದು ಮತ್ತು ಏನೋ ನಿಮ್ಮ ನಿಗಮ ಏನು ಬೇಡಿಕೆ ಇತ್ತು, ಭಾಳ ವರ್ಷದ ಬೇಡಿಕೆ ಇದೆ, ಅದನ್ನು ಕೂಡ ಸ್ಥಾಪನೆ ಮಾಡ್ಬೋದು ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಪ್ರಧಾನಮಂತ್ರಿ ಎದುರುಗಡೆನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ ಅಂತ ಭಾಳಷ್ಟು ಜನ ನಿರೀಕ್ಷೆ ಇಟ್ಟಿದ್ರು. ಆದರೆ ನನಗೆ ಅನೌನ್ಸ್ ಮಾಡಿಲ್ಲ, ಆಶ್ಚರ್ಯನೇ ಇಲ್ಲ, ಜನರ ನಿರೀಕ್ಷೆ ಇತ್ತು. ಇದು ಯಾಕೆ ನನಗೆ ಆಶ್ಚರ್ಯ ಇಲ್ಲ ಅಂದರೆ ಶ್ರೀ ನಾರಾಯಣ್ ಗುರುಗೆ ಇವರು ಪದೇ ಪದೇ ಅವಮಾನ ಮಾಡಿದ್ದಾರೆ BJP ಅವರು. ಈ ಸರಿ ಅಂತಲ್ಲ. ಯಾವಾಗ ರಿಪಬ್ಲಿಕ್ ಡೇ ಟ್ಯಾಬ್ಲೋ ಆಗಬೇಕಾಯ್ತು, ಸ್ತಬ್ಧ ಚಿತ್ರಧ್ವಜ ಮಾಡಬೇಕಾಗಿತ್ತು, ಅವಾಗ ಒಂದು ಸರಿ ಅಲ್ಲ 2 ಸರಿ ತಿರಸ್ಕಾರ ಮಾಡಿದ್ದಾರೆ. ಆಗ ಕೂಡ ಇಲ್ಲಿ ಒಬ್ಬ BJP ಲೀಡರು ಬಾಯಿ ತೆಗೆಯೋಕ್ಕೆ ತಯಾರಿರಲಿಲ್ಲ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿನಲ್ಲಿ ಶ್ರೀ ಗುರುನಾರಾಯಣ ಅವ್ರದ್ದು ಚಾಪ್ಟರೇ ಬಿಟ್ಬಿಟ್ಟಿದ್ದಾರೆ. ಅವಾಗ ಕೂಡ ಒಬ್ಬ BJP ಲೀಡರ್ ಮಾತಾಡಿದ್ರು. ಕಾಟಾಚಾರಕ್ಕೆ ಯಾವಾಗ ಸಮುದಾಯದ ಜನರು ತಿರುಗಿ ಬಿದ್ರು ಅವಾಗ ಸುನೀಲ್ ಕುಮಾರ್ ಅವರು ಲೆಟರ್ ಬರೀತಾರೆ. ಎಷ್ಟು 1.5 ತಿಂಗಳು ಆದಮೇಲೆ. ಆಶ್ಚರ್ಯ ಆಗುತ್ತೆ, ಯಾಕೆ ಇಡೀ BJP ಇನ್ಕ್ಲೂಡಿಂಗ್ CM ಯಾರ ಅವ್ರ ಹೆಸರೇನು ರೋಹಿತ್ ಚಕ್ರತೀರ್ಥ ಅಂತ, ಅವ ಯಾವ PhD ಮಾಡಿದ್ದಾನೆ, ಎಲ್ಲಿನವನು, ಎಲ್ಲರಿಗೂ ಅವಮಾನ ಮಾಡಿಬಿಟ್ಟಿದ್ದಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಗಾಂಧೀಜಿ ಅವ್ರಿಗೆ ಬಿಟ್ಟಿಲ್ಲ, ಗುರುನಾರಾಯಣ ಅವ್ರಿಗೆ ಬಿಟ್ಟಿಲ್ಲ, ಬಸವಣ್ಣನವ್ರಿಗೆ ಬಿಟ್ಟಿಲ್ಲ, ಶಂಕರಾಚಾರ್ಯ ಅವ್ರಿಗೆ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ವೈಜ್ಞಾನಿಕ ಮನೋಭಾವನೆ ಅಂತಾನೆ ಕೊಂದುಬಿಟ್ಟಿದ್ದಾರೆ ಈ BJP ಸರ್ಕಾರ. ಇವರು ನಾರಾಯಣ್ ಗುರು ಅವರ ಹೆಸರಲ್ಲಿ ಇವರು ಓಟ್ ತಗೋತಾರೆ, ಬಟ್ ಅವ್ರಿಗೆ ಅನ್ಯಾಯ ಆದಾಗ ಇವರು ಬಾಯಿಗೆ ಬೀಗ ಬೀಳುತ್ತೆ BJP MLAಗಳಿಗೆ. ನಾವು ಆಪೋಸಿಷನ್ನಲ್ಲಿ ಇದ್ದು ನಾವು ಅಹೋರಾತ್ರಿ ಧರಣಿ ಮಾಡಿದ್ವಿ. ಅವಾಗ CM ಅವರು ನೋಡ್ತೀವಿ ಮಾಡ್ತೀವಿ ಅಂತ. ಇಡೀ ಸರ್ಕಾರನೇ ಯಾರೋ ಒಬ್ಬ ರೋಹಿತ್ ಚಕ್ರ ತೀರ್ಥ ಅನ್ನೋ ವ್ಯಕ್ತಿಗೆ ಹೋಗಿ ಮಂಡಿ ಊರಿದ್ರಲ್ರಿ. ಇಸ್ ದಿಸ್ ದ ಗೌರ್ಮೆಂಟ್ ಯು ಆರ್ ಗಿವಿಂಗ್? ಭಾಳಷ್ಟು ಜನ ನಮ್ಮ ಭಾಗದಲ್ಲಿ ಕೋಲಿ ಸಮಾಜ, ಕಬ್ಲಿಗರ ಸಮಾಜದವ್ರು ಭಾಳ ಇದ್ದಾರೆ. ಇಲ್ಲಿ ಮೀನುಗಾರರು, ಮಗುವೀರಗಳು, ಬೆಸ್ತ ಸಮಾಜದವ್ರು ಇರ್ತಾರೆ. ಸೇಮ್ ಪರ್ಯಾಯ ಪದಗಳಲ್ಲ. ST ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮುಖ್ಯಮಂತ್ರಿಯವರಿದ್ರು, ಪ್ರಧಾನಮಂತ್ರಿಯವರಿದ್ರು, ಇಲ್ಲಿಂದ ಸರ್ಕಾರದಿಂದ ಹೋಗಿದೆ ಅಲ್ಲ. ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾನೇ ಆ ಪ್ರಪೋಸಲ್ ಅನ್ನ ಕಳಿಸ್ಕೊಟ್ಟಿರೋದು. BJP ಅವ್ರು ಏನೇ ಹೇಳಿದ್ರು ಕೂಡ, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಆ ಡಾಕ್ಯುಮೆಂಟಲ್ಲಿ ಕೊನೆಯ ಸಿಗ್ನೇಚರ್ ಇರೋದೇ ನಂದು, ನಾನೇ ಕಳಿಸಿರೋದು. ಈ ಡಬಲ್ ಇಂಜಿನ್ ಸರ್ಕಾರ 3 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದೆ? ಅವ್ರ ಹೆಸರಲ್ಲಿ ಓಟ್ ತಗೋತೀರಾ, ಅವ್ರ ಹೆಸರಲ್ಲಿ ರಾಜಕೀಯ ಮಾಡ್ತೀರಾ, ನಿಮ್ಮ ಸಿದ್ಧಾಂತದ ಪರವಾಗಿ ಸಾಯಕ್ಕೆ ಬಿಡ್ತೀರಾ. ಆದರೆ ಅವರಿಗೆ ಅಭಿವೃದ್ಧಿ ಆಗಬೇಕು, ಅವ್ರಿಗೆ ಏನಾದರೂ ಅನುಕೂಲ ಆಗಬೇಕು, ಸಮಾಜದಲ್ಲಿ ಸಮಾನತೆ ಸಿಗಬೇಕು, ಆರ್ಥಿಕ ಸಮಾನತೆ ಸಿಗಬೇಕು ಅಂದರೆ ನೀವು ಸುಮ್ಮನೆ ಕೂತ್ಕೋತೀರಾ? ಏನು ಅಷ್ಟೆದ್ರಿಕೆನಾ ನೀವು ಹೋಗಿ ಕೇಳಲಿಕ್ಕೆ ನಿಮ್ಮ ಪ್ರಧಾನಮಂತ್ರಿಗೆ, ಸರ್ ಇದು ಯಾಕೆ ಆಗ್ತಾ ಇಲ್ಲ ಅಂತ? ಏನು ಅಷ್ಟೇನು ಹೆದರಿಕೆ ರೀ? ನೀವೇನು ಆಸ್ತಿ ಪಾಲ ಕೇಳಕ್ಕೆ ಹೋಗ್ತಾ ಇರೋದು? ಜನರ ಪರವಾಗಿ ಮಾತಾಡ್ತಾ ಇರೋದಲ್ವಾ? ಈ ದೊಡ್ಡ ದೊಡ್ಡ ಕೆಲಸ ಬಿಟ್ಬಿಡಿ. ಯಾವುದೋ ಒಂದು ಈ ವಿಮಾನ ನಿಲ್ದಾಣನ ಖಾಸಗೀಕರಣ ಮಾಡಿಬಿಟ್ಟು ಅದಾನಿ ಏರ್ಪೋರ್ಟ್ ಅಂತ ಇಟ್ಟಿದ್ದೀರಲ್ರಿ. ಕಾಂಗ್ರೆಸ್ನವ್ರು 75 ವರ್ಷ ಏನೂ ಮಾಡಿಲ್ಲ ಅಂತ ನೀವು ಬಂದಾಗಿಂದ 8 ವರ್ಷದಿಂದ ಬರೀ ನಮ್ಮ ಆಸ್ತಿ, ನಾವು ಕಟ್ಟಿರುವಂಥ ಆಸ್ತಿಗಳೇ ಮಾರಾಟ ಮಾಡ್ತಾ ಇದ್ದೀರಲ್ಲ. ಜನರ ಬೇಡಿಕೆ ಏನಿತ್ತು? ವಿಮಾನ ನಿಲ್ದಾಣ ಕೋಟಿ ಚೆನ್ನಯ್ಯ ಯುಗ ಪುರುಷರ ಹೆಸರಲ್ಲಿ ಮಾಡಬೇಕು ಅಂತಿತ್ತು. ನೀವು ಅದಾನಿ ಹೆಸರಲ್ಲಿ ಮಾಡೋಕ್ಕೆ ತಯಾರಿದ್ದೀರಾ? ಒಬ್ಬ ತತ್ವಜ್ಞಾನಿಯರ ಹೆಸರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ ನಿಮಗೆ? ಇತಿಹಾಸವನ್ನು ಸೃಷ್ಟಿ ಮಾಡಿದವರ ಹೆಸರಲ್ಲಿ ಮಾಡೋಕ್ಕಾಗೋದಿಲ್ವಾ ನಿಮಗೆ? ಏನು ಸಣ್ಣ ಕೆಲಸ ಇದು? ಮನಸ್ಸು ಮಾಡಿದ್ರೆ ಮೋದಿಯವರು ಚುಟ್ಕಿನಲ್ಲಿ ಮಾಡ್ಬೋದು ಎಲ್ಲ ಅಂತ ಹೇಳ್ತಿರಲ್ಲ. ವೆರ್ ಇಸ್ ಇಟ್? ಏನಾಯ್ತು ಕರ್ನಾಟಕದಲ್ಲಿ? ಇವತ್ತು ಧಾರಾಕಾರ ಮಳೆಯಿಂದ, ಅತಿವೃಷ್ಟಿಯಿಂದ ನಿಮ್ಮ ಮಲೆನಾಡಿರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು,
ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನಾವು ನೋಡ್ತೀವಿ ದಿನ ನಿಮ್ಮ ಶಿರ್ಡಿ ಘಾಟ್ ರಸ್ತೆ ಬಗ್ಗೆ ಇರ್ಬೋದು, ಬೆಟ್ಟ ಕುಸಿತದ ಬಗ್ಗೆ ಇರ್ಬೋದು, ದಿನ ಟಿ ವಿನಲ್ಲಿ ನೋಡ್ತೀವಿ ನಾವು. ಏನು ಕೊಟ್ಟಿದ್ದಾರಪ್ಪ? ಕಳೆದ 3 ವರ್ಷದಿಂದ ಅತಿವೃಷ್ಟಿ ಆಗ್ತಾನೆ ಇದೆ. ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಇವರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಬೇಕು ಅಂತ ಒಂದು ಮನವಿ ಕೊಟ್ರ? ಅಮಿತ್ ಶಾ ಅವ್ರು ಬಂದಿದ್ರಲ್ಲ ಬೆಂಗಳೂರಿಗೆ. ಅಮಿತ್ ಶಾ ಇಸ್ ದ ಹೆಡ್ ಆಫ್ NDRF. ಅವ್ರ ಮುಖಾಂತರನೇ ಇದಕ್ಕೆಲ್ಲ ದುಡ್ಡು ಬರೋದು. ಒಬ್ಬರನ್ನ ಮಂತ್ರಿ ಮಂಡಲದಲ್ಲಿ ಪಟ್ಟಿ ಮಾಡಿ ಎಷ್ಟು ನುಕ್ಸಾನ್ ಆಗಿದೆ, ಎಷ್ಟು ನಷ್ಟ ಆಗಿದೆ, ಬೆಳೆ ಹಾನಿ ಎಷ್ಟಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟಾಗಿದೆ, ರೋಡ್ಸ್ ಎಷ್ಟಾಗಿದೆ, ಅಣೆಕಟ್ಟು ಎಷ್ಟು ಹೊಡೆದಿವೆ, ಒಂದು ಲಿಸ್ಟ್ ಮಾಡೋಣ ಕೇಳಿದ್ರ ಅಲ್ಲಿ? ಈಗ ಹೇಳ್ತಾ ಇದ್ರೆ 7,500 ಕೋಟಿ ರೂಪಾಯಿ ಆಸ್ ಪರ್ NDRF. ನಿಜವಾಗ್ಲೂ ನೋಡಿದ್ರೆ 30-40 ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ಪ್ರತಿ ವರ್ಷ. 3 ವರ್ಷದಿಂದ ನಮ್ಗೆ ಸಿಗ್ತಾ ಇರೋದೇನು? ಬಿಡಿ ಕಾಸು 1,000 ಕೋಟಿ ರೂಪಾಯಿ, 2,000 ಕೋಟಿ ರೂಪಾಯಿ. ಅದನ್ನಾನೇ ಇವರೇನು ದೊಡ್ಡದಾಗಿ BJP ಅವರು ಹೇಳ್ತಾರೆ ನಾವು ಕೊಟ್ಟಿದ್ವಿ ಮಾಡಿದ್ವಿ ಅಂತ. GST ರಿಯಂಬರ್ಸ್ಮೆಂಟ್ ಕೊಡೋಕ್ಕಾಗಿಲ್ಲ, ಯೋಗ್ಯತೆ ಇಲ್ಲ ಈ ಸರ್ಕಾರಗಳಿಗೆ. ಆರ್ಥಿಕವಾಗಿ ಪ್ರಗತಿಪರ ಇರುವಂತ ಕರ್ನಾಟಕಕ್ಕೆ ಇವ್ರು ಸಾಲಗಾರರು ಮಾಡಿಬಿಟ್ಟಿದ್ದಾರೆ. ವಿ ಆರ್ ದಿ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಇನ್ ದ ಕಂಟ್ರಿ, ಒನ್ ಆಫ್ ದಿ ಟಾಪ್ 3 GST ಪೇಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಅವ್ರಿಗೆ ಸಾಲದಲ್ಲಿ ಮುಳುಗಿಸ್ಬಿಟ್ಟಿದಾರಲ್ರಿ ಕನ್ನಡಿಗರನ್ನ. ಯಾಕಂದ್ರೆ ನೀವು ಹೋಗಿ ಮೋದಿ ಹತ್ರ ಬಾಯಿ ಬಿಚ್ಚಲಿಕ್ಕೆ ತಯಾರಿಲ್ಲ. ನಿಮ್ಗೆ ಅದೇ ಮುಖ್ಯ ಆಯ್ತಾ? ಕನ್ನಡಿಗರು ಹೆಂಗನ ಸಾಯ್ಲಿ? ಯು ಆರ್ ಮೇಕಿಂಗ್ ದೆಮ್ ಅಂಡರ್ ಡೆಟ್, ಅ ಪ್ರಾಸ್ಪರಸ್ ಸ್ಟೇಟ್. ಯು ಆರ್ ಕ್ರಶಿಂಗ್ ಅಸ್ ಇವ್ರ ಆರ್ಥಿಕ ನೀತಿಗಳಿಂದ. ಇವರಿಗೆ ಯಾವುದೇ ರೀತಿಯಾಗಿ ಜನರ ಪರವಾಗಿ ಇಲ್ಲ ಈ ಸರ್ಕಾರ. ಬರೇ ಅವರಿಗೆ ಒಂದರಲ್ಲೇ ಇಂಟ್ರೆಸ್ಟ್ ಏನಪ್ಪ ಅಂದರೆ ಕಮಿಷನ್. ಇದು ಕಾಂಗ್ರೆಸ್ ಆರೋಪ ಅಲ್ಲ. ಈ ಆರೋಪ ಮಾಡ್ತಾ ಇರೋದು BJPದವರೇ. ಯೋಗೇಶ್ವರ್ ಅವ್ರು ಹೇಳಿಲ್ವಾ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ? ವಿಶ್ವನಾಥ್ ಅವ್ರು ಹೇಳಿಲ್ವಾ ಕಾರ್ಯಕರ್ತರು ಈ ಸರ್ಕಾರದಲ್ಲಿ ಸಂತುಷ್ಟರಿಲ್ಲ, ಸಮಾಧಾನ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ವಿಶ್ವನಾಥ್ ಅವ್ರು ಹೇಳ್ತಾರೆ. ಯತ್ನಾಳ್ ಅವ್ರು ಹೇಳ್ತಾರೆ 2,500 ಕೋಟಿ ರೂಪಾಯಿ ಕೊಟ್ರೆ ಮುಖ್ಯಮಂತ್ರಿ ಕುರ್ಚಿ ನಂದು ಆಗ್ತಾ ಇತ್ತು ಅಂತ ಹೇಳ್ತಾರೆ. ಇದು ನಾವು ಹೇಳ್ತಾ ಇರೋದ? ರೇಣುಕಾಚಾರ್ಯ ಅವ್ರು ಏನು ಹೇಳ್ತಾರೆ? ಪೊಲಿಟಿಕಲ್ ಸೆಕ್ರೆಟರಿ ಟು ದ CM. ಅವ್ರು ಹೇಳ್ತಾರೆ ಸರ್ಕಾರದ ಏನು ನಡೀತಾ ಇಲ್ಲ, ನನ್ನ ಕೆಲಸ ಆಗ್ತಾ ಇಲ್ಲ. ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮಿನಿಸ್ಟರ್ಸ್ ಇನ್ ದ ಕ್ಯಾಬಿನೆಟ್ ಮಾಧುಸ್ವಾಮಿ ಅವ್ರು ಏನು ಹೇಳ್ತಾರೆ? ಈ ಸರ್ಕಾರ ನಡೀತಾ ಇಲ್ಲಪ್ಪ, ಸುಮ್ಮನೆ ತಳ್ಕೊಂಡು ಹೋಗ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ. ಏನು ನಡೀತಾ ಇದೆ ಇದರಲ್ಲಿ? ಇದು ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು. ಏನಾದ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ, ಏನೋ ಹೇಳ್ತಾರೆ. BJPದವ್ರು ಹೇಳ್ತಾ ಇರೋದಲ್ಲ ಇದು. KS ಈಶ್ವರಪ್ಪ ಅವರು ಯಾವತ್ತಾನ ನೀವು ನೋಡಿದ್ದೀರಾ? ಒಬ್ಬ ಸಂಪುಟ ಸಚಿವ ಗವರ್ನರಿಗೆ ಬರೆಯೋದು ನೋಡಿದ್ದೀರಾ? ಅಗೇನ್ಸ್ಟ್ ಇಸ್ ಓನ್ ಗೌರ್ಮೆಂಟ್. ಈಶ್ವರಪ್ಪ ಅವ್ರು ಬರ್ದಿಲ್ವಾ? ಏನಂತ ಬರೆದ್ರು? ನನ್ನ ಇಲಾಖೆನಲ್ಲಿ ನಂಗೆ ಗೊತ್ತಿರಲಾರ್ದೆ ಅನುದಾನ ಬಿಡುಗಡೆ ಆಗ್ತಾ ಇದೆ, ಹಸ್ತಾಕ್ಷೇಪ ನಡೀತಾ ಇದೆ. ಇದು ಸರ್ಕಾರದಲ್ವಾ? ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? ಮತ್ತೆ ಈ ಗಂಡ ಹೆಂಡತಿ ಜಗಳಲ್ಲಿ BJP ವರ್ಸಸ್ BJP ಇರೋದಿಲ್ಲಿ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಾಯ್ತು ಅಂತ ನಮ್ಮ ಕಡೆ ಹೇಳ್ತಾರೆ. ಅದೇ ಆಗ್ತಾ ಇರೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ. ಇವತ್ತು ಏನಾಗಿದೆ? ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನೀವೇ ನೋಡಿದ್ರಿ ಇಲ್ಲಿನ ಪರಿಸ್ಥಿತಿ ನೋಡಿ, ಮಲೆನಾಡು ಪರಿಸ್ಥಿತಿ ನೋಡಿ. 2-3 ಮಂತ್ರಿಗಳಿಗೆ ನಿಮ್ಮ BJP ರಾಜ್ಯ ಅಧ್ಯಕ್ಷರಿಗೆ ಮಂತ್ರಿಗಳಿಗೆಲ್ಲ ದಿಗ್ಬಂಧನ ಹಾಕಿದ್ದು ಎಲ್ಲಿ ಸ್ವಾಮಿ? ಇಲ್ಲೇ ತಾನೆ, ಈ ಭಾಗದಲ್ಲಿ ತಾನೆ. ಯಾಕೆ ದಿಗ್ಬಂಧನ ಹಾಕಿದ್ರು? ನಿಮಗೆ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತೆ. ಯಾರ್ರೀ ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಇಲ್ಲಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ABVP ಅವರು ನಿಮ್ಮ ಪಕ್ಷದವರೇ. ನಿಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದವರು ಹೋಗ್ಬಿಟ್ಟು ಹೋಮ್ ಮಿನಿಸ್ಟರ್ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಇದಾ ನಿಮ್ದು ಕಾನೂನು ಸುವ್ಯವಸ್ಥೆ? ಗುಂಡಗಳು ಬೆಳೆಸ್ತಾ ಇದ್ದೀರಾ ನೀವು? ವೆರ್ ಇಸ್ ಇಟ್? ನಾವೇನಾದರೂ ಅರ್ಗಜ್ಞಾನೇಂದ್ರ ಅವ್ರಿಗೆ ಕೇಳಿದ್ರೆ ಇಲ್ಲಪ್ಪ ಕಾಂಗ್ರೆಸ್ನವರೇ ನಮ್ಗೆ ರೇಪ್ ಮಾಡ್ತಾ ಇದ್ದಾರೆ. ಇದು ಭಾಷೆ ಅವರು. ಅಯ್ಯೋ ಅನ್ಸುತ್ತೆ ಕಟೀಲ್ ಅವ್ರಿಗೆ ನೋಡ್ಬಿಟ್ಟು. ಈ ಭಾಗದಲ್ಲಿ ಅವರು ಭಾಳ ಪವರ್ಫುಲ್ ಲೀಡರ್ ಅಂದ್ಕೊಂಡಿದ್ದೆ ಸರ್. ಕೌಡೆ ಕಾಸು ಕೀಮತ್ತಿಲ್ಲ ಅವ್ರ ಮಾತಿಗೆ. ಅವ್ರ ಕಾರ್ಯಕರ್ತರೇ ಕೊಡ್ತಾ ಇಲ್ಲ ಬೆಲೆ ಅವರಿಗೆ. BJP ಯಡಿಯೂರಪ್ಪ ಅವ್ರು ಹೇಳ್ತಾರೆ ಅವ್ರು ಚೇಂಜ್ ಆಗ್ಬೋದು ಅಂತ. ಅವ್ರ ಕಟೀಲ್ ಅವ್ರು ಹೇಳ್ತಾರೆ ನನ್ಗೆ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರ ಜಗಳ ನಮ್ದಲ್ಲ ಇದು. ಏನು ಕಟೀಲ್ ಅವರು ಏನು ಹೇಳ್ತಾರಪ್ಪ ಅವರು? ಪಾಪ ಮೊನ್ನೆ ಮೋದಿ ಅವ್ರು ಬಂದಿದ್ರು. ಹಿ ಈಸ್ ದ ಸ್ಟೇಟ್ ಪ್ರೆಸಿಡೆಂಟ್. ಫರ್ಗೆಟ್ ದ್ಯಾಟ್. ಹಿ ಈಸ್ ಆಲ್ಸೋ ದ MP ಆಫ್ ದಿಸ್ ರೀಜನ್. ಅವ್ರ ಹೆಸರನ್ನ ಹೇಳಿದ್ರೇನ್ರಿ ಅವರು? ಮೋದಿ ಅವರು ಕಟೀಲ್ ಅವ್ರದಾಗೆ ಯಾಕೆ? ನಾನು ಎಂದೂ ಇದು ಕೇಳೇ ಇಲ್ಲ.
ಇವ್ರು ಎಷ್ಟು ವೀಕ್ ಇದ್ದಾರೆ ಅಂದರೆ ಯತ್ನಾಳ್ ಅವರೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೇರೆ ಶಾಸಕರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ನೋಟಿಸ್ ಕೊಟ್ಟಿದ್ದಾರೆ ಇವರು. ಮತ್ತು ನಮ್ಮ ಪಕ್ಷದ ಶಿಸ್ತು ಬಗ್ಗೆ ಮಾತಾಡ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ತಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ಕೆ ಹೋಗಿದ್ರಂತೆ. ಏನಕ್ಕೆ? ವಾಟ್ ಇಸ್ ದ ಥಿಂಗ್? ಯಾಕೆ ಬಿಟ್ ಕಾಯಿನ್ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲಿ ಪತ್ರಕರ್ತರ ಮಿತ್ರರಿದ್ದೀರಿ, ದಯವಿಟ್ಟು ನನ್ನ ವತಿಯಿಂದ ನೀವು ಒಂದು ಪ್ರಶ್ನೆ ಕೇಳ್ಬಿಡಿ. ಬಿಟ್ ಕಾಯಿನ್ ಏನಿದೆ ಸರ್ ನಿಮ್ಮದು? ಯಾಕೆ ಪ್ರಿಯಾಂಕ್ ಪದೇ ಪದೇ ಕೇಳ್ತಾ ಇದ್ದಾನೆ, ನೀವು ಯಾಕೆ ಉತ್ತರ ಕೊಡ್ತಾ ಇಲ್ಲ ಬಿಟ್ ಕಾಯಿನ್ ಬಗ್ಗೆ? ಮಿಕ್ಕಿದೆಲ್ಲ ಮಾತಾಡಕ್ಕೆ ತಯಾರಿದ್ದಾರೆ. ಬಿಟ್ ಕಾಯಿನ್ ಅಂದ ತಕ್ಷಣ ಯಾಕೋ ಬಾಯಿಗೆ ಬೀಗ ಹಾಕ್ಬಿಡ್ತಾರೆ. ವೈ? ಯಾರಾದರೂ ನಾನು ಅಲ್ಪ ರಾಜಕೀಯ ಅನುಭವದಲ್ಲಿ ಯಾವತ್ತೂ ಕೂಡ ಜನರು ಸಾಮಾಜಿಕ ಜಾಲತಾಣದಲ್ಲಿ ನಮಗೆ MP ಬೇಡ, ಮೋದಿ ಬರೋದಕ್ಕಿಂತ, ಪ್ರಧಾನಮಂತ್ರಿ ಬರೋದಕ್ಕಿಂತ ಮುಂಚೆನೇ ಈ MP ಬದಲಾವಣೆ ಆಗಬೇಕು ಅಂತ ಅಭಿಯಾನ ನಡೆಸ್ತಾರೆ. ಏನು ದಿಸ್ ಈಸ್ ದ ಸ್ಟೇಟ್ ಆಫ್ ಬಿ ಜೆ ಪಿ ಅವರಿಗೆ ಏನಾಗ್ಬಿಟ್ಟಿದೆ, ಅವರಿಗೆ ಒಂದೇ ಒಂದು ಸೊಲ್ಯೂಷನ್ ಟು ಆಲ್ ಪ್ರಾಬ್ಲಮ್ಸ್. ಏನು? ದ ಪಾಲಿಟಿಕ್ಸ್ ಆಫ್ ರಿಲಿಜನ್, ಧರ್ಮ ರಾಜಕೀಯ. ಕರಪ್ಷನ್ ಬಗ್ಗೆ ಮಾತಾಡಿ ಅಂದರೆ ಹಲಾಲ್ ಕಟ್ಟು ಜಟ್ಕಾ ಕಟ್ತಿರ್ತಾರೆ. ಅಭಿವೃದ್ಧಿಗೆ ಹಣ ನೀಡಿ ಅಂದರೆ ಕಾಶ್ಮೀರ್ ಫೈಲ್ಸ್ ನೋಡಿದ್ದೀರಾ ಅಂತ ಕೇಳ್ತಾರೆ. ಬೆಲೆ ಏರಿಕೆ, ಪೆಟ್ರೋಲು, ಡೀಸೆಲ್ಲು, ಫರ್ಟಿಲೈಸರ್ ಬಗ್ಗೆ ಮಾತಾಡಿದ್ರೆ ಟಿಪ್ಪು ಸುಲ್ತಾನ್ನ ತರ್ತಾರೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರಿ, ಮುಸಲ್ಮಾನರ ಹತ್ರ ನೀವು ಮಾವಿನಕಾಯಿ ತಗೊಂಡ್ರಿ. ನಿರುದ್ಯೋಗ ಬಗ್ಗೆ ಮಾತಾಡಿ ಅಂದರೆ ಯುವಕರಿಗೆ ಕೇಸರಿ ಶಾಲ್ ಹಾಕಿ ಧರ್ಮ ರಕ್ಷಣೆಗೆ, ಗೋ ರಕ್ಷಣೆಗೆ ಕಳಿಸ್ತಾರೆ. GST ಯಾಕ್ರಿ ಹಾಕಿದ್ದೀರಾ ನೀವು? ಅಕ್ಕಿ ಮೇಲೆ, ಗೋಧಿ ಮೇಲೆ, ಮೊಸರು ಮೇಲೆ, ಪೆನ್ಸಿಲ್ ಮೇಲೆ, ಶಾರ್ಪ್ನರ್ ಮೇಲೆ, ಮಜ್ಜಿಗೆ ಮೇಲೆ ಅಂತ ಕೇಳಿದ್ರೆ ಅಜಾನ್ನ ನಾವು ಬ್ಯಾನ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ನಿರುದ್ಯೋಗ ಎಷ್ಟಿದೆ ಇವತ್ತು? 2,40,40,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಬೊಮ್ಮಾಯಿ ಅವರೇ, ಕಟೀಲ್ ಸಾಹೇಬ್ರೆ, 2.4 lakh. ಎಷ್ಟು ನೋಟಿಫಿಕೇಶನ್ ಹೊಡಿಸಿದ್ದೀರಾ ಕಳೆದ 3 ವರ್ಷದಲ್ಲಿ? ಎಷ್ಟು ಎಕ್ಸಾಮ್ನ ಕರೆಕ್ಟಾಗಿ ನಡೆಸಿದ್ರೆ? ಒಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿದೆಯಾ ಇವ್ರ ಯೋಗ್ಯತೆಗೆ? 1. ಎಲ್ಲದರಲ್ಲೂ ಹಗರಣ. PSI ಹಗರಣ ಆಯಿತು. 545 ಹುದ್ದೆಗಳಿಗೆ 54,000 ಜನ ಕ್ವಾಲಿಫೈ ಆಗಿದ್ರು. ಏನು ಮಾಡಿದ್ರಿ? 80 lakhs, 1 crore ಮಾರಾಟ ಮಾಡಿದ್ರಿ. ಯಾರು ಮಾರಾಟ ಮಾಡಿದ್ರು? ನಾವು ಹೇಳಿದ್ರೆ ಕಾಂಗ್ರೆಸ್ನವರು, ಸರ್ ನೀವು ಸದನದಲ್ಲಿ ಇದ್ರಲ್ಲ, ನಿಮ್ಮ ಸದನ ಮೇಲ್ಮನೆಯಲ್ಲೇ ಅವ್ರು ಉತ್ತರ ಕೊಟ್ಟಿದ್ದು ಅರ್ಗ ಜ್ಞಾನೇಂದ್ರ ಅವರು, ಏನು ನಡೆದೇ ಇಲ್ಲ ಅಂತ. 1 ಸರಿ ಅಲ್ಲ, 6 ಸರಿ ಕೊಟ್ಟಿದ್ದಾರೆ. ಮತ್ತು ಒಂದು IPS ಆಫೀಸರ್ ಅರೆಸ್ಟ್ ಯಾಕಾದ್ರು? ನಿನ್ನೆ ಒಬ್ಬ BJP ಶಾಸಕ ಬಂದು ಹೇಳ್ತಾರೆ, ಒಂದು ಯಾವುದೋ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ, 15 ಲಕ್ಷ ತಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀವಿ ಅಂದರೆ, ಹೌದು ಅದು ನಂದೇ ಧ್ವನಿ ಅಂತ ಹೇಳ್ತಾರೆ. ಮಧ್ಯಸ್ಥಿಕೆ ಅಂದರೆ ಏನು? BJP MLAs ಆರ್ ದೇ ಬ್ರೋಕರ್ಸ್ ಫಾರ್ BJP ಮಿನಿಸ್ಟರ್ಸ್? ವಿಧಾನಸೌಧ ಏನು ವ್ಯಾಪಾರ ಸೌಧ ಮಾಡಿಬಿಟ್ಟಿದ್ದೀರಾ? ಇಸ್ ದಿಸ್ ದ ವೇ ಯು ರನ್ ದ ಗೌರ್ಮೆಂಟ್? ಯುವಕರ ಭವಿಷ್ಯದ ಚೆಲ್ಲಾಟ ಆಡ್ತಾ ಇದ್ದೀರಲ್ರಿ. 54,000 ಜನ, 545 ಹುದ್ದೆಗಳು ಮಾರಿದ್ದೀರಾ. ನಾಚಿಕೆ ಬರಲ್ವಾ ನಿಮಗೆ? KPTCL, JEE, AE ಪೋಸ್ಟ್ಗಳಿಗೆ 3,50,000 ಯುವಕರು ಬರ್ತಿದ್ದಾರೆ, ಯುವತಿಯರು ಬರ್ತಿದ್ದಾರೆ. ಅದರಲ್ಲೂ ಹಗರಣ ಆಗಿಲ್ಲ ಅಂತಾರೆ. 20 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ. ಯಾಕೆ ಜುಡಿಷಿಯಲ್ ಪ್ರೋಬ್ ಮಾಡ್ತಾ ಇಲ್ಲ? ನಾವೇನಾದರೂ ಜುಡಿಷಿಯಲ್ ಪ್ರೋಬ್ ಕೇಳಿದ್ರೆ ಇಲ್ಲ ಕಾಂಗ್ರೆಸ್ ಅವ್ರ ಹೆಸರು ಬರುತ್ತೆ. ಅರೆ ಬರಲ್ರಿ, ನಿಮ್ಗೇನು ಕಾಂಗ್ರೆಸ್ ತಾನೇ ಬರುತ್ತೆ, ಒಳಗಾಕಿ ನಿಮಗೆ ತಾಕತ್ತಿದ್ರೆ. ವೈ ಆರ್ ಯು ಹೆಸಿಟೆಂಟ್? ಜುಡಿಷಿಯಲ್ ಪ್ರೋಬ್ ಮಾಡಲಿಕ್ಕೆ ಯಾಕೆ ಇವ್ರು ಹಿಂಜರುಗ್ತಾ ಇದ್ದಾರೆ? PWD, AE, JEನಲ್ಲಿ ಹಗರಣ, ಅಸಿಸ್ಟೆಂಟ್ ಪ್ರೊಫೆಸರ್ನಲ್ಲಿ ಹಗರಣ, ವೆಟನರಿನಲ್ಲಿ ಮತ್ತು ಹಾರ್ಟಿಕಲ್ಚರ್ನಲ್ಲಿ ಹಗರಣ, KPSC ಮತ್ತು KEAನಲ್ಲಿ ನನ್ನ ಪ್ರಕಾರ ಕಳೆದ 2-3 ವರ್ಷದಲ್ಲಿ ಒಂದು 8-10 ನೋಟಿಫಿಕೇಶನ್ ಆಗಿರಬೇಕು. 18ರಿಂದ 20 ಲಕ್ಷ ಯುವಕರು ಯುವತಿಯರು ಈ ಎಕ್ಸಾಮ್ಗಳು ಬರೆದಿದ್ದಾರೆ. ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗಿದೆ. ತನಿಖೆ ಮಾಡೋದು ತಾಕತ್ತಿದೆಯಾ ಈ ಸರ್ಕಾರಕ್ಕೆ? ಕಾಂಗ್ರೆಸ್ನವ್ರು ತಾನೇ ಸಿಕ್ಕಾಕೊಳ್ಳೋದು. ನಿಮ್ಗೇನು ಹೆದರಿಕೆ ಇದೆ? ನಿಮ್ಮ MLAನೇ ಹೇಳ್ತಾ ಇದ್ದೇನೆ, ಧ್ವನಿ ನಂದು, ನಾನು 15 ಲಕ್ಷ ತೊಗೊಂಡಿದ್ದೀನಿ, ಮಧ್ಯಸ್ಥಿಕೆ ಮಾಡಿದ್ದೀನಿ ಅಂದ್ಬಿಟ್ಟು. ಇದಕ್ಕಿಂತ ಸಾಕ್ಷಿ ಬೇಕಾ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು 40% ಸರ್ಕಾರ 1 ಸರಿ ಅಲ್ಲ 2 ಸರಿ ಪತ್ರ ಬರೆದಿದ್ದಾರೆ ರೀ ಮುಖ್ಯಮಂತ್ರಿಗಳಿಗೆ. ರೂಪ್ಸಾ ಅಂದ್ಬಿಟ್ಟು ಏಜೆನ್ಸಿ ಅಸೋಸಿಯೇಷನ್ 13,000 ಸ್ಕೂಲ್ಗಳು ಇದರಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಏನೇ ಶಿಕ್ಷಣದ ನೀತಿ ಮಾಡಬೇಕಾದ್ರೆ ಇವ್ರಿಗೆ ಕರೆಸಿ ಕೂಡಿಸಿ ಅವರಿಗೆ ಸಲಹೆ ಪಡಿತೀರಾ, ಅವರು ನಿಮ್ಮ ವಿರುದ್ಧ ಪತ್ರ ಬರೆದ ತಕ್ಷಣ ಅದು ಅಸೋಸಿಯೇಷನ್ನೇ ಡಿಸ್ಕ್ರೆಡಿಟೆಡ್ ಮಾಡಿಬಿಡ್ತೀರಾ? ಯಾಕೆ ತನಿಖೆ ಕೂಡಿಸ? ಇವತ್ತು ರಚನೆ ಮಾಡಿದ್ದಾರೆ ಅನ್ಸುತ್ತೆ. ನೀನು ಇವತ್ತು CIDದು ಏನೋ ಒಂದು ಸ್ಪೆಷಲ್ ತಂಡ ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಎಜುಕೇಷನ್ನಲ್ಲೂ ಹಗರಣ ಇರೋದು, ಉದ್ಯೋಗ ಕೊಡೋದ್ರಲ್ಲೂ ಹಗರಣ ಇದ್ರು.
ಇವತ್ತು IPS IAS ಆಫೀಸರ್ಸ್ ಅರೆಸ್ಟ್ ಆಗ್ತಾ ಇದ್ದಾರೆ. ಕಾರಣ ಏನಿವತ್ತು? ಯುವಕರಿಗೆ ಏನಾದರೂ ನೀವು ಉದ್ಯೋಗ ಕೊಡ್ರಪ್ಪ ಅಂದರೆ ಕೇಸರಿ ಶಾಲ್ ಹಚ್ಬಿಟ್ಟು ನೀವು ಅವರಿಗೆ ಗೋರಕ್ಷಣೆ ಧರ್ಮರಕ್ಷಣೆ ಪಾಠ ಹೇಳ್ಕೊಡ್ತೀರಾ? ನಿಮ್ಮ ಮಕ್ಕಳಿಗೆ ಯಾಕಿಲ್ಲ? ತೆಗೀರಿ. BJP ಮಂತ್ರಿಗಳು MLAಗಳು ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ತೆಗೀರಿ. ಎಲ್ಲರೂ ಅಮೆರಿಕನಲ್ಲಿ ಓದ್ತಾ ಇದ್ದಾರೆ.